ಅಂಗಳಪಡು ತುಳು ನಾಟಕ ಪರ್ಬ ನಮ್ಮ ದೀವಂದಿತ್ತ ಇನಿ ಉದಿಪಣದ ಲೇಸ್ ನಡಪೆರಂಡು ನಮ್ಮಟ್ಟುಗು ಇನಿತ ಲೇಸಿಡು ಗೊರ್ಕಾರ್ ಮೆಣದೆ ತೊನೆರಲ್ಲಿರು ದಯಾನಂದ್ ಜಿ ಕತ್ತಲ್ ಸರ್ ಗೊರ್ಕಾರ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬಕ ನಾಟಕ ಪರ್ಬನು ಉದಿಪಣ ಮಲ್ಪೆರಲ್ಲಿರು ಅಕ್ಷಯ ಶ್ರೀಧರ್ ಆಯುಕ್ತರು ಮಂಗಳೂರು ನಗರ ಪಾಲಿಕೆ ಅಂಚನೆ ಮಲ್ಲ ಬಿನ್ನೆರಾತ್ ಶ್ರೀಮತಿ ಶಕಿಲಾ ಕಾವ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ ಅಂಚನೆ ನನ್ನೂರಿ ಮಲ್ಲ ಬಿನ್ಯಾತ್ ಡಾಕ್ಟರ್ ಶಿವಶರಣ್ ಶೆಟ್ರ್ ನಿರ್ದೇಶಕರು ನಮ್ಮ ಟಿವಿ ಬಕ್ಕ ಸೀತಾರಾಮ್ ಹೆಗಡೆ ಗೌರವ ಅಧ್ಯಕ್ಷರು ಓಂ ಶಕ್ತಿ ಗೆಳೆಯರ ಬಳಗ ಲಾಯಿಲ ಸದಾಶಿವ ಕುಕ್ಯಾಣ ಅಧ್ಯಕ್ಷರು ಓಂ ಶಕ್ತಿ ಗೆಳೆಯರ ಬಳಗ ಲಾಯಿಲ ಅಂಚನೆ ತಾರನಾಥ್ ಶೆಟ್ಟಿ ಬೋಳಾರ್ ಮುಖ್ಯಸ್ಥರು ಬೋಳಾರ ಮಾರಿಯಮ್ಮ ದೇವಸ್ಥಾನ ಅಂಚನೆ ಕವಿತಾ ರಿಜಿಸ್ಟರ್ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಕ್ಕಳೇನು ಮಾತೆರಲ್ಲ ಮತ್ತರ್ಮದ ಚಾವಡಿಗೆ ಲೆತೊಂದು ಬರಡೊಂದು ನಮ್ಮ ಗೌರವ ಅಧ್ಯಕ್ಷರ ಕೇಳೊಂದಿಲ್ಲ ಅಂಚನೆ ನಮ್ಮಟ್ಟುಗು ಇನಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರು ನಮ್ಮಟ್ಟುಗು ಗಣೇಶ್ ಕುಲಾಲ್ ಕಾರ್ಪೊರೇಟರ್ ಬತ್ತ ಸೇರಿದ್ದಾರೆ ಆರೆಲ್ಲ ಮತ್ತರ್ಮಿದ ಚಾವಡಿಗೆ ಲೆತೊಂದು ಬರಡೊಂದು ಕೇಳೊಂದಿಲ್ಲ ಅಕಾಡೆಮಿದ ಸದಸ್ಯರು ನರೇಂದ್ರ ಕೆರೆಕ್ಕಾಡು ಪತ್ರಕರ್ತರು ಬಕ ನಾಟಕ ಕಲಾವಿದೆ ರವಿ PM ಮಡಿಕೇರಿ ಅಂಚನೆ ನಾಗೇಶ್ ಕುಳಾಯಿ ಸದಸ್ಯ ಸಂಚಾಲಕರು ನಮ್ಮಟ್ಟುಕೊಳ್ಳರು ಮುಕುಲ್ಲ ಮತ್ತರ್ಮಿದ ಚಾವಡಿಗೆ ಬತ್ತು ಸೇನೋಣ ಕೇಳೊಂದಿಲ್ಲ ನಾಟಕ ಪರ್ಬ 7 ದಿನಟ್ಟು ವರ್ಮ ನಾಟಕ ಅಂಚನೆ ಎನ್ಮ ಜನತಾ ವೇದಿಕೆ 14 ಜನ ಸಾಧಕರಿಗೆ ಮಾನಾದಿಗೆ ಗ್ರಾಮೀಣ ಮಟ್ಟದ ಪ್ರತಿಭೆಗೊಂಜಿ ಅವಕಾಶ ಕೊರಡು ಆ ಮೂಲಕ ತುಳು ಭಾಷೆ ತುಳು ಕಲೆ ನೆನು ಒರಿಪಾವಡು ಬಿಳಿಪಾವಡು ಪಂಪಿನಂಚಿನ ಒಂಜಿ ಅಂಗಳಪು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಇನಿ ನಾಟಕ ಪರ್ಬದ ಉದಿಪನದ ಲೇಸಿಡುಲ್ಲ ನಮ್ಮಟ್ಟುಗು ಇನಿ ಈ ಲೇಸ್ ಉದಿಪನ ಮಲ್ಪೆರ ದುಂಬು ನಮ್ಮ ದೈವ ದೇವರಿಗೊಂಜಿ ಸುಗಿಪು ಮಲ್ಪನ ಕ್ರಮ ಒವೇ ಒಂಜಿ ಕಾರಣಗಳ ನಂಗೆ ವಿಘ್ನ ಬರ್ರಬಲ್ಲಿ ತೊಂದರೆ ತಾಪತ್ರ ಆರಬಲ್ಲಿ ಇನಿತ ಈ ಲೇಸು ಪೊರ್ಲುಡು ನಡಪೋಡು ಪಂಪಿನ ಕಾರಣಗೂ ಲೇಸದ ಪ್ರಾರ್ಥನೆಗೆ ನಮ್ಮಟ್ಟಿಗೂ ಸುಧಾಕರ್ BL ತಾಲೂಕು ಪಂಚಾಯತ್ದ ಸದಸ್ಯರು ಬೆಳ್ತಂಗಡಿದ ಇನಿತ ನಾಟಕ ತಂಡದ ಅವರಿ ಸದಸ್ಯರ್ಲಂದು ಆರು ಬತ್ತದ ಪ್ರಾರ್ಥನೆದ ಲೇಸು ನಡಪಾದ ಕೊರೋಡು ಕೇಳೊಂದಿಲ್ಲ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊಲ್ಮೆಲು ಸುಧಾಕರಣ್ಣ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ 25 ವರ್ಷ ಬಳ್ಳಿ ಪರ್ಬದ ಸಂಭ್ರಮ ಅಂಚನೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಭಾರತ 75ನೇ ವರ್ಷದ ಸಂಭ್ರಮ ಈ ಎಡ್ಡೆಗಳಿಗಿಡು ಒಂಜಾತ್ ತುಳು ಭಾಷೆಗೆ ತುಳು ಕಲಾವಿದರಿಗೆ ತುಳು ಕಲೆಗೆ ದಾದ ಕೊರೊಳಿ ಪಂಪಿನ ನಿಲೆಟ್ಟು ಯೋಜನೆ ಮಲ್ತೊಂದು ನಾಟಕ ಪರ್ಬನು ಅಟ್ಟಣೆ ಮಲ್ತಿತ್ತ ಬಹುಶಃ ಸಾಂಸ್ಕೃತಿಕ ಕಲೆ ದೆನ್ನು ಒರಿಪುನಲ್ಪ ಬುಳಿಪಾವುನಲ್ಪ ಬಕ ಅಕಾಡೆಮಿದ ಪ್ರತಿ ಒಂಜಿ ಚಟುವಟಿಕೆಗಳನ್ನ ಬೆರಿ ತಟ್ಟದ ಪ್ರೋತ್ಸಾಹ ಕೊರಪಿನಗಳು ಮಂಗಳೂರು ಮಹಾನಗರ ಪಾಲಿಕೆ ಮೊಗಲ್ನ ಒಟ್ಟು ಸೇರಿಗಿಡು ನಾಟಕ ಪರ್ಬ ಇನಿ ಉದಿಪಣದ ಲೇಸಿಗೆ ಬರಂದುಂಡು ಇತ್ತಿನಾಗ ತೆಲಿಯ ಗಂಜ ಬತ್ತಿನಾಗ ಪೇರನ್ನುಪ್ಪು ಕೊರದು ಆಯನು ಎದುಕೊಂಡವು ನಮ್ಮ ತುಳುನಾಡದ ಕಟ್ಟುಕಟ್ಟಲೆ ಬತ್ತಿ ಬಿನ್ನೆರನು ಎದುಕೊಂಡ್ರೊಳ್ಳೆರು ಅಂಚನೆ ಈ ನಾಟಕ ಪರ್ಬ ಬೊಕ ಅಕಾಡೆಮಿದ ಯೋಜನೆದ ಒಟ್ಟು ಪ್ರಾಸ್ತಾವಿಕ ಬೊಕ ಎದುಕೊಂಡ ಲೇಸನು ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರಿಕಾರರು ಎಂಕಲ್ನ ಪೆರ್ಮೆದ ಮಲ್ಲನ್ನೆ ಕಲಾವಿದರ್ನಂಜಿ ಆಪತ್ತ ಬಾಂಧವೆ ದಯಾನಂದ್ ಜಿ ಕತ್ತಲ್ ಸರ್ ಈ ಲೇಸನ್ ನಡಪಾದ ಕೊರಡು ಕೇಳೊಂದಿಲ್ಲ
ಮೂಡೈಗಟ್ಟ ಸೀಮೆಗಡಿಟು ಪುಲ್ಯ ಆಪಿನ ಪಡ್ಡಾಯಿ ಕಡಲ ಗಡಿತ ಶೋಭೆ ಪೊರ್ತು ಕಂತುನ ಕನ್ನಡ ಕೊಂಕಾಣಿ ಮರಾಠಿ ಮಲಯಾಳಿ ಬಾಲಿಲೆಗುಲ ಉನುಪು ಪೊದೆಪು ಕೊರ್ದು ತಾಂಕುನ ಪುಣ್ಯ ಸಾಧ್ವಿ ನಮ್ಮ ತುಳುವಪ್ಪೆಗೆ ನೀಟಪ್ಪ ಅಡ್ಡಬೂರನುಗ ಬಂದುಳೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕುಡ್ಲ ಮಹಾನಗರ ಪಾಲಿಕೆದ ಒಂದು ಒತ್ತು ಸಹಕಾರಡು ಬಾರಿ ವಿಶೇಷವಾದ ನಾಟಕ ಪರ್ವ 2022 നടപ്പാവുന്നുണ്ട്. ഇനിത്ത ഈ ലേസിಗೆ ಗಣ್ಯಮಾನ್ಯರ ನಗಲೆ ವಾಲಗಾತಿರು ನಮ್ಮ ಟಿವಿದ ಮುಖೇನ ಒಂದು ಸೀದ ಪ್ರಸಾರ ಆವೊಂದುಂಡು ಮಾತೆರೆಗಳ ಯಾನು ಸೊಲ್ಮೇಲಿನ ಸಂದೈತೆ ಮಣ್ತೊಂದು ಜಗತ್ತದ ಅವೇತೋ ಭಾಷೆಲೆಡೆ ಸಂಸ್ಕೃತ ಭಾಷೆಯನ್ನು ದೇವ ಭಾಷೆ ಅಂತ ನಮ್ಮಲೆಪ್ಪುವ ಅಂಚೆನೆ ದೈವ ಭಾಷೆ ಓಬುಂತು ಕೆಂಡ ತುಳು ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ನಾವು ಸಂಸ್ಕೃತವನ್ನು ದೇವ ಭಾಷೆ ಅಂತ ಕರೆದರೆ ತುಳುವನ್ನು ನಾವು ದೈವ ಭಾಷೆ ಅಂತ ಕರಿತೇವೆ. ಯಾವ ರೀತಿ ಸಂಸ್ಕೃತದಲ್ಲಿ ಶ್ಲೋಕಗಳಿಗೆ ಒಂದು ಮಹತ್ವ ಇದೆಯೋ ತುಳುನಾಡಿನಲ್ಲಿ ಪ್ರಾರ್ಥನೆಗಳಿಗೆ ಅಂತ ಶಕ್ತಿ ಇದೆ. ಆ ಭಾಷೆಗೊಂದು ವೈಬ್ರೇಷನ್ ಇದೆ, ಕಂಪನ ಇದೆ. ಆ ಮುಖೇನ ಆ ಶಕ್ತಿ ಸಂಚಯನ ಆಗ್ತದೆ. ತುಳು ಮಾತನ್ನಾಡುವಂತಹ ನಿರಕ್ಷರ ಕುಕ್ಷಿಗಳಾದರೂ ಕೂಡ ಅವರು ಉಚ್ಚ ಜ್ಞಾನಿಗಳಾಗಿರ್ತಾರೆ. ಅವರ ಪ್ರಾರ್ಥನದ ಜ್ಞಾನದ ಎದುರು ನಾವು ಒಂದಷ್ಟು ಮೂಕರಾಗ್ತೇವೆ. ಅಷ್ಟು ಪ್ರಪಂಚದೊಳಗಿನ ಆಗು ಹೋಗುಗಳು, ಪ್ರಕೃತಿಯ ವೈಪರೀತ್ಯಗಳು ಮತ್ತು ಜನಜೀವನದ ಬಗೆಗಾಗಿ ವಿಶೇಷವಾದಂಥ ಮೌಲ್ಯಯುತವಾದಂಥ ಸಂದೇಶಗಳು ಪ್ರಾರ್ಥನದೊಳಗೆ ಅಡಗಿದೆ. ನಿಗಲ ಆಶ್ಚರ್ಯ ಅವು ಕತ್ತಲ್ ಸರ್ ದಾಯಿ ಕನ್ನಡ ಪಾತಿರ್ಬೇರೆಂದು ಅಕ್ಷಯ್ ಶ್ರೀಧರ್ ನಮ್ಮ ಗೌರವಾನ್ವಿತ ಮಹಾನಗರ ಪಾಲಿಕೆದ ಕಮಿಷನರ್ ಅರೆಗೆ ತುಳು ಬುಡ್ದು ಬಾಕಿ ಪೂರ ಹೆಚ್ಚಿನ ಭಾಷೆಲು ಗೊತ್ತುಂಡು. ಅರೆಗೆ ಬೋಡಾದು ಯಾನು ಕನ್ನಡಡು ತೆರಿಪವಂತುಳ್ಳೆ. ಗೌರವಾನ್ವಿತರೆ, ಇವತ್ತು ನಮ್ಮ ತುಳು ಭಾಷೆ ಪಂಚದ್ರಾವಿಡ ಭಾಷೆಗಳಲ್ಲೊಂದು. ತಮಿಳು, ತೆಲುಗು, ಮಲಯಾಳಂ, ತುಳು, ಕನ್ನಡ ಇದು ಪಂಚದ್ರಾವಿಡ ಭಾಷೆಗಳು. ತಮಿಳಿನಷ್ಟೇ ಪ್ರಾಚೀನ ಭಾಷೆ. ನಮ್ಮ ಮೋದಿಜಿಯವರು ಹೇಳಿದ್ದಾರೆ ಅತಿ ಪ್ರಾಚೀನ ಭಾಷೆ ಯಾವುದು? ತಮಿಳು. ಪಂಚದ್ರಾವಿಡ ಭಾಷೆಗಳ ಅತಿ ಪ್ರಾಚೀನ ಭಾಷೆ ತಮಿಳು ಅಂತ ಹೇಳಿದ್ದಾರೆ. ತಮಿಳಿನಷ್ಟೇ ಪ್ರಾಚೀನ ಭಾಷೆ ತುಳು ಅಂತ ತಮಿಳರು ಕೂಡ ಒಪ್ಪಿಕೊಳ್ತಾರೆ. ಮಲಯಾಳಂನ ಲಿಪಿಯ ಮೂಲ ತುಳು ಲಿಪಿ ಎಲ್ರಿಗೂ ಗೊತ್ತಿದೆ, ಅವರು ಒಪ್ಪಿಕೊಳ್ತಾರೆ. ಅಲ್ಲಿನ ಪ್ರಾಥಮಿಕ ಶಿಕ್ಷಣದಲ್ಲಿ ಇದನ್ನು ಹೇಳ್ತಾರೆ. 2.5 ಕೋಟಿ ಜನಸಂಖ್ಯೆ ತುಳುವರಿದ್ದಾರೆ. 2.5 ಕೋಟಿ ಜನಸಂಖ್ಯೆ ತುಳುವರಿದ್ದಾರೆ. ಜನಗಣತಿಯಲ್ಲಿ 20 ಲಕ್ಷ ಮಾತ್ರ ಸಿಗ್ತಾ ಇದೆ. ಅದರ ಕಾರಣವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಯಾಕಂತೇಳಿದರೆ ನಾಟಕದ ಹಬ್ಬ. ತುಳುವರು ಬಹಳ ಪ್ರೀತಿಯ ನಾಟಕ ಅಂದರೆ ನಾಟಕದ ಪ್ರೀತಿ ಅಲ್ಲ, ಇನ್ನಿತರ ಭಾಷೆಗಳನ್ನು ಪೋಷಿಸುವುದಕ್ಕೆ ತುಳುವರು ತುಂಬ ತ್ಯಾಗ ಮಾಡಿದ್ದಾರೆ ಅಂತೇಳಿ. ಇವತ್ತು ಮದ್ರಾಸ್ ಪ್ರಾಂತ್ಯ ಇರುವಂಥ ಸಂದರ್ಭದಲ್ಲಿ ಕೃಷ್ಣದೇವರಾಯ ತುಳುವರಸನಾಗಿದ್ದ ಈ ಹಿಂದೆ. ಆಮೇಲೆ ಮದ್ರಾಸ್ ಪ್ರಾಂತ್ಯ ಆಯಿತು. ಭಾಷಾವಾರು ಪ್ರಾಂತ್ಯ ರಚನೆ ಸಂದರ್ಭದಲ್ಲಿ ತುಳುನಾಡಿನ ಒಂದು ತುಂಡು ಕೇರಳಕ್ಕೆ, ಒಂದು ತುಂಡು ಮಹಾರಾಷ್ಟ್ರಕ್ಕೆ, ಇನ್ನೊಂದು ತುಂಡು ಕರ್ನಾಟಕದ ಕರಾವಳಿ ಆಯಿತು. ತುಳುನಾಡಿನ ವ್ಯಾಪ್ತಿ ರಾಮೇಶ್ವರ, ನೀಲೇಶ್ವರ, ಅಂಕೋಲ, ಮುಡನಘಟ್ಟ, ಪಡುವನ ಕಡಲು ಇಷ್ಟು ವ್ಯಾಪ್ತಿ ಇತ್ತು. ಅದಕ್ಕೆ ಇಲ್ಲಿನ ನುಡಿಕಟ್ಟು ಸಂಧಿಗಳಲ್ಲಿ ಸಿಗ್ತದೆ. ಆದರೆ ಮೃದು ಮನಸ್ಸಿನ, ಮೃದು ನೆಲದ, ತುಳು ಅಂತ ಹೇಳಿದರೆ ಮೃದು, ಇಲ್ಲಿನವರು ಎಲ್ರಿಗೂ ಆಶ್ರಯದಾತರಾಗಿದ್ದಾರೆ. ಇಲ್ಲಿನ ಎಲ್ಲ ಕಚೇರಿಗಳಲ್ಲಿ ನಾವು ಎಲ್ಲ ರಾಜ್ಯದ ಸಿಬ್ಬಂದಿಗಳಿದ್ದಾರೆ, ಕೆಲಸಗಾರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಆದರೆ ಇಲ್ಲಿ ಅತಿ ಹೆಚ್ಚು ಹೊರ ರಾಜ್ಯದ ಜನರು ಇಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ನೆಲೆ ನಿಂತು ತುಳುನಾಡಿನಲ್ಲಿದ್ದಾರೆ, ಬಹಳ ನೆಮ್ಮದಿಯಿಂದ ಇದ್ದಾರೆ. ಅದು ನಾವು ಗಮನಿಸ್ತಿದ್ದೇವೆ. ಆದರೆ ಇಲ್ಲಿನ ನೆಲದ ಈ ಭಾಷೆಯ ಮೇಲೆ ಅವರಿಗೆ ಪ್ರೀತಿ ಇದ್ದರೂ ಕೂಡ
ತುಳು ಭಾಷೆ ಬಲಿಷ್ಠ ಆಗಲಿಲ್ಲ ಯಾಕಂತ ಕೇಳಿದರೆ ಒಂದು ಕಾರಣವನ್ನು ನಾನು ನಿಮ್ಮ ಮುಂದೆ ತಿಳಿಸಬೇಕು. ಭಾಷಾವಾರು ಪ್ರಾಂತ್ಯ ರಚನೆ ಆದ ಸಂದರ್ಭದಲ್ಲಿ ತುಳುವಿಗೆ ನ್ಯಾಯ ಸಿಗಲಿಲ್ಲ. ಕಾಸರಗೋಡು ಕನ್ನಡ ನಾಡು ಅಂತ ಒಂದು ಹೋರಾಟ ಮಾಡಿದರು ಕಯ್ಯಾರ ಕಿಂಜಣ್ಣ ರೈ ಅಂತವರು. ಆವಾಗ ಏನಾಯಿತು, ಕಾಸರಗೋಡು ಕನಿಷ್ಠ ಕನ್ನಡಕ್ಕಾದರೂ ಸೇರಲಿ ಅಂತ ಹೋರಾಟ ಮಾಡುವಾಗ ಆ ಪ್ರದೇಶದ ಎಲ್ಲ ತುಳುವರು ತಮ್ಮ ಮಾತೃಭಾಷೆ ತುಳು ಅಂತ ಬರೆಯುವುದನ್ನು ಬಿಟ್ಟು ಕನ್ನಡ ಅಂತ ಬರೆದರು. ಜನಗಣತಿಯ ಸಂದರ್ಭದಲ್ಲಿ ಇಲ್ಲಿನ ಶಿಕ್ಷಕರು ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಕನ್ನಡದಲ್ಲೇ ಮಾತಾಡ್ತಾರೆ, ಕಟ್ಟಕಡೆಗೆ ಮಾತೃ ಎಲ್ಲವನ್ನು ವಿವರಿಸ್ತಾರೆ, ಕಟ್ಟಕಡೆಗೆ ಮಾತೃಭಾಷೆ ಅಂತ ಆಗುವಾಗ ಅವರೇ ಕನ್ನಡ ಅಂತ ಟಿಕ್ ಮಾಡ್ತಾರೆ. ಜನಗಣತಿಯಲ್ಲಿ ತುಳುವಿಗೆ ಅವಕಾಶ ಇದೆ. ಆದ್ದರಿಂದಾಗಿ ಪ್ರಸ್ತುತ ನಾವು ಅದರ ಕ್ಯಾಂಪೇನ್ ಮಾಡ್ತಾ ಇದ್ದೇವೆ, ತುಳು ಮಾತೃಭಾಷೆ ತುಳು ಅಂತ ಆಗಬೇಕು ಅಂತೇಳಿ. ಆದ್ದರಿಂದಾಗಿ ನಮಗೆ ವಿಶ್ವದಾದ್ಯಂತ ತುಳುವರು ತುಳುವಿನ ಹೋರಾಟವನ್ನು ಮಾಡಿದ್ದಾರೆ. ಪರಮಪೂಜ್ಯ ಕಾವಂದರು ವಿಶ್ವ ತುಳು ಸಮ್ಮೇಳನವನ್ನು ಮಾಡಿದ್ದಾರೆ. ಈ ಮುಖೇನ ತುಳುವಿನ ಪ್ರಾಚೀನತೆಯನ್ನು ತಿಳಿಸಬೇಕು. ಗುರುಗಳೇ, ಒಂದು ಗೊತ್ತಿರಲಿ, ತುಳುವಿಗೆ ಸ್ವತಂತ್ರ ಕ್ಯಾಲೆಂಡರ್ ಇದೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಯಾವ ರೀತಿ ಆಂಗ್ಲದಲ್ಲಿ ಹೇಳ್ತೇವೋ, ಪಗ್ಗು, ಬೇಷ, ಕಾರ್ತೆಲ್, ಆಟಿ, ಸೋನ, ಕನ್ಯಾ, ಬೊಂತೆಲ್, ಜಾರ್ದೆ, ಪೆರಾರ್ದೆ, ಪುಯಿಂತೆಲ್, ಮಾಯಿ, ಸುಗ್ಗಿ ಅಂತೇಳಿ. ಇವತ್ತು ಸಂಕ್ರಾಂತಿ, ನಾಳಿನಿಂದ ನಮಗೆ ಆಟಿ ತಿಂಗಳು. ಆದ್ದರಿಂದ ಇಂಥ ಭಾಷೆಗೆ ವಿಶೇಷವಾದಂಥ ಈ ಭಾಷೆಯನ್ನು ಉಳಿಸುವಲ್ಲಿ ದೊಡ್ಡ ಕೊಡುಗೆ ಕೊಟ್ಟಿರುವಂಥದ್ದು ಪ್ರಥಮವಾಗಿ ಇಲ್ಲಿನ ಜನಪದ ಕಲಾವಿದರು. ಪಾರ್ಧನಗಳ ಮುಖೇನ ತುಳು ಭಾಷೆ ಇವತ್ತು ಬಲಿಷ್ಠವಾಗಿ ಉಳಿದಿದೆ. ಎರಡನೇದಾಗಿ ವಿಶ್ವದಾದ್ಯಂತ ತುಳುವನ್ನು ಎತ್ತಿ ಹಿಡಿದವರು ಯಾರು ಅಂತ ಕೇಳಿದರೆ ಅದು ರಂಗಭೂಮಿ ಕಲಾವಿದರು, ತುಳುನಾಡಿನ ನಾಟಕ ಕಲಾವಿದರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಿದೆ, ಬಹಳ ಹೆಮ್ಮೆ ಆಗ್ತಿದೆ. ಆದ್ದರಿಂದ ಯಾವ ರೀತಿ ಯಕ್ಷಗಾನ ತುಳುನಾಡಿನ ಗಂಡು ಕಲೆ, ಆದರೆ ಆ ಯಕ್ಷಗಾನ ಅನ್ನುವಂಥ ಶಂಖದ ಮುಖೇನ ಕನ್ನಡ ಭಾಷೆ ಪ್ರಬುದ್ಧ ಭಾಷೆಯಾಗಿ ಹೊರಹೊಮ್ಮಿದೆ. ಅದೇ ರೀತಿ ಇಲ್ಲಿನ ತುಳುನಾಡಿನ ಕಲಾವಿದರು ಬೇರೆ ಬೇರೆ ಭಾಷೆಗಳಲ್ಲಿ ನಾಟಕವನ್ನು ಮಾಡ್ತಾರೆ. ಆದರೆ ತುಳು ಭಾಷೆಯಲ್ಲೂ ಕೂಡ ವಿಶೇಷವಾದಂಥ ಕೀರ್ತಿಯನ್ನು ಪಡೆದಿದ್ದಾರೆ. ಅಂಥ ಕಲಾವಿದರು ಉತ್ಕೃಷ್ಟ ಕಲಾವಿದರಿದ್ದಾರೆ. ಆದರೆ ಎರಡನೇ ಅದಕ್ಕಿಂತ ಕೆಳಗಿನ ಕಲಾವಿದರಿರ್ತಾರೆ, ಎಲೆಮರೆಯ ಕಲಾವಿದರಿರ್ತಾರೆ, ಗ್ರಾಮೀಣ ಪ್ರದೇಶದ ಕಲಾವಿದರಿರ್ತಾರೆ. ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಅವರೆಲ್ಲರನ್ನು ನಾವು ಗುರುತಿಸಬೇಕು, ಅವರಿಗೊಂದು ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಈ ತುಳು ನಾಟಕ ಪರ್ವವನ್ನು ನಾವು ಆಯೋಜಿಸಿದ್ದೇವೆ. ಆ ಗ್ರಾಮೀಣ ಪ್ರದೇಶದ ಜನಕಲೆಗೆ ನಮ್ಮ ಅವಕಾಶ ಕೊಡ್ಜ ಪಣದಂಡ ಅಕುಲಿಯಪ್ಪ ಬಲಿಷ್ಠಾಪನೆ ಕರಿಣ ಸರ್ತಿದ ನಾಟಕೋತ್ಸವಡ್ಲ ಆಕಲಿನ ಆಯ್ಕೆ ಮಲ್ತದ ಆತ ಮಾತ್ರ ತಂದೆ ಪ್ರತಿ ನಾಟಕೋತ್ಸವ ಅತ್ತಂಡ ಪ್ರತಿ ಕಾರ್ಯಕ್ರಮಡ್ಲ ಒಂಜಿ ಕರಿದು ಬೋಯಿನ ನಾಟಕ ಕಲಾವಿದನ ಪುದರ್ಡ ವೇದಿಕೆ ಮಲ್ಪುವ ಬೊಕ್ಕ ರಡ್ಡು ಜನ ಹಿರಿಯ ನಾಟಕ ಕಲಾವಿದರಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ವತಿಯಿಂದ ಗೌರವ ಮಲ್ಪುವ. ಕರಿಣ ಸರ್ತಿ 14 ಜನಕ್ಕೆ ಗೌರವ ಮಲ್ತದ. ಈ ಸರ್ತಿ ಲಂಚನೆ 14 ಜನಕ್ಕೆ ಅಕಲಿನ ಮಾನಾದಿಗೆ ಮಲ್ಪನ ಕೆಲಸ ಮಲ್ತೊಂದುಳ 14 ಮಂದಿಗೆ ಗೌರವಿಸ್ತೇವೆ. ಕಳೆದು ಹೋದ ನಾಟಕ ಕಲಾವಿದರ ಹೆಸರನ್ನು ವೇದಿಕೆಗಿಡ್ತೇವೆ. ಇದೆಲ್ಲ ಉದ್ದೇಶವನ್ನು ಇಟ್ಕೊಂಡು ಒಂದಷ್ಟು ಹೊಸ ಕಲಾವಿದರು ಹುಟ್ಟಿ ಬರಬೇಕು. ತನ್ಮುಖೇನ ತುಳು ಭಾಷಾ ಸಂಸ್ಕೃತಿ ಉಳಿಯುವುದರೊಂದಿಗೆ ಈ ನಾಟಕ ರಂಗಭೂಮಿ ಅದು ಕೂಡ ಉಳಿಬೇಕು, ಬೆಳೆಯಬೇಕು. ತುಳುನಾಡಿನವರು ನಾಟಕದಲ್ಲಿ, ಚಲನಚಿತ್ರದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದವರಿದ್ದಾರೆ, ದೊಡ್ಡ ದೊಡ್ಡ ಬರಹಗಾರರಿದ್ದಾರೆ. ಅವರೆಲ್ಲರ ನೆನಪನ್ನು ನಾವು ಮಾಡುವುದಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರುವಂತಹ ಅಕ್ಷಯ್ ಶ್ರೀಧರ್ ಅವರು, IAS ಆಫೀಸರ್ ಅವರು, ಅಷ್ಟು ಮಾತ್ರವಲ್ಲದೆ ತುಳು ಭಾಷೆಯ ಮೇಲೆ ವಿಶೇಷ ಪ್ರೀತಿ ಇದ್ದವರು. ಒಂದು ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಕೂಡ ಮಹಾನಗರ ಪಾಲಿಕೆಯ ಅವರ ಕಚೇರಿಗೆ ಹೋದರೆ ಕರೆದು ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಬಹಳ ವಿಶೇಷವಾಗಿ ಅವರ ಸಮಸ್ಯೆಗೆ ಸ್ಪಂದಿಸುವಂಥ ಗುಣ ಇದೆ. ನಮ್ಮ ಮೇಯರ್ ಅವರು ಯಾವತ್ತೂ ಹೇಳ್ಕೊಳ್ತಾರೆ, ಅಕ್ಷಯ್ ಶ್ರೀಧರ್ ಅವರು ನಮಗೆ ಕಮಿಷನರ್ ಇದ್ದಾರೆ, ಖಂಡಿತವಾಗಿ ಅಧ್ಯಕ್ಷರೇ ತುಳು ಅಕಾಡೆಮಿ ಈ ಸರ್ತಿ ಪೂರ್ತಿ ಆಗ್ತಾ ಇದೆ. ಹೊರಗಿನ ಎಲ್ಲ ಕೆಲಸವನ್ನು ಮಹಾನಗರ ಪಾಲಿಕೆ ನಮ್ಮ ಬಲಿಷ್ಠವಾದಂಥ ಸದಸ್ಯರ ತಂಡ ಇದೆ, ನಗರ ಪಾಲಿಕೆ ಸದಸ್ಯರ ತಂಡ ಇದೆ, ನಾವು ಮಾಡೋಣ ಅಂತೇಳಿ ಭರವಸೆಯನ್ನು ನಮ್ಮ ಪ್ರೇಮಾನಂದ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಅನಿವಾರ್ಯ ಕಾರಣದಿಂದ ಅವರು ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ಇವತ್ತು ಕೂಡ ನಮಗೆ ಕರೆ ಮಾಡಿ ಮಾತಾಡಿದರು, ನಾಳೆಯಿಂದ ನಾನು ಇದ್ದೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಕಮಿಷನರ್ ಅವರು ನಮಗೆ ಬಂದಿದ್ದಾರೆ. ಅವರನ್ನು ಸಮಸ್ತ ತುಳುವರ ಪರವಾಗಿ
ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಹಾನಗರ ಪಾಲಿಕೆ ವತಿಯಿಂದ ನಿಮ್ಮನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಟ್ಟಿಗೆ ತುಳುನಾಡದ ತುಳು ಭಾಷೆಗೆ ವಿಶೇಷವಾದ ಕೊಡುಗೆ ಕೊರನಂಚೆತ್ತಿನ ತುಳುತ್ತ ಕಾರ್ಯಕ್ರಮ ತೂವಡ್ನ ನಮ್ಮ ಟಿವಿನ ತೂವಡು ಆತ ಮಾತ್ರ ತಂದೆ ನಮ್ಮ ಟಿವಿಡ್ ಅವನ್ ನಡಪಾದು ಕೊರ್ಪುನಕ್ಲೇನು ಅಜತ್ತದ ಉತ್ಕೃಷ್ಟ ಕಲಾವಿದರುಳ್ಳರು ಆಕಲಿನ ಅಜತ್ತದ ಪೆಜ್ಜಿದ ತುಳು ಭಾಷೆದ ಒಂಜಿ ಮೌಲ್ಯನ ಹೆಚ್ಚಿಗೆ ಮಲ್ಪುನಂಚೆತ್ತನ ತಾಕತ್ತದ ಒಂಜಿ ನಿರ್ದೇಶಕರು ಆತ ಮಾತ್ರ ತಂದೆ ಸರಿ ಆಲೋಚನೆ ಮಲ್ಪಡು ಬಲೆ ತೆಲಿಪಾಲೆ ಪಣಪುನಂಚೆತ್ತನ ಒಂಜಿ ಕಾರ್ಯಕ್ರಮನ ಆರು ನಮ್ಮ ಟಿವಿಡ್ ಪಾಡ್ನೆಟ್ ಹತ್ರ ಇನ್ನು ಹಿರೇಮದೆಟ್ಟೆತ್ತಿನಂಚೆತ್ತನ ಅವೇತೋ ಕಲಾವಿದರೆ ಬೊಳ್ಪು ಬರ್ತದೆ ಇನ್ನು ವಿಶ್ವವಿಖ್ಯಾತಿ ಆತಿರಿತ ಪ್ರಶಂಸದಂಚೆತ್ತನ ತಂಡ ಇನ್ನು ವಿಶ್ವವಿಖ್ಯಾತಿ ಆವಡದ ಕಾರಣ ಅವು ನಮ್ಮ ಶಿವಶರಣ್ ಶೆಟ್ಟಿ ಆರ್ನ ನಮ್ಮ ಟಿವಿದ ಚಾನಲ್ನ ಬಂದರೆ ನಂಗೆ ಭಾರಿ ಪೆರ್ಮೆ ಹಾಕೊಂಡು ಆತ ಮಾತ್ರ ತಂದೆ ನಮ್ಮ ಯಕ್ಷಗಾನಗಳ ವಿಶೇಷವಾದ ಒತ್ತು ಕೊಡ್ತೇವೆ. ಮುರಣಿ ಬಲೆ ತೆಲಿಪಾಲೆದೊಟ್ಟಿಗೆ ಬಲೆ ಬುಳಿಪಾಲೆ ಪಣಪನಂಚೆತ್ತನ ಪೊಷ ಯೋಜನೆ ಪಾಡ್ದು ಐಟ್ಲ ಯಶಸ್ಸು ಪಡಿತೇರೆ. ನೃತ್ಯಗೂ ವಿಶೇಷವಾದ ಮಹತ್ವ ಕೊಡ್ತೇವೆ. ಮಾತೆರ್ಲಿ ಎನ್ನಿದ್ದಾರೆ ಬಲೆ ತೆಲಿಪಾಲೆದಲ್ಲಿಗ ಬಲೆ ಬುಲಿಪಾಲೆ ಎಡ್ಡೆ ಹಾಪುಂಡ ಇಜ್ಜದಾದನ ಆಂಡ ಬಾರಿ ಉತ್ಕೃಷ್ಟವಾದ ಅವು ಮೂಡ್ದು ಬೈದಂಡು ಆಯ್ಕೆ ಪೂರ ಕಾರಣಕರ್ತೇರು ಆತ ಮಾತ್ರ ತಂದೆ ಇನಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷ ಆಯ್ನಂಚೆತ್ತನ ಎಂಕ್ ಈತ ಜನಕುಲು ಏನನ್ನು ಗುರುತಿಸವಡಂಡ ಆಯ್ಕೆ ಕಾರಣ ಆಯ್ತಾ ಸುರಿತ ಮುಟ್ಟುವ ಒಂದು ಕೆಂಡ ಅವು ನಮ್ಮ ಟಿವಿಯಿಂದ ಬಂದರೆ ಯಾನು ಎದೆ ತಟ್ಟದ ಬಂದ್ರೆ ಭಾರಿ ಖುಷಿ ಪಡಪೆ ನಮ್ಮ ಟಿವಿಡಿ ಯಾನು ಯಪ್ಪ ನಿರೂಪಕ್ಕೆ ಆದ ಬತ್ತೇನ ಐದೊಕ್ಕ ಜನಕಲ್ನ ಉಡಲ್ಗೆಂದರೆ ಕಾರಣ ಆತಂಡು ಆರ್ನ ಇಡೀ ತಂಡಲ ಅಂಚೆನೆ ಭಾರಿ ವಿಶೇಷವಾದ ನಮಗೆ ಸ್ಪಂದಿಸದಂಡು ಕರಿಣ ಸರ್ತಿಲ ನಾಟಕೋತ್ಸವಗೆ ಎಂಗ್ಲಿಗೆ ಉಚಿತವಾದ ಅವೇ ನೇರ ಪ್ರಸಾರಕ್ಕೆ ಅವಕಾಶ ಕಲ್ಪಿಸದರೆ ಈ ಸರ್ತಿ ನಮ್ಮ ಟಿವಿದ ಮುಖೇನ ಒಂದು ಸೀದಾ ಪ್ರಸಾರ ಆವನುಂಡು ನಮ್ಮ ಟಿವಿದ ಗುರ್ಕಾರ್ ರಾಯ್ನ ಚಿತ್ತನ ಗೌರವಾನ್ವಿತ ಶಿವಶರಣ್ ಶೆಟ್ರಿನ ಉಡಲದಿಂಜಿದ ಪ್ರೀತಿಡಿ ಲೇಸಿಗೆ ಮೋಕೆಡೆ ಎತ್ಕೊಳೋದಿಲ್ಲ. ಅಂಜನೆ ನಮ್ಮೊಟ್ಟಿಗೆ ಮಹಾನಗರ ಪಾಲಿಕೆದ ಈ ವಾರ್ಡ್ದ ಒಂಜಿ ಸದಸ್ಯರ ಚಿತ್ತನ ಗಣೇಶನ್ನ ಆರು ಪಾತೆರ್ನು ಬಾರಿ ಕಮ್ಮಿ ಬಾರಿ ಮುಗ್ದೆ ಬಾರಿ ಪಾಪ ಬೊಕ್ಕ ಎಂಚಿನ ಕೆಲಸಲರಿಗೆ ಕರೆ ಮಲ್ತಂಡ ಅಂದ ಆವು ಸ್ಪಂದಿಸವೇರಿ ಆತ ಮಾತ್ರ ತಂದೆ ಗಣೇಶನ ಕ್ಯಾಟ್ರಿಂಗ್ ಉಂಡು ಗಣೇಶನ ಮೂಲ ಅರ್ಜೆಂಟ್ ತೊಂದರೆ ಆತಂಡು ಅಂದ ಪಾತ್ರೆ ಆಡು ರಪ್ಪಬೋದು ಬಲೆ ಅವಳುಂಡು ಪತಂಬಲೆ ಎಂಚಿನ ಕೆಲ ಒಂಜಿ ಸ್ಪಂದಿಸವನಂಚೆತ್ತನ ಗುಣ ಎನ್ನ ವೇದಿಕೆ ಲೆಪ್ಪುಲೆ ಎನ್ನ ಲೆಪ್ಪಂದ ಕುಲ್ಲೆ ಹೆಂಗೆ ಗೌರವ ಕೊರ್ಲೆ ಗೌರವ ಕೊರಂದ ಕುಲ್ಲೆ ಗಣೇಶನ್ನೇ ಒಂಜಿ ನಿಸ್ಪೃಹ ವ್ಯಕ್ತಿ ಗಣೇಶನ ಬಗೆಟ್ ಒಂಜಿ ಪಂಡ್ಪುಂಡ ಆರ್ನ ವಾರ್ಡತ್ ಓಲ್ಲ ಒಂಜಿ ಮರಣ ಅಣ್ಣಂಡ ಐತ ಸುರುಡ್ದು ಅಕೇರಿವರೆ ಮುಟ್ಟಾಗ ಉಂತದು ಆ ಕುಟುಂಬದ ಕಲೆಗೆ ಸಾಂತ್ವನ ಮಲ್ತದೆ ಐತ ದೇಹಾಂತ್ಯ ಅಂತ್ಯಕ್ರಿಯೆ ಆಯಿನವರೆ ಮುಟ್ಟೋಗಲ ಆರ ಕರ್ತವ್ಯ ನಿರ್ವಹಿಸದ ಬರ್ಪನಂಚೆತ್ತಿನ ಒಂಜಿ ಹೃದಯವಂತೆಯರು ಕೆಂಡ ಅವ ನಮ್ಮ ಗಣೇಶನ್ನೇ ಅರಿನ ಗಣೇಶ್ ಕುಲ್ಲಾಲ್ರಿನ ಲೇಸಿಗೆ ಮೋಕೆಡೆ ಎತ್ಕೊಳೋದಿಲ್ಲ. ಶಕಿಲಾ ಕಾವ ನಮ್ಮ ಮಹಾನಗರ ಪಾಲಿಕೆದ ಒಂಜಿ ಎಂಚಿನ ಬಣ್ಪೇರು ಬಾರಿ ಚಾ ದುಂಬಂಜಿ 12 ಆಂಗ್ಲಡ ಬಣ್ಪಂಡ ಚಾರ್ಮದ ಮಾತೆಕಲ ಶಕಿಲಕ್ಕ ಬಂಡ ಮಾತೆರೆಗಲ ಖುಷಿ ನಗರ ಪಾಲಿಕೆ 2 ಬಾಜನಲ ಶಕಿಲಕ್ಕ ಬಂಡಿ ಬೆಟ್ಟಿಗೆ ಅಂಡ್ ಶಕಿಲಕ್ಕಗೆ ಒಂಜಿ ಕಟ್ಟ ಕಡೆತ ಒಂಜಿ ಜೋಕಲಡ ಬತ್ತನ ಎಲ್ಪ ಪ್ರಾಯದ ಪರಬೇರು ಮಾಡ ತೆಲ್ತೊಂದೇ ಪಾತೆರ್ನು ಬೊಕ್ಕ ಓಲು ಲೆತ್ತಣ್ಲ ಮಾತೆರ್ನ ಬಾಯಿಡ್ಲ ಶಕಿಲಕ್ಕ ಎಂಗ್ಲು ಶಕ್ತಿನಗರಡ್ ಎಂಗ್ಲಾರು ಶಕಿಲಕ್ಕ ಅಕಾಡೆಮಿ ಸದಸ್ಯ ಆದಿತ್ತೇರು ಎಂಗ್ಲ ಭಾರಿ ಪ್ರೀತಿದ ಒಂಜಿ ಕಾರ್ಪೊರೇಟರ್ ಆದಿತ್ತೇರು ಇನಿಕಲ ನಮಕ್ ಶಕಿಲಕ್ಕನ ಒಂಜಿ ಜನಸೇವೆ ಅವೇ ನಂಗೆ ಪನೆರ ಬಂದು ಅಂಚಿತ್ತನ ಶಕಿಲಕ್ಕ ಇನ್ನು ನಮ್ಮೊಟ್ಟಿಗೆ ವಾಲಗಾತೇರು ಅರೆಲ್ಲ ಇಲ್ಲೇಸಿಗೆ ಮೋಕೆಡೆ ಎತ್ಕೊಳೋದಿಲ್ಲ. ನಮ್ಮೊಟ್ಟಿಗೆ ಗೌರವಾನ್ವಿತ ನಮ್ಮ ಮಾರಿಗುಡಿತ ಮೊಕ್ತೇಸರ್ ಮಾಜಿ ಮೊಕ್ತೇಸರ್ ಬೊಕ್ಕ ಒಂಜಿ ಚಿಟ್ ಫಂಡ್ ಸಂಸ್ಥೆದ ಗುರುಕಾರೆ ಬೊಕ್ಕ ಚಲನಚಿತ್ರದ ನಿರ್ಮಾಪಕೆ ಬೊಕ್ಕ ಕೊಡುಗೈ ದಾನೆ ಅವೇತೋ ಕಲಾವಿದರಿನ ಸಮಸ್ಯೆಗೆ ಸ್ಪಂದಿಸಾಯಿನಾರು ಇನ್ನು ಎಂಗಲ್ನ ರೂಪೇಶ್ ಶೆಟ್ರು ಒಂಜಿ ಪೊರ್ತುಡು ಅರೆನೊಂಜಿ ದೆರ್ತು ಬತ್ತನಂಚಿತ್ತನ ಇನ್ಯಾರು ಒಂಜಿ ಸುರು ನಮ್ಮ ಟಿ ವಿ ಅರೇನು ದೆರ್ತು ಬತ್ತನೆ
ಇನಿಕ್ಕಲ ನಮ್ಮ ಟಿ ವಿದೊಟ್ಟಿಗೆ ಉಳ್ಳೇರು ಅಂಜನೆ ತಾರಣ ಶೆಟ್ಟಿ ಬೋಳಾರ ಅರಿನ ದೆರ್ತು ಬತ್ತಿದೇರು ಅಂಚಿತ್ತನ ಮಸ್ತ್ ಕಲಾವಿದರಿಗೆ ಆಶ್ರಯದಾತೆರಾತೇರು ಅಂಜನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಲ್ಲ ಆರು ಈ ಸರ್ತಿ ಪಡೆತೇರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದಲ್ಲ ಒಂಜಿ ಪ್ರಶಸ್ತಿನ ಪುಗರ್ತಿನ ಆರು ಯೋಗಾಯನದ ಸಂದರ್ಭದಾರು ಪಡೆತೇರು ಬಂಡ್ರೆ ಇಂಗ್ಲಿಗೆ ಬಾರಿ ಪೆರ್ಮೆ ಹಾಕೊಂಡು ಅಂಚಿತ್ತನ ತಾರಣ ಶೆಟ್ಟಿ ಬೋಳಾರ ಮೆರಿನ ಪ್ರೀತಿಪೂರ್ವಕವಾದಿ ಲೇಸಿಗೆ ಮೂಕಡೆ ಎತ್ಕೊಳೋದಿಲ್ಲ. ನಮ್ಮೊಟ್ಟಿಗೆ ಗೌರವಾನ್ವಿತ ಸೀತಾರಾಮ್ ಹೆಗಡೆ ಗೌರವಾಧ್ಯಕ್ಷರು ಓಂ ಶಕ್ತಿ ಗೆಳೆಯರ ಬಲಗ ಲಾಯ್ಲಾ ಇನ್ನೇ ಈ ಪೊರ್ಲ ಕಂಠದ ಕಲಾ ತಂಡವನ್ನು ಕಟ್ಟದೆ ಆ ಜವನರಿಗೆ ಪೂರ ಒತ್ತು ಕೊಡದು ಆತ ಮಾತ್ರ ತಂದು ತುಳು ಭಾಷಾ ಸಂಸ್ಕೃತಿನ ಬುಳೆಪೇರೆ ಮತ್ತೆ ಪುನಃ ಒಂದು ಒಳ್ಳೆಯರು ಸೀತಾರಾಮ ಹೆಗಡೆನ ಎಂಗ್ಲಿ ಲೇಸಿಗೆ ಮೋಕಡೆ ಎತ್ಕೊಳೋದಿಲ್ಲ. ಅಂಜನೆ ಸದಾಶಿವ ಕನ್ಯಾನ ಅಧ್ಯಕ್ಷರ ಓಂ ಶಕ್ತಿ ಗೆಳೆಯರ ಬಲಗ ಲಾಯ್ಲಾ ಸದಾಶಿವ ಕನ್ಯಾನ ಆರ್ಲ ಈ ಕೂಟಗೆ ಮಸ್ತ್ ಬೆರಿತಾಂಗ್ ಕೊಡ್ತಾರೆ ಅರಿಲ್ಲ ಈ ಲೇಸಿಗೆ ಮೋಕೆಡೆ ಎತ್ಕೊಳೋದಿಲ್ಲ. ನಮ್ಮೊಟ್ಟಿಗೆ ಎಂಗಲ್ನ ಅಕಾಡೆಮಿದ ರಿಜಿಸ್ಟ್ರಾರ್ ಎಂಗ್ಲೆಗೊಂಜಿ ಅದ್ಭುತ ಶಕ್ತಿಯಾರ್ ಆರು ಬತ್ತಿ ಬೊಕ್ಕೋ ಎಂಗಲ್ನ ಮಾತ ಸದಸ್ಯರು ಕ್ರಿಯಾಶೀಲ ಸದಸ್ಯರು ಬೊಕ್ಕಲಾತ ಕ್ರಿಯಾಶೀಲರಾತಿರು ಎಂಗ್ಲ ಮಸ್ತ್ ಚಟುವಟಿಕೆ ಈ ನಡತೊಂದುಂಡು ಆರು ಬತ್ತಿ ಬೊಕ್ಕೋ ಸತ್ಯ ಬಂದ್ಬಂಡು ಆರು ಬತ್ತಿ ಬೊಕ್ಕ ಅಕಾಡೆಮಿ ಶುದ್ಧ ಆತನು ಪರಿಶುದ್ಧವಾಗಿ ನಂಚಿತ್ತನ ಅಕಾಡೆಮಿ ಆರು ಬತ್ತಿ ಬೊಕ್ಕೋ ಬಾರಿ ನಿಷ್ಠೂರವಾದ ಆರ್ನ ಕರ್ತವ್ಯನು ನಿರ್ವಹಿಸೋಂದುಳ್ಳೇರು ಎಡ್ಡೆ ಕಾರ್ಯಕ್ರಮಕ್ಕೆ ಏಪಲ ಸಹಕಾರ ಕೊರ್ಪೇರು ಎಂಗಲ್ನ ಕವಿತಕ್ಕನಿ ಲೇಸಿಗೆ ಮೋಕೆಡೆ ಎತ್ಕೊಳೋದಿಲ್ಲ. ಪ್ರಸ್ತುತ ಮೀನುಗಾರಿಕೆದ ಇಲಾಖೆದ ಆರಾದುಳ್ಳೇರು ಅಂಡ ತುಳು ಅಕಾಡೆಮಿಗೆ ಆರು ಒತ್ತುಗು ಬರಂದುಳ್ಳೇರು. ನಮ್ಮೊಟ್ಟಿಗೆ PM ರವಿಲ್ಲೇರು ಮಡಿಕೇರಿದ ಎಂಗಲ ಸದಸ್ಯೆ ಬೊಕ್ಕೋ ಮಸ್ತ್ ಕಾರ್ಯಕ್ರಮಡು ಅವಳು ನಡಪಾದ ತುಳು ಭಾಷೆಗೆ ಕೊಡುಗೆ ಕೊಡ್ತಾನಾರು ರವಿ PM ಮೆರೆಲ್ಲ ಮೋಕಡಿ ಎತ್ಕೊಳೋದಿಲ್ಲ. ಅಕಾಡೆಮಿದ ಸದಸ್ಯರ ಚಿತ್ತನ ಗೌರವಾನ್ವಿತ ನರೇಂದ್ರ ಕೆರೆಕಾಡು ಒಂಜಿ ನಾಟಕ ಕಲಾವಿದೆ ಆತ ಮಾತ್ರ ತಂದೆ ಉದಯವಾಣಿದ ರಿಪೋರ್ಟರ್ ಬೊಕ್ಕೋ ಎಂಗಲ ಪ್ರತಿ ಒಂಜಿ ಚಟುವಟಿಕೆ ನಡಪೊಡ್ಲ ಹೊರ ನರೇಂದ್ರ ಅಣ್ಣಗೆ ಎಂಗಳು ಕರೆ ಮಲ್ತಕ್ಕೆ ನೋಡು ವಾ ರೀತಿ ಪೋಪನೆ ವಾ ರೀತಿ ನಡಪುನ ಅಂಚನೆ ನಾಗೇಶ್ ಕುಲಾಲ್ರ ಅಂಚನೆ 12 ಅಧ್ಯಕ್ಷರನ್ನ ದತ್ತು ಬಲತ್ ನರೇಂದ್ರ ಕೆರೆಕಾಡು ನಾಗೇಶ್ ಕುಲಾಲ್ ಚೇತಕ್ ಪೂಜಾರಿ ಬೊಕ್ಕ ಎಂಗಲ್ನ ಕಡಬ ದಿನೇಶ್ ರೈಕಲ್ ಅಂತ ಅಜ್ಜ ಅಕುಲು ಭಾರಿ ನಿರಂತರವಾದ ಅಕಾಡೆಮಿ ನಡತನ ಈತ ಕಾರ್ಯಕ್ರಮ ಪಿರವುಡು ಅಕಲ್ನ ಮಲ್ಲ ಕೊಡುಗೆಂಡು ಅಕಲಿನಲ್ಲಿ ಲೇಸಿಗೆ ಮೋಕೆಡು ಎತ್ಕೊಳೋದಿಲ್ಲ. ಅಂಚನೆ ಎಂಗಲ್ನ ಅಕಾಡೆಮಿದ ಬಾಕಿ ಪೂರ 18 ಜನ ಸದಸ್ಯರ ಪರಿಪೂರ್ಣ ಸಹಕಾರ ಕೊರ್ಪೇರು ಅಕಲಿಲ್ಲ ಮೋಕೆಡಿ ಎತ್ಕೊಳೋದಿಲ್ಲ. ನಮ್ಮ TV ಚಾನಲ್ದ ಮಾತ ಸಿಬ್ಬಂದಿ ವರ್ಗದ ಅಕಲಿಲ್ಲ ಯಾನಿ ಪೊರ್ತಳು ಮೋಕೆಡಿ ಎತ್ಕೊಳೋದಿಲ್ಲ. ಅಂಚನೆ ಕಲಾ ತಂಡದ ಅಕಲಿಲ್ಲ ಮೋಕೆಡಿ ಎತ್ಕೊಳೋದಿಲ್ಲ. ಇನ್ನಿತ ದಿನ ಕಲಾವಿದರಿಗೆ ಮಾತೆರೆಗಳ ಜೀನಿ ಕೊರ್ದು ಇಂಚಬಂಡ ವ್ಯತೆಯನ್ನು ನಡೆಸಿ ಜೀನಿ ಅಕಲಿಗೆ ಆರೋಗ್ಯಕರವಾಗಿ ನಂಚಿತ್ತಿನ ಬದುಕಿಗೆ ಬಡದೆ ಜೀನಿ ಸಂಸ್ಥೆದ ಕುಲ್ಲ ನಮ್ಮೊಟ್ಟಿಗೆ ಮಾತ ಕಲಾವಿದರಿಗೆ ಆತನ ಸನ್ಮಾನ ಪಡೆಪುನಕ್ಲಿಗೆ ಅಕಲ್ನ ಕೊಡುಗೆ ಕೊರೊಂದುಳ್ಳೆ ಅಕಲ್ನ ಜೀನಿದ ಕೊಡುಗೆನ ಕೊರೊಂದುಳ್ಳೇರು ಆ ಸಂಸ್ಥೆದ ಕುಲ್ಲ ನಮ್ಮೊಟ್ಟಿಗೆ ವಾಲಗಾತಿರು ಅಕಲಿಲ್ಲ ಲೇಸಿಗೆ ಮೋಕಡಿ ಎತ್ಕೊಳೋದಿಲ್ಲ. ಮಸ್ತ್ ಗಣ್ಯರ ನಕಲು ನಮ್ಮೊಟ್ಟಿಗೆ ವಾಲಗಾತಿರ ಅಕ್ಲೆಲ್ಲ ಎತ್ಕೊಂಡು ಇನ್ನು ಮಹಾನಾದಿಗೆ ಪಡೆಪು ನಕಲೆಲ್ಲ ಮೋಕೆಡೆ ಎತ್ಕೊಳೋದಿಲ್ಲ. ಸೀದಾ ಪ್ರಸಾರದ ಮುಖೇನ ಈ ಕಾರ್ಯಕ್ರಮ ವೀಕ್ಷಣೆ ಮಲ್ಪನಕ್ಲೆಲ್ಲ ಕುಡೋರ ಬೊಕ್ಕೊರ ಮೋಕೆಡಿ ಎತ್ಕೊಂಡು ತುಳು ನಾಟಕ 7 ದಿನದ ನಾಟಕ ನಡಪುಂಡು ಮಾತಿರ್ಲ ಈ ಕಾರ್ಯಕ್ರಮನು ಅಕಾಡೆಮಿ ಸಿರಿಚಾವಡಿಗೆ ಬತ್ತುವಲ್ಲಿ ಈತನೆಟ ನೇರ ಪ್ರಸಾರ ಎಂಗ್ಲು ಕೊರಂತ ದಾಯಕೆಂಡ ಅವು ಕೊರೋನಾ ಲಾಕ್ಡೌನ್ ಸಂದರ್ಭ ಈ ವ್ಯವಸ್ಥೆ ಇತ್ತಂಡು ಮಾತಿರ್ಲ ಅಕಾಡೆಮಿದ ಸಿರಿಚಾವಡಿಗೆ ಬತ್ತದೆ ಈ ನಾಟಕವನ್ನು ವೀಕ್ಷಣೆ ಮಲ್ಪುಲೆ ಆ ಮುಖೇನ ಕಲಾವಿದರಿನ ಪ್ರೋತ್ಸಾಹ ಮಲ್ಪುಲೆ ಪಣಪನ ಪಾತ್ರದೊಟ್ಟಿಗೆ ಕುಡೋರ ಬೊಕ್ಕೊರ ಮಹಾನಗರ ಪಾಲಿಕೆ ಈ ಸರತಿ ಪರಿಪೂರ್ಣವಾದ ಬೆಂಬಲ ಇಂಕ್ಲೆ ಕೊಡ್ತುಂಡು ಮಹಾನಗರ ಪಾಲಿಕೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕೃತಜ್ಞತೆದ ಸೊಲ್ಮೇಲನ ಸಂದೈತ ಮಣ್ತೊಂದು ಎನ್ನ ಪಾತ್ರೆಗೂ ಮುಗಿತಲ್ಲ ಚುಕ್ಕಿದೀಪ ಮಾತ್ರೆಗಳ ಸೊಲ್ಮೆ ನಾಟಕ ಪರ್ಬ ಈ ಲೇಸಿಗೆ ಮಾನಾದಿಯದ ಗುರಿಕಾರ್ರೆಲ್ಲ ಮೋಕೆಡಿ ಇದಕ್ಕೊಂದು ನಮ್ಮಟ್ಟಿಗೆ ಉದಿಪಣದ ಲೇಸಿಡು ಪಾಲ್ಪಡೆಯವರೆಲ್ಲರು ಆಯುಕ್ತರು ಅಕ್ಷಯ್ ಶ್ರೀಧರ್ ಆರೆಗೆ ಶಾಲು ಬೊಕ್ಕ ಪುಸ್ತಕದ ಕಾಣಿಕೆ ಕೊರ್ದು ಆರೇನ ಮಾನದಿಗೆ ಮಲ್ಪಡೊಂದು ಅಕಾಡೆಮಿದ ಅಧ್ಯಕ್ಷರು ದಯಾನಂದ್ ಜಿ ಕತ್ತಲ್ ಸರಡಕ್ಕೆ ಏನೊಂದಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆದ ಆಯುಕ್ತರು ಅಂಚನೆ ನಮ್ಮಟ್ಟಿಗೂ ಶ್ರೀಮತಿ ಶಕೀಲಾ ಕಾವ ಸದಸ್ಯರು ಮಂಗಳೂರು ನಗರ ಪಾಲಿಕೆ ಆರೇನ ಮೋಕೆಡಿ ಲೇಸಿಗೆ ಎದುಕೊಂಡು ಎಂಗಳ ರಿಜಿಸ್ಟರ್ ಕವಿತಕ್ಕಡ ಕೇಳೊಂದಿಲ್ಲ. ಕವಿತಾ ಮೇಡಮ್ ಅರೇನ ಈ ಲೇಸಿಗೆ ಮೋಕೆಡಿ ಎದುಕೊಂಡು ಶಾಲು ಬಕ್ಕ ಪುಸ್ತಕದ ನೆನಪದ ಕಾಣಿಕೆ ದೊಟ್ಟುಗು ಡಾಕ್ಟರ್ ಶಿವಶರಣ್ ಶೆಟ್ರು
ನಮ್ಮ ಟಿವಿದ ನಿರ್ದೇಶಕರು ಆರೇನು ನಮ್ಮ ಅಕಾಡೆಮಿದ ಪದುಕೆ ನರೇಂದ್ರ ಕೆರೆಕಾಡು ಮೇರೆ ಮೋಕೆ ಎದ್ಕೊಂಡು ಕೇಳಂದುಲ್ಲೆ ನಮ್ಮ ಟಿವಿದ ನಿರ್ದೇಶಕರು ಡಾಕ್ಟರ್ ಶಿವಶರಣ್ ಶೆಟ್ರು ನಮ್ಮಟ್ಟುಗುಳ್ಳೇರು ತಾರನಾಥ್ ಶೆಟ್ರು ಬೋಳಾರು ಮೇರೆಲ್ನ ಈ ಲೇಸಿಗೆ ಮೋಕೆ ಎದ್ಕೊಂಡು ಅಕಾಡೆಮಿದ ಪದುಕೆ ರವಿ PM ಮಡಿಕೇರಿ ಮೇರೆಡೆ ಕೇಳಂದುಲ್ಲ ಸೀತಾರಾಮ್ ಹೆಗ್ಡೆ ಗೌರವ ಅಧ್ಯಕ್ಷರು ಓಂ ಶಕ್ತಿ ಗೆಳೆಯರ ಬಳಗ ಮೇರೆನು ಈ ಲೇಸಿಗೆ ಮೋಕೆಡೆ ಎದ್ಕೊಂಡು ದಿನೇಶ್ ಕುಂಪಲ ಮೇರೆಡ ಕೇಳಂದುಲ್ಲೆ ದಿನೇಶ್ ಅಣ್ಣೆ ಕುಂಪಲ ಬಹುಶಃ ಈ ನಾಟಕ ಪರ್ಬಗೂ ನಮ್ಮ ಒಂದು ಯೋಜನೆ ಪಾಡ್ನಾಗ ಕೆಲವೊಂದು ಆತ ಕಲಾವಿದರ ಮಟ್ಟಿಗೂ ಕೈ ಸಹಾಯ ಮಲ್ದಿರಿ ಸೀತಾರಾಮ್ ಹೆಗ್ಡೆ ಗೌರವ ಅಧ್ಯಕ್ಷರು ಸದಾಶಿವ ಕುಕ್ಯಾನುಳ್ಳೇರು ಅರೆಗೆ ಪದ್ಮನಾಭ್ ಮರಕಡ ಮೇರೆ ಶಾಲು ಪಾಡ್ದು ಮಾನಾದಿಗೆ ಮಲ್ಪಡ್ದು ಕೇಳಂದಿಲ್ಲ ಅಂಚನೆ ಪ್ರತ್ಯಕ್ಷ ಯಾ ಪರೋಕ್ಷವಾದ ಕೈ ಸಕಾಯ ಮಲ್ಪಂಚನ ಮಾತ ಕಲಾಭಿಮಾನಿ ಬಂಧುಲೇನು ಇನಿತ ಮಾನದಿಗಿದೆ ತೊಣ್ಣಕ್ಲೇನು ಅಂಚನೆ ನಾಟಕ ತಂಡದ ಮಾತ ಸದಸ್ಯರನ್ನು ಒಂಜೇ ಪಾತ್ರೆಡು ಮೋಕೆಡು ಲೇಸಿಗೆ ಎದ್ಕೊಂಡು ಇತ್ತೆ ನಾಟಕ ಪರ್ವದ ಉದಿಪಣದ ಲೇಸದಂಚಿ ಪೋಂದುಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಶ್ರೀಯುತ ಅಕ್ಷಯ್ ಶ್ರೀಧರ್ ಇವರು ಇಂದಿನ ನಮ್ಮ ಈ ನಾಟಕ ಪರ್ವ 2022 ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನಮ್ಮೆಲ್ಲ ಗಣ್ಯಾತಿ ಗಣ್ಯರು ಅವ್ರ ಜೊತೆ ಸೇರಿಕೊಳ್ಳಬೇಕು. ನಾಟಕ ಪರ್ವ 2022 ಬಾರಿ ಪೊರ್ಲ ಕಂಟಡು ಉದಿಪನ ಒಂದುಂಡು ಮಂಗಳೂರು ಮಹಾನಗರ ಪಾಲಿಕೆದ ಆಯುಕ್ತರು ಅಕ್ಷಯ್ ಶ್ರೀಧರ್ ಮೇರೆ ದೆನ್ನ ಉದಿಪನ ಮಲ್ತೊಂದುಲ್ಲೇರು ಗಣ್ಯಾತಿ ಗಣ್ಯರು ಅಕಾಡೆಮಿದ ಪದಕರು ಕಲಾಭಿಮಾನಿಲು ಕಲಾ ಪ್ರೇಮಿಲು ನಾಟಕ ತಂಡದ ಸದಸ್ಯರು ನಿಕ್ಲು ಮಾತೆರ್ಲ ಈ ಲೇಸ್ಗೆ ಸಾಕ್ಷಿ ಆವಂದುಳ್ಳರು ನಿಕ್ಲ ಮಾತೆರ್ನಲ ಸಕಾಯ ಸಕಾರಡು ಈ ಲೇಸ್ ನಡತೊಂದುಂಡು ಸೊಲ್ಮೆಲು ಉದಿಪನ ಮಲ್ತುಕೊರ್ ನಂಚಿತನ ಮಂಗಳೂರು ನಗರ ಪಾಲಿಕೆದ ಆಯುಕ್ತರಿಗೆ ಬಕ ಅರ್ನಟಗೂ ಸಾತುಕೊರ್ನ ಮಾತ ಮಲ್ಲ ಬಿನ್ನರಿಗೆ ಒಂಜೇ ಪಾತೆರಡು ಸೊಲ್ಮೆ ಸಂದಾಯ್ತ ಮಲ್ತಂದು ನಮ್ಮ 7 ದಿನಟು ಎನ್ಮ ನಾಟಕ ಅಂಚನೆ ಎನ್ಮ ಜನತ ವೇದಿಕೆ ನಾಟಕ ರಂಗಗು ಬೋಡಾದು ರಂಗಭೂಮಿಡು ಬೋಡಾಯ್ನಾಥ ಬೆನ್ನಿ ಬೆಂದದು ಕಲಾ ಮಾತೆನ ಪಾದ ಸೇರ್ನಕಲ್ನ ಒಂಜಿ ನೆಂಪು ಮಲ್ತನೋಡು ಆಯ್ತು ಒಟ್ಟುಗು ಪ್ರಸ್ತುತ ಕಾಲಘಟ್ಟಡು ರಂಗಭೂಮಿಡು ಬೆನ್ನಿ ಬೇಣೊಂದಿಪ್ಪು ನಂಚಿತನ 14 ಜನ ಎನ್ಮದಿನಟು ಮಾನದಿಗೆ ಮಲ್ಪಡುವನ್ಪಿನ ಉದ್ದೇಶ ದೀವೊಂದು ಈ ಲೇಸನ ಅಟ್ಟಣೆ ಮಲ್ತದ ಇತ್ತೆ ನಮ್ಮ ಲೇಸದ ದುಮ್ಮದ ಪದ್ಯ ದೀವೊಂದುಂಡ ಇನಿತ ಲೇಸನ ಉದಿಪನ ಮಲ್ತಿನ ಮಂಗಳೂರು ನಗರ ಪಾಲಿಕೆದ ಆಯುಕ್ತರು ಶ್ರೀಯುತ ಅಕ್ಷಯ್ ಶ್ರೀಧರ್ ಮೇರ್ನ ರಡ್ಡು ಎಡ್ಡೆಪ್ಪುದ ಮದಿಪು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಒಟ್ಟು ಸೇರಿ ಇವತ್ತು ಪ್ರಾರಂಭಿಸಿ 1 ವಾರ ಕಾಲಕ್ಕೆ ತುಳು ನಾಟಕ ಪರ್ವ 2022 ಅದೊಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರುವ ಗೌರವಾನ್ವಿತ ತುಳು ಸಾಹಿತ್ಯ ಅಕಾಡೆಮಿದು ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಅವರೇ, ವೇದಿಕೆ ಮೇಲೆ ಇರುವ ಎಲ್ಲ ಅತಿಥಿಗಳೇ ಮತ್ತು ಎಲ್ಲ ತುಳು ಅಕಾಡೆಮಿದು ಪರ್ಫಾರ್ಮರ್ಸ್ ಮತ್ತು ಎಲ್ಲ ಸದಸ್ಯರು ಮತ್ತು ನಮ್ಮದು ಮೀಡಿಯಾ ಮಿತ್ರರು, ಅಧ್ಯಕ್ಷರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ 5 ದ್ರಾವಿಡಿಯ ಭಾಷೆ ಇದೆ, ಅದರಲ್ಲಿ ತುಳು ಒಂದು ಎಷ್ಟು ಇಂಪಾರ್ಟೆಂಟ್ ಇದೆ, ಅದು ಇತಿಹಾಸದಲ್ಲಿಯೂ ಸೇರಿ ಒಂದು ಕಲ್ಚರಲ್ ಆಗಿಯೂ ಸೇರಿ ಒಂದು ಲಿಟ್ರೇಚರಲ್ಲೇನೂ ಸೇರಿ ಎಷ್ಟು ಮುಖ್ಯ ಇದೆ
ಅಂಥದ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಮಾತೃಭಾಷೆ ಅಂತ ಡಿಕ್ಲೇರ್ ಮಾಡುವಾಗ ಜನರು ಹೇಗೆ ಇಷ್ಟು ಜನರು ಮಾತಾಡುವರು ಇತ್ತನ್ನು ಕೂಡ ಸುಮಾರು ಒಂದು 20-25% ಜನ ಮಾತ್ರನೇ ಆ್ಯಕ್ಚುಲಿ ನಮ್ಮದು ಸೆನ್ಸಸ್ನಲ್ಲಿ ತುಳು ಮಾತೃಭಾಷೆ ಅಂತ ಹೇಳಿಕೊಂಡು ಬರುವುದು ಒಂದು ಹೇಳಿದರು. ಒಂದು ಭಾಷೆ ತುಂಬ ಜನ್ರೇಷನ್ಸ್ಗೆ ಇರಬೇಕು ಮತ್ತು ತುಂಬ ದಿವಸಗಳಿಗೆ ಕಂಟಿನ್ಯೂ ಆಗಬೇಕು, ಅದು ಮುಂದೆ ತಗೊಂಡು ಹೋಗಬೇಕು ಅಂದರೆ ಅದರಲ್ಲಿ ಏನೇನು ಈ ಸಾಹಿತ್ಯ ವಿಷಯಗಳಿದೆ, ನಾಟಕ ಆಗಲಿ ಅಥವಾ ಯಕ್ಷಗಾನ ಆಗಲಿ ಅಥವಾ ಬೇರೆ ಬೇರೆ ಸಾಹಿತ್ಯ ವಿಷಯಗಳು, ಪುಸ್ತಕಗಳನ್ನು ಓದುವುದಾಗಲಿ, ಈವನ್ ಇದು ಏನು ಮೂವೀಸ್ ಎಲ್ಲ ಕೂಡ ತಗೊಳ್ಳೋದಾಗಲಿ. ಸೊ ಅದರಲ್ಲಿ ಹೇಗೆ ಕಂಟಿನ್ಯೂಸ್ ಆಗಿ ಇದನ್ನು ಮುಂದಿನ ಜನ್ರೇಷನ್ಗೆ ತಗೊಳ್ಳುವಾಗ ಆ ಭಾಷೆಯನ್ನು ಕೂಡ ಹೇಗೆ ಕಂಟಿನ್ಯೂಸ್ ಅಭಿವೃದ್ಧಿ ಮಾಡಿಕೊಂಡು ಅದನ್ನು ಕೂಡ ಇವಾಲ್ವ್ ಆಗಬೇಕು ಅಂಥದ್ದು ತುಂಬ ಮುಖ್ಯವಾಗುತ್ತೆ. ಈ ವಿಷಯದಲ್ಲಿ ತುಳು ಸಾಹಿತ್ಯ ಅಕಾಡೆಮಿದು ಏನು ರೋಲ್ ಇದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇಲ್ಲಿ ಬಂದು ಸುಮಾರು ಆಲ್ಮೋಸ್ಟ್ 2 ವರ್ಷ ಆಗಲಿಕ್ಕೆ ಬಂದಿದೆ. ಈಗ ಅದರಲ್ಲಿ ನೋಡುವಾಗ ಯಾವಾಗಲೂ ಅಧ್ಯಕ್ಷರವರನ್ನು ನೋಡುವಾಗ ಒಂದು ಸಣ್ಣ ಮಗು ಥರ ಒಂದು ಎಂತುಸಿಯಾಸಮ್ ಅವ್ರ ಮುಖದಲ್ಲಿ ಯಾವಾಗಲೂ ಕಾಣಬಹುದು ನಾವು. ಅದು ತುಳು ಭಾಷೆ ಮೇಲೆ ಇರಬಹುದು ಅಥವಾ ತುಳುನಾಡುದು ಜನ ಮೇಲೆ ಅಂತಲೂ ಹೇಳಬಹುದು. ಈ ಒಂದು ಎಂತುಸಿಯಾಸಮನ್ನು ಇಟ್ಕೊಂಡು ಮುಂದಿನ ಬರುವ ದಿವಸಗಳಲ್ಲೇನು ಅವರು ಕಂಟಿನ್ಯೂಸ್ ಆಗಿ ಈ ಸೇವೆಯನ್ನು ಈ ಭಾಷೆಗೆ ಮಾಡಬೇಕು ಅಂಥದ್ದು ನಂದು ಇದು. ಅದೇ ರೀತಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಪರವಾಗಿ ಬೇರೆ ಬೇರೆ ಸಹಾಯಗಳನ್ನು ಕೂಡ ಮುಂದೆ ಮಾಡಲಿಕ್ಕೆ ಆಲ್ರೆಡಿ ಅಧ್ಯಕ್ಷರ ಜೊತೆ ಮಾತಾಡಿದ್ದೀವಿ. ಅದನ್ನು ಕೂಡ ಮುಂದಿನ ಬರುವ ದಿವಸಗಳಲ್ಲಿ ಹೇಗೆ ಮಾಡುವುದು ಅಂಥದ್ದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ಬಿಲ್ಡಿಂಗ್ ಡೆವಲಪ್ಮೆಂಟ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಇದನ್ನು ಮುಂದೆ ತೊಗೊಂಡು ಹೋಗೋದು ಅಂಥದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಮುಂದಿನ ಬರುವ ದಿವಸಗಳಲ್ಲಿ ಅದನ್ನು ಮುಂದೆ ತೊಗೊಂಡು ಹೋಗ್ತೀವಿ. ಒಂದೇ ಒಂದು ಏನು ಒಂದು ಇವತ್ತು ಬಂದದರಲ್ಲಿ ಒಂದೇ ಒಂದು ಏನು ವರಿ ಅಥವಾ ದುಃಖ ಅಂತ ಹೇಳಬೇಕು. ಏನಂದರೆ ನನಗೋಸ್ಕರ ಕನ್ನಡದಲ್ಲಿ ಮಾತಾಡಿದ್ದೀನಿ ಅಂತ ಅಧ್ಯಕ್ಷರು ಹೇಳಿದರು. ತುಳು ಸ್ವಲ್ಪ ಆಲ್ರೆಡಿ 2 ವರ್ಷ ಆದ್ದರಿಂದ ಕನ್ನಡ ಗೊತ್ತಿದೆ, ತಮಿಳು ಗೊತ್ತಿದೆ ಮತ್ತು ಮಲಯಾಳಮೂ ಸ್ವಲ್ಪ ಗೊತ್ತಿದೆ. ಅದರಿಂದ ತುಳು ಅರ್ಥ ಆಗಲಿಕ್ಕೆ ಶುರುವಾಗಿದೆ. ಬಟ್ ಇನ್ನೂ ತಮ್ಮ ಜೊತೆ ಮಾತಾಡೋ ರೀತಿಯಲ್ಲಿ ಮೇ ಬಿ ಮುಂದಿನ ದಿವಸಗಳಲ್ಲಿ ನಾನು ಪ್ರಯತ್ನ ಮಾಡಲಿಕ್ಕೆ ನೋಡ್ತೀನಿ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ತುಳು ಸಾಹಿತ್ಯ ಅಕಾಡೆಮಿಗೆ ಒಂದು ಫಂಕ್ಷನ್ಗೆ ಬರುವಾಗ ಜಾಸ್ತಿ ಇಲ್ಲ, ಅಟ್ಲೀಸ್ಟ್ ಒಂದು 4 ಲೈನ್ ತುಳುದಲ್ಲಿ ಮಾತಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಅಂಥದ್ದನ್ನು ಹೇಳಿಕೊಂಡು ಇವತ್ತು ಎಲ್ಲ ಬಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ ತುಂಬ ಖುಷಿಯಾಗಿದೆ. ಮತ್ತು ನನ್ನ 2 ಮಾತನ್ನು ಮುಗಿಸಿ ಇವತ್ತು ತುಳು ಸಾಹಿತ್ಯ ಅಕಾಡೆಮಿಗೆ ಮತ್ತು ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಧನ್ಯವಾದಗಳನ್ನು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಸೊಲ್ಮೆಲು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟಿಸಿ ಒಂದೆರಡು ಒಳ್ಳೆಯ ನುಡಿಮುತ್ತುಗಳ ಮೂಲಕ ನಮಗೆ ಸಹಕರಿಸಿದ ಮತ್ತು ಕಾರ್ಯಕ್ರಮ ನಿಮಿತ್ತ ನಾವು ಆಯುಕ್ತರನ್ನು ವೇದಿಕೆಯಿಂದ ಬಿಟ್ಟುಕೊಡ್ತಾ ಇದ್ದೇವೆ. ಆಯುಕ್ತರು ಬೇತೆ ಕಾರ್ಯಕ್ರಮದ ಪಾಲ್ಗೆ ತೊಂದರೆ ಇತ್ತ ನಿರ್ಧಾರ ಇನಿ ನಮ್ಮ ಕಾರ್ಯಕ್ರಮ ಉದ್ದೀಪನ ಮಲ್ತದಾರತೆ ನಮ್ಮನ್ನು ಅಗತದ ಪೋಂದುಳ್ಳಿರಿ ದಯಮಲ್ತದೊಂಜಿ ಮಾಪು ಮಲ್ಪುಳಿ ಗಣೇಶನ್ನಡೊಂಜಿ ಕ್ಷಮೆಗೆನ್ನುವ ಗಣೇಶನ್ನಗೊಂಜಿ ಪುಸ್ತಕದ ಮಾನದಿಗೆ ಬೊಕ್ಕ ಒಂಜಿ ಶಾಲು ದಯಮಲ್ತ ಅಧ್ಯಕ್ಷರು ದಿನ ನಡಪಾದ ಕೊರೊಂದು ಕೆಣಂದಿಲ್ಲ ಶಾಲು ಬೊಕ್ಕ ಪುಸ್ತಕದ ಮಾನದಿಗೆ ಗಣೇಶನ್ನಿ ಇತ್ತೆ ನಮ್ಮ ಲೇಸದ ಒಂಜಿ ಪ್ರಮುಖ ಘಟ್ಟ ಬನೊಳಿ ನಮ್ಮ ನಾಟಕ ಬರ್ಬ ಪಾಡೊನ್ನಗ ಒರಿಯನ ವೇದಿಕೆ ಸುರೇಂದ್ರ ಕುಮಾರ್ ಕಳತ್ರಪಾದೆ ರಂಗಭೂಮಿಗೆ ಎಡ್ಡೆ ಕೊಡುಗೆ ಕೊರ್ನಾರು ಒಂಜಾತ್ ಬೈಲ ಕುರಳು ಬೊಕ ಇನಿ ತುಂಗಭದ್ರಾ ಪಂಪಂಜಿ ನಾಟಕ ಆರ್ನನಿ ಪ್ರದರ್ಶನ ಹೊಂದುಂಡು ಆರ್ನ ನೆಂಪು ಮಲ್ತನೋಡು ಮನ್ಪಿನ ಕಾರಣಗೂ ಆರ್ನ ಪುದಾರ್ದ ವೇದಿಕೆಡ್ ಇನಿ ನವರಸ ಕಲಾವಿದರು ಓಂ ಶಕ್ತಿ ಗೆಳೆಯರ ಬಳಗ ಲಾಯ್ಲಾ ಮುಕ್ಕಳು ತುಂಗಭದ್ರಾ ಪಂಪಿನ ನಾಟಕನು ಪ್ರದರ್ಶನ ಮಲ್ಪೆರಳಿರಿ ಆಯ್ತು. ಒಟ್ಟಿಗೂ ದಿನಕ್ಕೂ 2 ಜನಕ್ಕೂ ಮಾನಾದಿಗೆ ಮಲ್ಪಡೊಂದು ನಮ್ಮ ಎಣ್ಣೊಂದ ಮಾನಾದಿಗೆ ಲೇಸನ್ ನಡಪಾಯರ ನಮ್ಮ ಅಕಾಡೆಮಿದ ಪೆರ್ಮೆದ ಸದಸ್ಯರು ಅಂಚನೆ ಪತ್ರಕರ್ತರು ನಾಟಕ ಕಲಾವಿದರು ನರೇಂದ್ರ ಕೆರೆಕಾಡು ಮೇರು ಮಾನಾದಿಗೆ ಲೇಸನ್ ನಡಪಾದ ಕೊರಡೊಂದು ಕೇಳೊಂದುಲೆ ಸೊಲ್ಮೇಲು ಮಾತೆರೆಗ್ಲ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಮಂಗಳೂರು ಮಹಾನಗರ ಪಾಲಿಕೆದ ಈ ಪೊರ್ಲ ಕಂಠದ ಸಿರಿ ಚಾವಡಿಡು ತುಳು ನಾಟಕ ಪರ್ಬದ ಸುರುತ್ತ ದಿನಟ ನಮ್ಮ ಮಾತೆರ್ಲ ಸೇರೊಂದ ಇನಿ ಒಂಜಿ
ಸಾಧಕರಿಗೆ ಕಲಾವಿದರಿಗೆ ಒಂಜಿ ಗೌರವ ಅರ್ಪಣೆ ಮಲ್ಪುನಂಚಿನ ಕರ್ತವ್ಯ ಪಂದು ಎನ್ನೊಂದು ಈ ನಾಟಕ ಪರಬಡು ಅಕಲೇನ ಮಾನದಿಗೆ ಮಲ್ತೊಂದುಲ್ಲ ಸುರುಕಾದ ದಯಮಲ್ತದ ಹಿರಿಯ ಕಲಾವಿದರ ಎಂಚಿನ ವಾಸುದೇವ ಲಾಯ್ಲ ದಯಮಲ್ತದ ಈ ವೇದಿಕೆ ಬರೋಡು ಪಂದು ಎರಡ ಭಿನ್ನಪ ಮಲ್ತೊಂದುಲ್ಲೆ. ಮೂಲತಃ ಉಡುಪಿ ಕುತ್ಯಾರ್ದ ಶೀನಪ್ಪ ಸಮಗಾರ ಬೊಕ್ಕ ಅಪ್ಪಿ ಭವಾನಿ ದಂಪತಿಲೆಲ್ನ ಸುಪುತ್ರೆ ಆದ ಉಪ್ಪುನಂಚಿನ ವಾಸುದೇವ ಲಾಯ್ಲ ವೃತ್ತಿಡೊಂಜಿ ಚಮ್ಮಾರ ವೃತ್ತಿನ ಮಲ್ತೊಂದುಲ್ಲೇರು. ಪರೋಕ್ಷವಾದ ತನ್ನ 7ನೇ ತರಗತಿಡೆ ರಂಗಭೂಮಿದ ಆಕರ್ಷಣೆಗೆ ಒಳಗಾದ ರಂಗಭೂಮಿದ ಬೇತೆ ಬೇತೆ ಮಾರ್ಗಗಳು ತನ್ನನ್ನು ತೊಡಗಿಸಾದ ಬೆಳ್ತಂಗಡದ ಲಾಯ್ಲಾಡು ಬತ್ತದು ಉಂತುದು ಶ್ರೀ ಮಹಮ್ಮಾಯಿ ಯುವ ಕಲಾಮಂಡಳಿ ಮೂರು ಕಾವೇರಿ ಬೊಕ್ಕ ಶ್ರೀ ಗಣೇಶ್ ಕಲಾವೃಂದ ಗೋಳಿಜರ ನೆಟ್ ತನ್ನಂತಾದ ತೊಡಗಿಸ ಒಂದು ಪೌರಾಣಿಕ ಸಾಮಾಜಿಕ ಒಟ್ಟು ಸುಮಾರು 14 ಹೆಚ್ಚ ನಾಟಕ ರಚನೆ ಮಲ್ತೊಂದು ಅಭಿನಯ ಮಲ್ತೊಂದು ಐತೊಟ್ಟುಗು ಕತೆ ಕವನ ಬರೆಪುನ ಹವ್ಯಾಸಲ ಉಪ್ಪುನಂಚಿನ ನಾರಾಯಣ ಲಾಯ್ಲ ಮೇರೆಗೆ ಎಂಕುಲು ಪೊರ್ಲುಡು ಈ ಸಿರಿ ಚಾಬಡಿಡು ತಮ್ಮನ ಬನ್ಮಲ ಮಲ್ತೊಂದುಲ್ಲ ಮಾತೆರ್ಲ ಬತ್ತದ ಈ ಒಂಜಿ ವೇದಿಕೆಡುಪುನ ಗಣ್ಯರು ಅರೆಗು ಪೊರ್ಲುದ ಮಾನಾದಿಗೆ ಮಲ್ಪೊಡು ಬಂದ ಭಿನ್ನಪ ಮಲ್ತೊಂದುಲ್ಲೆ. ಧರ್ಮಪತ್ನಿ ಶ್ರೀಮತಿ ಎಸ್ ಶಕೀಲಾ ಬೊಕ್ಕ ಮಗೆ ಹೇಮಂತ್ ಕುಮಾರ್ ಪೊಂಡುಜೋಕುಲಾಯಿನ ಶ್ರೀದೇವಿ ದೀಪಿಕಾ ಮಕ್ಕಳನ್ನ ಸುಖಿ ಸಂಸಾರದೊಟ್ಟಿಗೂ ಬೆಳ್ತಂಗಡದ ಲಾಯ್ಲಾಡು ನೆಲೆಯಾದ ಇನಿ ಕಲಾ ಸೇವೆನ ವಿಶಿಷ್ಟ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಾಯಿನಂಚಿನ ನಾರಾಯಣ ಲಾಯ್ಲ ವಾಸುದೇವ ಲಾಯ್ಲ ಕ್ಷಮೆ ಪಡು ವಾಸುದೇವ ಲಾಯ್ಲ ಮೇರೆಗೆ ತುಳು ನಾಟಕ ಪರ್ಬದ ಈ ಸಿರಿ ಚಾವಡಿಡು ಸುರೂತ ದಿನತ ಸುರೂತ ತಮ್ಮನ ಬಲ್ಮನ. ಐತೊಟ್ಟಿಗೂ ನಂಗೆ ಮಾತೆರೆಗ್ಲ ಶಕ್ತಿ ಕೊರ್ಪಿನಂಚಿನ ಜೀನಿ ದವಸ ಧಾನ್ಯದ ಈ ಜೀನಿಲ ಉಚಿತವಾದ ಆ ಸಂಸದಕ್ಕೂ ನಂಗೆ ಕೊಡುಗೆ ಅದು ಕೊಡ್ತೇವೆ. ಕುಡರ್ತಿ ಪೆರ್ಮೆದ ಕಲಾವಿದೆ ಶ್ರೀಮತಿ ಸುನೀತಾ ಎಕ್ಕೂರು ದಯಮಲ್ತದ ಇರು ವೇದಿಕೆ ಬರೋಡು ಪಂದಿರಡ ಭಿನ್ನಪ ಮಲ್ತೊಂದುಲ್ಲೆ. ಕುಡ್ಲದ ದಿವಂಗತ ನಾರಾಯಣ ನಾಯರ್ ಬೊಕ್ಕ ಕುಡ್ಲದ ದಿವಂಗತ ನಾರಾಯಣ ನಾಯರ್ ಬೊಕ್ಕ ದಿವಂಗತ ಪರಮೇಶ್ವರಿ ನಾಯರ್ ದಂಪತಿಲ್ನ ಸುಪುತ್ರಿ ಆಯ್ನಂಚಿನ ಶ್ರೀಮತಿ ಸುನೀತಾ ಎಕ್ಕೂರು ಮೇರು 4ನೇ ತರಗತಿಡೆ ತನ್ನ ಅಭಿನಯ ಕಲಾ ಚಾತುರ್ಪನ ರಂಗಭೂಮಿಡು ಕೊರ್ತಿನಾರು. ಬದುಕದ ಕತ್ತಲೆ ಪಂಪಿನ ನಾಟಕದ ರೂಪಡು ರಂಗಭೂಮಿದ ಬೊಲ್ಪುಗು ಕೊರ್ತಿನಾರು. ಸಂಘ ಸಂಸ್ಥೆದ ವೃತ್ತಿಪರ ನಾಟಕ ತಂಡಗಳ ಅಭಿನಯ ಮಲ್ತೊಂದು 2001ನೇ ಇಸ್ವಿಡು ವಿಧಾತ್ರಿ ಕಲಾವಿದರು ಕೈಕಮ್ಮ ಕುಡ್ಲಾದ್ ನೆಕ್ ಸೇರ್ಪಡೆಯಾದ 1,500 ಹೆಚ್ಚ ನಾಟಕದ ಅಭಿನಯ ಮಲ್ತೊಂದು ಅಭಿನಯ ಶಾರದೆ ಕಲಾ ಕನ್ಯೆ ಕಲಾ ಸಿರಿ ಪಂಪಿನ ಬಿರುದುನ್ಲ ದೆತ್ತೊಂದಿನಂಚಿನ ಕರಿನ 21 ವರ್ಷದಿಂಚಿ 2,000 ಹೆಚ್ಚ ತುಳು ನಾಟಕದ ಅಭಿನಯ ಮಲ್ತೊಂದು ಪುನಂಚಿನ ಶ್ರೀಮತಿ ಸುನೀತಾ ಎಕ್ಕೂರು ಮೇರು ಎಲೆ ಮರೆತ ಕಾಯಿ ಇನಿ ರಂಗಭೂಮಿಡು 6 ಮಲ್ದಿನ ಸೇವೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಮಂಗಳೂರು ಮಹಾನಗರ ಪಾಲಿಕೆ ನೆಟ್ಟ ಒಟ್ಟು ಸೇರಿಗೆಡು ತುಳು ನಾಟಕ ಪರ್ಬ 2022ನೇ ಸಾಲಡು ಈ ಒಂಜಿ ತಮ್ಮನ ಬೊಲ್ಮನ ಮಲ್ತೊಂದುಲ್ಲ ವಿಶೇಷವಾದ ಅರೆನ್ನು ಗುರುತಿಸ ಹೊಂದಿಲ್ಲ. ಸೊಲ್ಮೆಲು ನರೇಂದ್ರ ಕೆರೆಕಾಡು ಮೇರೆಗೆ ಸೊಲ್ಮೆ ಸಂದೇತ ಮಲ್ತೊಂದು ನಮ್ಮಟ್ಟಿಗೂ ಅಪ್ಪೆ ಶ್ರೀಮತಿ ಶಕೀಲಾ ಕಾವಳ್ಳೇರು ಮಂಗಳೂರು ಮಹಾನಗರ ಪಾಲಿಕೆದ ಸದಸ್ಯರು ಬೊಕ ನಂಗೆ ಅಕಾಡೆಮಿದ ಕಾರ್ಯಕ್ರಮಗೂ ಬೇರೆ ತಟ್ಟದ ಒಂದು ಯಾತ ಸಕಾಯ ಮಲ್ಪನಾರು ಆರ್ನ ರಡ್ಡು ಎಡ್ಡೆಪ್ಪದ ಮದಿಪುಣಕ್ಕೆ ಎಣ್ಣ ಪಡ್ತು ಇನಿತ ಬಾರಿ ಎಡ್ಡ ದಿನತ ಇನಿ ಒಂಜಿ ಕಾರ್ಯಕ್ರಮ ಇನಿ ಒಂಜಿ ಮೇಟ್ ಸಂಕ್ರಮಣ ಅಂಚನೆ ಸಂಕಷ್ಟಿ
ಬಾರಿ ಎಡ್ಡೆ ದಿನ ಪಂಡ್ರೆ ಬಾರಿ ಖುಷಿ ಆಪುಣೆಂಕ್ ಇನ್ನಿತ ದಿನ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚೆನೆ ಮಹಾನಗರ ಪಾಲಿಕೆದ ಸಂಯುಕ್ತ ಆಶ್ರಯಡ್ ನಮ್ಮ ತುಳು ನಾಟಕ ಪರ್ವ 2022 ಇನಿ ಮಹಾ ವೇದಿಕೆಡ್ ಮಲಮಲ್ಲ ಬಿನ್ನೇರು ಉಲ್ಲೇರು ಗೌರವಾನ್ವಿತ ನಮ್ಮ ಇಡೀ ಚಾನೆಲ್ ನಮ್ಮ ಒಂಜಿ ತುಳು ಸಂಸ್ಕೃತಿನ ಇಡೀ ನಾಡುಗೊಂಜಿ ಮುಟ್ಟೋಡಂಡ ಕಾರಣ ಪಂಡ್ರೆಂಕ್ ಭಾರಿ ಖುಷಿ ಆಪುಂಡು ಪ್ರತಿಯೊಂಜಿ ಒಂಜಿ ದಿನಟ್ ಅನೇಕ ಕಾರ್ಯಕ್ರಮ ಯಕ್ಷಗಾನದ ಹಾಡು ನಾಟಕ ಹಾಡು ಕತ್ತಲ್ ಸಾರ್ ಬಲ್ಲೆಕನೆ ಇಡೀ ತುಳುತ ಒಂಜಿ ಭಂಡಾರನೆ ನಮಕ್ ತೊಜಪವನೊಂಚಿನ ಕಾರ್ಯಕ್ರಮ ನಮ್ಮ ಟಿವಿ ಚಾನೆಲ್ ಆರು ಗುರ್ಕಾರರು ಉಲ್ಲೇರು ಅರೆಲ್ಲ ಸ್ವಾಗತ ಮಲ್ತೊಂದು ಅಂಚನೆ ಈ ತುಳು ಅಕಾಡೆಮಿದ ಒಂಜಿ ಭಂಡಾರ ಪನೊಲಿ ವಿದ್ವಾಂಸರೆಂದೇ ಪನೊಲಿ ಎಂಕ್ ಬಾರಿ ಬೋಡಿತಿನಾರು ಶಕ್ತಿನಗರಡ್ ಎನ್ನೊಂಜಿ ಅಭಿವೃದ್ಧಿ ಕೆಲಸಡು ಬಾರಿ ಸಹಕಾರ ಕೊಡ್ತಿನಾರು ಕತ್ತಲ್ ಸರ್ ಅರೆಲ್ಲ ಸ್ವಾಗತ ಮಲ್ತೊಂದು ಅಂಚನೆ ನಮ್ಮ ದೇವಸ್ಥಾನದ ಮುಕ್ತೇಶ್ವರರು ಉಲ್ಲೇರು ತಾರ್ನ ಶೆಟ್ಟಿ ಬೋಳಾರ್ ಆರ್ಲ ಬಾರಿ ಬೋಡಿತ್ತಿನಾರು ಅರೆಲ್ಲ ಸ್ವಾಗತ ಮಲ್ತೊಂದು ಅಂಚೆನೆ ಕೊರೋನಾದ ಟೈಮ್ಡ್ ಒಂಜಿ ಅವಾರ್ಡ್ ಪಡೆಯಿನೆಂಚಿನ ಬಾರಿ ಎಡ್ಡೆ ಕೆಲಸ ಮಲ್ದಿನಾರು ಎನ್ನ ಆತ್ಮೀಯರು ಮಹಾನಗರ ಪಾಲಿಕೆದ ಸದಸ್ಯರು ಗಣೇಶನ್ನೆಲ್ಲ ಸ್ವಾಗತ ಮಲ್ತೊಂದು ಅನೇಕ ಗೌರವಾನ್ವಿತ ಬಿನ್ನೇರು ಉಲ್ಲೇರು ವೇದಿಕೆಡು ಪ್ರತಿ ಒರಿಯಾಗಲ ಸ್ವಾಗತ ಮಲ್ತೊಂದು ಮುಲ್ಪ ಸೇಡ್ ದಿನ ಬಂದುಲೆ ಅಂಚೆನೆ ಜೀನಿ ಸಂಸ್ಥೆದ ಕುಲೆ ಅಂಚೆನೆ ಮಾಧ್ಯಮ ಮಿತ್ರರೇ ಏನೊಂಜಿ ಬಾರಿ ಪ್ರೀತಿಡಿನಿ ಲೇಯ್ದೇರು ಯಾನ್ ಮೇಯರ್ಡ ಪಂಡ ಇನಿ ಕಾರ್ಯಕ್ರಮ ಉಂಡು ಪೋಯರುಂಡತ್ತೆ ಪನ್ನಗ ಯಾನ್ ಇಜ್ಜಿ ಈರು ಪೋಲೆ ಎಂದು ಪಂಡೇರು ಅಂಚ ಬೊಕ್ಕ ನಮ್ಮ ಕತ್ತಲ್ ಸಾರಲ್ಲಿ ಪುನಗ ಬರೋಡೆ ಆಪುಂಡು ಇಜ್ಜಿ ದಿನ ಏಪಲ ತಿಕ್ಕನಗರ ಅವೇನೆ ಪಾನೊಂದು ಉಪ್ಪೇರು ಬತ್ತಿಜಾರು ಅಂದು ಆರಲ್ಲಿ ಎತ್ತಂಡ ಬತ್ತಿಜಿಡ ಬೊಕ್ಕ ಎಂಗಲಂಜಿ ಮಹಾನಗರ ಪಾಲಿಕೆಡು ಓವಾಳ್ನ ತುಳು ಪಾತೆರ್ನಗ ಮಿನಾಯ್ತ ನಡುಟು ಕನ್ನಡ ಬತ್ತನ ದೆರ್ತು ತೋಪಾಯಿರು ಇದ್ದಾಗ ಅವೇನು ಕನ್ನಡ ಬಂಡಿನಿ ಅವೇನೀರೆಗ ತುಳುಟು ಬಂಡ್ರೆ ಆಪುಜ ಬನ್ಪೇರು ಅಂಚಿನಾರು ಇನಿ ನಮ್ಮ ತುಳು ಒಂಜಿ ಸಂಸ್ಕಾರನು ದಯಬಂಡ ಒಂಜಿ ಒವೇ ಒಂಜಿ ಸಂಸ್ಥೆದ ನಿಗಮದ ಅಧ್ಯಕ್ಷರು ಕೊರಡಾಂಡ ಐಕ ಒಂಜಿ ಸುಟೇಬಲ್ ಪರ್ಸನ್ ಉಪ್ಪೇರು ಅವೇನು ಆಯ್ಕೆ ಮಲ್ದೇರು ಸರ್ಕಾರ ಇಡೀ ಕರ್ನಾಟಕ ಸರ್ಕಾರ ನಮಕ್ ನೆಕ್ ಕರೆಕ್ಟ್ ಜನ ಏರೆಂದು ಬಂಡ ದಯಾನಂದ್ ಕತ್ತಲ್ ಸರ್ ಬಂಡದ ಇಡೀ ತುಳು ಅಕಾಡೆಮಿದ ಅಧ್ಯಕ್ಷರು ಮಲ್ದೇರು ಅಂಚೆನೆ ಯಾರು ಎಂಚ ಐಕ ಒಂಜಿ ಅಧ್ಯಕ್ಷರು ಮಲ್ದೇರ ಐಕು ಬೋಡ ಇಲೆಕ ನಮ್ಮ ಕಾರು ಬೇಲೆ ಮಲ್ತಿದೇರು ಎಂಚಿನ ನೆಕ್ ಈ ತುಳು ಅಕಾಡೆಮಿಗೆ ಸಂಬಂಧಪಟ್ಟಿನ ಕಾರ್ಯಕ್ರಮ ಮಲ್ಪೋಡ ಅವೇನು ಸರ್ಕಾರದೊಟ್ಟಿಗೆ ಪೋದು ಐಕು ಬೋಡಾಯಿನ ಒಂಜಿ ಅಭಿವೃದ್ಧಿ ಕೆಲಸ ಮಲ್ದೇರು ಅವೇನು ಅರೆಗ ಅಭಿನಂದನೆಯನ್ನು ಕೋರೋಡಿ ಈ ಕಾರ್ಯಕ್ರಮಕ್ಕೆ ದಯಬಂಡ ಪ್ರತಿ ಒಂಜಿ ಸುರುಡ್ದು ಪತ್ತಿನ ಲಾಸ್ಟ್ ಮುಟ್ಟಲ್ಲ ಪ್ರತಿ ಒಂಜಿ ಪೊರ್ಲುಡು ಒಂಜಿ ಯಶಸ್ಸಾದ ಕಾರ್ಯಕ್ರಮ ಮಲ್ಪುನೊಂದಿ ತಾಕತ್ತಲ ಅರೆಗೊಂಡು ಅಂಚಿನ ಕಾರ್ಯಕ್ರಮ ನೀನು ಮಲ್ದೇರು ಇರೆಗ ದೇವೇರು ನನಲಾತ ಶಕ್ತಿ ಕೋರಡು ಎಡ್ಡೆಡ್ಡೆ ತುಳುಕು ಬೋಡಾಯಿನ ಅಂಚಿನ ಕಾರ್ಯಕ್ರಮ ನನಲ ಮಲ್ಪುಲೆ ಇನ್ನು ಎಡ್ಡೆ ಕಾರ್ಯಕ್ರಮ ದಿತ್ತೇರು ಇರೆಗ ದೇವೇರು ಎಡ್ಡೆ ಮಲ್ಪಡು ಅಂಚ ಪನೊಂದು ಬೊಕ್ಕ ಇನ್ನಿಡ್ದು 7 ದಿನ ನಡಪೆರಂಚಿನ ಕಾರ್ಯಕ್ರಮ ಪೊರ್ಲುಡು ಯಶಸ್ವಿಯಾದ ನಡಪಡು ಇರು ಕೆಲವು ಅಭಿವೃದ್ಧಿ ಕೆಲಸನ ಪಂಡರ ಅರ್ಧ ಪೂರ ಬೇಲೆ ಉಂತುದುಂಡು ಅವೇನು ಯಾನಾಡು ಗಣೇಶನ್ನಾಡು ಎಂಗಲ ನೆಚ್ಚಿನ ಶಾಸಕರು ವೇದವ್ಯಾಸ ಕಾಮತೆರಡ ಪಂಡದು ಇರ್ನ ಎಂಚಿನ ಪೂರ ಕಾರ್ಯಕ್ರಮ ಅಭಿವೃದ್ಧಿ ಕೆಲಸಲು ಒರಿದುಂಡ ಅವೇನು ಪ್ರತಿಯೊಂದು ಕೆಲಸ ಎಂಗುಲು ಪೂರ ಸೇರ್ದು ಮಲ್ಪುವ ಪನಂದು ಇನ್ನು ಇಂಕೊಂಜಿ ಅವಕಾಶ ಕೊಡ್ತೀನಿ ಇಂಚಿನ ಧನ್ಯವಾದ ಕೋರೊಂದು ಒಂಜಿ ಪಾತ್ರ ಮುಗಿದಂದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಸೊಲ್ಮೇಲು ಅಕ್ಕೆ ಅಂಚನೆ 2 ಜನ ಕಾರ್ಪೊರೇಟರ್ನಗಳುಳ್ಳರು ನಿಗಳೊಂಜಿ ವಿಶೇಷ ವಿನಂತಿ 7 ದಿನಟ್ಟು ಒರಂಬ ನಾಟಕ ಒಂಜಾತ ತಂಡಳು ಗ್ರಾಮೀಣ ಪ್ರತಿಭೆಲು ಬರೊಂದಿಲ್ಲ ಅಕ್ಲೆಲ್ಲ ಎಂಕ್ಲೆಲ್ಲ ಮಲ್ಲ ಮನಸ್ಸಡು ತೂವೋಡು ಒಂಜಾತ ಮಹಾನಗರ ಪಾಲಿಕೆಗೆ ದೆತ್ತ ಬಗ್ಗೆ ಮನವಿನ ಕೊಡ್ತುಂಡು ಅವಿನ ಒಂಜಿ ದೆತ್ತು ಲಕ್ಕದ ಎಂಕ್ಲೆಗೆ ಸಹಾಯ ಮಲ್ಪೊಂದು ವಿನಂತಿ ಮಲ್ತೊಂದು ನಮ್ಮ ಇನ್ನಿತ ತಂಡಗೂ ಮಾನದಿಗೆ ಮಲ್ಪನ ಪಡ್ತು ತಂಡದ ಪರವಾದ ನಮ್ಮಟ್ಟುಗು ಹಿರಿಯ ಕಲಾವಿದರು ರಘುರಾಮ್ ಶೆಟ್ಟಿ ಬೆಳ್ತಂಗಡಿಲ್ಲರು ಆರು ಬತ್ತದ ತಂಡದ ಮಾನದಿಗೆ ನಿಂದೇತ ನೋಡು ಇನಿ ನವರಸ ಕಲಾವಿದರು ಓಂ ಶಕ್ತಿ ಗೆಳೆಯರ ಬಳಗ ಲಾಯ್ಲಾ ಬೆಳ್ತಂಗಡಿ ಮುಕ್ಕಳು ತುಂಗಭದ್ರಾ ಪಂಪಿನ ನಾಟಕನು ಗೊಬ್ಬು ತೋಜಾರೊಳ್ಳೆರು ಈ ತಂಡ ದೂರದ ಬೆಳ್ತಂಗಡಿದ ಲಾಯ್ಲಾ ಪಂಪಿನ ಒಂಜಿ ಗ್ರಾಮೀಣ ಮಟ್ಟೊಡ್ದು ಬರೋದುಂಡು ಅಂಚಾದ ತಂಡಗೊಂಜಿ ಮಾನಾದಿಗೆ ಮಲ್ಪಡಾಯ್ನ ನಮ್ಮ ಧರ್ಮ ತಂಡದ ಪರವಾದ ಒರಿಯನ್ನು ಮಾತ್ರ ಎಂಕ್ಲೆ ಎಪ್ಪಲ ಲೆಪ್ಪುನಿ ದಯವಂಡ ತಂಡದ ಕಲಾವಿದರು ಪೂರ ಮೇಕಪ್ ಇಡಿಪೇರು ಅಂಚಾದ ರಘುರಾಮ್ ಶೆಟ್ಟಿ ಹಿರಿಯ ಕಲಾವಿದರು ದಯಮಲ್ತ ಬರೋಡು ಈ ಮಾನಾದಿಗೆ ದೇತ ನೋಡೋದು ಕೇಳೋದಿಲ್ಲ. ಈ ಮಾನದಿಗಿನ ಡಾಕ್ಟರ್ ಶಿವಶರಣ್ ಶೆಟ್ರು ಬೊಕ್ಕ ಮಾತಾ ಬಿನ್ನೆರು ಒಟ್ಟು ಸೇರಿದಾಕ್ಲಿಗೆ ಮಲ್ಪಡೋದಿಲ್ಲ. ಸುರೇಂದ್ರ ಕುಮಾರ್ ಕಳತ್ರಪಾದೆ ವೇದಿಕೆಡು ನವರಸ ಕಲಾವಿದರು ಓಂ ಶಕ್ತಿ ಗೆಳೆಯರ ಬಳಗ ಲಾಯ್ಲಾ ಬೆಳ್ತಂಗಡಿ ಮಕ್ಕಳು ತುಂಗಭದ್ರಾ ಪಂಪಿನ ಚಿನ್ನ ಪೊರ್ಲಕಂಠದ ಒಂಜಿ ತುಳು ನಾಟಕನ ಗೊಬ್ಬು ತೋಜಾರೊಳ್ಳೆರು ನಾಟಕ ತಂಡಗೊಂಜಿ ಸನ್ಮಾನ ದೂರದ ಬೆಳ್ತಂಗಡಿದ ಲಾಯ್ಲಾ ಪಂಪಿನ ಒಂಜಿ ಗ್ರಾಮದ್ದು ಇನಿ ಒಂಜಿ ಮಲ್ಲ ಕೂಟ ನಮ್ಮ ತುಳುನಾಡದ ಕೇಂದ್ರಗು ಬೈದಂಡು ನಮ್ಮ ತುಳುವಪ್ಪೆನ ಪೆರ್ಮೆದ ಚಾವಡಿಗೆ ಈ ಮಾನಾದಿಗೆ ನಡತೊಂದುಂಡು.
ನವರಸ ಕಲಾವಿದರು ಓಂ ಶಕ್ತಿ ಗೆಳೆಯರ ಬಳಗ ಲಾಯ್ಲ ಬೆಳ್ತಂಗಡಿ ಇಡೀ ತಂಡಗೊಂಜಿ ಮಾನಾದಿಗೆ ಈ ಮಾನಾದಿಗಿನ ನಾಟಕ ರಂಗದ ಹಿರಿಯ ಕಲಾವಿದರು ರಘುರಾಮ್ ಶೆಟ್ರು ಬೆಳ್ತಂಗಡಿ ಮೇನದ್ದು ತಂದುಳ್ಳಿರು. ಅಂಜನೆ ಇತ್ತ ನಮ್ಮಟ್ಟಿಗೆ ಮಲ್ಲ ಬಿನ್ಯಾತ್ ಡಾಕ್ಟರ್ ಶಿವಶರಣ್ ಶೆಟ್ರು ನಿರ್ದೇಶಕರು ನಮ್ಮ ಟಿವಿ ಈ ಲೇಸನ ಇಲ್ಲಿ ಮುಟ್ಟವಣಂಚಿನ ಪ್ರಯತ್ನ ಮಲ್ತೊಂದುಳ್ಳರು ಆರ್ನ ರಡ್ಡು ಎಡ್ಡೆ ಮದಿಪುಗೆ ಎಣ್ಣ ಪೊರ್ತು ಡಾಕ್ಟರ್ ಶಿವಶರಣ್ ಶೆಟ್ರನ ಬಾಯಿಡ್ದು ಎಡ್ಡೆಪ್ಪುದ ಮದಿಪು. ವೇದಿಕೆದ ಮೆತ್ತು ఒక ತಿರ್ತಿತ್ತಿನ ಮಾತಗನ್ಯರಿಗೆ ಸೊಲ್ಮೇಲು ನಮಕ್ ಪಾತೆರ ಒಂಚೂರು ಕಷ್ಟ ಆಗ್ಬೋದು ಪಾತೆರ ನೈಟ್ ಒಂಚೂರು ಪಿರ ನಮ್ಮ ಎಂಕ್ಲಿಗೆ ದಯಾನಂದ್ ಕತ್ತಲ್ ಸರ್ನ ಪಾತೆರಕ್ಕೇನ ಅವ್ರನ್ನ ತುಳುಕೇನಾಗನೆ ಖುಷಿ ಆದ ಕುಲ್ಲು ನಕುಲು ಎಂಕ್ಲಿಗೆ ತುಳು ಪಾತೆರದಲ್ಲ ಪಾತೆರ ನೈಟ್ ನಮಕ್ ಸುಮಾರು ಎಂಕ್ಲ ಕಲ್ಪನಾಗ ನಮ್ಮ ಇಂಗ್ಲೀಷ್ ಕನ್ನಡ ಕಲ್ತದ್ದು ಕೋಡ್ ಸ್ವಿಚಿಂಗ್ ಅದು ನಮ್ಮ ಇತ್ತ ತುಳು ಪಾತೆರ್ನಾಗ ಆಟೋಮ್ಯಾಟಿಕ್ ಅದು ಇಂಗ್ಲೀಷಿಗೆ ಹೋಗ್ಪುಣು ಆಟೋಮ್ಯಾಟಿಕ್ ಅದು ಕನ್ನಡಕ್ಕೆ ಹೋಗ್ಪುಣು ಮಾತ್ರ ಆರ್ನ ಅವಡು ನವೀನ್ ಶೆಟ್ರನ ಅವಡು ಒಂಜಿ ತುಳುಕಿ ಎನ್ನಾಗ ಒಂಜಿ ಖುಷಿ ಆಪುಂಡು ಒಂಜಿ ಬೇತೆನೆ ಖುಷಿ ಅವು. ನಮ್ಮ ಟಿ ವಿ ತುಳುನು ಪ್ರಮೋಟ್ ಮಂತಂಡು ಸಕ್ಸಸ್ ಆತನಂದು ಪನ್ಪಿನ ಬದಲಿಗೆ ನಮಕೊಂಜಿ ತುಳುತ ಮೆತ್ತು ಮೋಕೆ ಇತ್ತಿನ ಇಟ್ಟು ಇನಿಕ್ ನಮ್ಮ ಟಿ ವಿ ಇಂಚೋಂಡು ಜನಕ್ಲಿಗೆ ಮಾತ್ರ ಆಯ್ತು ಜನಕ್ಲಿಗೆ ಮೋಕೆ ಇತ್ತಂಡು ಅವಿನ ಮೋಕೆನ ಪಿದೇಕ ನೋಡಿತ್ತು ನಾತೆ ನಮ್ಮ ಕಲಾವಿದರು ಇತ್ತೀರು ಕಾಮಿಡಿ ಕಲಾವಿದರು ಇತ್ತೀರು ಏತೈತೆ ಸ್ಕ್ರಿಪ್ಟ್ ರೈಟರ್ಸ್ ಇತ್ತೀರು ಅವೇನು ಪಿದೇಕ ನೋಡಾಂಡು ನಮ್ಮ ಒಂಜಿ ತೂತೀನಿ ನಮ್ಮ ಕಲಾವಿದರ್ನ ಇಟ್ಟು ಏಪಲ ಎಂಕೊಂಜಿ ಕಲ್ಲೆ ಉಂಡು ಏನವೇನು ತೋಜ ಉಡು ಅಂತ ಬಂದ್ಪಿನ ಒಂಜಿ ಆಸೆ ಹತ್ತು ಎಂಕೊಂಜಿ ಬರೆಪಿನ ಒಂಜಿ ಕಲ್ಲೆ ಉಂಡು ಎಂಕ್ ಬರೆ ಉಡೊಂದು ಆಸೆ ಎಂಕ್ಲಿಗೆ ಜನಕ್ಲಿಗೆ ಮುಟ್ಟವಡು ಜನಕ್ಲಿಗೆ ದಾದ ಖುಷಿ ಆಪುಂಡು ಅವೇನು ಎಂಕುಲು ಕೊರೋಡು ಪನ್ಪಿನ ಒಂಜಿ ತರೇಟು ಉಪ್ಪುಜಿ ಅವೇ ನಮ್ಮ ತುಳುತ ಕಲಾವಿದರ್ನ ಒಂಜಿ ಲ್ಯಾಕಿಂಗ್ ಪನ್ಪಿನಾಂಡ ಜನಕ್ಲಿಗೆ ದಾದ ಬೋರ್ಡು ಅವು ರಡ್ಡು ಟೈಪ್ದು ಉಂಡು ಒಂಜಿ ಶಾರ್ಟ್ ಕಟ್ಟೆಡ್ ಪೋಲಿ ಒಂಜಿ ಲಾಂಗ್ ಕಟ್ಟೆಡ್ ಪೋಲಿ ಕೆಲಕುಲು ಈ ಬಪ್ಪರ್ ಸ್ಕ್ರಿಪ್ಟ್ ಬರೆದು ಶಾರ್ಟ್ ಕಟ್ಟೆಡ್ ಪೋಯರ್ಲ ತೂಪೇರು ಮಾತ್ರ ಎಂಕುಲು ಎಂಟರ್ಟೈನ್ಮೆಂಟ್ ಕೊಡ್ದು ಎಂಟರ್ಟೈನ್ಮೆಂಟ್ ಒಂಜಿ ದಲಾಂಡ್ಲ ಪನ್ಪಿನಾಂಡ ಜನಕ್ಲಿಗೆ ಅವೇನೇ ಎಂಕುಲು ಎಂಟರ್ಟೈನ್ಮೆಂಟ್ ಥ್ರೂ ಕೊರ್ಪಿನ ಬಿಡ್ದು ಎಂಕುಲು ಅವು ಕೊರಿಯರಿಗೋಸ್ಕರ ಎಂಕುಲು ಎಂಟರ್ಟೈನ್ಮೆಂಟ್ ಮನ್ಪರ ಬಲ್ಲಿ ಜನಕ್ಲಿಗೆ ಹೂವು ಇಷ್ಟ ಆಪುಂಡು ಅವೇನೇ ಕೊರೋಡು ಇದು ಪ್ರತಿಯೊಂದಿನ ಈ ನಾಟಕದ 4 ಜನ ಸೇರ್ನಾಗ ಏನು ಪನ್ಪಿನ ಈ ನಿಕ್ಲ ಪನ್ನೊಂದುಲ್ಲೆ ದಯಾನಂದ್ ಕತ್ತಲ್ ಸರ್ ಮತ್ತೆ ಮಸ್ತ್ ಎಡ್ಡೆ ಕೆಲಸ ಮಂತೊಂದುಲ್ಲೇರೆ ಈರ್ನ ವಾ ಕೆಲಸ ಇಡ್ಲ ನಮಕ್ ಏತ ತೀರುಂಡು ದಯಾನಂದ್ ಕತ್ತಲ್ ಸರ್ ಏನು ಪನ್ಪಿಂದಾದ ಬಣ್ಣೆ ಎಂಕಲ್ನ ಕೈಟ್ ಏತ ತೀರುಂಡು ಎಂಕಲ್ ಮನ್ಪುವ ನನ್ನಲ್ಲ ಮಂತೊಂದು ಉಪ್ಪುವ ದಯಾನಂದ್ ಕತ್ತಲ್ ಸರ್ನ ಕುಡಂಜಿ ಪ್ರಾಜೆಕ್ಟ್ ಉಂಡು ಮಾತ ಪಾರ್ದ ನಾನು ಡಿಜಿಟೈಸ್ ಮನ್ಪರೆ ಅವೇನು ಐಟಲ ಎಂಕಲ ಕೈಟ್ ಏತ ಆಪುಂಡು ಎಂಕಲ್ ಮನ್ಪುವ ಈರು ಪಂಡಿಲೆಕ್ಕ ಈರೆಂಕ್ಲಿಗೆ ಸಾದಿ ತೋಜ ಒಂದು ಪೋಲಿ ಎಂಕಲ್ ಮಂತೊಂದು ಪೋಪ ಮಾತು ಎಡ್ಡಾವಡು ಪೊಯ್ಸತ್ತಿಲ್ ಎಂಕಲ್ ಇನ್ವಾಲ್ವ್ ಆದಿತ್ತ ಈ ಪ್ರಾಜೆಕ್ಟ್ ನನ್ನಲ್ಲ ಇಂಚಿನ ಏತು ಪ್ರಾಜೆಕ್ಟ್ ಇತ್ತನಲ್ಲ ಎಂಕಲ್ ಇನ್ವಾಲ್ವ್ ಅಪ್ಪ ನಮ್ಮ ಕೈಟ್ ಏತ ಆಪುಂಡು ಆತ ಮನ್ಪ ಮಸ್ತ್ ಸೊಲ್ಮೆಲು ಶಿವಶರಣ್ ಶೆಟ್ರಿಗೆ ಏಪಲ ಕಲಾವಿದರು ಬೊಕ ಕಲಿತ ಮಿತ್ತು ಅಭಿಮಾನದ ಇದು ಬೆರಿ ತಟ್ಟದು ಸಕಾಯ ಮಲ್ತೊಂದಿಪ್ಪರು ನಮ್ಮಟ್ಟಿಗೂ ಉಪ್ಪುನ ಮಾತ ಮಲ್ಲ ಬಿನ್ನೆರ್ಲ ಎಡ್ಡೆಡ್ಡೆ ಪಾತೆರ್ ನಕಲೆ ಆಂಡ ಪೊರ್ತು ಪನ್ಪಿನ ಒಂಜಿ ಅಮೂಲ್ಯ ಸೊತ್ತು ಐ ನಿರ್ಧಾರ ನನ್ನ ದುಂಬುಗು ನಮಡ ನಾಟಕ ಶುರುವಾಯರೆತ್ತ ನಿರ್ಧಾರ ತನ್ಕೊಳ್ಟ ಮಾತೆರೆಡ್ಲ ಎಡ್ಡೆಪ್ಪುದ ಮದಿಪುನು ಕೊರ್ಪರಂದು ಕೇಣೊಂದು ನಿಕಲ್ಡ ಮಾತೆರ್ಲ ಕ್ಷಮೆ ಕೇಣೊಂದು ಮಧ್ಯಾಹ್ನದ ಬಕ್ಕ ಬೇತೆ ನಾಟಕ ಉಂಡು ಅಂಚದಾರ ವೇದಿಕೆನ ಬುಡ್ದು ಕೊರೊಂದು ಮಾತ ಮಲ್ಲ ಬಿನ್ನೆರಡ ಒಂಜೇ ಪಾತೆರಡು ಕೇಣೊಂದು ಮಾತ ಬಿನ್ನೆರೆಗಳ ಒಂಜೇ ಪಾತೆರಡು ಸೋಲೈತು ಸೊಲ್ಮೆ ಸಂದೈತು ಅಂದಿಲ್ಲ ಅಂಚನೆ ಪ್ರತ್ಯಕ್ಷ ಯಾ ಪರೋಕ್ಷವಾದ ದೂರೊಡ್ದು ಪರವರುಡ್ದು ಪರಮಗನಿಡ್ದು ಬತ್ತಿನ ಕಲಾವಿದರಿಗೆ ಅಂಚನೆ ದೂರದು ಇಲ್ಲಲು ಕೊಳ್ಳುದೆ ದೆನ್ನಿ ವೀಕ್ಷಣೆ ಮಲ್ಪನಂಚಿನ ಕಲಾಭಿಮಾನಿ ಬಂಧುಳಿಗೆ ಅಂಚನೆ ಮಾಧ್ಯಮ ಮಿತ್ರರಿಗೆ ಸ್ವರ ಬಕ ಬಲ್ಪದ ಸಕಾಯ ಮಲ್ತನಗಳಿಗೆ ರೇಡಿಯೋ ಸಾರಂಗ್ FM ದೆತ್ತ ಲೋಬ ಸಾರುಲ್ಯರಾರೆಗೆ ಅಂಚನೆ ಸೇರಿದಿನ ಮಾತ ಕಲಾಭಿಮಾನಿ ಬಂಧುಲೆಗಳ
ಒಂಜೇ ಪಾತೆರಡು ಸೋಲೈತು ಸೊಲ್ಮೆ ಸಂದೈತ ಮಲ್ತೊಂದು 7 ದಿನಟ್ಟು ಒಟ್ಟುಗು ವರ್ಮ ನಾಟಕ ಇನಿ ಇತ್ತೆ ನಾನಾ ನಿಖಲ್ನ ದುಂಬು ಬರಿಯರಿಪ್ಪಣವು ನವರಸ ಕಲಾವಿದರು ಓಂ ಶಕ್ತಿ ಗೆಳೆಯರ ಬಳಗ ಲಾಯಿಲ ಬೆಳ್ತಂಗಡಿ ಮುಕುಲ್ನ ತುಂಗಭದ್ರಾ ಪಣಿಪಿನ ನಾಟಕ ಪ್ರದರ್ಶನ ಆರಂಡು ಮಧ್ಯಾಹ್ನದ ಬಕ್ಕ ಧನಂಜಯ ಕೊಳ್ಳ್ಯ ವೇದಿಕೆಡು ವಿಷ್ಣು ತಂಡ ತುಳುವಪ್ಪೆ ಕಲಾವಿದರು ಪೆರ್ನೆ ಮುಕುಲ್ನ ಕೂಡ ಒಂಜಾಕ ಪಣಿಪಿನಂಚಿನ ನಾಟಕ ಪ್ರದರ್ಶನ ಆರಂಡು ಎಲ್ಲೆ 17ನೇ ತಾರೀಕು ಐತಾರ BS ರಾಮಣ್ಣ ರೈ ಪುತ್ತೂರು ವೇದಿಕೆಡು ಅಭಿನಯ ಕಲಾವಿದರು ಮಂಕುಡೆ ಮುಕುಲ್ನ ಕುರ್ತಮುಗೆರು ಮುಕ್ಕಳು ಈ ತೆರಿನಗ ಪಣಿಪಿನಂಚಿನ ನಾಟಕನ ಗೊಬ್ಬು ತೋಜಾರೊಳ್ಳೆರು 18ನೇ ತಾರೀಕು ಸೋಮವಾರ ಸೀತಾರಾಮ್ ಕುಲಾಲ್ ವೇದಿಕೆಡು ಕಲಾಮೃತ ಕಲಾವಿದರು ರಿಜಿಸ್ಟರ್ಡ್ ವಾಮಂಜೂರು ಮುಕ್ಕಳು ಕತೆ ಏರು ಬರೆಪೆರು ಪಣಿಪಿನಂಚಿನ ನಾಟಕನ ಗೊಬ್ಬು ತೋಜಾರೊಳ್ಳೆರು 16ನೇ ತಾರೀಕು ಅಂಗಾರೆ ಶಾಂತಾರಾಮ್ ಆಚಾರ್ಯ ಕಲ್ಲಡ್ಕ ವೇದಿಕೆ ನೆಟ್ ಸಿಂಗಾರ ಕಲಾವಿದರು ಬಜಗೋಳಿ ಮುಕ್ಕಳು ನಂಬುಗೆದ ಬಲ್ಪು ಪಂಪಿನ ನಾಟಕನ ಗೊಬ್ಬು ತೋಜಾರೊಳ್ಳೆರು ಅಂಚನೆ 20ನೇ ತಾರೀಕು KB ಭಂಡಾರಿ ವೇದಿಕೆಡು ವಿಷ್ಣು ಕಲಾವಿದರು ಮದ್ದಡ್ಕ ಮುಕ್ಕಳು ಆ ದೇವರು ತುವಡು ಪಂಪಿನಂಚಿನ ತುಳು ನಾಟಕನ ಗೊಬ್ಬು ತೋಜಾವೆರು 21ನೇ ತಾರೀಕು ಗುರುವಾರ ಧರ್ಮೇಂದ್ರ ಅಮೀನ್ ವೇದಿಕೆಡು ಸೃಷ್ಟಿ ಕಲಾವಿದರು ನೆಲ್ಲಿಗುಡ್ಡೆ ಬಜಗೋಳಿ ಮುಕ್ಕಳು ಕಾಲ ತತ್ತಂಡ ಏರೆಲ್ನ ಬುಡೈ ಪಂಪಿನಂಚಿನ ನಾಟಕನ ಗೊಬ್ಬು ತೋಜಾರೊಳ್ಳೆರು 22ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ 1 ಗಂಟೆದ ಎಲ್ಯ ನಾಟಕ ಅಮ್ಮ ಕಲಾವಿದರು ಮುಕ್ಕಳು ನಮ್ಮ ತುಳುವೆರು ಕಲಾ ಸಂಘಟನೆ ಮುದ್ರಾಡಿ ಮುಕ್ಕಳು ಅಮ್ಮ ಎನ್ನಮ್ಮ ಅಂಚನೆ ರಡ್ಡರೆಡ್ದು ಬಕ್ಕ ಶಿವಾನಂದ ಕರ್ಕೇರ ವೇದಿಕೆಡು ಮಂಜುಶ್ರೀ ಕಲಾವಿದರು ಕುಡ್ಲ ಮುಕ್ಕಳು ದಿಸೆ ತಿರ್ಗನಗ ಪಂಪಿನಂಚಿನ ನಾಟಕನ ಗೊಬ್ಬು ತೋಜಾರೊಳ್ಳೆರು ಈ 7 ದಿನಟ್ಟು ನಡಪಿನ ವರ್ಮ ನಾಟಕಗಳ ನಿಖಲ್ನ ಪೂರ್ಣ ಪ್ರಮಾಣದ ಆಶೀರ್ವಾದ ಸಕಾಯ ಉಪ್ಪಡು ಅಂದು ಪನೊಂದು ತನಕುಳಿಗೆ ಮಾತೆರೆಗಳ ಕೊಡವರ ನಾನವರ ನಾಟಕ ಪರಬಗು ಎದುಕೊಂದು ನಾನಾ ನಿಖಲ್ನ ದುಂಬು ನವರಸ ಕಲಾವಿದರು ಓಂ ಶಕ್ತಿ ಗೆಳೆಯರ ಬಳಗ ಲಾಯಿಲ ಬೆಳ್ತಂಗಡಿ ಮುಕ್ಕಳು ತುಂಗಭದ್ರಾ ಪಂಪಿನ ನಾಟಕನ ಗೊಬ್ಬು ತೋಜಾರೊಳ್ಳೆರು ದುಂಬು ನಿನನು ದೀವೊಂದು ಇಂಬು ನೀ ಕೊರಡೊಂದು ಸುರುಟು ಸುಗಿತದು ನಂಬೊಂದು ಓ ಮಿತ್ತ ಲೋಕದ ಅರಸೋ ಕಣ್ಣಗೆ ತೋಜುನ ರೂಪ ಕೈಕ ಸಿಕ್ಕುನ ಗಂಟು ಈಯತ್ತು ಕೊಪ್ಪರಿಗೆ
ಪರಕೆ ಪರಕೆ ಕೊರ್ರೆಗಿಜ್ಜಿ ಖಾಲಿ ಕೈ ರಡ್ಡನ ಜೋಡ್ಯಾದ ನಟ್ಟುನಾಯೇ ಆಡಂಬರದ ಭಕುತಿ ಎನ್ನತ್ತು ಸಂದಾವೆ ನಿಕ್ ಸೊಲ್ಮೆ ಕಜ್ಜೊಡೆಲ್ನ ಕೊಲ್ಲ ಗೆಲ್ಮೆ ರಂಗೋಡು ಮೆನ್ಕುನ ನಿಖಲ ಮುಖ್ಯದ ರಂಗ ಕಲಾವಿದರು ಸುರೇಶ್ ಬರಮೇಲು, ನಿರಂಜನ್ ಲೈಲಾ, ಸುಧಾಕರ್ ಲೈಲಾ, ಹಾಸ್ಯದರಸು ಸುಂದರ್ ಬಂಗಾಡಿ, ಹರೀಶ್ ನಾಯಕ್ ಸಿದ್ದಕಟ್ಟೆ, ಮಿನುಗುತ್ತಾರೆ ಸಚಿನ್ ಬೈಲೂರ್, ವಸಂತ್ ರಾಣಿ ಲೈಲಾ, ಯೋಗೀಶ್ ಪೇರಲ್ಕೆ, ಸುನಿಲ್ ಲೈಲಾ, ಶಶಿಕುಮಾರ್ ಲೈಲಾ, ಯಶವಂತ್ ಮೇಲಂತ ಬೆಟ್ಟು, ರಂಗಾಲಂಕಾರ ಪೂಜಾ ಆರ್ಟ್ಸ್ ಬೆದ್ರಾ, ಮೋನೆಗ್ ಬಣ್ಣ ಚಂದ್ರಹಾಸ್ ಬೆದ್ರಾ. ಹಿನ್ನೆಲೆ ಸಂಗೀತ ಶಿವು ನಾರಾವಿ. ನಾಟಕದ ನಿರ್ದೇಶನ ರಘುರಾಮ್ ಶೆಟ್ಟಿ ಪಡ್ಲಾಡಿ. ಕತೆ ಬೊಕ್ಕ ಸಂಭಾಷಣೆ ಬರೌದ ಬೀರೆ ದಿವಂಗತ ಸುರೇಂದ್ರ ಕುಮಾರ್ ಕಲತ್ರಪಾದೆ. ನನ ನಿಕ್ಲೆನ ನಿರೀಕ್ಷೆದ ತುಂಗಭದ್ರಾ. ಹೃದಯ ಬಡಿ ತೊಗು ಪಗೆನೆ ತುಂಬಿನ ಜೀವಗು ಧಗೆನೆ ಆ ಕೋಪ ತಾಪ ಭೂಮಿಗೆ ಹೃದಯ ಬಡಿ ತೊಗು ಪಗೆನೆ ತುಂಬಿನ ಜೀವಗು ಧಗೆನೆ ಆ ಕೋಪ ತಾಪ ಭೂಮಿಗೆ ದುನ್ನ ಆ ಕಡಲುಗ ಬಣ್ಣ ಆ ಮುಗಲುಗ ದೈವ ದೃಷ್ಟಿ ಸೃಷ್ಟಿ ತೂ ಯಾರೆಯೇ ಸತ್ಯ ಮಿಥ್ಯ ನ್ಯಾಯ ಧರ್ಮ ದಂಟದಿ ಕತೆನೆ ಒಂದು ತುಂಗಭದ್ರ 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 ತುಂಗಭದ್ರ. ಪಗರ್ನಗ ವಿದಿತಾಟಗೆ ಕಲಿಗಾಳೊಡು ಸ್ವಾರ್ಥಗೆ பர்பி பேரில ஆண்டு விஷோலுಗೆ ತಿಂಪಿ ಗಂಜಿಡು ಎಂಚಿ ದೋಷಗೆ ಜೀವ ಜೀವಡುಲ ಉಂಡೊಂತರ ಭಾವ ಭಾವಗುಲ ನಂಜಿ ಮತ್ಸರ ಪರಮಾತ್ಮನೇ ಇಜ್ಜಾಯನ ಗುಡಿ ತುಲಾಯಿ ಕಲ್ಲಾಯನ ಸತ್ಯ ಮಿಥ್ಯ ನ್ಯಾಯ ಧರ್ಮ ದಂಟಿದಿ ಕತೆನೆ ಒಂದು ತುಂಗಭದ್ರ 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 ತುಂಗಭದ್ರ.
ಬೆಳ್ತಂಗಡಿಗೆ ಜಾತ್ರೆ ಇದ್ರೆ ನಮ್ಮ ಶಾಸಕರ ಹರಿಸ್ಮಿಂಗೇರಿ ಆನ ಬಸ್ ಆರು ನಿಕ್ಕು ತೆತ್ತು ಬರ್ತೀರ ಆ ಜಾತ್ರೆ ಕದನಿ ಬಿಡಪ್ಪ ಅಂದು ಈ ಒಂಚದ ಕದನಿ ಬಿಡತ್ತ ನನ್ನ ಪೂರ ಪುಡದು ನಿನ್ನ ಅಪ್ಪ ಗಂಟೆ ತಂದ ಪೂರ ಪುಡದು ನನ್ನ ನಿನ್ನ ಅಪ್ಪ ಸೈತಲ್ಲ ನಿನ್ನ ಪಂಗಿದ ಮೂಜಿಗೆ ಅಂಗಿದ ಪುಡ ನಿನ್ನ ಅಕ್ಷರ ಬರ್ತದೆ ಸೂಪ್ ಅಂತ ಬರ್ಕಾಂದು ಮೂಜಿಗೆ ಅಂತು ಅದನಿಗೆ ಎಲ್ಲ ಸುಳ್ಳಿಗೆ ಆರು ಮುರಣಿಯನ್ನೆಲ್ಲ ಎತ್ತಿದೆ ಅತ್ತೆ ನಿಕ್ಕು ಆಗ ಫಸ್ಟ್ ಆಗಿ ಗೆತ್ತು ಬರಿ ಅತ್ತ ಒಂದು ಕದರಿ ಬಿಡತ್ತಲ್ಲ ಎಲ್ಲ ಮುಸುಂಟು ಕಾ ಕಟ್ಟುತ್ತೆ ಮೊದಲು ಮೂಜಿ ಕಾಸು ನಾನು ಒರಿಯತ್ತ ನಿನ್ನ ಅಣ್ಣನ ಎತ್ತೆ ಒಟ್ಟಿಗೆ ನಿನ್ನ ಅಣ್ಣನಲ್ಲೇನಾ ಆಯ್ ಬರಡು ಮೂಜಿ ಕಾಸೆ ಬರಡೆ ಸ್ವಲ್ಪ ಆಯ್ತಾ ನಿನ್ನಂದ ತೈಲಿ ಮೂಜಿ ಕಾಸೆ ದಾದಯ ಅಂಗಿದ ರಥ ಮೀನಿದೆ ತೊಂದಲ್ಲ ಗುಳಿಗೆ ಹೊಸಾಯ ಇಲ್ಲ ಆಯ್ ಕೋರಿ ಆ ನೆತ್ತಗಳಿಗೆ ಅದೇ ಅಂಕ ಏನ ಮಾರ ಕಲ್ಲಂಗಿ ಬರಡಿ ಗಮ್ಮತ್ತು ಗೊತ್ತಲ್ಲ ಏನಾಡಿ ನಮ್ಮ ಬೆಳ್ತಂಗಿ ಜಾತ್ರೆ ಉಂಟತ್ತ ಅಂದೆ ಜಾತ್ರೆಗೆ ನಮ್ಮ ಶಾಸಕರು ಹರಿಸಿಕೊಂಡು ಇರ್ಲಿಕ್ಕೆಲ್ಲ ಅಂದೆ ಆರು ಎರಡು ಕದನಿ ಬಿಡಪ್ಪ ಚಿತ್ರ ಫಣ್ಣು ಮಾರ ಅದು ತಿಂಡೆ ದಿಕ್ಕಿ ಇಮ್ಮೆಗೆ ಆರೇಳು ಮಾರು 10,000 ಎತ್ತು ಬರಿಯೆ ಇಮ್ಮೆ ಒಂದೇ ಒಂದು ಕದನಿ ಬಿಡುತ್ತಿಲ್ಲ ಮೂಜಿಗೆ ಅಷ್ಟೇ ಕಣ್ಣಿಗೆ ಬಿಡೋಗ್ತು ನಾನು ಹೆಚ್ಚು ಐತೆ ಇಡೇ ಉಂಟತ್ತ ನೂದು ಮಿನಿಚಾಗ ನೂತ ಟ್ಯೂಬ್ ಲೈಟ್ ಮಾಡಿದ್ದೆ ಒಂಜಿ ಹೆಚ್ಚು ಮಾರ ಹಾಕಿಂದ ಹೆಚ್ಚು ಮೂಜಿಗೆ ಅವನೇ ಕದನಿ ಕೂಡ ನಂಗೆ ಭೂಮಿ ಅದುರ್ಜಾ ಅತ್ತೆ ಭೂಮಿ ಅದನ್ನಾಗ ಅವನು ಚೂರಂಡ ಪೊಡಿ ಚೂರು ಓಡತ್ತ ಬಲ್ಲದು ಬೋದಿ ಕೂಡ ಸತ್ಯ ಮಾಡುದ ಇತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಂದೆ ಮುಲ್ಲೇ ಮಾಡ್ಕೊಂಡು ಪೊಲೀಸ್ ಬಂದು ಬನ್ನಡ್ಸಲ್ಲ ಅವನ ಬಗ್ಗೆ ಸತ್ಯ ಬಗ್ಗೆ ಕಂಡது ನಂದು ನಾನು ಒರಿಯತ್ತನ್ನ ನೆಕ್ಕೆ ಎನ್ನ ಅಣ್ಣೆ ಸಪೋರ್ಟ್ ಬಂದ್ರ ಧರ್ನಪ್ಪೆ ಏರ್ಬೆ ಧರ್ನಪ್ಪೆ ಮೂಜಿಗಾಸ್ತೆ ಎಂಕ ಬೋಡು ಒಲ್ಲೆನೆ ಲೆಪ್ಪೇನೆ ಏ ನೀ ಗೊತ್ತುನವೆ ಪುರಾಣ ಇಲ್ಲಾಡ ಪರಕೆದ ದೇವಿ ಮಾತನ ಆಟ ಈಜ ಆನೆ ನಾನು ಗರ್ನಾಲ್ದಿಂದ ಆರ್ಡರ್ ಕೊಡ್ತೀನಿ ಎನೆ ಕಲೆಗೆ ಕಾಸ್ಲ ಕೊಡ್ತೆಯ ಮುನ್ನೊಂದು ಗರ್ನಾಲ್ಡ ವೇತು ಪುಡಾದನ ದೇವಿ ಮಾತ ಮೇಲೆ ದೇವೇಂದ್ರಗೆ ಗೊತ್ತು ಮಾರ ಅವು ಸೈಯಡಿಯ ನೆಕ್ಕಲು ಮೂಕು ಮುಟ್ಟ ಗಂಗಸಾರ ಪಡೆದ ಗರ್ನಾಲ್ ದಕ್ಕದಿ ನೋಡಿ ಆಟದ ಮೇಲೆ ದಾಕಲ್ಲ ಚೌಕಿಗೆ ಆ ಚಂಡ ಮುಂಡೆ ಟೋಪನ್ ಇಜ್ಜಂದ ರಂಗಸ್ಥಳಕ್ಕೆ ಪ್ರವೇಶ ಮಾರ ಆತ ಮಾತಾಡ್ತೀಯ ನಿನ್ನೆ ಈ ಮಿನಿಚಾರ್ ಲೈಟಿಂಗ್ ಪೂರ ಹೋತನತ ಅಂಚೆ ನನ್ನ ಬಾಕಿ ಆಡೋ ಪತ್ನಿನ ಕೈಯಲ್ಲಿ ಬೊಂಡೆ ಎತ್ತಿದ ಗೆಂದಾಲಿ ಒಂಜಿ ಬೊಂಡೆ ಎಜ್ಜಿಯ ಒಳ್ಳೆ ಅದನಿಗೆ ಅಂತ ಮೆಚ್ಚಿ ಇಂಕ್ ಬರ್ತಾಯಿ ಪಲೆ ಗರ್ನಲ್ ದರ್ನಪ್ಪಿ ನಿಕ್ಕು ಬರ್ತಾಯ ಎನ್ನ ಅವನೇ ಬಂಡೆ ಕಂಡ್ರೆ ಜಾತಿ ಅಪ್ಪ ಗಂಟೆ ಬೆಂದ ಸಂಕಡ ಓಡಿ ಆಯ್ತಪ್ಪೆ ಅವನು ಬೇಜಾರನ್ ಮಗ ಅರ್ಧ ಗಂಟೆ ಕುಳು ಬೇಜಾರನ್ ಮಗ ಈತಲ ಹೋಗ್ಬಿಟ್ಟಿದ್ದೆ ಯಾಕಪ್ಪೆ ನಿಮಗೆ ಬಿದಾಯ ಮಾರಣ್ಣಮ್ಮೆ ಪಾಡಚ್ಚಪ್ಪೆ ಇದು ಬಂದ ಬೋಪೆ ಸಿರಾಪ್ ಹೋಗಿದ್ದನಮ್ಮೆ ದಾಯ್ತಪ್ಪ ಸಿರಪ್ ಕೊಣಪ್ಪೆ ಮೆಡಿಕಲ್ ಬರ್ಬೇಕು ಮೆಡಿಕಲ್ ದತ್ತಪ್ಪ ಅವಮ್ಮೆ ದುಡ್ಡು ತಪ್ಪ ಏನಡ ಬಗನ್ನ ಏಕ ದುಡ್ಡು ಇಪ್ಪರೆ ಓಡೆ ಅವಳು ಮಾಡಿ ತಿಕ್ಕಿನಾಗಲೇ ಮದ ಮೂಗುಂಟ ಹೊರಪದಾಗೆ ಇಬ್ಬನಿ ಫಾರಂ ಹೋಗಿ ತಕ್ಕನ ಕಾಣತ್ತ ಬಂದಿರ ಮುಜಾ
ಸರಕಾರ ದೇವೇಂದ್ರನ ಏಯ್ ಪ್ರಭು ದೇವೇಂದ್ರನ ತಾವು ನರೇಂದ್ರನ ಹೆಚ್ಚಿನೆಲ್ಲ ಆಡು ಒಂಜಿ ಇಂದ್ರಿಯಲ್ಲಿ ಬೇಗ ಬರವ ಅದು ಅಂತಾರೆ ಮರ್ಚಿನ ಓಪು ಜನ ಅಂಚ ಪಾಪ ಕೊಣಕ್ಕೆ ಬರಡೆ ಗಾಯ್ತು ತಾಯ್ತಕ್ಕೆ ಪಕ್ಕ ಬಂತ ತೆಪ್ಪ ಹೋಗಿ ಬರೋದಿಲ್ಲ ಅಂಪಣಕ್ಕೆ ಭಕ್ತಿ ಗೊಕ್ಕ ಮನೀರ್ ಪಂದೆ ಪಾತ್ಯ ಒಂದುಂಟು ಎಂಕಲ ಅವಳು ಬರಿಟುಲ್ಲ ಒಂಜಿ ವೇಳೆ ಪಣ್ಣನ ಮಗ ನಿನ್ನ ಮೂಗು ಮುಸುಂಟು ಕಂಪ್ಲೇಂಟ್ ತುಲೈ ಮಾಡ್ಬಾರು ಕೇಳು ಬಂಡ ನಮ್ಮಂಬೆ ದಿಸ ಬಂಡ ನಮ್ಮದು ಗೆಂದಾಳಿ ಬಂಡದ್ದು ಈತ ಪ್ರಾಯ ಉಂಟು ಬಂಡ ಹೆಂಗ್ ಮುರಣೆ ಗೊತ್ತಾಯಿ ನಿಂದು ಆ ದೇವಿ ಮಹಾತ್ಮದ ರಕ್ತ ಬೀಜಾಸರೆ 15 ಕೈಲಿ ಗೆಂದಾಳಿ ಪಡಿ ತೋಜಾಯಿ ಯಾನು ಕೊಣದು ಉರುವಾಡು ಮಾರ್ನಿ ಕಾಸದ ಬರ್ಸನೆ ಅಂತ ಎತ್ತಿತ್ತೆ ಇನ್ನೊಂದು ಒದೆ ಮಲ್ಪೆರ ಮೂಲೊಂದು ದೇವಿ ಕಾತು ಗೊತ್ತುಂಟಾ 15 ಕೈಲಿ ಗೆಂದಾಳಿ ಬಂಡನು ಒದೆ ಮಂತ್ರ ಅಂತ ಈ ಧರ್ಣಪ್ಪಗೆ ತ್ರಿಶೂಲಪುರ ವಾ ಲೆಕ್ಕಂಬೆ ಅವಸಯಡು ಒಂದು ಈ ಅಕ್ಕಿಪುರ ಉಂಟದ ಪುಣ್ಯ ಯೋಗಾಸನ ತಂದಿಟ್ಟೆ ಈ ನಮ್ಮನೆ ಅಂದ ಅದು ವಿಶೇಷ ಉಂಟ ವಿಶೇಷದ ತಗೊಂಡ ಬ್ರಹ್ಮಕಲಸ ತಿಂದು ಏಕಂದ್ರೆ ಮಲ್ಲ ವಾರ ವೈದಿನಿ ಅಂದಿ ಬೆಂಕ ಕದರಿ ಜಡ್ತಾರ ನಿಕ್ಕ ಗರ್ನ ದಕ್ಕೆ ಮಲ್ಲ ಬಾಲ್ಟಿ ಹಾ ಬತ್ತದೇರಿ ಅಲ್ಲಿ ಉಂಟದೆ ಲೆಪ್ಪಡ ಇದು ಅಲ್ಲೇ ಬೇರೆ ನಮ್ಮಡ ದಾರ ಇಜ್ಜಿ ನಮ್ಮ ಮಲ್ಲ ಕಲ್ವೇರೆ ಬಂದ ವಿಷಯ ಆಗ್ಲೇ ಗೊತ್ತಾರ ಲೆಪ್ಪ ಲೆಪ್ಪ ನಾನು ಹಂಚಿದ್ರೆ ಬಾತ ಅಣ್ಣ ಎನ್ನ ಅನ್ನೆ ಕರ್ನಾಟಕ ಪೇರು ಬೈದೇರೆ ನಮಸ್ಕಾರ 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 ದಾನ ಬರ್ತಾರೆ ಆರ್ಡರ್ ಬರ್ಬೇಕು ನಂಚ ಬರ್ತೀನಿ ಅಣ್ಣ ಹೋಯ್ತಾ ಅವೇ ಕದೋನಿ ಗರ್ಮಾಲು ಕೆಲವು ಮತ ಇರುತ್ತೆ ನಂಚ ತೂಲನ್ನ ಇತ್ತ ಸೀಸನ್ ಅತಿ ಎಂಕ್ಲು ಉರ್ಸೋದಿಜ್ಜಿ ಆಂಡಲ ಎನ್ನ ಮೆಗ್ಗೆ ಕಾಂತು ಬಂಡೆ ಬಂಡದ್ದು ವಯಸ್ಸೋನಗ ಒಂದು ದಾದ ಬಂಡ ಎಂಕ್ಲ ಕೆಲವೊಂದು ಡಿಮ್ಯಾಂಡ್ ಉಂಟು ಏನಣ್ಣ ಪನೋಲ್ಯ ಎಂಕ್ಲಿಗೆ ಬೊಡಂತರಿತ ವನಸ್ಪುರ ಆಪು ಜನ ಬೊಕ್ಕ ಎಂಕ್ಲಿಗೆ ಮಟನ್ ಬಿರಿಯಾನಿ ಯಾವ ಆಯ್ತ ಒಟ್ಟಿಗೆ ಫುಲ್ ಸ್ಟ್ಯಾಗ್ ಒಂಜಿ ಬೋಡು ಬೊಕ್ಕ ಈ ಕದನಿ ಜಡಪ್ನ ಕುಂಡತೆ ಒಂಜಿ 1,500 ಮಿಂಚರ್ ಮಾಡೋದು ಒಂಜಿ 150 ಟ್ಯೂಬ್ ಲೈಟ್ ಮಾಡೋದು ಬೊಕ್ಕ ಈ ಗರ್ನಲ್ ದಕ್ಕನಲ್ಪ ಅಲ್ಪ ಅಂತ ಗೆಂದಾಲಿ ಬೊಂಡದ ತಾರೆದ ಮರಲ ಬೋಡು ಅವು ಏನೇ ಹೆಚ್ಚು ಗೊತ್ತಾಯ್ತು ದೇವಿ ಮಾತ್ಮದ ರಕ್ತ ಏನಮ್ಮನ ಗಂಟದ ಮೇಲೆ ಹಾಕತೀನಿ ಏನಮ್ಮನ ಗಂಟದ ಹಾಕತೀನಿ ಎದುರುಕೊಳ್ಳಿ ಎಂಗ್ಲು ಬೋರ್ಡು ಲಕ್ಕ ನತ್ತನ್ನ ಎಂಗ್ಲು ಕಂಡು ನತ್ತನ್ನ ಮುಂಚಿನ ಹಾಕತೀನಿ ಕಾರಣ ಉಂಟನ್ನ ಇದೊಂದು ಕಾರಣ ಉಂಟು ಎಂಗ್ಲು ಅಪ್ಪೆಗೂ ಸರಿ ಎಂಗ್ಲು ಅಪ್ಪೆಗೂ ಸರಿಜಿ ಸುಮಾರು ಸಮಯ ಉಸಾರಿಜಿ ನನ್ನ ಕಂಡು ನತ್ತಿದೆ ಎರಡಲ್ಲ ಕೇಂದ್ರ ನನ್ನ ಸಹಾಯ ಅಂತ ಬೇರೆ ಗೊತ್ತಲ್ಲ ಈ ನಮ್ಮನೆ ಕಂಡದು ಮರ್ಯಾದೆ ಜನಿಗೆ ಕೈಕಾಲ ಬರ್ತೀನಿ ಬೆನಾಲದಲ್ಲಿ ನನ್ನ ಗಂಡು ಜನ ನನ್ನ ಈರ್ನ ಗಂಟಲ ಅಂತ ಕಂಡು ಎನ್ನ ಸಹಾಯ ಮಾಡುವ ನಿನ್ನ ಗಂಟೆಲ್ಲ ಬೇಡದು ಇನ್ನ ಪಲೆಯರ ಗಂಟೆಲ್ಲ ಬೇಡಬೇಡ ಯಾರು ಸುಳ್ಳು ಬಂಡ ಈರ್ ಮಣ್ಣದಿಂದ ಹೋವಾರಿ ಈರ್ ಮಣ್ಣದಿಂದ ಹೋವಾರಿ ಕಣ್ಣಲ್ಲ ಮತ್ತೆ ಬಗ್ಲ ಕಂಡು ಬೀಯತ್ತ ಯಾರ ಕಂಡಿದ್ದೀನಿ ಒಂದೇ ಫಸ್ಟ್ ಒಂದೇ ಲಾಸ್ಟ್ ನಾನು ಓಲಾಂಡಲ್ಲ ಕಂಡು ನಿಮಗೆ ಚಿಕ್ಕದು ದೂರೋಡು ಮಗ ನೀ ನನ್ನ ಮಂಡೆ ತಿರ್ತು ಕಾರು ಮಿತ್ತು ಅಂತ ಬಾಯ್ದು ಗುಂಡಿ ಕೊಂಪೇದು ಆರಿ ಸಂತಾನ ಉಂಟು ಅಣ್ಣ ಆಡಿ ಪಾಪ ಮಾಡ್ತಾರೆ ನಾನು ಅಂಜಿನಿಕ್ಲದ ಉಪಕಾರ ಆಡಣ್ಣ ಎಂಕ್ಲಿಗೆ ಕುಲ್ಲರು ಇಲ್ಲಿಜ್ಜನ್ನ ಒಂದು ಬಾಡಿಗೆ ರೂಮ್ ನೀನು ಒಳ್ಳೆ ಇತ್ತಿನ ನಿಗ್ಲೇ ಬಾಡಿಗೆ ನನ್ನ ಅವಲಿಗೆ ಲಗ ತೆಪ್ಪರು ಉಂಟ ಮಾರೆ ಮುಚ್ಚೋ ಪೋಯಿ ಒಂದೇ ನಾನು ಏಪಲೆಗಳ ಕಣ್ಣು ಕಣ್ಣಿಗೆ ದಿಕ್ಕ್ಯಾರ ನಿಕ್ಲೆ ಅವು ಸರಿಯಾಡಿ ಪ್ರದೀಪ ಒಂದು ಟೀಶರ್ಟ್ ನಿನ್ನ ಮದ್ವೆದ ಅಂದಾಜು ಉಂಡ ಮಾರೆ ಈ ವರ್ಷ ಅಂತ ಎನ್ನ ಜೀವ ಇಪ್ಪಲಿಟ ಎಂಕ್ ಮದ್ವೆ ಇಜ್ಜಿ ಎನ್ನ ತಂಗಡಿನ ದುರಂತ ಅಂತ್ಯಗೂ ಏರಾಯ ಕಾರಣ ಆಯನ ಅಂತ್ಯ ತೂತು ಎನ್ನ ತಂಗಡಿನ ಆತ್ಮವು ಶಾಂತಿ ದಿಕ್ಕಂದೆ ಎಂಕ್ ಮದ್ವೆ ಇಜ್ಜಿ ವಿಷಯ ನಿಪ್ಪಡಿ ಕಳ್ಳಿ ಈ ವರ್ಷ ಮದ್ವೆ ಉಂಡ ಕೊಂಡಿಯ ಪುಣ್ಣಡಿ ಗಂಟ ಆಗ್ತಾನೆ ಪುಣ್ಣನ ಬದ ರಶ್ಮಿ ಬಂತ ಏನ ಮಸ್ತ್ ಮೋಕೆ ಮಂತಂದಿಲ್ಲ ಅಲ್ಲಿ
ಅಲ್ಲ ಫಲ ಭದ್ರೆ ಪಡೆದೆ ಬಕ ಅಲ್ಲ ಅಮ್ಮಲ ಎಂಕೆ ಮತ್ತೆ ಮತ್ತೆ ಕೊರಡು ಬಂದು ಕೊಡಿ ಕಾಡುತ್ತದೆ ಅಂಡ ಅಂಚಿನ ತಾಳ್ಮೆನ ಮೂರ್ತಿಯಾಯಿನ ತುಂಗ ಮಾತಿನ ಬಂಜಿಡೋಜಿ ಕಂದೊಡಿಲ ಕಂತಿನ ಮಗೆ ಇಂಚ ಪುಟ್ಟಿಯ ಪಣದೆ ಅಂತ ನಂಬರೇ ಅವನಿಜ್ಜ ನನ್ನ ಮದ್ಮೆಗೆ ಅದೇ ಒಂದು ಸಮಸ್ಯೆ ಅಲ್ಲ ಈ ಇಕ್ಕಿದಾಯ ಬಂದನೆ ಅಪ್ಪ ಮಗಳ ಒಪ್ಪಿಗೆ ಇತ್ತಿದ ಮತ್ತೆ ಅವಳಿ ಅಂತ ಆ ಪತ್ರೆ ಒಳಂಡ ನಿನ್ನ ಮತ್ಮೆಗೆ ಅಡ್ಡ ಬತ್ತೆಂಡ ಹಾಯನ ಕೈಕಾರ ಬಂತುದು ನಿಕ್ಲ ಮದ್ಮೆ ಜವಾಬ್ದಾರಿ ಎನ್ನವು ಎನ್ನ ಸಮಸ್ಯೆಗೆ ಕೀಳತ್ತ ಎನ್ನ ಸಮಸ್ಯೆಗೆ ಈ ಪುನಃ ನಿನ್ನ ಸಮಸ್ಯೆಗೆ ಆನೆ ಏಪಲಲ್ಲೇ ಅವೆ ಕಲ್ಮಶದಾಂತಿನ ಪ್ರೀತಿ ದಿಂಜಿನ ನವಿನ ಮದ್ಮೇದು ಇಸುಕ ದಾಂಪತ್ಯ ಜೀವನ ಶುರು ಮಾಡ್ತಾರೆ ಐದನೇ ದಿನ ಪನ್ನೀರ್ ಮದ್ದ ರಶ್ಮಿ ಏರ ರಡ್ಡನೆ ಇಚ್ಛೆ ಬರೋದಿಲ್ಲ ಏರ್ಪಡಿಸ್ತಾರೆ ಅಮ್ಮ ನಮ್ಮೂರು ಹೊಸ ಜನಕ್ಕೆ ತೋಚುತ್ತಿಲ್ಲ ಅಲ್ಲಿ ನಮಸ್ತೆ ಎಂಕಲಮ್ಮ ಅಮರ್ ಬೊಳ್ಳಿಲು ಎಂಕ್ಲೆಗ್ ಈ ಊರುಡು ಎಡ್ಡೆ ಮರ್ಯಾದೆ ಉಂಟಮ್ಮ ಆಟ ಕುಳ್ಳೆರ ಸರಿಕಟ್ಟು ಇಲ್ಲಿಜ್ಜಿ ಅಂಚ ಈ ಭದ್ರನೆಲೆಯಾಡು ಬಾಡಿಗೆ ಗಿಲ್ಲು ಪಂಪನ ವಿಷಯ ತಿಳಿಸಿದ ಬೈದ ನಿಕ್ಲೊಂಜಿ ಮಲ್ಲ ಮನಸ್ಸು ಮಾತ್ರ ಎಂಕ್ಲೊಂಜಿ ಬಾಡಿಗೆ ಗಿಲ್ಲು ಕೊರಿ ಅಂತ ಬಾರಿ ಎಡ್ಡೆತ್ತಂದು ಎನ್ನ ಪುದರ್ ಧರ್ನಪ್ಪೇಂದಿ ಕಾಲ್ಗರ್ನ ಮತ್ತಮ್ಮ ಗೆಂದುಲಿ ಗುಂಡದನ್ನ ಗೆಂದುಲಿ ಕುಸಲ್ 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 ಕುಸಲಮ್ಮ ಎಂಕಲ್ ಅಪ್ಪೆ ಇಲ್ಲ ಬಾರಿ ಎಡ್ಡೆ ದಿನ ಎಂಕಲಿಗೆ ಅಮ್ಮೆ ಇಚ್ಚಮ್ಮ ಪಂಡ ಅಮ್ಮೆರ್ನ ಪುದರ್ ಎಂಕಲ್ ಅಪ್ಪೆ ವೋಟರ್ ಲಿಸ್ಟ್ ಇದೆ ತಪ್ಪದ ಹೋದ್ರು ಅಪ್ಪೆ ಬಾರಿ ಎಡ್ಡೆ ದಿನ ಅಂಡ ಎಂಕಲಿಗೆ ಅಮ್ಮೆ ಏನಿದೆ ಗೊತ್ತುಜಿ ಆರು
ನಿಕ್ಲಿಗೆ ಬೇಡ ಬಿಟ್ಟು ಓಲೆಜ್ಜಿ ನೀರು ಬಾರಿಗೆ ತಿಂಗಳು ತಪ್ಪ ಅಂದ್ರೆ ಗೊಪ್ಪಾಯ್ತು ಆರು ಮರ್ಯಾದೆ ಕೊಂಡ ಜೀವ ಮುಡ್ಬೇರೆ ಅಪ್ಪ ಒಂದೋ ಮಾತೆ ಕಾಲಿಗಂಗ ಮಾತಾಡ್ತಿ ಗಂಗಾರ ಮಾತೆ ಅಮ್ಮ ಒಂದು ಇಲ್ಲಿ ಇಲ್ಲೊಂದು ಜೀರೆ ಕೊರೋಣ ಲಕ್ಲೆ ಮಗ ರಾಯ್ 4 ಗಂಟೆ ಬರುವರ ಗೊಬ್ಬರದೆ ಹತ್ತಿರ ಲಕ್ಲಿ ತುಲೆ ಮಗ ಈ ಒಂದು ಕೊನೆ ಖಾಲಿ ಉಂಟು ಐಟೆ ಟಾಯ್ಲೆಟ್ ಬೇಂದ್ರದ ವ್ಯವಸ್ಥೆ ಮಾತ್ರ ಉಂಟು ನಿಗ್ಲಿಗೆ ಅವು ಪಡೆಯುತ್ತೆ ನಿಗ್ಲಿ ಅವು ಎಪ್ಕೊಲಿ ಅವು ತಿಂಗೊಂದ ಬೇಡ ಆತಿತ್ತು ಪನ್ಪುಚ್ಚಿ ನಿಗ್ಲಿಗೆ ಏತು ತಿರ್ಲ ಆತು ಹೆಚ್ಚಪ್ಪ ಅಡ್ವಾನ್ಸ್ ಒಂದು ಇರ್ತೀರ ಅಂತ ನೋಡಿ ಅಮ್ಮ ಗೆದ್ದಂಗ ಅಡ್ವಾನ್ಸ್ ಖರ್ಚು ಮಗ ಐಟ ದಾಲ ಇಜ್ಜಮ್ಮ ಮಗ ಒಂದು ನಿಗ್ಲಿ ಇಲ್ಲಾಡಿ ಇರುವೇನ ಹಾ ಇರುವೇರತ್ತೆ ನಲ್ಲ ಒರಿ ಉಂಡೆ ತುಲೆ ನಿಗ್ಲಿಗೆ ಇಲ್ಲ ಅವು ಪಡೆದಿತ್ತು ತುಲೆ ಮಗ ಕಂಡೀಷನ್ ಕಂಡೀಷನ್ ಕಾಲೇಜ್ ಒಂದು ಮೂಲೆ ನಮಗಲ್ಲಿ ರಶ್ಮಿ ಪಡೆದು ಮದ್ವೆ ಆಗ್ತದೆ ಇಚ್ಚಿ ಎಂಕ್ಲು ಎಂಗೇಜ್ಮೆಂಟ್ ಆಗ್ತದೆ ಎಂಕ್ಲು ತುಂಬ ಒಂದು ಸರಿ ಮಗ ಆಡ ಒಂಚಿ ಪಾತ್ರ ಮೋಲು ಎಲ್ಲ ಮಗಲೇ ರಶ್ಮಿ ನಿಕ್ಲಿಗೆ ಪ್ರಾಯದ ಎಲ್ಲೇ ಪಡೆದು ತಿರುಡ ಅಲ್ಲಿನ ಕಂಗಡಿ ಪಡೆದು ಲೆಪ್ಪಲೆ ಪ್ರಾಯದ ಮಲ್ಲ ಪಡೆದು ತೋಚುಗ ಅಲ್ಲಿನ ಪಲಿ ಪಡೆದು ಲೆಪ್ಪಲೆ ಅವನ ಪುಕ್ಕ ಎನ್ನ ಮಗೆ ಭದ್ರೆ ಪಡೆದವರು ಇಲ್ಲೇ ಆಯ್ತು ಅದನ್ನ ಪಾತ್ರೆ ಕೊಂಡ ಆಯ್ಗೆ ಎದುರು ಪಾತ್ರೆ ಪೋರ್ಚಿ ಎನ್ನ ಮೊನೆ ತೂದು ಮದತ್ ಬಿಡ್ಲೆ ಮಗ ಅವನೇ ನನ್ನ ನಿಕ್ಲು ಇಲ್ಲಿ ಆಗಲಿ ಮಲ್ಪನೆಗೆ ಮಸ್ತ್ ಲೇಟ್ ಅವನು ಅವನ್ ನಲ್ಲ ಮಸ್ತ್ ಒತ್ತರದ ಏರೋಡು ಬಂಜಿದ ಬಡವು ಯಾವ್ದು ಅದನ್ನ ಮಲ್ತು ಕೊರ್ಪೆ ಅವನು ರಶ್ಮಿ ಉಲೈ ಬತ್ತಾಕ್ಲೆ ಕೀ ಕೊಡು ಮಗ ಸರಿ ಅಮ್ಮ ಬಜ್ಜಿ ಪಾಪಲೆ ಗದೋಜುನು ಅಂಡ ಒರಿಯ ಪೆಟ್ಟಿಗೆ ಮಿಲ್ಲೆಗತ್ತ ಬದ್ರಿ ಆಯ್ ನೆಂಚಲ ಕೈಕಾರ ಬದುಕು ಬದುಕೋಲಿ ಆಯ ನಂಜಿ ಮಂಗೆ ಒಂದು ಬದುಕು ಅತ್ತು ಬಾಡಿಗೆಗೆ ನಮ್ಮ ಕಿಡಿಪುಟ್ಟ ಬಾಡಿಗೆ ಕೊಡ್ತ ಅಭ್ಯಾಸ ಇತ್ತು ಬಾಡಿಗೆ ಬೇತ ಕಡೆ ಕೊಟ್ಟು ನೆಂಚೆ ಅನ್ಪದಿಲ್ಲ ಬಿಡಪ್ಪೇರಂಬೆ ನಮ್ಮ ಇಡೆ ಬರೋಂಡ ಅಲ್ಲ ನಮ್ಮ ಅಪ್ಪೆ ಅಪ್ಪೆ ಅಂತ ಬೆರಿಯ ಇತ್ತಿರತ್ತ ಇಲ್ಲಿ ತೂದು ಬರ್ಪೆ ಅಂತ ಹೋದಾರ ನಿಕ್ಲ ಸುಂಚಿ ಐತಿ ಇಲ್ಲಾಂಡ ಹೋಗು ಅಲ್ಲಂದ್ರೆ ಚೆಕ್ಕೆ ಅವ ಬಾತ ಕೈತಲ್ಲ ಚಾಕಣ್ಣ ಲೆಕ್ಕೊಂಡು ಬೇ ನಾನು ಏನ್ ರಾಜಂಬೆ ಏನ್ ಅಮ್ಮ ನಂದಿಗೆ ನೀ ನೋಡಿ ಅವ್ ಲಾಯ್ಕೊಂಡು ಬೇ ಹೌದಕ್ಕಿಂತ ಬಂದ್ ಮಾಡಿ ನಮ್ಮಕ್ಕ ಅವನ ಇಲ್ಲೊಂದು ಆಂಡಿ ಮುಂದೆ ಬಿಟ್ಲ ಅಮ್ಮನ ಮಸ್ತ್ ಶೋಕುಲೆ ಏನು ಕುದತಾದಿ ಕುದರ್ ಮಾತ್ರ ಇಟ್ಟಿಚ್ಚಿ ಹಾಗಾಗಿ ತಿಂತಿದೆ ಮಗ ಅವಳ ಮಗ ಉಲ್ದಾದ ಮಾತಾಡಿ ಮಗ ಟಾಯ್ಲೆಟ್ ಉಂಡು ಬಾತ್ರೂಮ್ ಉಂಡು ಅಂಚಿನ ಕರೆಂಟ್ ಉಂಡು ಮಾಹಿತಿ ವ್ಯವಸ್ಥೆ ಉಂಡು ಮೂಲು ಚೆಕ್ಕೆ ಅವತ್ತೇ ಅನ್ಕೇಳಿ ಹೋಗತಾದಿ ಕೈ ತಲನಿ ಗಡಂಗ ದೇವಸ್ಥಾನ ನೀನು ಎಂತ ಮಾಡಿದೆ ಪರಿ ಪೊಕ್ಕಡಿ ಅವನ ಇಲ್ಲೊಂಜಾಂಡತ್ತ ಅತ್ಮೆ ಎನ್ನ ಪಿಲ್ಲಾಡು ಆರು ಮೂಜಿನದಾರು ಒಂದು ಯಾತ್ರೆ ಹೋಗಿ ನಮ್ಮ ಜಾತ್ರೆ ತಿಕ್ಕಿ ಅಲ್ಲ ಬರ್ಪ ಅಂತೀರಿ ಅದ ಬಂದಿರತ್ತ ಅತ್ತಿರಿ ಬೆರಿಕೆ ಬರಿಯದ ಯಾರು ಏನ್ ಕಾಪು ಬೆರಿಟುಗುಳ್ಳರೆ ಅಂಡನೆ ಕಕ್ಕೆನೆ ಸಾಯ್ತು ಗೊತ್ತಿನಲ್ಲಿ ಈ ಒಯ್ತೆ ಮಾತ ಗೋಪನ್ ಏರೇ ಗೊತ್ತು ಏರಲ್ಲವರಿ ಜಾಕು ಜಾಕು ಒಂದು ಬಣ್ಣಗ ಬುಕ್ಕಲ್ಲಿ ವಾರ ಬರೋಡತ್ತಿ ದಾದಾ ದುಂಬು ದಾಖಲು ಬರ್ತಾನ ತಿಳಿತಾ ಇರತ್ತ ಅಂತೆ ಇದನ್ನು ಮೂಜನದರ ನಂಗೆ ಸೇವ್ ಮಾಡ್ತೀನಿ ನಾನು ದುಮ್ಮದವು ಡಿಲೀಟ್ ಹಾಕೊಂಡು ಗೊತ್ತಿದ್ದು ನಾನು ಬೇತಿ ಒಲ್ಲಂಡ ನಾಡ್ದು ಮಾರಿ ರಾತ್ರಿ ಬಗ್ಗೆ ನಿನ್ನೆ ಕಾಪುನ ಅಂತ ಅವನ ನಮಗೆ ದುಂಬು ದಾಖಲು ಈತಿ ಪ್ರೀತಿನಲ್ಲ ಒಟ್ಟಿಗೆ ಉಳ್ಳತ್ತ ಉಂದುರಟ್ಟಿ ಏರಿಯಾ ಅಯ್ಯನ್ನ ಜೋಕುಲು ನೆಟ್ಟಿಯನ್ನು ದುಂಬು ಎನ್ನಾಡುದಿಲ್ಲ ದುಂಬುದವ ಮಕ್ಕಳು ರಜಂತ ಅವನೇ ನಮಗೆ ಡಿಲೀಟ್ ಆಗಿ ಬೊಕ್ಕ ಎನ್ನಾಡು ಅಂದ ಇತ್ತೆ ರಟ್ಟು ಡಿಲೀಟ್ ಆಗ್ತದ ಮೂತಿನದ
ಯಾನ್ ಡಿಲೀಟ್ ಹಾಕಂದ್ರೆ ನೀಗ ಅಂತ ಗೊತ್ತುಂಡ ಬೇರೆ ಮಂಚಮನಾಗ ಬಲ್ಯಪ್ಪ ನನಗೆಲ್ಲ ನಾಡುವಣ ಅಂದ ಇದು ಎಂಟ್ಲಲ್ಲಿ ಇಲ್ಲ ಅಂತಂದ್ರೆ ಒಂದು ಬಾಡಿಗೆ ಇಲ್ಲಿ ನಾಡ್ದೇರಿ ಅಂದ ಅಂದ ಅವು ನೆಂದು ಒಂದು ಇದು ಉಂಡೆ ಅವ್ವ ಹಣ ಎಂಟ್ಲಿ ಏತಲ ಆಟ ಕೋಲ ನೇಮ ಡ್ಯಾನ್ಸ್ ಬಂದಾಗ ಒಂದು ಪದ್ಯನೇ ಪಾಪ ಅಲ್ಲಿ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ಇಲ್ಲ ಏರೇ ನಿನ್ನ ಸಿದ್ದಪ್ಪ ಇರಲಿಲ್ಲ ಕಾರ್ಬೇನದೆ ಪಂಪ್ ನೋಡಿ ಎಲ್ಲ ಕರದಿರ್ಜಿಂಡ ಅವನಿ ಪದ್ಯ ಬಂಗಾರ ಮಾಯನೆ ಶಿವಲ್ಲಿ ಮಾಟೆ ಮಾಣಿಕ್ಯ ಮಾಯನೆ ಚೂಪೆ ಬಂಗಾರ ಮಾಯನೆ ಶಿವಲ್ಲಿ ನಿಖಿಲ್ ಏನೇನು ನಾಚಿಗೆಟ್ಟಾರ ಕೈಗೆ ಸರಿ ತೊಂದ್ರೆ ಬೊಲ್ಲಿನ ಹಾಕಲಿಲ್ಲ ಪೋಪಾರ್ ಮಾರ ನಿಖಿಲ್ ಒಂದೇ ಕಾವ ಸಾರಿ ಉಂಟು ನೀನು ಒಂದು ಮಾತೆ ಅಂತ ಅಂದು ಒಂದು ನಿಖಿಲ್ ಏನೋ ನಾಚಿಗೆಟ್ಟವನ್ನ ಕೊಡ್ತೀಯ ಏನ ಕಡಬದ ಒತ್ತೋಗಿ ಬೈತೀನಿ ನಾನು ಹೆಂಗದಲ್ಲ ಉಂದ್ರೆ ಅವಡುಂದಲ್ಲ ಜನ ಒಂದು ಬೊಕ್ಕ ಒಂದು ಎನ್ನ ಬಿ ಪಿ ಕೊಡ ಜಟ್ಟಿಲೆ ಬೊಕ್ಕ ವಾಂಗ ಕುಸಾಲ್ದ ಅಪ್ಪ ಅವು ಹಾಗೆ ಅಪ್ಪಡ ಇದು ಅವು ಒಂಜಿ ಬೋಡಕ್ಕಂಡೆ ಪರಪನ ಬಲ್ಲಿಗೆ ಒಂಜಿ ಆಧಾರ ಬೋಡಕ್ಕಂಡೆ ಒಂದು ಅವನ ಮಗ ಭಾರಿ ಒಂಜಿ ಖುಷಿ ಅಂದ್ರೆ ಇದು ಅತ್ತೆ ಆ ಮುಂದು ಪದ್ಯೋಲ್ ಮಾತ ಮುಂದು ಹತ್ತವೆ ಆ ತುಂಬುದ ಕಾಲದ ಆ ಆಟದ ಭಾಗವತಿಗೆ ಈಗ ಗೊತ್ತುಂಡ ತಾನೇ ಅಂಪರೆ ಆ ಬಲಿಪೇರು ಒಂದು ಪದ್ಯಕ್ಕೆ ನನ್ನ ಮನಸ್ಸಿಗೊಂದು ಏತು ಖುಷಿ ಬಲ್ಲ ಬಲ್ಲ ಚುಕ್ಕ ಪಕ್ಕ ಚೀರ ಉಂಟು ಕಿಲ ಕಿಲ ಮಾಡು ಕಿಲ ಬನ್ನಿ ಸುರಪ್ರಾನು ಗೀಗೆ ಒಪ್ಪಿಜಿ ಒಂದು ಜೈ ಮಾತ ರಕ್ತ ಬಿದ್ದ ಪದ್ಯ ಬರೆ ಪೀಡಿಪುದು ಬಿದು ಶ್ರೀ ದೇವಿಯ ಚರಣ ಕೆರಪುತಲ್ಲಿ ಬಾರ್ಸಕ ಮರುಗದಿರು ಸುರಪಾಲ ಮರುಗದಿರು ಸುರಪಾಲ ಮರುಗದಿರು ದುರ್ಲಭಪತ್ರ ದುಗುಣಲ್ಲಿ ಆಟ ಮನದಲ್ಲಿ ಸಿಕ್ಕಿನೆಕ್ಕು ಕೊಟ್ಟದು ಆಟ ನಾಲ್ಕು ಎಂತ ನಡಿಬೇಕಂದ ಏನು ಇನ್ನೊಂದು ಜಪ್ಪೆ ದಾಯ ಪಡೆದು ದಪ್ಪ ಒಂದು ನಿಮಿಷ ಪೂರ ಬಂದ ಡೌಟ್ ಅಯ್ಯೋ ಬಯಸಲ್ಲ ದಿಕ್ಕು
ಪರ್ಪಿ ಲೆಕ್ಕನೆ ಪರ್ಪ, ಮೈಪು ಲೆಕ್ಕನೆ ಮೈಪ. ಗೊತ್ತಾಯ್ತಾ? ಒಂದು ಇತ್ತ ಕರಿಯ ಒಳ್ಳೆಕ್ಕ ನಿನ್ನ ಪಾತ್ರ ಪರಿಚಯ ಐದ ನನ್ನ ಬರೊಂದ ಇಪ್ಪ ಇರುವ ವರ್ಷಕ್ಕೆ ತುಂಬು ಜಾನು ಮುನಿದ್ದ ಊರು ಕೇರಿ ಇಲ್ಲಿ ಜಾಲದ ನಾಡೊಂದು ಮನ್ನಗ ಒಂಜಿ ಕಂಡೆಗ ಕರ್ಕೊಂಡು ಇಲ್ಲ ತುನಗ ತುಂಬುದ ಮಾತ ನಿನ್ಪಾಂಡೆ ಒಳ್ಳೆಕ ನಿನ್ನ ನಿನ್ನ ಪಾತ್ರ ಪರಿಚಯ ಎನ್ನ ಪುತ್ರ ರಶ್ಮಿ ಬಂದು ಅಮ್ಮನ ಪುತ್ರ ತುಂಗ ಬಂದು ಒಕ್ಕ 6 ಮನೆಗೆ ಬಾಡಿಗೆ ಕೊಡ್ತ ಎಂಕವ್ ಅಗತ್ಯಜಿ ಈತ ತುಂಗಕ್ಕೆ ದಾದವಳು ಮಗಲ್ ತುಂಗಗೆ ಮಗಲೇ ತುಂಗಗೆ ಮಗಲೇ ಅಂಚಡ ಪತ್ರಣಿಕೆ ಮಲೆ ತುಂಗ ನಮಗೆ ಭದ್ರೆ ಅಲೆಗೆ ಪಲೆ ಮೂಲೆ ನಮಗಲ ರಶ್ಮಿ ರಶ್ಮಿ ಇವಳೆ ತುಂಗ ನಮಗೆ ಭದ್ರೆ ತುಂಗ ನಮಗೆ ಭದ್ರೆ ತುಂಗಭದ್ರ ಟೈಟಲ್ ಸೂಪರ್ ನಾಟಕ ಕೊಂಚ ಕುದರ ಜೀವನಿ ಕತೆ ಕೊಂಚ ಸ್ಫೂರ್ತಿ ಎಂಕಿತ್ತ ತಿಕ್ಕಣೆ ಉಲಾಯಿపోయిన పొన్ను నిన్న మగల రశ్మిని పణపత్త ఆల్దానే 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 కూర్చోండి ఏ తుంగా దా రాయ బులినక కీపిద మాత్రం తప్ప వచ్చే దిక్కం డేంజర్ నిన్న ಮಗೆ ಭದ್ರ ಮಂಟೆ ಗೀಸನಾಗ ನಿನ್ನ ಮಗಲ ರಶ್ಮಿ ಉಲಾಯಿ ಕುಂಬುಡಕಾಯಿ ಮುರಡಾಕು ದಾದ ಬಣ್ಣಯಿ ಶೇಷಗಿರಿ ಕಂಡನ ಕುದರ ಬಂದು ಮಾತು ಆಂಕಾರ ಭದ್ರ ತನಿಕ ಈ ಕಂಡನೆ ಆಗಿತ್ತಿನ ಇರಿ ಖಂಡಿತ ಮರ್ಯಾದೆ ಕೊಡ್ತೇವೆ ಆಡಿ ಏನು ಕಂಡನೆ ಇಚ್ಚರೆ ಆದಿತ್ಯ ಆದಿಪ್ಪು ಇರುವ ವರ್ಷಕ್ಕೂ ತುಂಬು ನಿನ್ನ ನಿನ್ನ ಕಂಡನಿಗೆ ತಾಳಿನ ಕಟ್ಟದು ಈಗಲೇ ನಿನ್ನ ಕಂಡನೆ ಅಂತ ಮತ್ತೆ ಮದುವೆ 6 ತಿಂಗಳು ಅನಗ ಈ 3 ತಿಂಗಳ ಪಂಜಿನಾಲೆ ನೆನ್ಪುಂಡ ಆ ಪುರ್ತಗು ನೀನ ಮದುವೆ ಆದರೂ ತುಂಬೆ ಎಂಕ ರಟ್ಟು ಮದುವೆ ಆತ ಮನ್ಪ ವಿಷಯ ನಿಕ್ಕು ಗೊತ್ತಾಂಡೆ ಆ ಗೋಗಳು ಏನಲ್ಲ ಇಲ್ಲಡ್ದಾಗಿರ್ತ ಚೆನ್ನ ಬಾಲೆಗೆ ಪತ್ರಿ ಎಂದು ಕುದರ್ದಿಯ ಆಜಿ ತಿಂಗಳು ಮದಿಬಾಯನ ಆಜಿ ತಿಂಗಳು ಇಲ್ಲದ ಮೊಟ್ಟಿಗಳ ಜತ್ತು ಹೋದಿನೇ ಒಂಜತ್ತು ರಟ್ಟತ್ತು ಇರುವ ವರ್ಷ ಕಲಿತು ಬರಂಗಲ್ಲ ಬನ್ನಗ ದೊಂಜಿ ಪೊಣ್ಣು ಮಗಲೇ ನೋಡ್ತೀಯಾ ಬಂದಿಯಾ ಭೂಮಿಡ್ದ ಅದು ಬಾಡದ ಅವರಿಗೆ ಅಗತ್ಯ ಅಗತ್ಯ ಉಂಟು ಎಂಕ ದಾಯಿ ಅಗತ್ಯ ಅಂತ ಕೇಳ ಅಗತ್ಯ ದಿಕ್ಕಿಜ್ಜಿ ನಾನು ರಟ್ಟು ಮದಿ ಮಾತ್ರೆ ನಿನ್ನ ಆಸ್ತಿ ಅಂತಸ್ತಿಗೋಸ್ಕರ ನೀನು ಮಂಗೆ ಮಾತ್ರ ಮದಿ ಮಾತ್ರೆ ಪಡೆದು ನಿನ್ನ ಕುಟುಂಬದ ಕಂಡ ಪೂರ ಸಾರನ್ನು ಮತ್ತ ಏ ತುಂಗ ಇನಿ ರಟ್ಟು ಹತ್ಯ ನಾನು ಮದಿ ಮಾತ್ರೆ ನಿನ್ನ ಸೇತು ಐನ ಕರೆ ಬಡಿತ ಗುರ್ಕಾರ ಯಾರು ನಿಕ್ಕೆ ನಿನ್ನ ಮಗಳಿಗೆ ಮದುವೆ ಅಂದು ಸುದ್ದಿ ತಿಕ್ಕಂಡೆ ಅದು ಪುಣ್ಣ ಆ ಪುಣ್ಣಗ ಎಂಚ ಮದುವೆ ಮಲ್ಪಂದು ಎಲ್ಲ ತುಪ್ಪ ಐಕೆ ವೈದ್ಯನೇ ನನ್ನ ಬರೋದಿಪ್ಪ ಆನಿಯನ್ನ ಮರ್ಯಾದೆ ತರಣಿಗಿಡ್ತಾ ನಿನ್ನ ಮಗೆ ಭದ್ರಗು ಸದ್ಯಗೆ ಪಂಡು ಕೊಡ್ತು ನೀನನ್ನು ಈ ಊರುಡ್ತಾಗಿರ್ಪ
ಭದ್ರೆ ತುಂಗಭದ್ರ. ಟೈಟಲ್ ಸೂಪರ್, ಕಾಮಿಡಿ ಇಚ್ಚಿ ನನ್ನ ಈ ಸ್ಟೋರಿ ಭಯಂಕರ ಹಾಕೊಂಡು ಗಾಯಕೊಂಡ ಹಿಡಿದು ಬೊಕ್ಕ ಇತ್ತೆಡ್ದು ಬೊಕ್ಕ ಈ ಡ್ರೈವರ್ ಶೇಷಗಿರಿ ತುಂಗಭದ್ರದ ಜನಪ್ರಿಯ ಕಥೆಗಾರೆ. ಓಲ್ ಸಾಯ್ತಾರೆ ಓದೇ ಬೇರೆ ಒಂದು ಸೊತ್ತದಿದ್ದು ವಾ ನಾಡು ನಪ್ಪ ಈ ಬರಲು ಓಲ್ ಸಾಯ್ತಾರೆ ಹೊರ ಬಲೆ ಎಂಟಿನ ನಾಡಿನ ಅವತರ ಒಬ್ಬಬೇಕಿನ ಎಂಕ್ ಬಾರಿ ಖುಷಿ ಆಗ ಬಾರಿ ನೋಡ್ದು ಇತ್ತದಾತ ಖುಷಿ ಎಂಕ್ ಏಬಲ್ಲ ಅವು ನಮ್ಮ ಕುಟುಂಬ ಸಂಸಾರದ ಒಂಜಾನತ್ತ ಅಂಚತ್ತ ಅಂಟತ್ತೆ ಬೊಕ ಯಾಕಾಡ್ದಿಂಚಿ ನಾಡ್ ನಾವು ಎಂಕ್ ಇತ್ತೆ ತಿಕಿನಿಯ ಅಂಟ ಖುಷಿ ಆಯ್ತು ಅರ್ಜೆಂಟ್ಗೆ ಲಾಕ್ಡೌನ್ ದಬ್ಬಗ ದಿಕ್ಕಂದು ಬಂದು ಗೆತ್ತಿದ್ದೀನಿ ನಾನು ಒಯ್ಕು ಲಾಕಾಡಲ್ಲ ನೆಕ್ಕಿಯಪ್ಪ ಲಾಕ ಐಕ್ಲ ಕಣ್ಣು ಮಾಡ್ಯಾರ ಒಂಜಿ ಬಿದ್ದಾಡ್ನಿ ಯಾನ್ ಪೇಟದಂಚಿ ಪೋಯಿ ಬಂದು ಬಿದ್ದಾಡ್ನಿ ಇಲ್ಲ ಒಂಜಿಗಲಿಗೆ ಹುಲ್ಲಾರ ಜತ ಮಾರಿ ತಿರ್ಗೋ ಒಂದಿತ್ತು ನಾ ತಂಚಿ ಹೋದೆ ಅಭ್ಯಾಸ ಅಣ್ಣಲ್ಲ ಈ ಪ್ರಾಡ್ಲ ಒಂಜಿ ಮೋಕೆ ದಿತ್ತ ಸತ್ಯ ಬಂದ್ರೆ ಓ ಈ ಪರಬ್ಯವಿಗಿತ್ತು ನಮ್ಮ ಮೋಕೆ ಅಂದತ್ತೆ ಇತ್ತದ ಈ ಜವನೇರ್ ನಕ್ಲಿಗೆ ಇದ್ದಿಂದು ಒಟ್ಟಿಗೆ ಅಲ್ಲಿ ನನ್ನ ಮಗಲ್ ನನಗೆ ಸರಿತಾ ಸರಿ ಅಂದು ಅಂದ ಅಲ್ಲಿ ಮುನ ಮದ್ನೆ ಅದು ನಾಲ್ಕು ಬೋಲಾತಿ ಇಲ್ಲ ಇದ್ದಲ್ದೆ ಇತ್ತ ಬನ್ನಿ ಸರಿತಾ ಅಂದು ಹರಿಜವು ಸರಿದ್ದಂತ ಪೋಯಿ ಎಂಟು ಮತ್ತಲ್ಲಿ ಏತು ವರ್ಷ ತುಲ ಪ್ರಾಯದಾಕಲಿ ಏಪಲ್ಲ ಒಟ್ಟಿಗೆ ಉಪ್ಪಬೇಕು ಅದೇ ಲಗದಂಟಿ ಬಾರ ರುಚಿ ಒಟ್ಟಿಗೆ ಈ ರೈಟ್ ಬಿಡು ಪೂಜಾರ ಮುಂದೆ ಎಂಟೆಲ್ಲ ಬಿಡು ಪೂಜಾರ ಇತ್ತೆ ನಮ್ಮ ತುಂಬುದ ಮಾತ ಎಣ್ಣೆ ಒಂದು ಕುಲೋನಡತ್ತೆ ಮಾರೇದಿ ಓಡೆ ಹೋಗ್ನು ಕೊಂಜೊಂಜಿ ಎಂಚಿನ ಇತ್ತ ಅವನಿ ಕರ್ಮದ ಪೆಟ್ಟಿಗೆ ಬೈದನ ಅನ್ನ ಆಯ್ತು ಒಚ್ಚು ನೊಂಜೆ ಬೇಲೆ ಎದ್ದಾಡ್ತಿರ್ಲ ಕಜಾವು ಬಾರೇಜ್ ಆಯ್ತು ಬಕುಡ ಆಯ್ತು ಉಂಗುಲ ಐತೆ ಗೊತ್ತು ಅನ್ನ ಅನ್ನ ಕುಡಕ್ಕೆ ನಾಲ್ದ ಅನ್ನ ಬತ್ತನ ಬತ್ತನ ಆಲ್ಬನ್ ಬತ್ತನಿ ಬತ್ತನ ಇಮೆ ಬಂದು ಅನ್ ಬೆಚ್ಚೋರ್ದು ಇಲ್ಲ ಅವ ಎಲ್ಲ ಮುಟ್ಟ ಎಂಗಿನ ಪೆಲಕಾಯ್ದ ಅಪ್ಪಲ್ಲನ ನಕ್ಕು ನಕ್ಕದಾಯ್ತ ತೊಟ್ಟೆ ನಾಲ್ಕು ಬಣ್ಣೆಟ್ಟಲ್ಲ ನಕ್ಕುನೆ ಉಪ್ಪರು ನಮ್ಮನೆ ಅಂತ ಎತ್ತನಿಯಾ ಏನ ಒತ್ತಿ ಒತ್ತಿದ ಗ್ಲಾಸ್ ಒಟ್ಟ ಇಲ್ಲ ಹೆಂಗೆ ಇತ್ತೆ ಇತ್ತೆ ದಾಲ ತೋಜಿ ಅತ್ತೆ ಬೊಕ್ಕ ಒಂದು ಐನ ಪುಂಡಿ ಬೇಕು ಇಂದಿಗೆ ಪನ್ಪೇರಿಗೆ ಬಿಕ್ಕಿಂಚದಿ ಒಂದು ಹೋಯ್ ಬೆಟ್ಟಿಗೆ ಪುಂಡಿ ಬೇಯ್ಪಾವೆ ಅತ್ತೆ ಪುಂಡಿ ಬೇಯ್ಪಾವೆ 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 ಬೊಕ್ಕ ಪುಂಡಿಲ್ಲ ತೊಂದರಲ್ಲ ಒಟ್ಟಿಗೆ ಕೊಡುತ್ತೆ ಇನ್ನೊಂದು ಅನುಭವ ಲಾವು ಮಾರೇದಿ ಒಲ್ಮ ತಿಂಗೊಲ್ಲಕ ಕುಡ ಬರ್ಪಿ ಬಣ್ಣಗ ತೊಂದರಗಿ ಪುಕೆಲ್ದ ನೀ ಸೇಮೆದ ಮನೆ ಇಂದೆತ್ತ ಮುಕ್ಕಿನ ತರ ನಾವು ಶುರು ಮಾಡ್ಬೋಗ ಕಾಯಿ ಗೊತ್ತುಂಡ ಬಾಲ್ ದೊಡ್ಡ ಸೇಮೆ ಅನ್ನ ಅವ್ರು ಆತು ನಮ್ಮನ ಅಂಚದ ಈತ್ ಮಂದ ಇಜ್ಜ ನಮ್ಮನಲ್ಪ ಏತ್ ಬಂಗ ಪಗ ಮತ್ತೆ ದೇವರೇ ಎಂಚಿನ ತಿನ್ನಲ್ಲ ಒಂದು ಜಾತ್ರೆ ಪಾಡು ಮದ್ಮೆಗೆ ಪಾಡು ಪೂರ ನಮ್ಮ ಸೀರೆ ಸೀರೆ ಇತ್ತೆ ಓಂಡು ಆ ವಾದ್ಯದ ಚೀಲ ಚಿಕ್ಕನದು ಅಂದು ಒಂಜಿ ಮದೆ ಪಾಡಿಯರು ಅಂದು ಜುಟ್ಟು ಒಂಜಿ ಮಲ್ಲಿಗೆ ನಾನು ಈಗ ಅಂಚೆ ಹೋಗೋಣ ನಿನ್ನೆ ಮಾರಿ ನೀವಿರಾಡ್ದು ಬಣ್ಣ ಕೊಂಡಿದ್ದ ಇನ್ನೆಲ್ಲದ ಕತೆ ಅವನೋಡ ಉಚ್ಚಪ್ಪ ನಮ್ಮಡ ನಿಪ್ಪಡು ಚತ್ತೆ ಓ ಮೋಕೆ ಅನ್ನ ಇನ್ನಂತೂದು ನಾನ ತುಯ್ಗೊಂಜಿ ಅಂಗಡಿದ ಬರ್ರಿ ತುಯ್ ಅಂದಪ್ಪ ಎಂಕ ಆ ಒಂದು ತೋಜಿನಿ ನಿಕ್ಕು ತುಂಬು ರಡ್ಡ ಆತನಂದು ಗೊತ್ತಾಯಿನ ಬುಕ್ಕಣೆ ಅತ್ತಿ ಅಂಗಡಿ ಅಪ್ಪಗ ಅಂಚೆನೆ ಇತ್ತೆ ಬುಡ್ಕೆನೆ ಅತ್ತಿ ಪರ್ಣ ಚಕ್ಕಾದಲ್ಲ ಕೆಂಕ್ಯಾನ ಬುಕೆಂಜಿನ பொண்ணு போக்கிதே ಲೆಕ್ಕ பொண்ணு போக்கி ತೆಕ್ಕೆ ಪಕ್ಕಡ ಪನ್ನೊಚ್ಚಿ ಪೊರ್ಲು ಕಿನ್ನಿಲ್ ಹೋಗುಲ ಪೊರ್ಲೆ ನಾನು ಸತ್ಯ ಬನ್ನೋಡ ನಾನು ನೀನಂತೂ ಮದಿಮೇನೆ ಆತನ ಓದೇನೆ ಬೊಕ್ಕ ನಾ ಅಪ್ಪೆ ಬಾರಿ ಪೊರ್ಲತ್ತ ಅಂತಾನೇನು ಪೊರ್ಲುದ ಗುಣ ಅಪ್ಪೆನ ಗುಣನೇ ಮಗಾದ ಉಪ್ಪುಂದು ನೀನು ಅನ್ಪಾತೊಂದು ಬರ್ತೀನಿ ಅವನ ಅವನ ಒಂಜಿ ಪ್ರೀತಿ ಪ್ರೇಮ ಇಂಚೆಗೆ ಬೋಡು ಅನ್ನಪ್ಪ ಅನ್ನ ನಾನು ಅಯ್ಯೋ ಅಂತ ಉಪ್ಪಿದಾಡ್ ನಾನು ಯಾನೆ ದಲ ಇಕ್ಕಿ ಅಂಚ
ಇನ್ನು ಈಗ ಅಂತ ಜನ ಕಕ್ಕಿ ಕಿಕ್ಕೆತ್ತ ಅಜ್ಜ ದಾದಾ ಅಂಡಲ ಏರನ್ನು ತಿಕ್ಕುವೇರನ್ನು ಅಂದಾಜು ಅಲ್ಗುನು ನೀ ತುಂಬು ಬೋಲೆ ಯಾನ್ ತುಂಬ್ಕೋಪೆ ಎಂಕ ಅಂಡ ನಿಕ್ಕ ಅರ್ಥ ಕೊರ್ಪೆ ನಿಕ್ಕ ಅಂದೆ ಎಂಕ ಅರ್ಥ ತೀರ ಜಾಗ್ರತೆ ಬೋದು ಅದ ಈ ತುಂಬೋಲೆ ರಶ್ಮಿನಿ ಇಲ್ಲಿ ಏನ ರಶ್ಮಿನ ಪರಿಚಯ ಮತ್ತೆ ಕೊಡ್ತಾರೆ ರಶ್ಮಿ ನವೀನ ರಶ್ಮಿನ ಭಕ್ತರ ಬಾತೆ ಇರಲಿ ಮಾರ ನನಗೆ ಆ ಬಾಂದ್ ಕಲ್ಲದ ಪೊಲ್ಲು ಹೊರತುಲ್ಲ ಅಲ್ಲ ಓಡದ ಕಾಟೆ ಪುಗೆ ಬೈಲೆಕ್ಕ ಹೋಗು ನವೀನ ಪರಪ್ಪನ ಉನ್ನ ತೂಲೆಕ್ಕ ಉಂಟು ಮಾರ ಓಲ್ ತೂತಿನಿಯಾ ಅವ್ ಜೆರಾಕ್ಸ್ ಮಿಷನ್ ಅಂತ ಟ್ಯೂಬ್ಲೈಟ್ ಇದಲ್ಲ ಗೆಂದಾಲಿದಲ್ಲ ಓ ಪರಬು ಕಣ್ಣು ಬಂದಂಡಲ್ಲ ಕೆಬಿಜಿ ಓಡುಂಡು ನುಣ್ಣಿಕಲ್ಲ ಕಲ್ಲಿಕ್ ಪಡುಂಬ ಓ ಮುಂಜಿನ ಬೆಂಚಿನ ಹಾಕಲೆ ಒಂಜಿ ಒಬ್ಬ ಕೋಟದ ಬಾಟ್ಲಿ ಏತಿಕ್ಕು ಓ ಪರಬು ಓ ಎಂಕ್ಲು ಬುದ್ಧಿರಿ ಬೇರೆ ಅತ್ತೆ ಒಕ್ಕ ನೇ ಒಂದು ಎನ್ನ ಫ್ರೆಂಡ್ ನವೀನಿ ಇಲ್ಲ ಅಂತ ರಶ್ಮಿ ಇಲ್ಲವತ್ತ ಅಂದೆ ರಶ್ಮಿನಿ ಮತ್ತ ಅಪ್ಪನಾಡು ಅಂಚ ರಶ್ಮಿಡ ಪಾತೆ ಹೋಯಂದು ಮತ್ತನ ಒದ್ದೆ ಬೇರೆ ತಾನೆ ಈ ಕಲಿಕಾಲ ಓಡೆ ಮುಟ್ಟ ಎತ್ತನಪ್ಪ ಎಂತ ಪೊನ್ನಡ ಪಾತೆ ತುಂಬು ಪೊನ್ನಡ ಪಾತೆರವ ಇದನ್ನ ಎಂತನ ಸತ್ಯದ ಕಾಲೋಡ ಮತ್ತ ಇಂಚ ಇದ್ದಾಂಡಪ್ಪ ಪೊನ್ನಡ ಪಾತೆರ್ನ ಬುಡಿ ಮೋಡೆ ಸಣ್ಣ ತೋರೆತ್ತಿ ಆತಿ ತಿಕ್ಕಿ ಸತ್ಯ ಬಂಪೆ ಏನೇನು ಒಂದು ನಿಮಿಷ ಏನ ಟಿಕ್ಕ ಟಿಕ್ಕ ವಾಟಿಕ್ಕತ್ತೊಂದು ಕೂರ್ಮ ವಾಟಿಕೆ ಸ್ಟಿಕ್ಕಿ ಅಂಚ ಸ್ಟಿಕ್ಕತ್ತೊಂದು ಬನ್ನಿ ಸತ್ಯ ಬಂಪೆ ಜವನ್ಯರೇ ರಡ್ಡಿ ಜೋಕ್ಲಾಯ್ನೆಟೆ ಅನ್ನಾರ ಮೋನಿ ನಿಂತುತ್ತಿದ್ದಿ ಆತ ಟಿಕ್ಕ ಗಡ್ಡ ಜೋಕ್ಲ ನೆಟ್ಟ ಮೋನೆ ತುತ್ತು ಜಾರು ಬಕ ಹೈ ನಿಂಚಿ ಓ ದೇವೇರೆ ಇಕ್ಕೆದ ಒಂಜಿ ಅಂತಾಯ ಪನ್ಪುನ್ ಪೊಕ್ಕರೆ ಇನ್ನು ದಲ ಉಂಡ ನಿಂಡ ಕತ್ತಿಗುಂಡ ಕೊಂಚ 100 ರೂಪಾಯಿ ಕೊಡ್ಡೆ ಅವು 50 ರೂಪಾಯಿ ತಗಡಂಗಿದು ಬೊಕ್ಕೊಂಜಿ 50 ರೂಪಾಯಿ ಇಲ್ಲಲ್ ಬತ್ತು ಪಾದ್ಯಾರೆ ಕೊರಿಯ ಸಾ ಕ್ವಾಡಂಚಿ ಐಟೆ ಬರ್ತದೆ ಒಲ್ಲಿ ಐಟೆ ಬರ್ತನೆ ಅಂದೆ ಬಗ್ಗಮೆ ಆಶೀರ್ವಾದಗಮೆ ನೀನು ಆಶೀರ್ವಾದ ಹಿರಿಯಪ್ಪ ಬಂಪಿನ ಗೆಂದೆ ಅಂತ ಆಶೀರ್ವಾದ ಬಾರಿ ಎಡ್ಡೆ ಎಂಕಲ ಆಶೀರ್ವಾದ ಮಲ್ಪಲೆಜ್ಜಿ ಎಂಕಲ ಆಶೀರ್ವಾದ ಮಲ್ಪಲೆ ಎಂದೆ ಅವ ಐತೆ ಬರ್ತನ ಗುಡ ಪೊನ್ನದ ಮಾತಲ್ಲ ಬೈದಿ ಲಕ್ಷ್ಮೀಡ ಅತ್ತೆ ನಿಖಲ್ ನತ್ತಿನ ಪ್ರೀತಿ ಬೇರೆ ಎನ್ನ ರಡ್ಡಿ ಜನ ಕಿಚ್ಚರತ್ತ ದುಮ್ಮುದಕ್ಕಳು ಆ ದನು ನಮ್ಮೇಲೆ ಅರೆ ನನ್ಗೆ ಹೆಂಗೆ ನಿನಗ ಇತ್ತೇಲ್ಲ ಅಮ್ಮೆ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾ ನಿನಗೆ ಜೀವನದ ಅದೇ ಈ ಸುರುಕೆಂಜ ಮಂಡಳು ರಡ್ಡಿ ಜನ ದುಂಬುದ ಇತ್ತೇನ ಆತಾತಿದಿ ಯಾತಿದಿ ರಡ್ಡನದಾರು ಕಾಂತು ನಮ್ಮೇಲೆ ಆರೋಗ್ಯ ಎತ್ತೆ ಅಂತ ಮಾರ್ರೆ ಅರೆ ನಂಗೆ ಎಲ್ಲಿನಾಗೆ ಹೆಂಗೆ ಇತ್ತೆಲ್ಲ ಏನು ಖುಷಿ ಆಗ್ತದೆ ಆತಿದಿ ಆತಿದಿ ಮೂಜನೆದ
ಕೊಂಚ ಆ ದುಂಬದ ಚಂಪಡ ಬೇತು ಮದ್ನಾತನ ದೇವೇ ಈ ಕೊಂಚ ಪಾತ್ರ ನಿಚ್ಚಿ ರಶ್ಮಿಡ ಪಾತ್ರ ಮರಲೆ ರಶ್ಮಿ ರಶ್ಮಿ ಎಕ್ಕಡೆ ಎಕಡೆ ಬೇಯ್ದ ನಿಕ್ಕು ಗೊತ್ತೇ ಇಚ್ಚ ಅಂದಾತ ಒಂದೇನ ಫ್ರೆಂಡ್ ಪ್ರದೀಪ್ ಅಂದೆ ಏನ ಜೋಡು ನಿಂದ ಪಾತಿ ಹುಡುಗ ಅಂತ ಬಂದಿತ್ತಿ ನಚ್ಚಲೆ ತೊಂಬಚ್ಚಿನಿ ನಮಸ್ತೆ ಪ್ರದೀಪ್ ಅಣ್ಣ ಯಾನ್ ನಿನ್ ತೂರಿ ಕನ್ನಡಕದ ಗೊಂಬೆನ ಬತ್ತಿ ಮೇಲೆ ಚಾಟ್ ಉಂಟ ಪಾತ್ರಂದಿದ್ದಾರೆ ಇಲ್ಲ ತುಲೆ ತುಂಬರಾಯ್ಚೆ ಸರಿ ಈರ್ನ ನಾಯಿನ ಬಾವಿ ಅತ್ತಿಯಾಪುನಾಡು ನವೀನೇರನಿಗೆ ಏಪ್ಪಲ ಪುಗರದಿಪ್ಪಿ ಆಯ ಕನಕ್ಲ ಈಗನೇ ಪುದಾರಿಪ್ಪು ಮನಸ್ಸು ಮಾಡ್ಪುನ ಈರ್ನ ಪುದಾರಿ ಅಂಚ ಬೊಕ್ಕ ಈರ್ನ ಅಪ್ಪೆಲ್ಲ ಈರ್ನ ಭಾರಿ ಇಡ್ಡೆ ನರಮಣಿಗೆ ಈರ್ನ ಅಪ್ಪೆ ದೇವರ್ಲೆಕ್ಕಂದ ನರಮಣಿಗೆ ಆಂಡ ಆಯನ ಮತ್ಮೆಗೆ ಈರ್ನ ಪಲಯ ಅಂತೆ ಅಡ್ಡ ಬರ್ಪೆಗೆ ನಿಕ್ಲ ಆಯಕ್ಕೆ ಬಂಡೆ ವಿಚಾರ ಪೋರ್ಚಿ ಈರ್ನ ಪಲಯ ನಿಕ್ಲ ಮತ್ಮೆಗೆ ಅಡ್ಡ ಬರ್ತದ ಆಯನ ಕೈಕಾರ ಒಲ್ಲಿದು ಸೊಂಟ ಒಲ್ತದು ನಿಕ್ಲ ಮದ್ನ ಅನ್ಕೊಂಡು ಜವಾಬ್ದಾರಿ ಈ ಪ್ರದೀಪ್ ಪ್ರದೀಪಣ್ಣ ಮತ್ತೆ ರಂಜತಲ್ಲ ರೌಡಿ ಎತ್ತು ಅದಕ್ಕೆ ಇನ್ಸಿಡೆಂಟ್ ಆಂಡ ಪುಲಿಪುನ ಯಾನ್ ಬುಕ್ಕೇನ ಅಮ್ಮ ಆ ನಾವು ಆ ವಿಷಯಗಳ ಪೋರೆ ಬಲ್ಲಿ ಬಂದು ಎಂಕ್ ಪ್ರಾಮಿಸ್ ಮಾಡ್ಕೊಡುತ್ತೆ ಪಲ್ಲಿ ನವೀನ್ ನಿಜ ಪ್ರದೀಪ ಆನ ಅಂಚಪುರದ ಆಲೆ ಇಚ್ಚು ಮಾರೆ ಯಾನು ಎರಡು ಎಂಕ್ ತಿಕ್ಕಿನಲ್ಪ ಮತ್ತೆ ಎಡ್ಡೆಡೆ ಪಾತಿರೋದಿಲ್ಲ ಬೊಕ ಅನ್ನ ತಂಗಡಿ ರಶ್ಮಿ ಯಾನೇ ಮದ್ನ ಹಾಕೊಂಡು ಅರೆ ಗೊತ್ತುಂಟು ತುಲ ಎಂಕಲ ವಿಷಯ ನಾನು ಅರೆ ಕೈದೆ ಪೂಜಿ ಒಂದು ಎಂಕಲೆ ಪ್ರಾಮಿಸ್ ಮಾಡ್ಕೊ ಅಂತ ಇರ್ವೇಗ್ಲೂ ಪ್ರಾಮಿಸ್ ಮಾಡ್ಕೊಡಿರು ಈ ಪ್ರದೀಪು ಹೊರ ಪಾತೆರ ಕೊರಿಬೊಕ್ಕ ಐನು ಏಪಲ ಮದಕ್ಕಿದಿ ನನ ಆಯನ ಸುತ್ತಿಗೆ ಯಾರಿಗೂ ನವೀನ ನನ್ನ ಪಾತೆರನ್ನು ಮೂಲೆ ಕುಲ್ಲೊರ್ಚಿ ಮಾರ ಒಂದು ಕರಡಿ ಪೂಜೆಗೆ ಶಿವಪೂಜೆ ಕರಡಿ ಅಡ್ಡ ಬತ್ತಲೆಕ್ಕ ಅತ್ಯ ಜಾಗೃತ ಮಾಡ್ತು ಬೇರೆ ನವೀನ್
ಎಂಕಲ ಗೊತ್ತು ಹೇಗತ್ತೆ ಅದೊಂದು ಬರ್ಕೇರ್ದು ಬಂಡಾರ ಕಟ್ಟವರು ದಾದಿಯ ಪುಂಜು ಪರ್ಪನೆ ಕರ್ಮ ಎಂಕಲ ಮರ್ಯಾದೆ ಪ್ರಾಂಡ್ ಒಟ್ರಾಸಿ ಆ ಪರ್ಪನೆಟ್ ಎಂಕಲ ಗುಂಜು ಉಪಕಾರ ಇನ್ನೇನ ದಾಯಿ ಪರ್ಪನೆ ಇದು ಐದು ಅಕ್ಲಿ ಸುರುಕು ಅಕ್ಕ ಮಾರಾಯ ಯಾನ್ ಏರ್ನ ಪಾತ್ರಗಳ ಮರ್ಯಾದೆ ಕೊರ್ಪುಜಿ ನಿಖಲ ಪಾತ್ರ ಮರ್ಯಾದೆ ಕೊರ್ಪೆ ದೇ ಬಾಕೆ ಎಂಚವುಳ್ಳೋ ಎಂಕ್ಲನ ತಂಗಡಿ ಮಂಗಟಲೀರ್ನ ಬಲಕ್ಕೆ ಬೂರಿ ಅರಿಯಿರಿ ಇಂಚಿ ಬಂದ್ರೆ ಸುರುಕು ಯಾನೆಲ್ಲ ಲವ್ ಮಂಚಿ ಅವು ಸುಳ್ಳು ಹಾಯ್ಕೊಂಡ ಅಲ್ಲ ಇವೇನು ಲವ್ ಮಾಡ್ತೊಂದುಲ್ಲ ಮಲ್ಲತ್ತು ಎನ್ನದಾದ ಅಭ್ಯಂತರ ಇಚ್ಚಿ ಎನ್ನ ಫುಲ್ಲು ಸಪೋರ್ಟ್ ಆಲೆಗೆ ಆತದೆ ಆತ ಆಯ್ಕೊಂಡ ಎನ್ನ ವೀಕ್ನೆಸ್ ಆಲೆ ಗೊತ್ತುಂಡು ಅಲ್ಲ ವೀಕ್ನೆಸ್ ಹೆಂಗ್ ಗೊತ್ತುಂಡು ನೆಲದು ಕೊಲ ಅಲ್ಲ ನೆಲ ಹೆಚ್ಚದೆ ನಿನ್ನ ಕಣ ನೀರು ನೆಲ ಹೊಟ್ಟೆ ಅವಾದಾನೆ ಅವರೇ ಬಾರಿ ಬೋಡಿನಲ್ಲ ಎಂಕೆ ದಾಯಕೊಂಡ ಯಾನೂರಿ ರೌಡಿಗೆ ರೌಡಿ ಆಟದ ಪಲಯ ಪಲನೆ ಬಾರಿ ಮೋಕೆ ಮಲ್ತ ನವೀನರ ಬಾರಿ ಮೋಕೆ ಮಲ್ತ ಅಡ ಅದಕ್ಕೆ ಒಂಚೂರ್ಲ ಎನ್ನ ಬಿತ್ತು ಮೋಕೆ ಇಚ್ಚಿ ಅಮ್ಮ ಇದ್ದೇರದೆ ಲೆಪ್ಪು ಅಮ್ಮನ ಅಮ್ಮ ಒಂಚೂರು ಬಿಡಿ ಬಳಿ ನವೀನರೇ ಎಂಚಲ್ಲ ಮಗ ಏನು ಬರ್ತೀನಿ ದಯ ಚಾರಡೆ ಉಂಟುಂದ ನಾನು ಉಲೇಕ ಈ ಸನ್ನಿವೇಶಕ ಪಾಡೋಡ ಡೈಲಾಗ್ನ ಏನು ಪಾಡ್ಜಲು ಉರುಟು ಮಗಟ ಪಾತ್ರನ ಬಿಡ್ತು ಮರ್ಮಾಡ ಮಲ್ಲತ್ತಿ ಮಲ್ಲತ್ತು ಯಾನವ್ರಿ ನಟ್ಟು ಪರದೇಶಿ ಅತ್ತ ಎಂಕ ಪಾಡ್ನ ಭಿಕ್ಷೆ ಪಾಡ್ಲಿ ಯಾನ್ ಪಾಪ ಭದ್ರ ಗೋಡೆ 5,000 ಕೊನ್ನತ್ತ ದಾದ ಮಲ್ತ ಕೋಡದ 5,000 ಬಗ್ಗೆ ಏನು ಇರೋರು ದೇ ಕೋಡದ 5,000 ಕೊಟ್ಟದ ಕಲೊಟ್ಟು 2,000 ಕರ್ಬಲ್ಲ ತಿಂದೆ 2,000 ಕೆಮ್ಮೈರೆ ತಿಂದೆ ಒಂದು 1,000 ಬಾಲು ಕಟ್ನ ಆಗ್ಲ ಗಾಳಿ ಪಾಡ್ನ ಆಗ್ಲ ಸರಿಯಾಂಡು ಯಾನು ನಾಲ ತಿಂತಿಜಿ ಎಂಕಿಂತ ಖರ್ಚಿಗೆ ಕಾಸು ಕೊಡು ಕೊರ್ಲಿ ಭದ್ರ ತಾಯಿ ಮತ್ತ ತಾಯಿ ಇಂಚೆ ಮತ್ತೊಂದಿಲ್ಲ ಈ ತಾಯಿ ಇಂಚೆ ಮತ್ತೊಂದಿಲ್ಲ ಶಬ್ದ ಪಂಡದ ಎಂಕೆ ಎಲ್ಲ ತಿಂದು ಗೊತ್ತುಲತೆ ಇರಲಿ ಆನಿ ಆನಿ ಇಲ್ಲ ಬಂದಿದ್ದು ದೊರಿನಾಗ ಕಂಚಿದ ಬಟ್ಟಲು ಕೊಟ್ಟಿರು ಮಾರಿರು ಐದು ಗೊತ್ತ ಶಬ್ದ ಪಂಡ ಈ ಭದ್ರಗ ಆಪುಜಿ ಅದಿನ ಕರ್ನಾಲ್ ಚೆಂಡ ವೈದ್ಯಲ ಶಬ್ದ ಆಪುಜಿ ಅದಿನ ಕರ್ನಾಲ್ ದಕ್ಕುನ ಮೂಜಿ ಕಾಸಾಕ್ಲಿಯರ್ಲ ಎದುರು ದಿಕ್ಕೇರ್ಲ ನೆಲ ಅಮ್ಮ ಎಂಗಿಂತ ಖರ್ಚಿಗೆ ಕಾಸು ಕೊಡು ಕೊಡ್ಲೆ ಒಂಜೋಡೆ ಕೊರ್ಜಿ ನಿತ್ತಂಡ ಕೋರ್ಚಿಂಡ ಈ ಭದ್ರ ವೀರಭದ್ರ ಮಾಡೋವು ಕಂಪನಿ ಸೃಷ್ಟಿ ಮಲ್ಪ ಎನ್ನಲ ನೀರ್ನಲ ಆ ರಶ್ಮಿನಲ ಸಸ್ಪೆನ್ಸ್ ಲೀಕ್ ಮಲ್ಪ ಅದೇ ಏ ರಶ್ಮಿ
ಅಂದೆ ಪಣ ಮಾಡ ಕಾಸು ಕೊಡ್ರೆ ಬಾವೇರೆ ಈರುದಾಲ ಮಂಡೆ ವೆಚ್ಚ ಮಲ್ಕೊಡ್ತಿ ನೇ ಇಂದು ಎಂಕ್ಲೆ ನಮ್ಮ ಕುಟುಂಬದ ಪರ್ಸನಲ್ ವಿಷಯ ಎನ್ನ ವೀಕ್ನೆಸ್ ಅಕ್ಲೆ ಗೊತ್ತುಂಡು ಅಕ್ಲೆನ ವೀಕ್ನೆಸ್ ಹೆಂಗ್ ಗೊತ್ತುಂಡು ಅಂಚಾದ್ರೆ ಇದ್ದ ಪಟಕ್ಕದ 5,000 ಬತ್ತು ಬುಂಡು ಸಾಜಿಗೆ ದಕ್ಕ್ಯಾರಲ್ಲ ಮಲ್ಲೆಜ್ಜಮ್ಮ ಬೆಜ್ಜಿದು ಕೊಣಪ್ಪೇನು ಏ ದಕ್ಕನಗ ಜಾಗ್ರತೆ ಮಂತು ದಕ್ಕಲೆ ಓಲಾಳ ತಿಗಲೆ ಮುರಿದು ಹಾರ್ಟ್ ಕೊಡಿ ಆಂಡ ಉಗ್ಗೆ ಇನೆಗೆ ಜಾಸ್ತಿ ಖರ್ಚಮ್ಮ ಅವರ ಈರುದಾಲ ಟೆನ್ಷನ್ ಮಾಡ್ತೋನುಚ್ಚಿ ಏ ಆಯ್ನಾದು ಬೇಗ ಮದುವೆ ಗುಂಜಿ ದಿನದಿಲೆ ತಾರೆ ಕೊಂಜಿ ಮುಂಡಾಸ ಕಟ್ಟದು ಕೈಗೆ ರಟ್ಟು ಪುರಿಬಾರ್ದು ಕಾಲಿಗೆ ನೀರು ಮೈಪರಿ ಈ ಪತ್ರ ಖಂಡಿತ ಬರ್ಪೆ ದಾದೊಂದು ಮಾತ ದಾದ ಪತ್ರ ನಮಸ್ತೆ ದಾದ ಸಸ್ಪೆನ್ಸಿ ರಶ್ಮಿನ ಕೈ ಬತ್ತನೆ ಯಾನು ಎರಡು ಸತ್ಯ ಬಲ್ಲೆಮ್ಮ നമ്മുടെ ഭാഷയിലേക്ക് രുചി ആർക്കേണ്ട പത്ര സ്ഥിതിയിലേക്ക് अच्छा ना ये करो दादा वो सस्पेंस ले हम जिपने हैं रश्मि ये पडला या नीना कई बतने ಎಂತ ಬನೆ ಪ್ಲೀಸ್ ನವೀನ್ ಎರಡು ಭಾಷೆಗಳಿಗೆ ರುಚಿ ಕಾಲ ಕೊಡ್ತು ಬಂದಗರಿಗೆ ಮಾತು ವಿಷಯ ತಿಳಿದು ಸತ್ಯನು ಸಾವಿಚ್ಚಿ ಸುಳ್ಳು ಕುಸುಕೈ ಚೆಂದು ಬಂದರು ಮಗ ಆ ಭದ್ರೆ ಬಣ್ಣಿನ ಪಾದರೆಲ್ಲ ಕಿಪ್ಪಿ ಕಿತ್ತು ನೋಡ್ತಿ ಎನ್ನ ಮನೆ ತುದು ಮಗ ತುಡು ಮಗ ರಶ್ಮಿನ ಮದ್ವೆ ಆಗಿಬೇಕಾದಲ್ಲ ಈ ಸತ್ಯ ಸಂಗತಿ ಇಂಕೆ ಮನ್ಪರ್ ಬಂದ ನಂಬಿಕೆ ಇಟ್ಕೊಂಡು ರಶ್ಮಿ ಏನನ್ನ ಬರ್ತಾ ಆಯ್ನಂದು ಬೇಗ ಏನಾರ ನಿನ್ನೆಲ್ಲ ಮದುವೆ ಗುಂಚಿ ದಿನದೀಗ ಬರ್ಪೆ ಅಮ್ಮ ಬರ್ಪೆ ಅಮ್ಮ ನಮ್ಮ ಮನೆ ಬರಲಿ ಇದ್ದೆ ಇದು ಒಂದು ದಾದಾಡಿ ಪಡೆದು ಈ ಕಣ್ಣು ನೀರು ಮಾಡುದಿಲ್ಲ ಮನೆಗೆ ಅಂಚಿನ ಕಟ್ಟುಗೆ ಮಗಿ ಭದ್ರನ ಪಿದ್ದಿನಿ ಅಪ್ಪಿನೇ ಗುಲಿಪು ಜಂದೆ ಈ ದಾಯ ಮಗ ಗೊತ್ತೊಂದಿಲ್ಲ ಮಾತು ಸರಿಯಾಕೊಂಡು ಆಳ ಒಚ್ಚಿ ಮಗ ಈ ನವೀನನ ಮದ್ಮೈ ಬುಕ್ಕ ಎನ್ನಾವಡೆ ನಿನ್ನಾವಡೆ ಆ ಭದ್ರನ ವಾವಿಚರಲ್ಲ ನವೀನನ ಕಿವಿಗೋಗಿ ಮಾಡೊಚ್ಚಿ ಮಗ పొన్న ఈ జీవన మన్న ఆ భాజన దృష్టి దిదు తూలే తూలాగనే గట్టి పచ్చే దీదు ఇది బలయే పొన్న ఆకలి తుంగభద్ర 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 ಕಾಂತು ನಮ್ಮ ದಾಯಿ ಬಗಂಡಿಯಾಗಿ ಬಾಡಿಗೆ ಬರ್ತದೆ ಸೈತನ ಮಾಸಿ ನಮ್ಮ ಸೋಲು ಆ ದೇವಿ ಮಾತ್ಮೇಲ ಬ್ರಹ್ಮ ಕಲಸಲ ರಜ್ಜಲ್ಲ ಇಡಗೇ ಬತ್ತು ಸೈಪುಲ್ ಮಾರ್ ಆತೇನ ಗೆಂದಡಿ ಬಂಡ ಕೊಂಚ ರಡ್ಡು ಕ್ಯಾರೆಕ್ಟರ್ ಬರ್ಪ ಮಾರೆ ಕ್ವಾರ್ಟರ್ ದಕ್ಕರ ಗೊತ್ತಿಜಿ ನಿಂಗದು ಡೈಲಾಗ್ ದಕ್ಕದಾಂಡ್ ಕ್ಯಾಚ್ ಬತ್ತದಿಲ್ಲ ನಿಂಗದು ದಕ್ಕು ಇರತ್ತ ಇನ್ನಲ್ಲ ಕ್ಯಾಚ್ ಬತ್ತು ಇರತ್ತ ಅಂದೆ ಎನ್ನಾಪು ಜತ್ತ ಎನ್ನ ಗೂಗಲಿ ದಕ್ಕನ ಸ್ಟೈಲ್ ಬೇತೆ ಉಂಟು ಪಾಠ ಮಾತಾಡ್ತೆ ಇಲ್ಲ ಉಂಡಡಿ ಉಲೈ ಬಾಯ್ ಮಾರೆ ಪರ್ಸದ್ದು ಕಾಸು ಲಾಕ ಆಯ್ತಾ ಏಕಾಂತ ಇಂದ ಅಲ್ಲ ಅಲ್ಲಿ ಭದ್ರೆ ಬರಂದಿಲ್ಲ ಇಂದ ಇಂದ ಈ ದಕ್ಕ ಒಂದು ಖಾಲಿ ಆತಂಬೆ ಒಂದು ನಿಮಿಷ ಬರ್ತೆ ಜಂಗಡ ನಿಂತಿತ್ತೇನೋ
ಕೂಲಿತ್ತು ಮಾರೆ ಅಪ್ಪ ಗಂಕ ನಾವು ಯಾಕೆ ಅವು ಗಂಗ ಸರನ ಮುಖ ಮೈ ನೀರು ಬತ್ತು ದಾಲ ಚೆಕ್ ಚಿಕ್ ತರಕ್ ದಕ್ 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 ದಕ್. ಈ ಸರ್ತಿ ಈ ಭದ್ರನ ಎಂಟ್ರಿದ ಸ್ಟೈಲೇ ಚೇಂಜ್ ಏರಾಯ ದಕ್ಕಿನ ಆಯ್ನೆ ಪನ್ಬ ಎನ್ನತ್ತನ್ನ ಎನ್ನತ್ತೆ ಅರಿಯಾದಿದೆ ಬಲೆ ಎನ್ನತ್ತೆ ಪನ್ಬ ಯಾನ್ ಮಧ್ಯ ವಜ್ರ ಸಿಗರೇಟ್ ಕೋಡ್ ವಿಸರ್ಜನೆ ಆಯ್ನ ಆತನ್ನ ಅರ್ಪಣ ಇಚ್ಛೆ ಪರ ಪರ ನಿನ್ನ ಪಾಪ ಪೂರ ಪರಿಹಾರ ಮಾಡು. ಪರ ಪರ ಪನ್ಬ ಎಡ್ಡ ಬಂದೆ ಪರ್ಬೆ ಪರ ಪರ ಬೇಗ ಅರ್ಥ ಪರ ನನ್ನ ಅರ್ಧ ಇಂಚು ಕೊರು ನನ್ನ ಅರ್ಧ ಆರೆ ಕೊರು ಭದ್ರನ್ನ ಕೊರು ಆಗಲ್ಲ ಒಂದೇ ಪಾಪ ಪೂರ ಪರಿಹಾರ ಮಾಡು. ಕೊರು ಕೊರು ಹೆಜ್ಜೆ ಅದು ಇರ್ಬಾರ್ದ ಪಾಪ. ಎನ್ನ ಪಾಪ ಪರಿಹಾರ ಆತ ಈ ಭದ್ರನ ಪಾಪ ಆರ್ತು ಸುಲಭಡು ಪರಿಹಾರ ಆಪದಿಬೆ ಆಯ್ ಪಂಡ ಈ ಭದ್ರೆ ಅತ್ತಮಲ್ಲ ಪಾಪಿಷ್ಟೇ ಅನಾರ್ಧ ಇಬ್ಬರು ಬರ್ಬೆ ಬರ್ಬೆ ಬರ್ಬೆನ್ನ ಬರ್ಬೆ ಆಲ್ರೆಡಿ ಅರತ್ತಿನೇನೆ ಪರಡು ಹೊರತ್ತಿನೇನೆ ತಿನ್ನೋಡು ಅಣ್ಣ ಒಂದು ಎಂಕ್ ಬರ್ಪನೆಕ್ಕದಲ್ಲ ಅಭಿಯಂತರ ಇಜ್ಜಿ ಒಂಜಿ ವಿಷಯ ಉಂಟಣ್ಣ ಎಂಕ್ಲೆಗ್ಲ ಒಂಜಿ ಅಪ್ಪೆ ಉಂಡು ಎಂಕ್ಲೆಗ್ಲ ಇಂಚ ಪೇಟೆಗೆ ಪೋನಾಗ ಅಲ್ಪ ಮುಲ್ಪಂದು ಪರೊಂದಿಪ್ಪ ಅಣ್ಣ ಅಪ್ಪೆ ಓಲ್ಲ ಇಲ್ಲಿ ಬಿಡ್ದು ಪೋಪುನ ಅಂತ ಇಜ್ಜಣ್ಣ ಒಂದೇನೆ ಎಂಕ್ಲ ಅಪ್ಪೆ ಕೊಂಡ ಬಾರಿ ಎಡ್ಡಿತ್ತು ನಾನು ಅಕ್ಕ ಜಕ್ಕ ಮಲ್ಪಂಜಿ ಲೆಪ್ಪುನಿ ಅಪ್ಪೇನು ಅಪ್ಪ ಓ ಅಲ್ಲೇ ಒಂದು ಗೋವಾದ ಕಂಟ್ರಿ ಮಾಲ್ ಕಾಣದೇರಿ ಭದ್ರಣ್ಣೆ ಹೀರೆಗಂತ ಕಾಣದ್ರೆ ಬಲಗೆ ಬಿದೆ ಬಲಗೆ ನೀ ಪುನಃ ಪಕ್ಕ ಮೀಲಿ ಬಲೆ ಮರ ಬಿದೆ ಸರಸಕ್ಕೆ ಬಾರೋ ಸರಸರನೆ ಸರಸಕ್ಕೆ ಬಾರೋ ಸರಸರನೆ ಸಾರಿ ಶೃಂಗಾರ ರಸದಾರ ಸವಿ ಸವಿತ್ರಿಯ ಸಕನೆ ಅವು ಭದ್ರನ್ನೇ ಗೋವಾಗ ಬೋದಿದ್ದರಿಗೆ ಭದ್ರನ್ನೇ ಗೋವಾಗ ಬೋದಿದ್ದರಿಗೆ ಅಲ್ಪ ಟ್ಯಾಕ್ಸ್ ಪೂರ ಇಜ್ಜತಿ ಅಂತ ಕಮ್ಮಿಗೆ ತಿಕ್ಕೊಟ್ಟಿಗೆ ಮಾಲ್ ಅಂತ ಹೀರೆಗೆ ಕಾಣತ್ನ ಅವರ ಮಗ ಈ ಪ್ರಾಯದ ಪರಪಣ ಈ ತಂಗಿ ಮೋಕೆ ಆರೆ ಇಂಚ ಬಜಿ ಜತ್ತು ಬಣ್ಣಲ್ಲ ಆಂದಲ್ಲ ಜನ ಇಡ್ಡೆ ಅದು ಕಾದು ಬರಿಯಲ್ಲ ನೇಚರ್ ಅಂದ್ರೆ ನೇಚರ್ ಕಣೆ ಆದ್ರೂ ನೀರ್ಯಾಕ ಸ್ವಲ್ಪ ಉಪ್ಪು ಕುಡಿತಾ ಇಲ್ವಾ ಹೌದು ಕಣೆ ಸ್ವಲ್ಪ ಮೇಲ್ ನೋಡ್ರವ ಅಂತದೇನೈತೆ ಒಂದು ಬೆಕ್ಕೆ ಉಪ್ಪು ಅವು ಕರ್ನಾಟಕದ ಪೂರ ಲಾಕಿ ಪುಂಡತ್ತೆ ಒಂದು ಗೋವಾದತ್ತೆ ಅಲ್ಪ ನೀರು ಅಂತಾರೆ ಉಪ್ಪು ಉಪ್ಪು ಸಮುದ್ರ ಕೈತಲ್ಲಂಡತ್ತೆ ಜೋಕಿ ಕೇಟೆಲ್ಲ ಗೋದಾಯರಿ ಭದ್ರಣ್ಣ ಎನ್ನ ಅಪ್ಪನೆಲ್ಲ ಬೆಂಕಿನೆಲ್ಲ ಪಾಪ ಪರಿಹಾರ ಮಾಡ್ತಾರೆ ಈಗ ದೇವರ ಅಡ್ಡ ಸಜ್ಜಗು ನಿನ್ನ ಪಾಪ ಎಲ್ಲ ಪರಿಹಾರ ಮಾಡ್ಬೇಕು ನಡಬೇಡ ಅಮ್ಮ ಅಮ್ಮ ತುಂಗನ ಮಗೆ ಭದ್ರೆ ಬೈದೆ ಆಯೇ ಕಾಸಗ ಉಳಿದೈ ಬತ್ತಿ ಉಳಿದೈ ಬತ್ತ ಖಾಸಗಿ ಖಾಸಗಿ ಅನು ಬೈದನು ಅನ ಕೋಡೆ ಕೊರ್ನ ದಾದಾತನಂದಕ್ಕೆ ನೋಡ್ತಿ ಐಕ್ಯ ನಡ ಉತ್ತರ ಇಜ್ಜಿ ಎಂಕಿಂತ ಖರ್ಚಿಗೆ ಕಾಸಿಜ್ಜಿ ಕಾಸು ಕೊರ್ಲೆ ಹೊಲ್ತು ಕಾಸು ಕಿತ್ತಿನ ಆಸ್ತಿನ ಪಾಲ್ ಮಾಡ್ತದೆ ನಿಕ್ಕಿಲ ರಶ್ಮಿಗಳ ಕೊಡ್ತಾ ಇರ್ತೇನೆ ನಿನ್ನ ಆಸ್ತಿನಂತೂ ಈ ಮುಕುತಿಂದ ಇದ್ದೆ ಅಲ್ಲ ಆಸ್ತಿ ಗ್ಯಾರಂಟಿ ಒಂದಲ್ಲ ತಾಯಿ ಮಕ್ಕ ತಾಯಿನ ಮರಿ ತಿಪ್ಪನ ಬೇರೆ ಮಾಡ್ತಂದಲ್ಲ ಪನಿಗೆ ಈರ್ ನಮಗೆ ಭದ್ರಕ್ಕೆ ಏನೊಂದಲ್ಲೇ ಉಂಡ ಈರೆಗೆ ಮರ್ಯಾದಿ ಆನಿ 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 ಎಲ್ಲೇ ಪುನಗ ನಿನ್ನ ಅಮ್ಮೆ ಹೋದು ನಿನ್ನ ಅಮ್ಮೆ ಏರಂದಕ್ಕೆ ಅನ್ನಗ ಈ ಭದ್ರಾಗಿಟ್ಟನೆ ಮರ್ಯಾದೆ ರಾಜ್ಯದ ಬಗ್ಗೆ ಬಾಧ್ಯರುವರಾರು ಈರ್ನಲ ಆ ರಶ್ಮಿನಲ ಈ ಭದ್ರ ನಿಲಯದ ಕುಟುಂಬ
ಮಣ್ಣು ಪಾಲಾದ పోతుండు ಎಂಕಿತ ಖರ್ಚಿಗೆ ಕಾಸಿಚ್ಚಿ ಕಾಸು ಕೊರ್ಪರ ಇಂಚಾಟ ಮಲ್ಲೆ ಎಂಕೆ ನೀ ದಾದ ಒಳ್ಳೆ ಮಲ್ಪು ಆಡ ಕಾಸು ಇಚ್ಚಿ ಪಂಡ ಇಚ್ಚಿ 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 ಮಲ್ಲತ್ತು ಕಾಸಿಚ್ಚಡ ಮಲ್ಲತ್ತಿ ಅಮ್ಮ ಉಲೈ ರಡ್ಡು ಚೆಂಬುದ ಮಂಡೆ ಉಂಡತ್ತ ಮುರ್ಚಿ ಹೌಲ ಕೊರ್ರೆ ಆಪುಜಿನ್ ದಾಂಡ ಎನ್ನ ಪೊಳ್ಳಿದ ಗಿಂಡಿ ಉಂಡತ್ತ ಅವು ಕೊರಿ ಹೌಲ ಆಪುಜಿಂದ ಪಂಡಿದಿತ್ತದ ರಸ್ಪಿನ ಕಂಟೆಂದು ಯಾನ ಕಟ್ಟದನ ಕರಿಮಡಿ ಉಂಡತ್ತೆ ದಮ್ಮು ಕಿತ್ತಿಗೆ ತೊಲ್ಲೆ ಅಮ್ಮ ದಮ್ಮು ಕಿತ್ತಿಗೆ ತೊಲ್ಲೆ ಹೊರಟ್ಟೆ ಮಿತ್ತು ಹೋಯ್ತಂಡ ಎನ್ನ ಖರ್ಚಿಗೆ ಬಂಗಾಪಡು ಕಾಸಿಗೆ ಎನ್ನಾಗ ಕಾಸಿಚ್ಚಿ ಬಂಡಾರು ಎಂಕಿ ಸೇರುಡಾಯಿನ ಆಸ್ತಿನ ಪುರ ಆಲ್ನ ಪುದರ್ಗ ಬರಾರು ಎಂಕಿನಿ ಕಾಸು ಕೊರ್ಜಾರ್ದ ಮಲ್ಲತ್ತಿ ಅಮ್ಮ ಆಲೆನ ಮದಿಮಾರ ಪಿದಾಡ್ದೆತ್ತ ನವಿನೇ ಆದಿ ಈ ವಿಷಯ ಪುರ ಗೊತ್ತುಜಿ ಗೊತ್ತಾರ ಬಲ್ಲಿದಿತ್ತು ನಾಂಡ ಎನ್ನ ಕೈಗೆ ಕಾಸು ತಿಕ್ಕೊಂದೇ ಇಪ್ಪುಡು ಒಂಜಿ ವೇಳೆ ಕಾಸು ತಿಕ್ಕಿಜಿಂದಾಂಡ ಈರ್ನ ಮಗಲ ಹತ್ತು ರಶ್ಮಿ ಮರ್ಮನಿಂದ ಯಾನು ಪಂಚಾಣ ಎನ್ನ ತಂಗಡಿ ಹತ್ತು ರಶ್ಮಿ ಎನ್ನ ಬುಡಿದಿಂದ ಪಂಪ ಅನುಡ ಅದು ಎಂಕ ಎನ್ನ ಖರ್ಚಿಗೆ ಕಾಸು ಕೊರ್ಪರ ಮಲ್ಲತ್ತಿ ಕಾಸು ಕೊರ್ಜಾರ್ನ ಮಲ್ಲತ್ತು ಯಾನು ಪೂರಾಡ ಪಂಪ ಮರ್ಮಲಗೆ ಮದಿಮೆ ಮಲ್ಪೆರೆ ಪಿದಾಡ್ದ ನಮ್ಮ ಮಾಮಿ ಪಂಡದು ತಾಯಿ ಮಗ ಇಂಕ್ಲಿಗೆ ಇಂಚಿನ ಚಿತ್ರ ಹಿಂಸೆ ಕೊಡೋದಿಲ್ಲ ಯಾನಿ ನನ್ನ ಪೆದ್ದಿನ ತಪ್ಪಿಗೆ ಇಂಚಿನ ಶಿಕ್ಷೆ ಕೊಡ್ಪುನ ನೀ ಶಂಕಿ ದಾದ ಒಳ್ಳೆ ಮಲ್ಪ ಮಗ ಯಾನವಿನಿ ಸಹಿಸೋನವಿ ಅಣಿ ಏನನೇ ನೀನ ನಮ್ಮೊಂದು ಬತ್ತಿನ ಆ ಬಾಲೆ ರಶ್ಮಿಗೆ ದಾಲ ಮಲ್ಪುರ್ಜಿ ಸುಧರೋ ಪಲ್ಪನ ಮುಂಜಿ ಒಂದು ಆಸೆ ದೂರದ ಊರದ ರಶ್ಮಿನ ಅಪ್ಪೆ ಮಡ ಸುಳ್ಳು ಪಣಿದೆ ಯಾನಲ್ಲಿ ನಿಕ್ಕೆ ಮತ್ತೆ ಮಲ್ತೆ ರಶ್ಮಿನಿ ಯಾನಿಕ್ಕೆ ಮತ್ತೆ ಮಲ್ತಿನತ್ತು ಜೀವಪ್ಪ ಬಲಿಗೆ ರಶ್ಮಿನ ನಂಚು ಮತ್ತೆ ಸುಕೂಟಿ ಇಪ್ಪಡೆ ಅವಿರ್ಪ ಕೈ ಯಾನ ಎನ್ನ ಜೀವ ಇಪ್ಪನಡ ನಟ್ಟು ದಂಡೆಲ್ಲ ಬದುಕುವೆ ಮಗ ಎನ್ನ ಕೈಟೆ ರಶ್ಮಿನ ಬಾಳಿನ ಹಾಳು ಮಾಡ್ತದೆ ಅವಿನ ಬಂಗಾರ ಮಲ್ಪರೆ ಕೊಂಚ ಅವಕಾಶ ಮಲ್ತುಕೋರು ಮಗ ಎಂಚ ರಶ್ಮಿನ ಬಾಳು ಬಂಗಾರ ಆವಡು ಈರ್ನ ನಗೆ ಭದ್ರನ ಬಾಳು ಮಣ್ಣು ಬತ್ತು ಬೋಡತ್ತ ಇವಳು ಎಕ್ಕಂದು ಒಂದಿತ್ತು ನಾಗ ಅವನು ಅದೇ ದಾದ ತೂಪಾಯಿ ಆಯೆ ಬತ್ತದಾಯಿ ಕೈ ಎನ್ನ ತಂಗಡಿ ಇತ್ತ ಎನ್ನ ಬಿಡಿದ್ದಿ ಇತ್ತ ಎನ್ನ ಕೈಗೆ ಖರ್ಚಿಗೆ ಕಾಸಿಚ್ಚಿ ಆಯ್ಕೆ ಆಯ್ಕೆ ಜೀವನ ಮನ್ನ ದೃಷ್ಟಿ ಗಟ್ಟಿ ಬಚ್ಚೆ ಮನೆಗೆ ತುಂಗಭದ್ರ 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 ದಾದನಮ್ಮ ದಯ ಕಣ್ಣು ನೀರು ಮಾಡೋದಿಲ್ಲ ದಾದೆ ಬಾಬಾ ದಯ ಕತ್ತಲು ಹಣ ನೀವು ಗುರುತೋದಿಲ್ಲ ರೀ ಈ ಬರ್ತರು ಬತ್ತೇನೆ ಅಡ್ಡಾಡಿ ಈ ಕರಿಮಣಿದ ಈ ಡಿಸೈನ್ ಇಟ್ಟೈತಿ ಒಂದು ಆಲೆಗೆ ಮೋಕೆಡೆ ಮಲ್ಪದ ಕೊಣತ್ತ
ಬೊಡ್ಚಿಗೆ ಆಲೆಗೆ ನಾನು ಕೊಡತ್ತನಲ್ಲ ಬೊಡ್ಚಿಗೆ ಬಾವ ಮಲ್ಲದ್ದು ಮಲ್ಲದ್ದಿ ಅಕ್ಲನ ಕಣ ನೀರಿದ ಕತೆ ಅಂತೂ ತಾದೇ ರಶ್ಮಿ ಅಣ್ಣೇಜಿ ಮೋಕೆಡಿ ನೀಗ ಕರೆ ಮಾಡಿ ಮತ್ತೆ ಕೊಡ್ತು ಕೊನತೆ ನನ್ನ ದಾಯಗಾರನ ಮನಸ್ಸಿಗೆ ಈ ಬೇನೆ ಮಲ್ತೊಂದಿಲ್ಲ ಬನ ತಾದೇ ಬಿಲ್ಕುಲ್ ಒಂದು ಮಾತ ಮಲ್ಪುನ ಸರಿಯ ಬಲ್ಲಿ ಪಲ ಇಂಚು ಮೋಕಿಡಿ ಕರೆ ಮನಿ ಕಂತು ಅವೇ ನಾನು ದೆತೊನ್ನತ ಒಕ್ಕಡೆ ಬೊಚ್ಚಿ ಪಂಡದ ಭಾವನ ಮನಸ್ಸಿಗೆ ದಾಯ ಬೇನೆ ಕೊಡ್ಕೊಂಡು ಜನದು ಮಾತೆಲ್ಲ ಬರೋದಿತ್ತೀರು ಮದುವೆ ಟಪೋರಿ ಟಪೋರಿ ಇಂದು ಯಾವ ಅಂದು ಪಂಡದೇನದಿತ್ತೆ ಅಂಡ ಇಂಚಿನ ತಗೆ ತಂಗಾಡಿನ ಮೋಕಿನ ತೋಡುಂದಾಂಡ ಯಾರು ಪುಣ್ಯ ಮಲ್ತು ಕೊಡು ದಾಯಗಾರನ ಮನಸ್ಸಿಗೆ ಬೇನೆ ಕೊಡ್ಪೆಯ ಒಂದು ಈ ಸರಿಯ ಮಲ್ತೊಂದು ಪುನರಶ್ಮಿ ಬಾವ ಅಕ್ಲಡೆ ಇರುತ್ತೆ ಪಾತಿರ್ತದ ಅಲ್ಲ ಪ್ರಯೋಜನಿಜ್ಜಿ ದಾಯ ಪಂಡ ನಮ್ಮ ಕಟಗಾರಿ ಭಾರಿ ಮಲ್ಲ ವಿದ್ವಾಂಸೆ ಅಕ್ಲಿಗಿಂತ ಡೈಲಾಗ್ ಬರಂದೆ ಬುಲಿಪೇರೆ ಕೊಡ್ತಿ ಅಲ್ಲತ್ತು ಬಾವ ಅಕ್ಲಗೆ ಈ ಡಿಸೈನ್ದ ಕರಿಮಣಿ ಬುಡ್ಚಿಂದ ಆಂಡ ನನ್ನ ಇಂಚ ಕರಿಮಣಿ ಬೋಡು ಅವನ ಹೀರೆ ಮಲ್ಪಲೆ ಬಾವ ಬಾವ ಎರಡು ಒಂಚೂರು ಪಾತೆರೊಂಡು ಬಲೆ ನಮ್ಮ ಪೇಟೆದಂಚಿ ಹೋದ್ವರ್ಗ ಭದ್ರ ನವೀನ ಇತ್ತೆ ಬತ್ತಿನಾತೆ ಮಗ ಅಡಂಚೂರಿ ಪಾತೆರುಂಡು ಎಂಕು ನಾವಿನೋಡ ಪಾತೆರುಂಡು ಯಾನು ಅಲ್ಲ ಬೆಚ್ಚಡು ಎನ್ನ ಎನ್ನ ಬಾಯ್ದು ಬಾಪನ ಡೈಲಾಗ್ನ ಬಂಡೆಂಡ ಎಂಚ ಅವು ಒಂಚೂರು ಮಂಡೆಗೆ ಬೇಲ ಬಲೆ ಬಾವ ಆ ಪಾತೆರೊಂದು ಬಲೊಡ್ಚಿ ಎನ್ನ ಹಸದಾದ ಪಂಡ ಈ ಭದ್ರದು ದೂರ ಅವಳು ಚಿಂತಿನ ಈ ಆಯ್ಕೆ ಬಲಿ ಪಶು ಅಪ್ಪ ಆಯ್ಕೆ ಬಲಿ ಪಶು ಅಪ್ಪ ನಾವು ಏಕಿಷ್ಟೇಜಿ ಮಗ ಎನ್ನ ಬಂಜಿನ ಪುಟ್ಟಿನ ಮಗಳ ಹತ್ತನಲ್ಲಿ ಎನ್ನ ಮಗಲಿ ಪನ್ಪಿಣಿಂಚ ನಾವು ಮೂಕೆಡೆ ಪಂದುಲ್ಲ ಮಗ ಎನ್ನ ಆಸೆನೆ ನೆರವೇರಿಸವು ನಾವು ನಿನ್ನ ಕೈಗಳು ಮಗ ಪಂಡಿಲಕ್ಕನೆ ತುಂಗಭದ್ರ ತುಂಗ ನಿನ್ನ ಪುಲಿಪದ ಸೀರೆನು ಒಕ್ಕ ಕಟ್ಟಿನ ಮಲ್ಪೆ ಸುರುಕು ನಿನ್ನ ಪಾತ್ರೆಗೊಂತೆ ಕಿವಿಗೊರ ಕಲ್ಪಿ ನಿನ್ನ ಮಗನ ಪುದರಿ ಭದ್ರೆಗೆ ಯಾನ್ ತೂತುಜಿ ಎಂಕೊಂತೆ ಪರಿಚಯ ಬರ್ತಿಕೊಳ್ಳ ತಾಯಿ ಆಯ್ನ ಪಂಡೆ ಕೊಡ್ದು ಆಯ್ನ ಮಂಡೆ ಹಾಳು ಮಲ್ಪಡು ಪಂಡೆ ದಾಲೆ ಇಚ್ಚಿ ಆಯ್ ಸುರುಕಿ ಹಾಡಾತಿ ಇನ್ನ ನೆರೆ ತೊಂಕೆರೆ ಬಲಿ ಪಡೆದು ಪ್ರೀತಿಡ್ ತಾಂಕಿ ಆಡಾಯೆ ಛೇ ಎಂಕಿಡೆ ಪಾತಿನ ಮನಸ್ಸಿಚ್ಚಿ ಎನ್ನಲ್ಲಿ ಏನಲ್ಲ ಸಂಬಂಧ ಏಪನೆ ಕಟ್ಟಿದ್ದೇನೆ ಅಂದ ಎಂದನ ನಿನ್ನ ಸಂಬಂಧ ಏಪನೆ ಕಟ್ಟಿದ್ದೇನೆ ಅಡ ಅಡ ಕರಿಮಣಿ ಕಟ್ಟಿದ್ದ ಕರುಣೆ ಕುತ್ತರ ನಿನ್ನ ಡೈವರ್ಸ್ ನೋಡಿಸಿಗ ಎನ್ನ ಸೈನ್ ಕೊಡ್ತನ ಮತ್ತೆ ಎನ್ನ ಡೈವರ್ಸ್ ನೋಡಿಸಿಗ ನಿನ್ನ ಸೈನ್ ಕೊಡ್ತನ ಕರುಣೆ ಕುತ್ತರ ಈ ಉತ್ತರ ಕೊರ್ಪುಜ ತಾಯೇ ನಿನ್ನ ಉತ್ತರ ಇಚ್ಚಿ ತುಂದ ಒಮ್ಮೆ ನಾನು ಹುಟ್ಟಿದ ಪಾಪದ ಪಿಂಡಾಗ ಮದುವೆ ಅವರ ನಿಘಂಟು ಕೂಡ ಆಣಿಯಾರು ರಟ್ಟು ಮದುವೆ ಅಂದ್ರೆ ಮಾಡಲು ಚರಣೆ ಮರ್ಯಾದೆ ಕಿಡ್ತಾ ಇನಿ ನೆತ್ತಮ್ಮೆ ಏರಿದು ಕೇಂದು ನಿನ್ನ ಮರ್ಯಾದೆ ಯಾವ್ದಪ್ಪ ಐಕೆ ಬಂದಿದೆ ತುಂಗ ಕಾಲಗ ಬತ್ತನ ಬಡುವೆ ಒಳ್ಳಗಲ ಬಂಪಿನಿಂದ ಬರ್ಪ ನನ್ನ ಇಡೆ ಬರೋ ಒಂದು ಇಪ್ಪ ಗಡಿ ಬತ್ತಂಡ ಪೊಲೀಸ್ ಕಂಪ್ಲೇಂಟ್ ಕೊರ್ಪೆ ಪೊಲೀಸ್ ಕಂಪ್ಲೇಂಟ್ ಭಯ ಕೊರಿಯಾ
ಬಯ್ಯಾರದ ಅಭ್ಯಾಸ ಕೂಡ ಈ ಶೇಷಗಿರಿಗೆ ನಿನ್ನ ಕೊಕ್ಕಡಂಜಿ ಬಾ ಲೆಕ್ಕಯ ನಿನ್ನ ಮಗದ ಮದಿನ ಮಾತ್ರ ಖಂಡಿತ ಅವರ ಕೂಡ ಒಕ್ಕ ಸತ್ತೊಡೆ ನಿನ್ನ ವಿಷಯ ಭದ್ರಗಳ ಪಂಪ ದಾದ ಮಲ್ಪ ಎಂಟು ಭದ್ರನ ಪರಿಚಯ ಆಗ್ತದೆ ಒಟ್ಟಾಸಿ ನಿನ್ನ ಗೇರು ಎನ್ನ ಸೋಲು ಎನ್ನ ನೋಡುದಲ್ಲ ಕುಂತು ಚಿನಿ ಕಾರುವಾರಗೆ ಕರ್ಕುಂಬಳ ನೋಡು ಅವಲ್ಪ ಸೇನಾಗಿದ್ದ ಇಡೆ ಬತ್ತ ಬರ್ತಾನೆ ನನ್ನ ಈ ಗುರುಡು ಕರ್ಕುಂಬಳಗ ಎಡ್ಡೆ ಬೆಲೆ ಬರು ತುಂಗಭದ್ರ 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 ತುಂಗಭದ್ರ. ನಮಸ್ತೆ ಇಲ್ಲಾಗ ಬರ್ತೀನಿ ನಾನು ಇಂಚು ಹೋಯ್ತು ಬರ್ತಾರೆ ದಾದನ ಈಗ ಒಂಜಿ ಡೈಲಾಗ್ ಅಟ್ಲೇ ದಾದನ ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ ಕೊಂಡು ಜ್ವಾಲಾಮುಖಿ ತೋಜಾವೆ ಭೂಕಂಪ ಸೃಷ್ಟಿ ಮಲ್ಪೆ ಸಸ್ಪೆನ್ಸ್ ಲಿಂಕ್ ಮಲ್ಪೆ ದಾದೆ ಬಾವ ಒಂದು ಮತ ಯಾಕೋ ಒಂದು ದಾದಂತೆ ಅರ್ಥ ಒಂದಿಚ್ಚಿ ಸತ್ಯ ಬಲ್ಲೆ ಬಾವ ಏನ ತಂಗಡಿ ರಶ್ಮಿ ಮತ್ತೆ ಅಪ್ಪನ ಇದಕ್ಕೆ ಇಷ್ಟ ಇಚ್ಚಿ ಇಷ್ಟ ಇಚ್ಚಿಂದ ಪಂಡುಂಡ ಈರು ಮದ್ಮೆ ಅವಂದ ಕುಲ್ವಾರ ಆದೇ ಅಪ್ಪರ ಹಕ್ಕೆ ಇಷ್ಟ ಉಂಡು ಪಂಡದು ಎನ್ನ ಮರ್ಯಾದಿನ ಅಂತ ಕಾದಂದೆ ಪ್ರೇಮಿಲನ ಪ್ರೀತಿಗೆ ಸಾವಿಜ್ಜಿಗೆ ಅಪ್ಪೆ ಅಮ್ಮನ ನೀತಿಗೆ ಬೀಲೆಲ ಇಜ್ಜಿಗೆ ಆತತ್ಯರಿದಿನ ಯಾನು ಬುಕ್ಕ ಯಾನು ರಶ್ಮಿಗಳ ಅಮ್ಮಗಳ ಬ್ಲ್ಯಾಕ್ ಮೇಲ್ ಮಲ್ತೋನಲ್ಲಿ ಬಂದ್ಬಾರ ಅಂತ ಬಾವ ಎನ್ನ ಸಾಹಿತ್ಯಮಯವಾಯನ ಸಂಭಾಷಣೆ ಕೇರ್ದು ಇರ ಅಂಚನೆ ಎನ್ನುತ್ತಾರೆ ಎಂಕ್ ಇಲ್ಲಡ ಬೆಲೆ ಇಚ್ಚಿ ಊರುಡು ಐಕದೊಂಬು ಇಚ್ಚಿ ದಾಯ ಪಂಡ ಎಂಕ್ ಬೇನರ ಬೇಲೆ ಇಚ್ಚಿ ಕೈಟು ಕಾಸಿಚ್ಚಿ ಅವಲೋರಿಯೇ ಬರೋದಿಲ್ಲ ತುಲೆ ಆ ಎಂಕ ಹಾಕ್ಯಾರನೆ ಬರೋದಿಲ್ಲೇ ಒಂಜಿ ವೇಳೆ ಮನಿಪಂದ ಬಿಲ್ಲೇಡ ಬೆಟ್ಟು ಚೀನೋಡಾಪುಡು ಹಾಯ್ ಕಾಯಿ ಇದೀಗ ಹಾಕ್ವಿ ಹಾಯ್ ಏರ್ಲತ್ತಿನ ಮೋಕೆದ ಜೋಸಿ ಆ ಎರಡು ಪಾತ್ರೆ ಬರೋದಿಕ್ಕುನು ತಿಳಿ ಈಗ ಆ ವಿಷಯಕ್ಕೆ ಬೋಯರ ಬಲ್ಲಿ ಮಾಡೋದು ಎಂಬುದ ಪ್ರಾಮಿಸ್ ಕೇತಂದ ಆ ಅಂಚ ಪಡೆದಕ್ಕಿ ಆ ಇಂಚಿನಿಂದ ಪಾತ್ರೆ ಬರೋದಿಕ್ಕುನೆ ಎನ್ನ ಬಿತ್ತು ಬಾರಿ ಮೋಕೆ ನಿಕ್ಲೆಗ ಅಂಚಾಡ ಪ್ರಾಮಿಸ್ ದೇ ನಿಕ್ಲೆನ ಪ್ರಾಮಿಸ್ಗೆ ಒಂಜಿ ಗಲಿಕೆ ದೊಲೈ ಪಿಂಡ ಬಿಡ್ಪಬೇಡ ನಿಂಡ ತಿಗಲೆಡು ತಂಕ ಇತ್ತರ ಬಲ ಅಂಕದ ಗಲಕ್ಕ ಜಂಪು ನಿನ್ನ ಬಿರ್ಸತಿಗೆದ ಬಿರ್ಸು ತೋಜಾರ ಒಂದು ತಾಲಿಂದ ಗರಡಿ ಹತ್ತುಂಬೆ ಮೂಜಿ ಲಿಕ್ಕೆ ಟಿಪ್ಪದಲ್ಲಿ ಕೂದಲ ಸೈಪು ಜರ್ತಾಯಿ ಮೂಜಿ ಕಾಸೆ ದಾದೆ ಮಜಫ ಏನಕ್ಕೆ ಈ ಗರಡೆ ಮತ್ತೊಂದು ಲಪನೆ ನೀ ಕರೆ ತಿಳ್ಕೊಂಡೆ ದಾದಾಪುನು ಮಾರಾಯ ದಾದಾಪುನು ಬಂದು ವಾ ನಾಲ್ಕು ಬರೋಡು ನವಿ ಹಾಯರಿ ನರಮಣೆ ಎತ್ತು ಹಾಯೇ ನರ ರಾಕ್ಷಸೆ ನವೀನ ಇನಿ ಕಟ್ಟೊಂಜಿ ಇತ್ತವಳು ಒಂಜ ಇನಿ ಭೂಮಿಗೆ ಬಿತ್ತು ಆಳ ಇಟ್ಕೊಡು ಇದ್ದಿದ ಯಾರು ಇಟ್ಕೊಡು ಯಾರ ಟಿಪ್ಪರ್ ಅಡಿಕೆ ಕೂರ್ತು ಸೈಡೋಡ ನೂರಕ್ಕೂ ಲೈಸೆನ್ಸ್ ಮತ್ತು ಡ್ರೈವಿಂಗ್ ಕಲ್ತು ಲೈಸೆನ್ಸ್ ಮಲ್ಪೆ ಆಜಿ ಟೈರ್ನ ಟಿಪ್ಪರ್ ಲಗೆ ತೋನು ಒಂಜಿ ವೇಳೆ ಕಾಸಿಟ್ಟ ನಟ್ಟಿ ಏನಡ ಯಾರು ಕೊಡ್ಪೆ ಈ ಭೂಮಿದ ಬಿತ್ತು ಒಂಜ ಯಾನಿಪ್ಪಡು ಈಗಿನ ಈ ಇಪ್ಪಡು ಇಲ್ಲಿಯೇ ಮಂತ್ರಿ ಅವಸ್ಥೆ ಎಂದು ಮತ ಕಾಯಿಗಿಚ್ಚ ಮತ್ತೊಂದು ಹೇಳಿಕರು ನಿಖಲ ತಪ್ಪು ತಾಕತ್ತಿನ ಎಣ್ಣೆಗಳು ಪರೀಕ್ಷೆ ಒಪ್ಪಚ್ಚಿಯ ನಿಖಲ ಇರುವಿರಿಗೆ ಹಾಕರೆ ಮನಸ್ಸಿದ್ದು ನಟ ಬಲೆ ಹೆಂಗ ಹಾಕಲಿ ಹೆಂಗ ಹಾಕಿದೆ ನಿಖಲ ಕಣ್ಣೆದುರು ಸುರುಕಿ ಭೂಮಿದ ಬಿತ್ತು ಮಣ್ಣಾತು ಬರ್ತೇನೆ ಹಾಕಲಿ ಬರ್ತೇನೆ ಹಾಗೆ ಏರಿದ್ದಂತರಿ ಹಾಯನ್ನ ಮೋಕಿದ ಜೋಸ್ತಿ ಪ್ರಗಿಪ್ಪಿ ಯಾಕೆ ಪಟ್ಟ ಹಾಗೆ ಜೀವದ ಕಟ್ಟಿ ಹಾಗೆ ಹಾಕು ನಾನು ನೆನಪನ ಇರ್ತೇನೆ ಬಲೆ ಬರ್ತೇನೆ ಹೆಂಗ ಹಾಕಲಿ ಹೆಂಗ ಹಾಕಲಿ
ಅದು ಏನು ನಿಂತಿದೆ ഞാൻ മദ്ദാത്ര റസ്മിനെ പറയാൻ പറ്റുകയാ എന്ന ഭാവയാ അരക ഹാക്കോട് നിൽക്കുന്നാണ്ട അരക നെരോട് നിൽക്കുന്നാണ്ട എങ്ക ആക്ക് പല ആക്ക് രണ്ട് ജനത ചേർന്ന് എങ്ക ആക്കിലേ ani എനിക്ക് കൊണ്ടേ പ്രോമിസ് ഓടിക്കൊണ്ടേ പ്രതിപ്പ നിങ്ങളെ ഇരുവരെകള എന്നെ വിത്ത് മോക്കെ ಪ್ರೀತಿ ವಿಶ್ವಾಸ ಇತ್ತಿಂದ ಧನ ಮಿತ್ತು ಪ್ರದೀಪ ಹರ ಮಿತ್ತು ಕೈದೆ ಪೂಜಿತ ಇಂಕ ಭಾಷೆ ಕೊರುತ್ತಾತ ಅವಿನ ಒರಿತೊಲ್ಲಯ ಇರ್ಲ ಅಚ್ಚರಿ ಅಭಿಮಾನ ಪ್ರೀತಿ ಹೋಗ್ಲ ಹೆಚ್ಚಿಂದ ಆ ದೇವರ ನಿಕ್ಲೆಗೆ ಎಂಚ ಮನಸ್ಸು ಕೊರ್ಪೇರ ಹಂಚ ಮಲ್ಪಲಿ ನಿನ್ನ ತಂಗಡಿನ ದುರಂತ ಅಂತ್ಯಾಗ ಯಾನ ಕಾರಣ ಆದಿಪ್ಪು ತೀರು ನಿಕ್ಕು ಈ ವಿಷಯ ಅನ್ಕೋದ ಆಡ ಮನ್ಪನ ಮನಪು ರಾಧಾಗನೆ ಎನ್ನ ವಾಕ್ ಚಾತಿರೋಡ ಅವೆನು ಸುಳ್ಳುವುದು ನಿರೂಪಣೆ ಮಲ್ಪು ಅಪ್ಪಗ ನಿಕ್ಲೆನ ಬೇರೆ ನಿರ್ಧಾರ ಕೈಪುನಂಚಿನ ಫ್ರೆಂಡ್ಶಿಪ್ಗೂ ಪುಳಿ 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 ಅನ್ಪನಮೆ ಅನುಭವ ಆಡ ಪಂಡದು ನಿನ್ನ ತಂಗಡಿನ ಆತ್ಮಗ ಶಾಂತಿ ಕೊಣ ಮೇರು ಏರುಂದೆನ್ಯ ಎನ್ನ ಬಾವ್ಯಾಪಿನ ರಶ್ಮಿನ ಪಲಯೆ ಭದ್ರೇರು ಅರೆಗ ಹಾಕೊಂಡೊಂಜೆ ಎಂಕ ಹಾಕೊಂಡೊಂಜೆ ಬಲ ಹಾಕು ಆನಿ ಎಂಕ್ಲೆ ಕೊಡ್ತನ ಪ್ರಾಮಿಸ್ ಓಡೆಪೋಂಡು ಪ್ರದೀಪು ಎನ್ನ ಮಿತ್ತು ಅಭಿಮಾನ ಮೋಕೆ ಪ್ರೀತಿ ಇತ್ತುಂಡ ಭದ್ರೇರ್ನ ವಾ ವಿಷಯಗ್ಲ ಎನ್ನಡ ಪಾತೆರಬಲ್ಲಿ ಅರೆಗ ಕೈದೆರ್ಪರಬಲ್ಲಿ ಸೂರ್ಯ ಚಂದ್ರಗೆ ಪತ್ತಿ ಕಿರಣಗೆ ಪತ್ತಿ ಭೂಮಿದ ನಿರಲಿಗೆ ಎನ್ನ ಮೆಗ್ಗೆ ಕಾಂದುಲೆತ್ತ ಆಗೊಂದು ಲವ್ ವಾನಮ್ನದ ಲವ್ ಮಾರೆ ವಾನಮ್ನದ ಲವ್ ಉಂತುನ ಕುಲ್ನ ಪೂರ ಪುಂಡಿ ಏತ್ತು ಕೊಡ್ತಲ ಮೊಬೈಲ್ ಡಿಪ್ಪಿ ಅಲ್ಲ ಪುದರ್ ಗಾಯತ್ರಿ ಈ ಇಲ್ಲನು ಎಂಕ್ಲ ಇಲ್ಲ ಪಂಡದು ಅಲ್ಲಿನ ಬರ್ರ ಪಂತೆಗೆ ಅದಕ್ಕೆ ಯಾನೊಂದು ಐಡಿಯಾ ಮಲ್ತೀನಿ ಎಂಕ್ಲ ಅಪ್ಪೆ ಉಂಡತ್ತ ಇನ್ನು ಬ್ಯೂಟಿ ಪಾರ್ಲರ್ಗೆ ಎತ್ತಬಹುದು ಅಜ್ಪದೇನು 14 ಮಾತಲ್ಲ ಎತ್ತ ಬಾಯ್ದೆ ಆನಿ ಮಂಗೆ ಮಲ್ಪಟ್ಟು ಅಪ್ಪ ಇದು ಅಲ್ಲದ ಹೋಗ್ತದೆ ಬಲೆ ಮರ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಬಾಲು ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು ಈ ಮಾಲು ಹೊಸ ಮಾಲು ಓ ದಾರಿ ಮೇಲೆ ಮಾತಾಡ್ಕೋಲ ಈರ್ನ ಕಾಲೋಡು ಒಂದು ಮಾತ ಮಾಡ್ರತ್ತಪ್ಪ ಅತ್ತೆ ನಿನ್ನ ಪೂರ ಪಾಠನಾಗ ಮೈ ಪೂರ ಕಿಕಿಲ್ ಕಿಕಿಲ್ ಹಾಕೊಂಡೆ ಅದೇ ನಂಚ ಅದು ನೆನ್ಮಗಿ ಪಾಡನ್ ಬಂದಾಗ ಆ ಮಾಡ್ಕೊಡೋ ಜವನ್ಯನ್ನ ಅವಸ್ಥೆ ಎತ್ಬಿಡು ಅದು ಅಂತೀರಪ್ಪ ಮುಟ್ಟ ಬದುಕು ನಿಂಚ ಅತ್ತೆ ಇಂಜಿನಿಯರ್ ಮಾತ ಪಾಡೊಂದು ಬೋಂಡ ಅವು ಪಿರವ್ದು ತೂನಾಗ 10 ಮದ ನಂದು ಎದುಡ್ತು ನಾ ಗೊತ್ತಾ ಬೇರೆ ಗೊತ್ತಾವ ಚಾನ್ಸ್ ಇಜ್ಜಿ ಅವತ್ತು ಮೇ ಈ ಸಿರಿಸಿಂಗಾರ ಮಾತ ಚೂವರೆ ಮೊಕ್ಕಲತ್ತು ಮೇ ಅಕುಲಿತ್ ನೋಡಪ್ಪ ಅವ್ಯಾರಪ್ಪ ಅಕುಲ್ ಮೇ ಅಕಲ್ ಬಂಡ ಏರಿ ನಿನ್ನ ಎಲ್ಲ ಕಾಂತು ನಮ್ಮ ಎಲ್ಲ ಮಲ್ಲೆಜ್ಜಿ ಅಕುಲು ಸ್ವರ್ಗಡೋ ಇಟ್ಟೇನ್ ನಂದಲ್ಲ ಅವಳು ಈ ದಂಬೆ ಊದ್ಬತ್ತಿ ಮೇನಕ್ಕೆ ಮಾತ ಉಳ್ಳೇರತ್ತ ಅಕ್ಲೇನು ಒರ ತೂದು ಒರಂತಿ ತಿದ್ದು ಜಾಗಂ ತೂದು ಅಕ್ಲೇನು ಅರಾಜು ಬತ್ತಾಡ ಮಗ ಅವು ದಂಬೆ ಊದ್ಬತ್ತಿ ಮೇಣದವತ್ತಿ ಅತ್ತಪ್ಪೆ ಅವು ರಂಬೆ ಊರ್ವಶಿ ಮೇನಕ್ಕೆ ತ್ರಿಲೋತ್ತಮ್ಮ ಇಂಚಿಪ್ಪನ ಹುದಾರ ಬಾರಿ ಮಾತ ಅಕ್ಲೆತ್ತ ಅಕಲ್ ನಂಗೆ ಆತ್ಮಗ್ಲ ತಂಪುದ ಇಂಪು ಕೊರಾಡು ಅತ್ತಪ್ಪೆ ಅಕಲು ಸೈತದಿತ್ತ ಸೀದಾ ಸ್ವರ್ಗಕ್ಕೆ ಹೋಗ್ತಿರಂತ ಈರೆಂಚ ಮನ್ಪರ್ರಿ ಅವ್ವ ಬಾ ಅಕ್ಲೇನು ಅಲ್ಲ 17 ಕಾಟು ಇದು ಪತ್ತಾನಾಗ ಅಂದಿ ಪುಗ್ಯಾನ ಅವ್ನು ಸರ್ವ ನಿಮಿತ್ತ ಬಾನೋಗೆ ಹೋತನ ಬಾ ಅದಕ್ಕೆ ಮುಜೆ ದಿನೊಟ್ಟಾಗ್ಲಿಗೆ ಸಂಸಾರ ಆತಂದು ಅವೆಂಚ ಅವು ಗೊಜ್ಜದಾನೆ ಅಲ್ಲ
ತಡ್ಪೆ ನುಪ್ಪುದಿನಾಗ ಕಕ್ಕೆ ಮೂದಿ ಕಿನ್ನಿಲ್ಲ ಮಾತ್ರ ಇದು ಅಂಚದ್ದು ಇತ್ತೆ ಅಕ್ಲೆಗೆ ಸ್ವರ್ಗಡ್ ಸಂಸಾರ ಆತ ನನ್ನ ಅಕುಲ್ ರಾಜ್ಯನ ಅಕಲ್ನ ಆಟ ಹೋಗಲ ತಂಪುದ ಇಂಪು ಕೊರಾಟ ಅವು ರಾಟಿ ಜನ ಆಕಲು ಎನ್ನ ತುಂಬುದ ಗ್ಯಾಪ್ ಓ ದೇವರ ಗ್ಯಾಪ್ ಒಂಜಿ ಸೇವಂತ್ರೆ ಹೌದಾ ಏನಾಗ್ಲಿಗೆ ಜೀವನ ಒಂಜಿ ಗ್ಯಾಪ್ ಒಂದು ಉಂಡ ಅಕುಲ್ ಸೀದಾ ನರಕ್ಕೋಗಿ ಅವು ಸಮ ಏರಾಯನಾಯಕ ಮದಿಮೆಯನಾಯಕ ಗ್ಯಾಪ್ ಒಂದು ಇಪ್ಪುಂಡ ಆಯ ಸೀದಾ ಸೈತ್ಯನ ನರಕಕ್ಕೆ ಹೋಗು ಕೌಂಟದು ನವ ಇಲ್ಲ ತಿರುಬಲ ಜಂಜ ನರಕಕ್ಕೆ ಹೋಗ್ತು ಸಮ ಮಲ್ಲಜ್ಜಿ ನನ್ನ ಆಮೇಟಿ ಮೇಟ್ ನಡ್ಡು ಪಿಶಾಚಿನ ರೊಟ್ಟೊಂದಿಲ್ಲ ಅಕಲ್ನ ಆತ್ಮಗಲ್ಲ ಒಂಜಿ ಕಂಪುದ ಶಾಂತಿ ದಿಕ್ಕಾಡು ಹೌದಾ ನಂಚ ಅವು ಯಾನು ಈ ಜವಾನಿನ ಕೊಡ್ತಿ ಪುನಃ ಗುಂಡಿ ಪೇರ್ಗಳ ಲೆಕ್ಕ ಪುಡ್ಕೆನ ಇರ್ತಾರವ ಹಂಗೆ ಅಂತಿಕ್ಕಿದ್ದು ಅಕ್ಲೇನ ನೆಚ್ಚಿದು ಅಲ್ಲ ಹೋಗಿ ಬಲ್ಲೆತ್ತು ಅಲ್ಲ ಏರಿ ಎಂದ ಅಡ್ಡಿಲ್ಲ ಅಲ್ಲ ಕುಲೆ ತಗಾಯ್ತು ಆರಾಟೊಂದಿಲ್ಲ ಅಪಗ ನೀರು ಜವನಾಟಿಗಡೆ ಭಯಂಕರ ಕಾರ್ಬಾರ್ ಅಂತಾರೆ ಅವು ಏರಿ ಕಾಂತು ನಮ್ಮ ಮೇಲೆ ಕಾಣಿ ಹೋಗಿ ಕಾಂತು ನಮ್ಮೆತ್ತವು ಕಾಂತು ಈರುಳ್ಳಿ ಲೆತ್ತ ಬೈತಿನದ ಈಗ ఆయన లవ్వర్ పిల్లలు గాయత్రి ఇత్త ఈరు జాగ్రత్త ఈరు గాయత్రి ఈరిత్త గాయత్రి ఆయన మంగ ಮಾಡ್ಬೋದು ಒಬ್ಬರು ಬರಿ ಡುಂತ್ಲೆ ಮತ್ತೆ ಬಂದ ಅಂದಾಜು ಬೀಡಿ ಕೊಡೋಣ ಬಟ್ ಬೀಡಿ ಬರಬೇಕ ಒಂದ್ಲೆ ಬಿಡು ಮತ್ತೆ ಪ್ರಿಯೇ ಆ ನಿನ್ನ ಮೋನೆ ಅವು ಚೂರ್ನ ಕೇನೆ ಆ ನಿನ್ನ ಕಣ್ಣು ಅವು ಕುರಿದಿನ ಬಣ್ಣು ಆ ನಿನ್ನ ಕಣ್ಣ ಸೀಮೆ ಅವು ಹೋಟೆಲ್ದ ಸೇಮೆ ಆ ನಿನ್ನ ಕೈ ಅವು ಬಾರದ ಕೈ ಆ ನಿನ್ನ ಕೈತ ಬಿರಲು ಅವು ಅಂಗನವಾಡಿದ ಖಂಡಿತ ಸರಳು ಆ ನಿನ್ನ ಕಾರು ಅವು ಕಡೀರ ಬೇರು ಆ ನಿನ್ನ ನಡಪು ಅವು ಉಬಾರ್ದ ಕಡಪು ಆ ನಿನ್ನ ಬಣ್ಣ ಅವು ಗೋಡೆ ಕೊರ್ಪಿನ ಸುಣ್ಣ ಗಾಯತ್ರಿ ಕುಸಾಲಿಗೆ ಬಣ್ಣಪ್ಪ ನಮ್ಮ ಪನಂಬೂರು ಬೀಚಿನ ಒಂದು ಪಾತಿರ್ನಾಗ ಎರಡು ತಮಾಷೆ ಪಾತಿರ್ವತ್ತ ಅಂಚನೆ ಪಾತಿರ್ನಿ ಇಂದ ಒಂದು ಎನ್ನ ಅಣ್ಣೆ ದಣ್ಣಪ್ಪ ಎರಂದು ನಾ ನಿನ್ನ ಬಾವೆ ನಾ ಒಂದು ಇಲ್ಲು ಪೂರ ಬಂಗ್ಲೆ ಎನ್ನವೇ ನಮ್ಮನವೇ ಮದ್ನ ಆಯ್ಬೇಕ ಪೂರಾ ನಿನ್ನ ಬುದಾಡ ಮಾಡ್ಕೊಳ್ಬೆ ಅವು ಇನ್ನ ನಮ್ಮ ಗಾಯತ್ರಿ ಓ ದೇವರಿತ ಗಾಯತ್ರಿ ಬಂಡ ಆಲೆನ ನಾನು ಹೆಂಚಿನ ಗೊತ್ತು ನನ್ನ ನಿನ್ನ ಆಶೀರ್ವಾದ ಎಂಕ್ಲೆ ಬೋಡು ಎಂಕ್ಲೆ ನಾ ಪರಪ್ಪನ ಆಶೀರ್ವಾದ ಬರ್ತಿ ಅವು ಏಪ ಸೈಟ್ ಒಂದು ಯಾರು ಕಾತೊಂದಿಲ್ಲ ಅವರನೇ ಆಟ ಅರ್ಥದ ಗೂರ್ಜ ಅವಾಗ ಬೋಂಡದವರ ಖುಷಿಯಾണ് ಮದ್ಮೆ ಅವಲಿ ಆಟ ಸದ್ಯದ ಗೋಪೂಜವು ತೂಪೆ ವರದೀಪೆ ಬರದು ಸೈಗೋಡು ಯಾರು ಮದ್ಮೆ ಅವರು ನಿನ್ನ ಆಶೀರ್ವಾದ ಬೋಡೆ ಖಂಡಿತ ಎನ್ನ ಆಶೀರ್ವಾದ ನಿಕ್ಕೆ ಏಪಲಿಪ್ಪುದು ಹತ್ತುವೆ ಅಲ್ಲಿ ನೀಡದೆ ಬರ್ರ ಬರ್ರ ಬರ್ತಾರೆ ಪಾತ್ರಕ್ಕೆ ಅಂದು ಬರ್ರ ನಿಕ್ಕೊಂಡು ತೊಯ್ಪದ ಪರಿಚಯ ಐತೆ ತಿಂಗಳು ಪಣದಿದ್ದಾತೆ ಪಿಯೇ ಇನ್ನು ಮುಖ ದರ್ಶನ ಅವರ ಕೊರುವನ ಬೇಡ ನಿನ್ನ ನೀರುಳ್ಳಿ ಬಜ್ಜಿ ಮುಖವನ್ನು ತೋರಿಸಬೇಡ ಆಯ್ತಾ ನಿನಗೆ ಮುಖ ತೋರಿಸಿದ್ರೆ ನಿನಗೆ ಮೂಡು ಬರ್ತದೆ ನಾವು ಸ್ವರ್ಗಕ್ಕೆ ಹೋಗ್ಬೇಕಾಗ್ತದೆ ಬೇಡ ಸ್ವರ್ಗಕ್ಕೆ ಬೇಡ ಸ್ವರ್ಗದಲ್ಲಿ ಇಬ್ಬರು ಸಂಸಾರ ಮಾಡ್ತಾ ಇದ್ದಾರೆ ಮತ್ತೆ ಆಚೆ ಈಚೆ ಹೋಗುದೇ ಬೇಡ ಅದು ನರಕದಲ್ಲಿದ್ದಾರೆ ಎಂಕೊಂಜಿ ಭಾರಿ ಆಸೆ ಪಂಡ ಒಂಜಿ ದುಂಬೂರು ದಿಂಚಲು ಒಂಜಿ ಭಯಂಕರ ಆಸೆ ಏನ ಬೆಕ್ಕೆ ಅತ್ತ ನಿನ್ನ ಒಂಜಿ ಪೊರ್ಲದ ಸಿಂಗರ ತೋಡು ಈ ಒಂಜಿ ನಿನ್ನ ಪೊಣ್ಣನ ಅರಾದು ಬರ್ತದೆ ಕಿಸ್ಸು ಕೊರಡು ಬಂತ ಒಂಜಿನ ಆಸೆ ಬಿರವಡ್ದು ಕೋರು ಬಿರವಡ್ದು ಎದುರುದು ಕೊಂಡ ತರದಿರ್ದು ಗುರುವೈ ಬಲ್ಲಿಯನ್ನ ಬಳ್ಳಿ ಮನಸ್ಸಿನ ಕಂಡಿನ ಕಳ್ಳಿ ಬಳ್ಳಿ ಮನಸ್ಸಿನ ಕಂಡಿನ ಕಳ್ಳಿ ಕೊರ್ಲೋದ ರೂಪ ಮದ ಮೇಲ ಏಪ
ಹನುವಾನ ಮಿಂಚುನ ಬಳ್ಳಿ ಬಳ್ಳಿ ಅವು ಎಂಕಲ್ ಅಪ್ಪೆ ನಾನೇ ಪುಲ್ಯ ಕಂಡನೆ ಮುಂಕುಂಡ ನಿಂಗದಾರ ನಾಯಿಲ ಒರಿಯಾಗ ಅಪ್ಪೆಗೆ ಒರಿಯ ಕುಡತಿಗೆ ತಾನೇ ಈ ಭದ್ರನ ಭವಿಷ್ಯಗೆ ಮಕ್ಕಳ ಓರೋರ ಎನ್ನ ಬಿಡತಿ ಎಂಕ ತಂಗಡಿ ಅಪ್ಪಲು ಈ ಭದ್ರಾಗ ಮಕ್ಕಳಿಗೆ ನಿಮ್ಮಲ್ತಾರದ ಒತ್ತ ಕಂಡ ಗಂಪೆ ಮೂಜಿಗ ಹಾಡು ಭಾರಿ ಕೊಡ್ನುಲ್ಲದು ಹೌದಾದೆ ಬಂದರೀನಾ ಓ ಅದು ಗಾಲೆಂಚಿ ఆయన ಮಾಮೂಲಿ ಡೈಲಾಗ್ ಅಯ್ಯೇ ಈ ಇಲ್ಲದ ಬೇಲೆದಾಯಿ ಉಡರಡಿ ಜನ ಉಳ್ಳೇರು ಒತ್ತಿ ದಪ್ಪದ ತುಂಗ ಅಂದು ಉಡರ್ತಿ ರಶ್ಮಿಂದು ಪೂರಾಮೂಲಿ ಬೇಲೆಗಿಪ್ಪುನ ಮಾತ ಬುಡ್ದು ಗಜವಡಿಪಿನ ಸಮೇತ ಅಕ್ಕಲೆ ಮದ್ನಾಯಕ ದಾಲ ಬೇಲೆ तुका ಏನ್ ಚಾಟ್ಕೋರ್ ಬಂತು ಜಾಲೆ ನಿನ್ನ ಧ್ವನಿ ಪೆಟ್ಟಿಗೆ ಲೂಸ್ ಕಲೆಕ್ಷನ್ ಉಂಟಾ ಇಲ್ಲವಲ್ಲ ಜಾವಡ್ ನಿಕ್ಕ ಅಡಿಪುನ ಯಾನ್ ತೋಜಾವಡ ಆತ ದಿ ಅವಲತ್ತ ಮೂಲು ತುಲ ಇಂಚ ಅಡಿಪುನ ಕುಸಾಲ ಮಂತನ ಯಾನ್ ಕುಸಾಲ ಪನ್ನ ಆಕಲು ಇಲ್ಲದ ದನಿಕಲ್ ನಕಲು ಎಂಕ್ಲಿಗೆ ಬಾಡಿಗೆಗೆ ಇಲ್ಲಿ ಕೊರ್ತು ನಕಲು ಈ ಯಾನ್ ಬನ್ನೆ ಪುರ ಸತ್ಯ ನೆನ್ನೇನ ಯಾನ ಪನ್ಯ ಪುರ ಸತ್ಯ ಅಂದ್ಯಾರ ಪ್ರಾಯದ ಪರಮು ಒಂಜಿ ತಕ್ಕನ ಜಲ ಇಂಕನೆ ಕಮ್ಮಿ ಬರಲಾಗ್ತಿ ಬೆಂದಿ ಬರ್ ಇಲ್ಲದ ಒಂಜಿ ಖಜ ಮಾಡ್ಬೇಲಾಗ್ತಿ ಅದು ಸತ್ತಂದೈ ಬಾರಿ ಓ ದೇವರ ಮಗ ಇದು ಪಟಗುಲೆದು ಗೊತ್ತೇಯೇ ಅಂದ ಮಗ ಓ ದೇವರೇ ಅವನ್ ಮಗ ಈ ಜೋಕರು ಒಂಜಿ ಅವತ್ತನೇ ಮಗ ಅಮ್ಮ ಜರಾಂಡ ದೇವಸ್ಥಾನ ಹೋಗ್ತೀರಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಿರು ಹಾ ಕಂಡ ನಿನ್ನ ಮದುವೆದಲ್ಲ ಕೇಳಿ ದೇವರಿಗೆ ಪಂಚಕಜ್ಜಾಯ ಭೂತ ಪೂಜೆ ಅರ್ಪಿಸಾರ ಬೋದಿ ಕೊಡು ಅಲ್ಲಂತೆ ಈ ಸರ್ತಿ ದೇವಸ್ಥಾನದ ಕೊಡಿಮರ ಒಂಚಿಗೆ ಮಾಡು ರೂಪಾಯಿ ಅದೇ ಹೆಂಗಿದ್ದ ಖರ್ಚಿಗೆ ಕಾಸಿಕ್ಕಿ ಕಾಸು ಕೊರು ಅಂದು ಕೇಳೊಂದು ಕಾಸು ತಾಯಿಗೆ ಈ ರೀತಿ ಪರೀಕ್ಷೆ ಬರ್ತದಿಲ್ಲ ನೀರು ಎಂತ ಕಾಸು ಅಂತ ಬಲ್ಲೇರು ಎಂಚ ನಿಂಡ ಕಾಸಿಜ್ಜ ನಿಂಡ ಏರ್ಪದೆ ಇಪ್ಪನ ಕಾಸು ಎಂದು ಸೇರೋಳಾಗ ಕಾಸ್ತಿನ ಪೂರ ಎಲ್ಲ ಅಮ್ಮನ ಮಂಗೆ ಬರಲು ಕಟ್ಟದು ಅರ್ಧ ಆಸ್ತಿ ಈ ಬಂಗುಲಿನಿಂದ ಪದರ ಬರಪೋಂಡ ಇಂದ ಕಾಸಿಜ್ಜ ಬಂದ ಈ ಮದ್ವೆಗೆ ಸ್ಟೇಜಿ ಅಮ್ಮನ ಹೊಟ್ಟೆಗೋಸ್ಕರ ಈ ಮದ್ವೆಗೆ ಗೊತ್ತಂತೆ ಮುಗಿಕ್ಕೆ ನವೀನಿಗೆ ಮದ್ವೆ ಮನಸ್ಸಿಚ್ಚಿ ಆಸ್ತಿ ಮಾತ್ರ ಇಲ್ಲ ಗಿರಿಪಿನ ಕುರಿಯ ಪ್ರಯತ್ನ ಬರ್ಪೆ ಪ್ರಯತ್ನ ಬರ್ಪ ಅದ ಅವೆಲ್ಲ ಸಫಲ ಆಗಿದ ಆ ಪ್ರಯತ್ನ ನಡೆಗೆ ಕೈ ಬಿಟ್ಟ ನನಗೆ ಗೊತ್ತುಂಡು ಅದೇ ನಿನ್ನ ಪ್ರಯತ್ನ ಈ ಜಾಸ್ತಿನ ಕೊರೋಡೆ ಈ ನವೀನ ಮದುವೆ ಆವೋಡೆ ಇತ್ತೆ ಈ ನವೀನ ಮದುವೆ ಆದ್ಬಿಟ್ಟ ನಾನು ಆಸ್ತಿಲ್ಲ ಈಗ ಕೊರೊಂದೇ ಇಪ್ಪಡ ಇಪ್ಪಡ ಆಪಡಾಗ್ತದೆ ಇಪ್ಪಡೆ ಹೆಂಗಿದ್ದ ನಿಂದ ಮಲ್ಲ ಕಟ್ರಪ್ಪ ಪಾತ್ರ ಕುಸೋತಿಚ್ಚಿ ಹೌದು ಜುಗಾಡಿದ ಕಲಟ್ ಏನನ್ನ ಕಾತಂದಿಲ್ಲಾರ ಹೆಂಗಿದ್ದ ಖರ್ಚಿಗೆ ಕಾಸು ಕೊಡು ಕಾಸು ಇಂಟಿ ಮಾಡದ ಪೆಟ್ಟದಿಂದ ನಿಂದ ಕಾಸು
ಮಲ್ಲಜ್ಜಿ ನಿನ್ನ ಕೈ ಕಂಡು ಕಾಜಿಟ್ಟ ಬರ್ದೆ ಕಾಜಿ ತೆತ್ತು ಬರೋ ಮೊದಲತ್ತು ಅಮ್ಮ ನೆರ್ಪೇರು ಈ ಕಾಜಿ ಕೊರ್ಪುಜ ಅಂಡ ನೆರುತು ಏನ ಕಾಜಿ ಕೊರ್ಪ ಚಿರಂಜೀವಿ ಭದ್ರ ರಶ್ಮಿ ಹೆಚ್ಚ ಗೋವೇರು ಒಟ್ಟಿಗೆ ನೋಡೋದು ಈ ಭದ್ರ ಗೊತ್ತುಂಟು ದಾದೆ ಭಾವ ದಾದನ್ನು ಪಂಪನ ಭಾವ ದೇ ಪುರಾಣಿ ಕೆಟ್ಟ ಡಿಸೈನ್ ಕರಿಮಣಿ ಕೊಡತ್ತು ಕೊರಿಯ ಮುಚ್ಚಿ ಬಂಡದು ಏನನು ಬೇಜಾರು ಮಲ್ಪಾಯರು ಮಲ್ಲತ್ತು ಅವೇನು ಮಾರ್ದು ಇನ್ನಿದೆ ಹೊಸ ಡಿಸೈನ್ ಕಾಜಿ ಮಲ್ಪದು ಕೊಣತ್ತೆ ಅವನ ಬಡ್ಚಿಗೆ ಅಲೆದು ಈ ಪಲಯ ಕೊಣತ್ತನ ಒಂಗಿಲ ಬಡ್ಚಿಗೆ ಬಾಬಾ ಇಲ್ಲ ನೀನೀಗ ಖಂಡಿತ ಮರ್ಯಾದೆ ಐಕೆ ಆಮೇಲೆ ಲಕ್ಷ್ಮಿ ಬಾವಿ ಕಾಜಿನ ಹೋಗಿ ಪಾಡ್ಲವೇ ಜೊತೆನು ನವೀನ್ ఇంకా కాచిన డిజైన్ ఇష్ట ఇచ్చి ಅದಕ್ಕೋಸ್ಕರ ಮುಚ್ಚಿಬಂಡೆ ಪ್ಲೀಸ್ ಇಲ್ಲ ಮತ್ತೆ ಮಲ್ಮುಚ್ಚಿಂಗ್ ಸುಲೆ ಬಾವಾ ಉಂಡ ಇಂಕ ಮರ್ಯಾದೆ ಬಲ್ಲೆ ಏ ರಶ್ಮಿ ಮೂವತ್ತೆರಡು ಕಾಜಿ ಕಣ ಇದೆ ಈ ವಿಷಯ ಬಾವಗಳ ಗೊತ್ತಾದ್ರು ಹಾಡ ಕಾಜಿ ಇದು ಮಾತ್ರ ಮಾದಪ್ಪಜಿ ಇಂಕ ಮುಚ್ಚಿಬಂಡೆ ಅಲ್ಲೇ ಬಾವ ಬುಡ್ಚಿಗೆ ಅರ್ಥ ಅಲ್ಲೆತ್ತು ನಾನು ದಾಲ ಕೊಣಪ್ಪಜಿ ನಾನು ಅಲ್ಲಿಗೆ ಹೆಂಚಿನ ಬೋಡು ಅವು ಹೀರೆ ಮಲ್ಪಲೆ ಬಾವ ಹೆಂಚು ಈ ಇಲ್ಲಡಿ ಎಪ್ಪಗಳ ಮರಿ ಅಂತ ಕುಜಿ ಅಪ್ಪ ಅಂಡ ಒಂದು ಮಾತ್ರ ಓಡೆಗಳ ಪೋಪುಜಿ ಸೈನೆಟಲೆ ತೊಟ್ಟಿಗೆ ನಿಂತು ಲಕ್ಷ್ಮಿ ಒಂದು ಸಾಧನ ಚಿಕ್ಕಿ ಕೂಡ ಅವೇನು ಕೇನ ತಂಡಿ ಬರೋದಿಚ್ಚ ಅಯ್ಯ ಪಂಪುಜ ಅಲ್ಲೇ ಗಾಡಿ ಹೋಯ್ತು ಅಲ್ಲತ್ತೆ ಮತ್ತೆ ಈ ಒಕ್ಕಂಡಲ್ಲ ಸತ್ಯ ಸಂಗತಿ ದಾದ ನೀವು ನಿರ್ಭಾವತ ಇಲ್ಲ ನಾನು ಐನಂದು ಬೇಗ ಸಿಂಪಲ್ ಡೇ ನಾನು ಬರ್ತಾ ಇರ್ತದೆ ನಿಜ ನನ್ನೆಲ್ಲ ಬೇಜ ಕೊಟ್ಟು ಬೇಕು ಅವೇನು ಬೊಕ್ಕ ಕೊಡೋದು ಸಮಸ್ಯೆಗೆ ಸೃಷ್ಟಿಯಾಗೋದು ಇನ್ನು ಅಮ್ಮಡಲ್ಲ ಎಲ್ಲ ಬರಲ್ಲ ಲಕ್ಷ್ಮಿ ಯಾರೇ ನಾನು ಏತು ಓಕೆ ಮತ್ತೊಂದಲ್ಲ ಅಂದ್ರೆ ಇಪ್ಪತ್ತೊಂದಲ್ಲ ಅವೇಗೆ ವಂಚನೆ ಮಾಡ್ಕೊಳ್ಸಿ ಬರೆಯೇ ಪೊನ್ನ ಆತಲೆ ತುಂಗಭದ್ರ 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 ಕಾಸು ದಾದ ಅವಸ್ಥೆ ಮಾರ ಆ ಪರಪುರದಲ್ಲ ಗಾಯತ್ರಿ ಗಾಯತ್ರಿ ಅಂತ ಬತ್ತ ಅರಂಟಿ ಅದಲ್ಲ ಕೂಡ ನಿನ್ನ ಕಿಸ್ ಸಾದ ಕಿಸ್ಸ ಆಯ್ತಾ ಮುಸುಟ್ಟುದಲ್ಲ ವಾಸನೆ ಬರಕೊಂಡು ಈ ಗಂಗರ ಕುದಿಯರ ಮಾಡೋರಲ್ಲ ಕಪ್ಪಾಗಿ ಐತನೇ ಕಾಟಿಂದು ದಾದ ಅವು ಗಂಗರ ಮತ್ತೆ ಊರು ತಿಕ್ಕುಂಡ ಮಾರ ಗಂಗ ತಿಕ್ಕುಂಚ ಬಾಕಿ ತಕ್ಕಂಡ ಗೇಂದು ಬರ್ಕೊಂಡು ಪೂರ ಇಪ್ಪಡಿ ನಿನ್ನಲ್ಲ ಪರಪುನ ಡೊಂಬರ ಟಾನಾಗ ಆ ಬತ್ರೆ ಮೂಜಿ ಕಾಸ್ತೆ ಬತ್ತ ಬತ್ತದೊಂದು ಡೈಲಾಗ್ ಪಂಡೆ ಗೊತ್ತುಂದ ಎನ್ನ ಬುಡದಿಯೇ ಎಂಕೋರವರ ತಂಗಡಿ ಅಪ್ಪಲಿ ಸಸ್ಪೆನ್ಸ್ ಲೀಕ್ ಮಲ್ಪೆ ಬತ್ತನಿಲೆ ಭಸ್ಮ ಮಲ್ಪೆ ಈ ಪೂರ ಡೈಲಾಗ್ ಗಾಯ ದಕ್ವಿ ಆಯ ದಕ್ಕಡಪ್ಪ ತೀರ್ನ ಈಲ ದಕ್ಕ ನಿಕ್ಕ ದಕ್ಕರ ನಿಕ್ಕ ಧೈರ್ಯ ಇದ್ಯಾ ದಾರ ದಕ್ಕಂದೆ ಬೆಚ್ಚಾಂಡ ಬಿನಿ ಪೂರ ಪೂರ ಹೌದು ದಕ್ಕೋಡ ದಕ್ಕೋನಾ ದಾರ ದಕ್ಕಂದೆ ಒಳಗೆ ಓಯ್ ಬೆಚ್ಚಣ ದಕ್ಕೋತ ಗ್ಯಾರಂಟಿ ದಕ್ಕು ಅವು ಎಂದ ಮೀನಿಂಗ್
ಮುಕ್ಕಾಲು ಗಲಿಗೆ ವೃತ್ತ ಉಂಟು. ಸ್ವಚ್ಛ ಬಳ್ಳಿ ಹೇಳ್ದಕ್ಕಿನ ಸ್ವಚ್ಛ ಬಳ್ಳಿ ಬರೇ ಅಣ್ಣ ಒಂದು ದಕ್ಕಿನ ಯಾಣೆ ಅಂಡ ಒಂದು ಆಯನ ಅಣ್ಣ ಏರಾಯ ದಕ್ಕಿನ ಆಯ ಪರೊಳೆ ಚಿಂಡ ಎನ್ನ ಮೂಜಿ ಮುಕ್ಕಾಲು ಗಲಿಗೆ ವೃತ್ತಕ್ಕೂ ಪಂಗಾಪುಡು ಅವನು ಒಂದು ಪಂಡ್ರ ಮರತ್ತನೆಂಕ್ ಯಾನು ಗೋಯವಾರ ಒಂದು ಮಧ್ಯವರ್ತಿನ ಶಿಬಿರ ಬೋದಿದ್ದಾನ ಅಲ್ಪ ಪರ್ಪೂಜೆ ಪಂಡದ ಪೂರ ಪ್ರಮಾಣ ಪುರ ಮಾತ್ರ ಬಾಯಿದ್ದಾನೆ ಅಂತ ನಿಕ್ಲಿದ್ದ ಪರ್ಜರ್ ದಂಡ ಚಪಾತಿ ಚಪಾತಿ ಬಂದ್ವೆ ಅಣ್ಣ ಒಂದು ಎಂಕಲೊಂದು ಅಪ್ಪೆ ಉಂಡಣ್ಣ ಅಪ್ಪೆ ಇಂಚ ಪಿದೈ ಬರ ಓಲ್ಲ ಬೋಪುಜರ ಇಂಕಲ ಇಪ್ಪುನು ಅಚ್ಚ ಆರೈಕೆ ಮಿನಿ ಕೊರನ ಬಾರಿ ಎಡ್ಡೈತ ನನ್ನ ಏಯ್ ಎಪ್ಪ್ಯಾ ಎಪ್ಪ ನಿನ್ನ ಅಪ್ಪೆನೆ ಅಪ್ಪ ಅಲ್ಲೇ ಶೇಷಗಿರಿ ಅಣ್ಣೆ ಒಂದು ಗೋವಾಗ ಓದಿದ್ದರಿಗೆ ಅಂತ ಆರ್ಲ ಕಂಟ್ರಿ ಮಾಡ ಕನಗದ ಅಪ್ಪೆ ಈಗ ಲೆಕ್ಕದಲ್ಲಿ ಬರೋಡಿಗೆ ಬಿದೈ ಅವು ಅಣ್ಣೆ ಗೋವಾಗ ಬೋದಿದ್ದರಿಗೆ ಮುರಾನಿ ಭದ್ರಾಗಿ ಬೋದಿದ್ದಾರತ ಅಂಚನ ಮೇರ್ಲ ಬೋದಿದ್ದರಿಗೆ ಅಲ್ಲಿ ಕಮ್ಮಿ ದಿಕ್ಕನಂತ ಮಾಲ್ಪುರ ಅಂತ ಲೋಡ್ ಗಟ್ಲೆ ಬಂದ ಬಂದಾರ್ಪನಾಗ್ಲಿಗೆ ಗೋವಾದ ಅಂದಿ ಕಂಟ್ರಿ ಮಾತ್ರ ಅಣ್ಣ ಲಾಗ ಜೀವಕ್ಕೆ ಪೂರ ಬಾರಿ ಅಡ್ಡ ಅಪ್ಪ ಒಂದರಜ್ಜಿ ಗೋಡು ಬಾರಿ ಎಡ್ಡೆ ಉಂಟು ಅತಿ ಇಳಂಜಿ ಕೇನ್ಬೆ ಈರಂಜಿ ಕೊಂಜ ಒಳದ ಪರ್ಪುಂದ ಯಾನ್ ಪುಣ್ಯವ ಯಾನ್ ಪುಣ್ಯವೇ ಯಾನ್ ಪರಪತ್ತ ಹಾ ಅದ ಇದು ಎಲ್ಲ ಪೂರ ಕೇಳ್ತೆ ಮಗ ಎಂಕಲೊಂಜಿ ಸಂಕ್ರಾಂತಿ ಉಂಟಮ್ಮಿ ದಾಲ ಇತ್ತಂಡ ಎಲ್ಲಿ ಮಗ ಕೂತಿ ಒಮ್ಮೆ ಮಲ್ಲ ಮಗೆಲ್ಲ ದಣ್ಣು ಕಂಡು ಆಯ್ತು ಅವ ಐತೆ ಬರ್ತನವ ಐತೆ ಬರ್ತನ ಮುರಾಂತಿ ಸೈಪ ಮಾರಿ ಎಲ್ಲ ಮೆಕ್ಕಿನ ಪಡಿಕೆ ಅವ್ರ ಪರಿಸ್ಥಿತಿ ಮಾತ್ರ ಅದಕ್ಕೆ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ಎನ್ನ ಡ್ರೈವಿಂಗ್ ಲೈಸೆನ್ಸ್ ಅಷ್ಟು ಪ್ರಾಯ ಆಗಿಸಿ ಮುಖರಿಗೆ ಎಂಕ ಪಡಿಕೆ ಬರಬಾರ್ದು ಬೇರೆ ಮಾಡಿಲ್ಲ ಪ್ರಾಯ ಡ್ರೈವಿಂಗ್ ಲೈಸೆನ್ಸ್ಗೆ ಮಾತ್ರ ಅತ್ತಿ ಕತ್ತೆ ಇಲ್ಲ ಹಾಕೊಂಡು ಏಸಂತೆ ಪಂಡೆ ಏನು ಇಲ್ಲ ಬಾಕಿ ಬರೋಣ ಪಡೆದು ಏಸಂತೆ ಪಂಡೆ ಅದೇ ಪಂಡೆಗೆ ಅರ್ಥ ಪೂಜ ಅಂದ್ಯಾ ಬರ್ರ ಬಂದಿ ಅಂತ ಯಾವನ್ನ ಬೈದೆ ಐಕ ಹಾಕೋನೆ ಬರ ಹಾಕ ಬರ ಯಾತೈಕಿಗೆ ಹಾಕೊಡು ಇವರಿಗೆ ಆ ದೇವರೇ ತೂಪೇರೆ ದೇವರ ತೂಯಿನಿಟ್ಟೆ ಇಡೇ ಬಣ್ಣಗೆ ಲಾರಿ ಪಂಚರ್ ಹಾಕಿನಿ ಎನ್ನಕ್ಕೆ ಕರು ಶುರು ಮಾಡ್ಬಿಡಿ ಓಣಿಯರಿಂದ ಕುಟುಂಬಕ್ಕೂ ಎಂಟ್ರಾಂತ ಅಂತ ಬೈದ್ರೆ ಟೆಲಿಗ್ರಾಮ್ ಅಲ್ಲ ಭದ್ರತ ಅದೇ ಏ ಬದಲಿನ ಮದುವೆ ಅವರಿಗೆ ಅಗತ್ಯ ಇಚ್ಚಿ ಎಂತ ಅಗತ್ಯ ಇಚ್ಚಿ ಬಂಡ ಯಾನು ಮದುವೆಗೆ ಬರದ ಬಲ್ಲಿ ಪಡೆದ ಅರ್ಥ ಆತ ಬರ್ಪೆ ಎಲ್ಲ ಜೀವಗೆ ಎಂತ ಯಾರು ಬರ್ತದೆ ಬರ್ಪೆ ಬರ್ತದೆ ಮದುವೆದ ಚಪ್ಪರಳು ಹಾಲ್ನಮ್ಮೆ ಏರದಿಕ್ಕೆಂದು ನಿನ್ನ ಮರ್ಯಾದೆಪ್ಪೆ ಸದ್ಯೋಗೆ ನಿನ್ನ ಮಗೆ ಬದಳ ಇವತ್ತು ಮಾನ ಕೆಟ್ಟಾಳದೆ ನಿರೂಪಣೆ ಮಲ್ಪವೆ ಪಡದಾದ ಬಂತು ಅವನಕ್ಕೆ ಪರಿಚಯ ಆಗ್ತದೆ ಇವರು ಏರು ಕೆಟ್ಟ ఆయన ಬಗ್ಗೆ ಪಟ್ಟುಚರಿ ಒಟ್ಟಾಸಿ ಈ ಚಾನ್ಸ್ ಬೋರಿಯ ಅಡ ಆಂಡ ಒಂಜಿ ಈ ಪಾಪದ ಪಿಂಡ ಅಗ್ನಿ ಸಾಕ್ಷಿದ್ರ ಕುಲ್ಲಗ ಬರ್ತದೆ ಬರ್ಪ ಮಾತಿನ ಕಟ್ಟದ ಗುಂಡಿಗಿದಲಾಗಿದೆ ಸೈನೆ ಕೆಂಕವ ಅಗತ್ಯ ಇಚ್ಚಿ ಆಡ ಈ ತುಂಗ ಜೋಡಿಪ್ಪನಗನೆ ರಶ್ಮಿನ ಮತ್ಮೇಲೆ ಮಂತೆ ಬುಡಪಲ್ಲೆ ತೂಕ ನಿಕ್ಲು ಮಾತ ಸೇರೊಂದು ದಾದ ಮಲ್ಪರ್ ಪಣಿದಿ ಯಾಲ ತೂಪೆ ತೂಕ ಎಂಚಟ ಎಂದು ಲಾರ್ದ ಟೈರ್ದ ಗಾಳಿ ಇನ್ನೊಂದು ಬೈದಿದೆ ಇನಿ ಪಾರ್ಪೂರ್ಗೂ ಬಾರದೆ ಕಾಯ್ದ ನೋಡು ಅಲ್ಪ ಸೇಲಾಜಿಂದ ಬಿರೈಡೆ ಬತ್ತ ಬರ್ಪೆ ನಿನ್ನ ಮಗನ ಮಂದೆಗೆ ಒಬ್ಬೆ ಇನ್ನ ಗಿಫ್ಟ್ ನಿಕ್ಕಲ
ನನ್ನ ಇವಟ ಹುಡುಕ್ತು ಮುಡಿಸಿ ಪ್ರಪಂಚ ವಿಶಾಲವಾದುಂಡು ಉಡೆಗಂಡಿರ್ಬೋದು ಯಾರಿಗೆ ತಾಂಬಮ್ಮ ಏನಿದೆ ಎಲ್ಲರೂ ಬೆಳಿಬೋದು ತಿಂಗಳಿಯ ಕನಸು ಮಾಡ್ದು ಯಾರಿಗೆ ತಾಂಬಮ್ಮ போயிடவா உங்களுக்கு என்ன சமைச்சது போயிடவா தாத பண்ண அவன் யாரேன தாங்க பண்ண நம்மதா அவன் பித்து ಹಿಂಗೆ ದಾದ ಮೂಡು ಬನಿಗೆ ಈ ಪ್ರಪಂಚಳು ಮಾವಿ ಮಲ್ಮಲ್ ಪಂಡ ಹತ್ತು ವೈರಲ್ಲದ ಮಲ್ಪೇರೆ ಅವನಿಗೆ ಸುಳ್ಳು ಮಲ್ತಂದ ಮಗ ಏಕಾತೆಯವನು ನನ್ನ ಮಜೀವನದ ಅವಕಾಶ ಮಲ್ಕೋರಿ ಈ ನವೀನ ಮದ್ಮೆದು ಸುಖ ದಾಂಪತ್ಯ ಜೀವನದ ಸುರು ಮಲ್ಕೊಡು ಅವಳಿಗೆ ಏನು ಸಹಿತನಲ್ಲ ಎನ್ನ ಆತ್ಮಗೂ ಶಾಂತಿ ತಿಳು ಅಂತ ಮಗ ಅಂತ ನಾನಿ ತನ್ನ ಮಗೆ ಜೋಡಿಪ್ಪನಗನೆ ಮರ್ಮಲಿಗೆ ಮದ್ಮೆ ಮಲ್ತಿರ ಈ ಒಂದು ವಿಚಾರ ಈ ಭದ್ರಲಿದ ಇತಿಹಾಸಕ್ಕೆ ಸೇರಡು ಮಗ ಈ ಒಂದು ಬಗ್ಗೆ ಆ ಭದ್ರಕ್ಕೆ ಆಸ್ತಿ ಕೊರುಚಿ ఆయన ఆస్తిని యాయి ముక్కు తింది ఇద్దే నిన్న ఆస్తి గడటగులే కొంచెం విడి యాయి ఆస్తి కూడా ఏం ఆచోండి మగ ಈ ಪದ್ರಾಗ ಆಸ್ತಿನ ಕೊರೋಡ ಹಾಕ್ಬಿಡಮ್ಮ ಇಚ್ಚಿಂದಾಡ ನೆತ್ತಾಜ ಉಂಡು ಈ ಪದ್ರಾಗ ಈ ಆಸ್ತಿ ಬದುಕನ ಕೊರೋಡೆ ಇಚ್ಚಿಡ ನೆತ್ತಾಜ ಉಂಡು ಬೇದದಾಲ ಅತ್ತಮ್ಮ ಎನ್ನದ ರಶ್ಮಿದಲ ಮದಿಮೆದ ಆಲ್ಬಮು ಫೋಟೋಗ್ರಾಫರ್ದ ಕಾಸದಕ್ಕೆ ನೀವು ಕಾಪಿ ಮಲ್ತು ಕೊರಿಯೇ ಅಮ್ಮ ಈ ಆಸ್ತಿ ಬದುಕನು ಎನ್ನ ಪುದರ್ಗ ಆಯ್ನಾದ ಬೇಗ ಬರಲಿ ರಶ್ಮಿ ನುಡಿಕ್ಕ ಕಡಂತ ಮಾರ್ನಿಂಗು ಪಜ್ಜೆ ದೀದು ಬೀದಿ ಬರೆಯೇ ಪೊನ್ನ ಆತಲೆ ತುಂಗಭದ್ರ 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 ಅತ್ತೆ ಬರೀಬ ಈ ವಾನಂದ ತಗಪಿಚ್ಚಲ ಇನ್ನ ಗರ್ವಣಿ ಅಂತ ಮರಣಿ ಇದ್ವಿ ಆನಮಲ್ಲ ರೇಸಾಪಿನೆ ನೀವು ನಿನ್ನ ಬೀಪಿ ನಂದತ್ತ ಒಂದು ಸ್ವರೂಪ ಪರೀಕ್ಷಾ ಅನ್ಕೊಂಡು ಐಕೆ ನವೀನ್ ನಿನ್ನ ರಶ್ಮಿಡ ಸಾರಿ ಕೇಳ್ಕೊಂಡು ಬರ್ತಿಲ್ಲ ಇವ ತಪ್ಪಾಂಡು ಎನ್ನ ಗರ್ವ ಎನ್ನ ಹತ್ತೊಟ್ಟಿ ಕೈತ್ಯ ಅತ್ತೆ ನವೀನ ನನ್ನ ಹಾಕಿನಲ್ಲ ಯಾರು ಗಿಡ ಹಾಕ್ಬಿಟ್ಟು ಆತ ಯಾಕೆ ಮಾರ ಸ್ವರೂಪ ಹಾಕ್ಯಾರೆ ಲಾಟಿ ಹೋಗ್ತೀನಿ ಈ ಮಾರ ಸ್ವರೂಪನತ ಬೀಪಿ ಏನು ಚೆಕ್ ಮಾಡ್ಕೊಡು ದಯ ಗೊತ್ತಿಲ್ಲ ಒಂಚು ವೇಳೆ ನಿನ್ನ ನೀರೆಲ್ಲ ಕೊಂಡು ಒಂದು ಎತ್ತೆ ಕೊಂಡು ಅಂತ ಮದುವೆ ಮೀನಿ ಮಲ್ತಿಲ್ಲ ಆಲ ಗತಿ ಮಾತ್ರ ಅದೋಗ ಗತಿಯ ನವೀನ ದಯಕ್ಕೆ ಮದ್ಮೆದ ವಿಷಯ ತೆಪ್ಪುವ ಅಂಡ ನಿನ್ನಲ ಎನ್ನಲ ಒಂದೇ ದೊಂಪಡು ಮದ್ಮೆ ಪಡೆದಿತ್ತಿನ ಎನ್ನ ತಂದಡಿನ ನೆನಪು ಗಾಯ ಮಲ್ಪುರವಿನ ಹಬ್ಬೆ ಗಾಂತಿನ ಬಾಲ ಪಟ್ಟದು ಉದೇ ಕಿನ್ನಿ ಪಿರೇಲಿಗೆ பொழுது குண்டு குத்துது பேருக்கு முற்பதான பாய்கிறிய நட்டு பத்துது ராத்திரி சந்தாமோகன் போய் பார்த்து ಹಾಲಿನ ತೆಲಿಪಾಯ ಹೋಟೆಲ್ ಕ್ಲಾಸ್ ತೆಕ್ಕದು ಹಾಲಿನ ಶಾಲೆಗೆ ಪಾಡಿಯ ಪುಲ್ಲೆ ಕಾಣ 4 ಗಂಟೆಲಾಗ್ತದೆ ಇಲ್ಲೆಲ್ಲರಿಗೆ ಬೇರೆ ಪೇಪರ್ ಮಾಡ್ದು ಹಾಲಿನ ಪ್ಯೂಸಿ ಮುಟ್ಟ ಕಲ್ಪಾಯ ಎನ್ನ ಸುರುತ್ತ ಕಂಬಲಡು ಹಾಲಿಗಂಜಿ ಮೊಬೈಲ್ ಗೊತ್ತಿದೆಯ ಹಣ ತಗೆ ತಂಗಡಿ ಎಟ್ಟೆ ಪುಳಿಯಲಿ ಆ ದೇವರಿಗೆ ತೂವರಾಯಿತು ತಾನ ಮೇಲಿಗೆ ಚಿಮ್ನೆಲೆ ಬೈತೊಂದು ಸೂಕೊರೊಂದು ಕರೆಂಟದು ಬೇರೇನು ಇಲ್ಲದಕ್ಕೂ ಒಂದು ಅಲ್ಲಿ ಸಾಲಿಗೆ ಮಾಡೋದು ಹೋಗಿತ್ತಿನ ಬ್ಯಾಗಲ್ಲಿ
ಯಾರು ಸುರಿದ ಸಂಬಳದ ಎತ್ತುಕೊಂಡು ನಮ್ಮ ಮೊಬೈಲ್ ಡೈರಿ ಇತ್ತಂಡೆ ಆ ಮೊಬೈಲ್ ಅಶ್ಲೀಲ ಫೋಟೋಲು ಹಾಲಿಗೆ ಪ್ರೀತಿ ಮಲ್ತದೆ ಅಲ್ಲಿ ಮೋಸ ಮಲ್ತದೆ ಹಾಲಿನ ನಗ್ನ ಫೋಟೋ ತೆತ್ತುದೆ ಆಯನ ಜೋಸ್ಟರ್ಲಿಗೆ ಕಡಪುಡ್ತು ನಾ ಎಲ್ಲರೂ ಮಾತು ಮಲ್ಪು ಮಾಡಿದೆ ಫೋಟೋ ಬೀದಿ ಆ ಡೈರಿ ಉದರ್ ತರೆಯದೆ ಮಣ್ಣಾರ್ದು ಪೋಯಲ್ಲಿ ಎಲ್ಲ ಸಂಗಡಿಗೆ ಏತು ಬ್ಲ್ಯಾಕ್ ಮೇಲ್ ಮಲ್ತದೆ ಬಂಡದೆ ಆ ಡೈರಿ ಮೂಲಕ ಇಟ್ಟುಕೊಳ್ತಾವ ಡೈರಿಯವರ ಎಂಕಬೋಡು ನಿನ್ನ ತಂಗಡಿ ಆಡದಾನೆ ಎನ್ನ ತಂಗಡಿ ಆಡದಾನೆ ಆ ಮೂಜಿ ಕಾಸಾನ ಕಲ್ಲಡಾಗದೆ ಕೆರಡು ಆ ಡೈರಿನ ಆಯ್ನಾತ ಬೇಗ ಎಂಕರು ಅವರ ಈರ್ನ ಮುರಾಣಿದ ಪಾತೆರಕ್ಕೆ ಎಂದು ಯಾಲ್ಲ ಪ್ರತಿಫಲ ಒಂಜಾತ ಈರ್ನ ಪಾತೆರಕ್ಕೆ ಬಿಲೆ ಕುರ್ತು ಎಕ್ಲು ಒಂಜಾತ ಬಾವರ ಇದ್ದ ಎಕ್ಲಿನ ಅಪ್ಪಿಕೋ ಚಳವಳಿ ಓಯ್ ಕೈ ಬರೋನಾಗ ಕೈ ಬರೋ ಪುಳಿ 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 ಅವು ಇಪ್ಪಡು ಇದು ರಶ್ಮಿಲ್ಲ ಅಮ್ಮಲ್ಲ ಬೇಟದ ಕಿಲ್ಲೆದ ಹೋಗ್ಬೇಕು ಅಂತಾರಿಗೆ ಮದುವೆದ ಲೆಕ್ಕಡು ಅರ್ಧ ಕೆಜಿ ಬಂಗಾರದ ಎತ್ತುಕೊರ್ತಾ ಬಣ್ಣದ ಬಣ್ಣದ ಕಿದಾಡ್ರ ಬಂದಾರ ಅಲ್ಲಿಗೆ ಓ ಡಿಸೈನ್ ಅವು ಮಾಡಿದ್ದು ತೂಕಲ್ಲಿ ಎತ್ತೊಂದು ಪೊಯ್ ಪಂಡೆ ಅಂತ ಅಂತೀನಿ ಅಚ್ಚೆ ಏನು ಅನುಮತಿ ಇತ್ತು ನಮ್ಮಲ್ಲ ರಶ್ಮಿಲ್ಲ ನೋಡಿ ಬಿದೆ ಎಸೋ ಪೊಯ್ ಎನ್ನ ಅನುಮತಿ ದಾಯಕ ಏನೋರ್ ಮಾವ ಕೋರಡಕ್ಕೆ ಎಂದು ಎರಲ್ಲ ಅರೆಪ್ಪು ಕಡಪೇರ ಏತಲ ಲೆತ್ತಬೋಲಿ ರಶ್ಮಿನ ಏತಲ ತಿರ್ಗಾವಲಿ ಅಂಡಾಲ್ನ ಕೈ ಬುಡಡೆ ಹಾಲು ಸತ್ಯದಾಲು ಸತ್ಯನ ಪುರತಸಿ ರಶ್ಮಿ ಬಾಬೇರಿಗೆ ಅರ್ಧ ಕೆಜಿ ಬಂಗಾರ ಮಲ್ಪೆರೆ ಮಾಡಿದೆರಿಗದೆ ಅಂಚ ನಿನ್ನಲ್ಲ ಅಮ್ಮಲ್ಲ ಲೆತ್ತಪಾಯರನ್ನು ಬೆತ್ತೇರು ಪೋ ಅಮ್ಮಲ್ಲ ಲೆಪ್ಪೋ ನವೀನ್ ಇಂಟಿರಾಗನ ಮನಸ್ಸು ಸರಿಯಿಚ್ಚಿ ಯಾನೇನಿ ಬರ್ಪಿಸಿ ನನ್ನೊಂದಿನ ಪೋಯಿ ರಶ್ಮಿ ಅತ್ತಿಗೆ ನವೀನೆ ಕೊಡಿ ಕಾರ್ಡ್ ఉంటుంది ಈ ರೆಗ್ದಾದಲ್ಲ ಗಿಟ್ಟು ಕೆತ್ತು ಕೊರಡು ಬಂದು ఆయన మనసుకి ಬೇಜಾರು ಮಾಡ್ಕೊಚ್ಚಿ ಹೋಲಿ ನವೀನ ಲೆತ್ತೊಂದು ಹೋಗಿ ಅಂದದೆ ಹೋದು ಬಲ ಅಮ್ಮ ಲೆಪ್ಪು ಅಮ್ಮ ಅಮ್ಮ ಓ ಡಿಸೈನ್ ನಾವೊಂದು ತೂಕ ಪಡೆದು ಇರೇನು ನಮ್ಮ ತಿರುಗದು ಬರ್ತಾ ಬದ್ರಿಡ ಪಂಡೆ ಅಮ್ಮ ಈರ ದಾನೆ ಅಮ್ಮ ಒಂಜಿ ಕುಲದಪ್ಪು ಮುಟ್ನಕ ಮಲ್ಪುವಾರು ಅವ ಏನಂತ ತುಯಿ ಬೆಟ್ಟಿಗೆ ರಶ್ಮಿಲ ಅಮ್ಮಲ ಅದೇ ತರ ಒಂಜಿ ಕುಲದಪ್ಪು ಮುಟ್ಲಕ ಅಲ್ಪೆ ಮುಟ್ಲೇನು ಕುಣದು ಹೋಲಾಡ ಒಂಜಿ ಎಟ್ಟೆ ಜೋಸೆರಡು ನೂಲು ಕಟ್ಟವಡು ಬಾವ ಬಣ್ಣಿ ಲೆಕ್ಕ ಈರೆಗ್ಲೊಂಜಿ ಹುಡುಗಿರ ಕೊಣ ಇದೆ ಕೊಣಪ್ಪ ಇತ್ತೆ ಬಾವ ಅವು ಇತ್ತೆ ಬೊಚ್ಚಿಗೆ ಬುಕ್ಕ ಬರುಳಿಗೆ ಇಲ್ಲೇ ಅಂಡ ನಿಕ್ಕಲಿನ ಮದುವೆದ ಲೆಕ್ಕಾಡು ಎನ್ನೊಂದು ಸಾಹಿತ್ಯಮಯವನ ಪದ ಉಂಟು ಐಕೆ ನಿಕ್ಕಲು ಬಲೆ ಒಟ್ಟಿಗೆ ಕುಲ್ಲೆ ರಶ್ಮಿ ಒಂಚೂರು ಅಮ್ಮ ಒಂಚೂರು ಎದುರು ಬಲೆ ಅಮ್ಮ ಕುಲ್ಲೆ ಬಾ ಕುಲ್ಲೆ ಬಲ್ಲ ರಶ್ಮಿ ರಾಮೆ ಪಟ್ಟಾಭಿಷೇಕ ಕೊರ್ಲಾಗ ಸೀತಾದಾನೆ ನೋಡೊಂದು ರಾಮೆ ಸೀತೆ ಒಟ್ಟಿಗೆ ಕುರ್ಲಾಗ ಹನುಮಂತದಾನೆ ಬಾಣ ಮುಚ್ಚನು ಬಲ್ಲ ಇಲ್ಲ ಒಂದು ನನ್ನ ಮುಕ್ಳು ದೂರ ಹೋತ ಬಾಡಿಗೆದ ಬರಂಕುಲು ಓ ದುರ್ಸು ಕದ್ವನಿ
ರಾಕೆಟ್ ಬಲಬೆ ಬಿದ್ದಾಯಿ ಆ ಭದ್ರಣ್ಣೆ ಏ ಮಾತನ್ನು ಎಕಡೆ ಬೇದಾರ ಒಂದು ಎಕಡೆ ಮುರಳಿರ್ ದಿಂಚಿ ಅಕ್ಕಡೆ ಕೇನೋಡು ಏನಿನ ಮಾರೆ ಒಂದು ಈರ್ನ ಬುಡಿದಿಯೇ ಬರೋರಿಗೆ ಸಂಗಡಿ ಹಾಕಲಿಕ್ಕೆ ಈರು ಕುಲ್ಲೆ ಬಾ ಈರು ಕುಲ್ಲೆ ಅಟ್ಲಾಗೆ ಮರಳು ಯಾನು ಪರ್ತದ ಅನ್ನ ಪಾತ್ರೆ ಸೀರಿಯಸ್ಗೆ ತೊಂದ ಮಾರಿಲು ನಿಂದ ಅಧಿಕ ಪ್ರಸಂಗ ಪಾತ್ರೆ ರತ್ತ ಮೇಲೆ ಇತ್ತನ ಬಾವೆ ಮದುವೆದಲ್ಲ ಕಡ್ರೆ ಅಷ್ಟಿಗೆ ಅರ್ಧ ಕೆಜಿ ಬಂಗಾರ ಮಾಲ್ಪ ಒಂದಲ್ಲರಿಗೆ ಅಂದ ಅಂಚ ಐತಲೆ ಕಡ್ನಿಕ್ಲೆ ಪಾರ್ಟಿ ಉಂಡು ನಿಂಗೆರೆ ಓದು ಬೋಡ್ತನಾತ್ ಮುಂಕುಂಟ ತಿಂಜಲೆ ಬಂಜಿ ಪುಡಾಯಿ ನೆಟ ನಿಂಗಲೆ ಐಕ್ಲೆ ಎತ್ತನ ಲೆಪ್ಪು ಅಪ್ಪ ಓ ಕಾಂತು ಅಲ್ಲ ಮದುವೆದ ಲೆಕ್ಕ ಪಾರ್ಟಿ ಬಲೆ ಬಲೆ ಬರೋಂಡು ಮೂಕುಂಟ ಬರೋಂಡು ಬಲೆ 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 ಮದುವೆದ ಲೆಕ್ಕದು ಪಾರ್ಟಿ ಮೂಕುಂಟ ಬರೋಂಡಿಗೆ ಗಂಗಸರೊಂದಿಗೆ ಇತ್ತೆ ಉಪ್ಪು ಅರಿಪಾಡ್ಯಾತೆ ಅದೇ ತುಂಬ ನುಂಗರ ಬಾಬದ ಅಪ್ಪ ಬತ್ತೆ ಎಲ್ಲ ಕಂಜನ ತಿಂದಡ ಬಂದಿರ್ದಲ್ಲ ಪುಂಚಲಕ್ಕಂದು ಇತ್ತೆ ಗಮನೊಂದಿಗೆ ಗಮ್ಮತ್ತುಂಟು ಮುಂದಲೆ ಒಂಚೂರು ಫಸ್ಟ್ಗೆ ಅನ್ನ ಸಾಹಿತ್ಯಮಯನ ಪದ ಉಂಡು ಐಕ್ಯನಿಕ್ಲೇನ ನಲಿಕೆ ಆವಡು ಮೂಲು ಎನ್ನ ಮಧ್ಯ ಅಲ್ಲ ಹಾ ಎಂಚಪ್ಪ ಈರ್ನ ಬದ್ದಿ ಎಂಚಪ್ಪ ಬಾಳ್ಬೋಕುಂಡಪ್ಪ ಎಂಚ ರಾವೋ ರಾವು ಪೊರಂಗೋ ರಾಯರೇ ತಿರುಜೆ ಇವ್ರದಾನೆ ಕಂಡದ ನೇಚದ ಕಂಡಾಡುಲ್ಲಾರಿ ಅಡಪಯ್ಯಲೆ ಅನೇ ನೇಚದ ಕಂಡಾಡುಲ್ಲಾರ ಅಂದು ಮೇಜಿನ ಸಾಧಾರಣ ಅಲ್ಪಡ ಗಾನೆ ಮೇಜಿನ ಬಂದದ ನೀವು ಗಾನೆ ಎದೇನೆ ಕಂಡಡು ಮಣ್ಣು ಪುರ್ಚಿದು ಆ ಬುಲೆ ಬೋ ಅಂಚ ಬೆನ್ನ ರಾಟು ನುಪ್ಪುನ್ ಬೋ ಇಜ್ಜಿನ ಮಣ್ಣಿನ್ ಬೋ ಎನ್ನ ಸಾಹಿತ್ಯಮಯನ ಪದಗ ನಿಕ್ಲೇನ ನಲಿಕೆ ಶುರು ಮಾಡ್ಲೇಬೇ ಆಗ್ಲಿ ಓ ಅರೆ ಕೇಳಲೆ ಪಲ್ಲವಿಲು ನಾಡಲೆ ಚರಣಕ ಪಾಗಲೆ ಕವಿತೆಗಳ ಪತ್ತಲೆ ಸಾಹಿತ್ಯದ ಶಬ್ದಗಳು ಸ್ವರಗಳ ನಾಟಕ ಅನ್ನಟುಗೆ ಬತ್ತಂಡು ಕಥೆಲೆ ಮದುವೆ ಆಂಡಿಗೆ ವ್ಯಥೆಲೆ ಮದುವೆ ಅರೆ ಕೇಳಲೆ ಪಲ್ಲವಿಲು ನಾಡಲೆ ಚರಣಕ ಪಾಗಲೆ ಕವಿತೆಗಳ ಪತ್ತಲೆ ಮದುವೆ ಆಯೆ ದೂರಾಯೆ ಆಸ್ತಿ ಮಾತ್ರ ಮದಪಾಯೆ ಅಲೆನ ಕಥೆನೆ ಬರೆಪಾಯೆ ಇದಿಗು ದುಃಖದ ಸುದ್ದಿ ಅಣ್ಣಗ ಅವ್ವನೆ ಬುದ್ಧಿ ಆಲಿದ್ದು ನಗ ಪೆದ್ದಿ ಮಂಡಡಿ ಸತ್ಯ ಪೂರ ಸುಳ್ಳುಗೆ ಅವೇ ಅಣ್ಣಗು ಸ್ವರ್ಗಗೆ ಹುಡುಗಿರೊಂದಿಗೆ ನಾವು ತುಂಬೋಡ ಓಯ್ ಬಲೆ ಗ್ಯಾಸ್ ದಾಂಡೆ ಪುರಾಂಡಿಯಾ ಈ ಬಗ ಅದು ಎದುಗುದಾಯ ಬಾಯಿ ಸೀತಾ ಮಿಂತು ಬೋರ ನೀ ನಂಗಿ ಕಣ್ಣು ಬುಳಾರ ಬುಜಿ ಇಳುದಿಲ್ಲ ಪುಗೆ ಮರೇದಿ ಏರು ನಾವು ಇಲ್ಲಿ ಬುಡ ಬಕ್ಕೆ ಮಸ್ತ್ ಖುಷಿ ಅನ್ಭವ ಅಂಚೆ ಮಾತಿಗೆ ಏನೆಲ್ಲ ಕೊಡಿ ಸರಿ ಅಂಚೆನಿ ಸಂಪ್ರದಾಯ ಪ್ರಕಾರ ತುಂಬ ಹಿರಿಯ ಕಲ್ಲೆ ನಿಂಚಿ ಬತ್ತಿನ ಬಾವೇಂಚಿ ನನಗೆ ದಾದನ ಮದುವೆ ದಾನಿ ಹುಡುಗಿರೆ ದಿಪ್ಪನು ಒಂದಿಲ್ಲ ಪಾಠ ಕ್ರಮಗೆ ಅಂಚೆ ಇನ್ನ ದಾದನ ಒಂಜಿ ಸ್ಪೆಷಲ್ ಬರೋದಿಲ್ಲ ತುಗ ಮದುವೆ ದಾನಿ ಅನ್ನೋ ದಾದನ ತೋರಿಯತೆ ಸರಿ ಪಾರ್ಟಿ ಬಲೆ ಮಮ್ಮಿ ಅಮ್ಮ
ಲಕ್ಷ್ಮಿ ಕುರ್ಚಿ ಬಾವ ಎಲ್ಲ ಒಟ್ಟಿಗೆ ಬರ್ತದ ಏನ್ ಕೊಂಚೂರು ಪಾತ್ರೆ ಉಂಡಾಡ ಸರಿ ಅಮ್ಮ ಬಣ್ಣಗ ಬ್ಯಾಂಕ್ ಕಾಸು ಡ್ರಾಮ್ ಅಂತ ಬದಾಲಿ ಎಂಕ್ ಖರ್ಚಿಗೆ ಕಾಸ ಹೊಡು ಅನ್ನನೇ ಎಂಚಬೆ ಎಂಚಾಂಡು ಅರೆ ಎನ್ನ ಅಂತ್ಯ ಮಾಡ್ತದ ನಿನ್ನ ತಂಗಡಿನ ಆತ್ಮಕ್ಕೆ ಶಾಂತಿ ಗುಣ ರೆಕ್ಕಿದಾಡದ ವೀರ ಪುರುಷ ನಿನ್ನ ತಂಗಡಿನ ನಗ್ನ ಚಿತ್ರನ ಮೊಬೈಲ್ ಶೂಟ್ ಮಾಡ್ತದ ಇಡೀ ಚಿನ್ನ ದೋಸ್ತಿಯಲ್ಲೇ ಕಡಪುದನೆ ಯಾನೆಂಬೆ ವೀರು ನಿಕ್ ಅಂಡ ಒಂಜಿನ ಎಂಬುದಿಲ್ಲ ಇತ್ತ ಎಂಡ ನಗ್ನ ಚಿತ್ರ ಇಚ್ಚಿ ದಾಯಬನ ನಿನ್ನ ತಂಗಡಿನ ಆನಿ ಕಾಟದ ಎಪ್ಪುಂಟು ತೂತಗೊಲ್ಲಿ ದೀನಗನೆ ಅವನು ತುದೆಕ್ಕದಾಗ್ತದೆ ಈ ಪಾತ್ರೆ ಹೋದು ಪಂಪನ ಪನಬೆ ಯಾರಿಗೆ ಹೆಚ್ಚಿನ ಏನೆಂದು ನಿಕ್ಕದುಂಬೆ ಬೇರಿದನು ಈತನೇಟ ನಿನ್ನ ತಂಗಡಿನ ದುರಂತ ಅಂತ್ಯಗೂ ಕಾರಣ ಯಾನೆ ಎಂದು ಪಂಡದ್ದು ಅತ್ತ ಯಾನೇ ಅವು ನಾನಾ ನಿನ್ನ ಮೋಗೆ ಜೋಸ್ತಿ ಆ ನವೀನನ ದುರಂತ ಅಂತ್ಯ ಎನ್ನೆಂದೇ ಆಗ್ಬಿಡುವೆ ಏನು ಹೋದಾಡ ಸುಬ್ಬೆ ತಿರುಗಾಡ ಗೊತ್ತುನತ್ತ ಎನ್ನ ವಾಕ್ ಚಾತುರ್ಯ ಒಗ್ಗನಿಕ್ಲಿನ ಫ್ರೆಂಡ್ಶಿಪ್ಗೂ ಪುಳಿ ನಾನೇ ಹೊಂಡ ಏನಾದ್ರು ದೋನು ಅತ್ತ ಇಕ್ಕಿ ಎನ್ನ ತಂಗಡಿಯ ಹೋಳಿದ್ರೆ ಈ ಎಟ್ಟೆ ಪೂಜ ಈ ನೆತ್ತರಿಗೆ ಹತ್ತದು ಸೈಪ ಕೈಯೋದೇ ಇತ್ತಿಲ್ಲ ಇನ್ನ ನಿಂಚನೆ ಬಿಡೆ ಸೈಪೇರೆಂದು ಯಾವ ತೋನು ಲಾರಿ ಪಂಚಾಯತ್ ನತ್ಯ ನಿನ್ನನ್ನು ತೂದು ಎನ್ನ ಬ್ರೇಕ್ ಲಾರಿ ಮುಕ್ತಾಯಿನಿ ತಾಯಿ ಗೊತ್ತಣ್ಣ ನಿನ್ನ ಮಗನ ಮದುವೆ ಏಪಂದು ನಾಡ್ದು ಬರ್ತದೆ ಆನಿ ಬರ್ತದೆ ಆ ಮದುವೆ ಉಂಟೋ ನಾವು ಈ ಶೇಷಗಿರಿ ಕಮಲ ವಿಷಯನೇ ಅತ್ತೆ ಈ ಶೇಷಗಿರಿಗೆ ದಾದ ಲಾಭ ಅವರಿಗೆ ಕೊಡೆ ಲಾರಿದ ಟಾಪ್ ಜೊತೆ ಒಂದು ಆಲೋಚನೆ ಮಾಡ್ತೆ ಒಂದು ಐಡಿಯಾ ಬರ್ತದೆ ಆನಿಯನ್ನು ಮರ್ಯಾದೆ ತೆಗಿಡ್ತ ನಿನ್ನ ವೀಕ್ನೆಸ್ ಒಂದು ಬೈದೆ ಕುರ್ಬನ ಅತ್ತ ಎನ್ನ ಕಟ್ಟಿ ಪಡೆದಿದ್ದ ಸೈಪನ ಸರಿಯ ಇಂಗ ಏಪನೆ ತಯಾರಾಗ್ತದೆ ಅಡೆ ಕೇರ್ಪನೆ ಯೋಗ್ಯತೆ ವೀರೆಗಿಚ್ಚಿ ತುಲೆ ಈ ನನ್ನ ಎನ್ನ ಆಸ್ತಿ ಮಿತ್ ಕಣದಿ ಓರ್ಚಿ ಎನ್ನ ಆಸ್ತಿನ ಪಾಲ್ ಮಂತದೆ ಎನ್ನ ರಡ್ಡಿ ಜೋಕ್ಲೆಗ್ಲ ಪಟ್ಟದಾಗ್ತೇನೆ ಎನ್ನ ಮಗೆ ಬಂದ್ರೆ ಅವನ ಮಾತ ಮುಟ್ಟುತ್ತಿದ್ದೆ ನನ್ನ ಈ ಒಂದು ಇಲ್ಲಿ ಎನ್ನ ಮಗಳ ರಶ್ಮಿನ ಪುದರಗಾಗ್ತೇನೆ ಬಲ್ಲಂತೆ ಮಗನುಂಡತ ಐದು ಕೊರು ನಿನ್ನ ಸುದ್ದಿಗೆ ಬರ ಅವು ಸಾಧಿ ಈ ತುಂಗ ಜೋಡಿ ಪುಡಿ ಪಂಡ ಅವು ಎನ್ನ ಮಗಳ ರಶ್ಮಿ ದಾತ್ರ ಅಲ್ಲಾಸ್ತಿ ನೀರು ಕುಡಿ ಎನ್ನ ಮಗೆ ಭದ್ರ ಕೆಂಡಲ ಕೊರೆಯ ಗಡ್ಡಿ ಪಟ್ಟದ್ದು ಕೆಲ ಪಡ್ಚಿ ನಿಕ್ಕು ನಿನ್ನ ಮಗಳದ ಭಾರಿ ಬೋಕೆ ಅಂತ ಇಪ್ಪು ತಾಯೇ ಬಗೆ ಕೈಪತ್ತಿ ಕಂಡನ ಮಗಲು ಪತ್ತಿ ಮಿಂಡನ ಕರೆಮಲಿ ಕಡೆದಲ್ಲಿ ಪಂಚಿನ ಒಂದೇ ಕಾರಣ ಈ ಕಡೆ ಮರ್ಯಾದೆ ಕೊಟ್ಟು ಪಾತ್ರೆ ಈ ಗಿಡ ದಾದ ಮಾಡ್ತಾ
ನಿನ್ನ ಮಗನ ಮದ್ವೆ ಇಂಚ ಮದ್ವೆ ಯಾವ್ದು ತೂಪೆ ಅವ ಆನಿ ಆನಿ ನಿನ್ನ ಮದ್ವೆ ನಿನ್ನ ಮೋನದ ಅತ್ಯ ನಿನ್ನ ಬೆತ್ತಳಿ ಗುಣ ಆಸ್ತಿ ಅಂತಸ್ತರು ತೂದು ಅವು ಗೊತ್ತಾದ ಜನನಿಗೆ ಇರ್ತ ಅತ ದುಃಖ ದುಃಖ ಈ ಆಸ್ತಿ ಈ ಇಲ್ಲು ಈ ಶೇಷಗಿರಿಗೆ ತಿಕ್ಕಂಡ ಓಡೆ ಹೋಗುಳುಂದು பொப்ப என்ற இருந்து இனி துயர்மா சேவான ஜெரக்சியான ಈರ್ನ ಕಂಟೆಲ್ ಬರ್ತದ ಈರೆಗ ಹಾಕನಾಗ ವಿದಯ್ ಬೈದ್ವೆ ಮಾಂಡ ಯಾನ್ ವಿದಯ್ ಬಂದಾಗ ಎಲ್ಲ ಕೆಬಿ ಕೊಂಚ ಡೈಲಾಗ್ ಕೂರ್ಲು ಈ ಆಸ್ತಿನ ರಶ್ಮಿಗೆ ತಂದ ಎಲ್ಲ ಬಗೆ ಭದ್ರಗಳ ಕೊರೆ ಬಂದ ಹೇಗೆ ಅಮ್ಮ ಎನ್ನಲ್ಲ ಕನೆ ಹರ್ಲ ರಶ್ಮಿನ ಮತ್ಮನ ಉಂಟಾರ ಕೊಡಿ ಕಾರಣ ಉಂಟದೇರು ಅವಳು ಹೋನಾಗ ಎರಡ ಕಾಸು ಡ್ರಾಮಂದು ಬಲೆ ಮಾಡಿದ್ದೆ ಬತ್ತ ಬತ್ತ ಅಮ್ಮ ಬಂಡ ಅಮ್ಮ ಕೊಡಿ ರಾಯಿಗ ಬತ್ತಿ ನಮಗೆ ಅಪ್ಪಿಗೆ ಆಸರವೇ ಪಂಪೆ ಅಡ ಅಪ್ಪಿಗೆ ಹಾಕು ನಿನ್ನ ತುದು ಕುಲಿ ತೆಂಗಿದ ಕುಲಿಯತ್ತ ಮಗ ಈ ತುಂಗದ ಸೈಯರಿ ನನ್ನ ಸಾವು ಬರಡು ಪಡೆದಿಚ್ಚಿ ಏಪಿ ಯಾನಿ ನನ್ನ ಬೆಕ್ಕಿನ ಅದಕ್ಕೆ ನೀ ಯಾನು ನರಕ ಸೇರ್ತಾ ಇತ್ತು ಮಲೇಚಿ ಮಗ ಮಲೇಚಿ ಹೆಂಗಿ ಹೆಂಚಿನ ಬಡಲ್ಲ ಕಷ್ಟಕ್ಕರು ಯಾನವಿನ ಅನುಭವಿಸರಿ ಅದ ಏನನ್ನು ನಿನ್ನ ನಮ್ಮದು ಬರ್ತಿ ನಾ ಬಾಲೆ ರಶ್ಮಿನ ಮಾತ್ರ ನಾಲ ಬಂಗ ಕೊರಡ್ತಿ ಅಲೆ ನವಿ ನನ್ನ ಮದ್ಮೇದು ಸುಕೋಟಿ ಪಡೆ ಅನ್ನ ಬಾಳ್ಮೆನೆ ಯಾನೇ ಹಾಳು ಮಲ್ತಿದೆ ಅನ್ನ ಬಾಳೆ ನನ್ನ ಬಂಗಾರ ಮಲ್ಪರೆ ಕೊಂಚ ಅವಕಾಶ ಕೊರು ಮಗ ಎಲ್ಲಿಯ ಮುಳ್ಳು ನಾಚಿಕೆ ಮುಳ್ಳು ಕಂತನ ಬಾ ಆಯ್ಕ ಅಮ್ಮನ ಒಂದೇ ಚಡ ಅವ ನಿತ್ಯನದ ಕೊಡಿಗಿನ ಸಪ್ಪಿಗೆ ಹಾಕು ಹಾ ಪಂಡಿಲಕ್ಕ ಬಾವ್ ಇರೊಟ್ಟಿಗೆ ಆ ಬಾಡಿಗೆದ ಬರಂಕುಲ್ ಬರ್ತಿರ್ತ ದೂರ ಬೋತಾ ಐಕುಲ್ ಬರುವ ಒಂದು ಸಾರ ಆಗಿದ್ದು ಒಂದು ಏಕರ್ ಬಾರ್ ಕುಗ್ಗುದ ಎಂಗುಲ್ ಬೀರ ಬಂದಾಗ ಬಾರ್ ಅಡಿಮೇಲ ಅಂತ ಅಚ್ಚ ಅಮ್ಮಗೆ ಹೋಟೆಲ್ ಓನ ಸಾಕ ದಾರ್ಲ ಬೇಗ ಬರ್ತದೆ ತುಂಬತ್ತೀರಿ ಪ್ರದೀಪ್ ಅಲ್ಲಿ ಹಾ ಪ್ರದೀಪು ಆನ ತಂಗಡಿನ ಧೈರ್ಯ ಪತ ಬರ್ತಾನೆ ಅಂತೆ ಅಂದ ಪಂಡಿಲಕ್ಕ ಎಂಕಿನಿ ಇರ್ಮಲ ಕಡೆ ಪಾರ್ಟಿ ಅವಡು ಬರ್ಕ ಬಾವ ಅಲ್ಲ ಈ ಸಂತೆಯಲ್ಲಿ ಬರ್ಪಿನ ತುಳಿ ಬಂಜರ ಉಂಡಿನ ಮಾತ್ರ ಎಲ್ಲದ ಖರ್ಚಿಗೆ ಕೈಲ ಗೊತ್ತಾ ವಾ ಪರಿಮಳಮೆ ಕಜಿಪು ಅವು ಎಡತ ಕೈ ಅತಿ ವಾ ಎಡತ ಕೈ ಕಜಿಪುಟ ಪರಿಮಳ ಮನಸ ತಂಡಾಸ ಮೀನು ಪಾರೆ ಹೆಕ್ಕಿ ಬೈಬೇಡಿ ಹೆಚ್ಚಿನ ಅವಸ್ಥೆ ನಮ್ಮರೆ ನನ್ನ ಅವನು ಹೆಚ್ಚಿನ ಅಡಿ ಮೇಲೆ ಮಲ್ತು ಮಾಡಿದ್ರೆ ಏರೇ ಗೊತ್ತು ಸರಿ ಬಾವ ಮಾತೇರೆ ಪಾರ್ಟಿ ಕೊಡ್ತಾನೆ ಅಂದ್ರೆ ಅವ್ರ ಪಾರ್ಟಿ ಹಾಕೊಡ್ಪೆ ಪ್ರದೀಪ್ ಅವಲಿ ತಿಪ್ಪೆ ಬಲೆ ಪೈ ಹೋಯ್ ಬರ್ತಾರೆ ನಾನು ಬಣ್ಣನೆ ಕುಂಡತ ಆಸ್ತಿ ಎನ್ನ ಪುದಾರ್ಗೆ ಬರಡು ನಮ್ಮ ಜೀವನದ ಕತೆ ಅಂದೇ ಚೆನ್ನಮ್ಮ ನೀನು ಮಿತ್ರ ಗುಳ್ಳೆದಲ್ಲಿ ನಾವು ಬದುಕೊಂದಿಲ್ಲ ಕುರ್ಚಮ್ಮ ಈಗ ಗುಡಂಚಿ ಮದ್ವೆ ಕೊಡ್ಚಿ ಆಸ್ತಿಲ ಕೊಡ್ಚಿ ಅದೇ ಮಾತು ನೀನು ಮಗಕ್ಕೆ ಕೊಡ್ಲಮ್ಮ ಈರು ನಮ್ಮ ಈರಿನ ಭಾಗ ಬಂದು ಅದೇನಾ ಪಲೆ ಎತ್ತು ಕೈ ಪತ್ತಿರ ಕಂಡರೆ ಬಂದು ಈ ಮಾತೆಲ್ಲ ಮಗನಿಗೆ ಅವಕಾಶ ಬಂದು ಕೊಡ್ಲಮ್ಮ ಸೈತಡಲ ಮಲ್ಲೆಜಿ
ಅಮ್ಮ ನಾನು ಈ ಪ್ರಶ್ನೆ ಕೇಳುವೆ ಎಂಕ್ ಸತ್ಯ ಮಲ್ಲೆ ಅಮ್ಮ ದಾದಮ್ಮಕ್ಕೆ ಸತ್ಯ ಭದ್ರೆಯರಿಗೆ ದಾನೆ ಉಂಟು ಏನ ಮಗಿ ದೈಗೆ ರಶ್ಮಿ ದಾನೆ ಉಂಟು ಏನ ಮಗಲೇ ತಾಯಿ ಕೇಂಡ ಅಮ್ಮ ಎರಡು ಸತ್ಯ ಮಲ್ಲೆ ಅಮ್ಮ ಯಾರ ಈಗ ಮಗೆ ಹೋಗಿ ಬಂದಿದ್ದು ಎರಡು ಸತ್ಯ ಮಲ್ಲೆ ಹೇಗೆಂದು ಬಂದ ಎನ್ನ ತಂಗಡಿನ ದುರಂತ ಅಂತ್ಯಗೂ ಈಗ ನಮಗೆ ಭದ್ರ ಕಾರಣ ಹೇಗೆ ಸಲದು ರಶ್ಮಿನ ಬಾಳು ಹಾಳವರ ಬಲ್ಲೆಮ್ಮ ಹಾಳವರ ಬಲ್ಲಿ ಎನ್ನ ನವೀನರ ಬಂದಿದೆ ಯಾರು ರಶ್ಮಿನ ಮತ್ತೇನು ಮುಕ್ತಾವುಜಿ ಸತ್ಯ ಬಂದಿದೆ ಈ ಸತ್ಯ ಬಂಪುಜರಮ್ಮ ಈ ಸತ್ಯ ಬಂಪುಜರು ಭದ್ರೆಲ್ಲ ರಶ್ಮಿಲ ತಗೆ ತಂಗಡಿ ಅತ್ತೆ ಕುತ್ಕೊಂಡು ಅಕ್ಲೆ ಕಣ್ಣನ್ನು ಬಿಡದಿ ಕತ್ತಿ ಬಜ್ಜೆ ದೀದಿ ಬರೆಯೇ ಪೊನ್ನ ಆಕತೆ ತುಂಗಭದ್ರ 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 ಓ ಭಗವಂತ ಎನ್ನ ಕುಟುಂಬನ ದಾಯಕರಂಚಯ ಓ ಕದನೀಶ್ವರ ಎನ್ನ ಕುಟುಂಬನ ಲಗಾಡಿದೆತ್ತ ಎನ್ನ ಈ ಕಷ್ಟನ ಕೇಳಿದ್ರೆ ಏರ್ಲಿದ್ದಲ್ಲ ರಶ್ಮಿಯಕ್ಕ ಓ ರಶ್ಮಿಯಕ್ಕ ಮಲೆ ಬಿದೆ ಮಲೆ ರಶ್ಮಿಯಕ್ಕ ಗಾದ ಬಂಪುನಿ ಅಕ್ಕ ಎಂಕ್ಲೆ ಗುಂಜಿ ಬ್ರಹ್ಮಕಲಸ ಬೊಕ್ಕ ಜಾತ್ರದ ಕಾಂಟ್ರಾಕ್ಟ್ ತೆಗೆದಿತ್ತಲಿ ಕದನಿ ಬೊಕ್ಕ ಗರ್ನ ಅಂತ ಅಂಚ ಅಲ್ಪ ಬಂದಿದ್ದರಿಗೆ ದೇವರನ್ನ ಬಲಿ ಬಿದ್ದಾಡ್ನಾಗ ಹೊರನೆ ಐನಿ ಕದನಿ ಪುಡ ಹೊಡೊಂದು ಎಲ್ಲ ಮೆಗ್ಗಿವ್ಲೆತ್ತ ಕಾಂತು ಆ ಎನ್ನ ಅಪ್ಪನ ಹೆಲ್ಪ್ ಬಂದ್ಲೆತ್ತ ಹೋತು ಅಪ್ಪೆಗೆ ಓಲು ಕಂಟ್ರಿ ಮಾತಿಕದಂದು ಗೊತ್ತಿಜಿ ಕಟ್ಟಿ ಗೀರ್ದು ಬೀಡಿ ಹೋಯ್ತೀನಿ ಕದನಿ ಒಂಜಿ ಡಿಮ್ಮು 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 ಒಂದು ಪುಡಾದಿಂಡು ಅಲ್ಲೇ ಅಗ್ಲೊಂಜಿ ಬರ್ಪನ ಪೊರ್ಲು ತೂಲೆ ಒಂದು ಭದ್ರಣ್ಣೆ ಮುರನಂಜಿ ಡೈಲಾಗ್ ಪಂಡಿತ ಎನ್ನ ಬುಡದಿಯ ಎಂಕ ತಂಗಡಿ ಅಪ್ಪಲ್ಲಿ ಆಯ್ತಾ ಅರ್ಥದಾದೆ ಅಕ್ಕ ಆಯ್ತಾ ಅಂತ ಓ ನಿನ್ನ ಕದರಿಗೆ ಸೂಪೂರ್ಣ ಮಾತ್ರ ಕೊಡೋನು ಅಂದೆ ಅಂಚನೆ ಅಧಿಕ ಪ್ರಸಂಗ ಈ ಜಾಲ್ಡ್ ಮಂತಣ ತೋರ್ತು ಪಿದಾಯಿ ಮಾಡುವ ಅಡಪುಲಾಯಿ ಅದೇ ಮುಂದೋಗು ಗಂಟಿಗೆ ಕಾಸಿಟ್ಟು ಕಾಸು ಕೊಡು ಕಾಸಿಚ್ಚದ ಎಂಟಿಂಟ ಖರ್ಚಿಗೆ ಕಾಸು ಕೊಡು ಕಾಸು ಕೊಡು ಎಂತ ಕಾಸು ಇಚ್ಚಿ ಬಂದತಿ ಇಕ್ಕಿ ಆಸ್ತಿಲ ಮುಚ್ಚಿ ಅಂತಸ್ಲ ಮುಚ್ಚಿ ಇಕ್ಕಿ ಮಕ್ಕಳ ಮುಚ್ಚಿ ಮಾತಲ್ಲ ಈ ನಾಪ್ಪನ ಒತ್ತೆಗೋಸ್ಕರ ನೀನು ಮಾತು ಮಲ್ತದಿಲ್ಲ ಆಸ್ತಿ ಅವಿ ನಾನು ನಿನಗೆ ಬರಲ್ಲ ಪ್ರಯತ್ನ ಬರ್ಪೆ ಈ ಪ್ರಯತ್ನ ಅನಿಜಿಂಚಿ ಬರೋದಿಲ್ಲ ಸಫಲತೆ ಒಲ್ಲದಿಕ್ಕಿಂಚು ಉರ್ಜಿ ಆಸ್ತಿ ನಿನ್ನ ಪುದಾರಡೆ ಏರ್ಪಾಡು ಭಯಪನ ಆಸ್ತಿನ ಒತ್ತಾಡಿ ಎನ್ನ ಪುದಾರಡು ಮರೆಪಾಂಡ ನಿನ್ನ ಮಾಮಿ ಎನ್ನ ಅಪ್ಪೆಗ ಹಾರ್ಟ್ ಅಟ್ಯಾಕ್ ಆವು ಒಗ್ಗ ಈಲ ನವಿನಲ್ಲ ಸೇರೊಂದು ಏನನ್ನು ಮೂಲೆ ಗುಂಪು ಮಲ್ಪಾರು ಐದು ಬೋಡದ ಆಸ್ತಿ ನಿನ್ನೊಡನೆ ಇಟ್ಕೊಡು ಇಲ್ಲ ಆಸ್ತಿ ಬದುಕನು ಮಲಗಿದಾಗ ಹಾಕೊಂಡೆ
ಕಾಪಿದಲ್ಲಿ ಕೆರ್ಪನ ಓ ನಿನ್ನ ತಂಕ ತಾಕತ್ತು ತುಲ ನಿನ್ನ ಅಪ್ಪ ಎದುರು ಬೈದರೆ ಬಲ ಹೆಂಗಾಕೆ ಆ ಕೆರೆ ಹಾಕುದಿಲ್ಲ ಎಲು ಮುನ್ನು ಕುಂಬಾತನ ಒಂದೇ ಪೆಟ್ಟಿಗೆ ಗೊಡಕ್ಕದ ಬಂಡವ್ರನ ಯಾನು ಧರ್ಮಗು ಜೈದ ನುಪ್ಪು ನೋಡತ್ತ ಕಂಡೋಲ್ಲ ಚೆಂಡೆಲ್ಲ ಒಟ್ಟಿಗೂ ದಂಡೊಡ್ಸಿ ತಾಂಕಡ ದಾದಾಪುನ್ ತೂಪೆ ಒಂಬರ ಬಿರಲ್ದ ಉಗುರು ಪೋವನ್ ತೂಪೇನ ಇಂಕಿಂತ ಕಾಸು ಕೊಡು ಖರ್ಚಿಗೆ ಮಲ್ಕಿನೊಟ್ಟಿಗೆ ಅಲೆಗೆ ಮದಿಮೆ ಆಲೆನ ಮದಿಮೆ ಆದ ಬುಕ್ಕಲ ಆಲೆ ಎಂಕ ಕಾಸು ಕೊರೊಂದೇ ಇಪ್ಪೋಡು ಆನ ಆಸ್ತಿನ ಇಂಚಾಲ ಉಲಾಯಿ ಪಾಡ್ದು ಅವೆಲ್ಲ ಇಂಕೆ ಕೊರಡು ಇಲ್ಲಿ ಭದ್ರನ ನಿರ್ಣಯ ಎಂಕಿಂತ ಕಾಸು ಕೊಡು ಕಾಸು ಕೊಡ್ಲೆ ಈ ಜಾಲಡಿ ಕೆಲೆಪನೆಗೆ ಗೊತ್ತಾಡಿ ಈ ಬೈದನಿ ಕಾಸು ತಿಂದನು ಥ್ಯಾಂಕ್ ಯು ಅಮ್ಮ ಇಂಚನೆ ಈ ಡ್ಯಾನ್ಸ್ ಬಂದ್ನ ಶಬ್ದನ ಗಳಿಗೆ ರಿಪೀಟ್ ಮಲ್ಪಲೆ ಯಾನ ಬರ್ಪೆ ಏನಿರು ಗಳಿಗೆ ಇಡೆ ಬರೋದಿಲ್ಲರು ನಾನಾ ಬರೋಂದೇ ಇಪ್ಪರಲ್ಲ ಗೊತ್ತೊಂದು ಈರ್ನಲ ಎನ್ನಲ ನಿರ್ಣಯ ಒಂದೇ ಆಸ್ತಿ ರಶ್ಮಿನ ಮದ್ದ ಉಂಟವನ ಇಬ್ಬರ ಜಗಳಡು ಮೂರನೇವನಾಗ ಆದಾಯ ಆಂಡ್ಲ ಮಲ್ಲತ್ತು ನಾಲ್ಕು ಪೋವಲ್ಲೆ ಕತುವಲ್ಲೆ ಎನ್ನ ಪರಿಚಯ ಇತ್ತೇಗೆ ಪುಸ್ತೋತಿಜ್ಜಿ ಬುಕ್ಕ ಪಟ್ಟೋನ ఆయన దూరగలే కొత్తండి ఆయన నಮಗೆ భద్రంది ఆయన మూలిద పరిచయ ఆయన డైలాగ్ ఎండగా ಎಂಕ್ ఆయనే ನಮಗೆ ಭದ್ರೆ ಅಂತ ಹೋದುಂಟು ఆయన ನಮಗೆ ಭದ್ರೆ ತುಂಗಭದ್ರ ಟೈಟಲ್ ಸೂಪರ್ ಕಾಮಿಡಿ ಇಚ್ಚಿ ಈ ಸ್ಟೋರಿ ನನ್ನ ಭಯಂಕರ ಆಪುಂಡು ನನ್ನ ಈ ಕಥೆಗಾರೆ ಶೇಷಗಿರಿ ಬರೆಯೋಡು ದಿಂಚಿ ಅವರು ತನ್ನಾತಿಗೆ ಹೋಗ್ಕೊಂಡು ದುಃಖಾಂತಿ ಆಪುಂಡು ದುಃಖಾಂತಿ ಅವರ ಈ ಶೇಷಗಿರಿ ಬುಡೇ ಆಶ್ಚರ್ಯ ದಾದಾನ ಮನೆ ನಿಜ ನಿನ್ನ ಮಗಳೊಟ್ಟಿಗೆ ಸೇರಿದೆ ನಿನ್ನ ಮಗನ ಮದುವೆ ಉಂತ ಬಿಡು ಆಸ್ತಿ 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 ಏನ್ ನಮ್ಮೇದ ಆಸ್ತಿ ಕೈ ಪತ್ತಿನ ಬುಡಿದ ತಾಂಗಿರ ತೀರ ನೀರಿಗೆ ಆಸ್ತಿ ಕೊರಡೆ ಅವೇ ದೊಡ್ಡ ಕೈ ಕಡೆ ಕುಂಟುಗಟ್ಟಿದ್ದು ಒಳ್ಳೆ ಮಾಗದ ಬಟ್ಟೆ ನಟ್ಟಿನಿ ಆಸ್ತಿ ಅಂಗಲಕ್ಕದು ಅವೇನು ಪುಂಡು ಜೋಗನೆ ಜೀವನದ ಹಾಳು ಮಾಡ್ತಾನೆ ಇದ ಜನ್ಮದು ಓ ತಿರುಗಿದ್ದ ಆಸ್ತಿ ಕೂಡ ಇತ್ತೆ ಮುಲ್ತು ಪೋಲೆ ಎಲ್ಲ ಬೆಲೆ ಎನ್ನ ಮಗಳ ರಶ್ಮಿನ ಮದ್ವೆ ಏಪ ಪಡೆದಿ ಯಾನ್ ಪನ್ಪೆ ಮದ್ವೆಗೆ ಬಂದದ್ದು ಮದ್ವೆನ ಉಂಟದು ಎನ್ನ ಮರೆಯ ತೆಪ್ಪುಲೆ ಅದಕ್ಕೆ ಆಸ್ತಿನಿ ಯಾನ್ ದಾರಿ ಮೈತು ಕೊರ್ಪೆ ಚಾಲೆಂಜ್ ಚಾಲೆಂಜ್ ಅಖೇರ್ದ ಈ ಚಾಲೆಂಜ್ ಅಡಿ ಹೀಗಾಗಿ ಚಾಲೆಂಜ್ ಮಾಡ್ಯಾರ ಓಕಾಯ ತೂಕ ಎಲ್ಲದ ಕಂದ ದಾದಾಪುಣಂದು ಯಾನ್ ಲವ್ಲ ಈ ಲವ್ಲ ತೂಕ ಈ ಶೇಷಗಿರಣ ಅನಂಜು ಮೋಣೆ ನಿಕ್ಕು ಎಲ್ಲ ತಜಪವಿ ನಿಕ್ಕು ಎನ್ನ ಮೀಸೆ ಮಣ್ಣಾಪುನ್ನ ಅದು ನಿನ್ನ ತರಸೋಡಿ ಮಣ್ಣಾಪುನ್ನ ಅಂದು ಲಿಪಿನಾಡಿಗೆ ಧರ್ಮ ಭೂಮಿದ ಶಿಲ್ಪಿಯರಿಗೆ ರಶ್ಮಿ
ನನಗೆ ಅರ್ಜೆಂಟ್ ವಿಷಯ ಮಾತಾಡೋಣ. ಯಾನ ವಿಷಯ ಗೊತ್ತಾದೆ ನೀಡೆ ಗೊತ್ತಿ ನಿನ್ನ ಅಮ್ಮನ ಪಂಚಾಂಗದ ಪ್ರಕಾರ ಇಲ್ಲಿ ದಿನ ಇಟ್ಟೆ ನಿನ್ನ ಅಮ್ಮ ಫೋನ್ ಮಾಡ್ತು ಪ್ರದೀಪನ ಬಟ್ಟೆ ಕಳಕುದ್ದು ಬಟ್ಟೆ ಪಾತ್ರೆ ಇರ್ತದೆ ದೇವಸ್ಥಾನದ ಅರೇಂಜ್ಮೆಂಟ್ ಮಾಡ್ತಾರೆ ಪ್ರದೀಪ ಬಟ್ಟೆಯಿಂದ ಚೀಟ್ ಮತ್ತೊಂದು ಮಾರ್ಕೆಟ್ ಹೋಗಿ ಗಾಡಿಗೆ ಅರೇಂಜ್ಮೆಂಟ್ ಮಾಡ್ತು ನೀತೆ ಬರುವೆ ಐನತ್ತು ಬೇಗ ನಮ್ಮ ಮದ್ನೆ ಹೌದು ನಿನ್ನ ಅಮ್ಮಡಲ್ಲ ಬಲ್ಲ ఒక కడ మంతు నన్న మస్తు మంగ ఇల్లదಕ್ಕೆ ಮಾತು ಸುದ್ದಿ ಸೇರಿಪಾದೆ ಅಪ್ಪ ಮನತು ಮಸ್ತ್ ಖುಷಿ ಇರಲಿ ರಿಸೆಪ್ಷನ್ ಮಾತು ಊರುಡೆ ದೀಕಾಂತ ಬಂತೀವಿ ಏ ನಮ್ಮಡ ಬಲ್ಲ ಇದಕ್ಕ ನವೀನ್ ಏನೇನು ಮದ್ಮೆ ಹೊಡ್ತುಂಬು ಏನು ಈ ಸತ್ಯ ಘಟನೆ ಪನ್ನೊಡಿರಿಗು ಈ ಬೊಕ್ಕೆಂದು ಮತ್ತೆ ಐಜಡ ಮಲ್ಲೆಚ್ಚಿ ಆಡಿ ಸತ್ಯ ವಿಷಯ ಪನ್ನೊಡುತ್ತೆ ಎಂಕು ತುಂಬುಂಚಿ ಮನೆ ತೆಪ್ಪೆ ಮನೆ ಮುಕ್ಲೆ ಪಾತೊಂದುಂಡತ್ತ ಓಲಂಡ ದಾದ ಬೆದ ದಾದನಿಯಾ ಎಚ್ಚಿ ಸಾದೆ ಬುಕ್ಕ ಬೊಕ್ಕ ಇದೆ ಮರ್ಯಾದೆ ಪರಮುಕ್ಕು ಏನಾನು ಮಾರ ದಾದ ಬಂಪುನು ನಿನ್ನ ಅಪ್ಪೆಲ್ಲ ಮಿಕ್ಕೆಲ್ಲ ಉಳ್ಳರತ್ತ ಅಕ್ಲೆ ನಿಮ್ಮ ಮುರನಿ ಕದನೆ ಬಡೆ ಬೊಕ್ಕ ಆಸ್ಪತ್ರೆ ತೋದು ಅಡ್ಮಿಟ್ ಮಾಡ್ತಿದ್ದೆ ದಾಲ ಬಂಜಿಗೆ ದಾಲ ತಿನ್ನದ ಕೊನಪೆ ಬಂಡದು ಹೋಟೆಲ್ ಬೈದೆ ಮಾರೆ ಕುಯಪ್ಪು ತುನರ ಅಕ್ಲೆ ಇಜ್ಜೇರಿ ಆಸ್ಪತ್ರೆ ಇಜ್ಜೇರಿ ಯಾರು ನಷ್ಟ ಕಡೆಗೆ ಓಲ್ಲೆ ದೂರ ಬೋತ್ತೇವೆ ಇವಾಗ ಇದ್ರು ಎಲ್ಲಿ ಹೋದ್ರು ಗೊತ್ತಿಲ್ಲ ಅಂತ ಅಂಚ ಪೂರ ನಾರ್ದು ಪೂರ ಆಯ್ತ ಕೈತದ ಇಲ್ಲಡೆ ಪೂರ ಪೋಯ ಫೋನಾಗ ಒಂಜಿ ಇಲ್ಲಡು ಒಂದು ಟಿವಿ ತೋದು ಟಿವಿ ದಾರ ಬಾಸಿ ಗಟ್ಟಾಗ್ಲಿ ಹೆಂಚಿನ ದಾದ ಕುಟುಂಬ ಮೇನಿಗಲ್ಲ ದಾದನ ಮರ ಆಗ್ಲಿಕ್ಕೆ ಮುರಳಿ ಕದನೆ ಪೂರ ಪುಡೇಬೇಕು ಮರಲಕ್ಕೆ ಮಾತೊಂದಿಲ್ಲ ಹಾಕೊಂಡು ದಯಪಟ್ಟ ದೇವಸ್ಥಾನ ಕೆಲವು ಪೂರ ನಿಗಲ್ ಮಾಲ್ದಿನ ಅನಾಚಾರ ಉಳ್ಳತ್ತ ಅವನಿಗೆಲ್ಲ ಕುಟುಂಬ ಪೂರ ಒಟ್ಟುಗಾದ ನಾಗಮಂಡಲ ಮಾಲ್ದಿನ ನಲ ಪರಿಹಾರ ಅಂಚ ದಾರ ಆಯ್ತು ಒಂದು ಲೆತ್ತ ಬೈದಿಲ್ಲ ಬಲ್ಲೇವರ ಧಾರಾವಾಹಿ ಎಂಚೆತ್ತಂడి లక్ష్మీ బారమ్మ బారి చూపును ఒలే ಅಲೆ ಧಾರಾವಾಹಿದ ಅಡ್ವರ್ಟೈಸ್ ಆನಾಗಲೇ ತಬಾಯಿದೆ ಇಂತ ಕೇಳೋದಿಲ್ಲ ಲಕ್ಷ್ಮೀ ಬಾರಮ್ಮ ಸೋಕೊಂಡಿಗೆ ಒಟ್ರ ಸೆಂಕ್ ಮಾರ್ಲಿ ಬಾರಿ ಬಕೊಂಡು ಮಾಡಲಿ ಲಕ್ಷ್ಮಿ ತುಂಗ ನಿಕ್ಕು ಮಾನ್ ಅಪ್ಪೆತ ಬಂದ್ರೆ ನಿಕ್ಕು ಅವೆ ಈ ವಿಷಯ ಇಂಕೆ ಅಪ್ಪನಿಗೆ ಗೊತ್ತು ಅವೇ ನನ್ನ ದೇವಿ ದಾದವರುಂಟು ಈ ಒಗ್ಗಟ್ಟೊಗ್ಗಟ್ಟು ಅದು ಬಾಕಿರೋದಿಲ್ಲ ಒಂದಾದ ನಿಕ್ಕೆ ಸರಿದೋಜೊಂದಿಜಿ ವಿಷಯ ದಾದ ಅವೇನ್ ಪಲ್ಲೆ ಇಂಕ ನವೀನ್ ದಾದೆಯ ಈ ಲಿಡಿಪಿನ ತುಂಗ ಈ ನಮ್ಮ పుట్టగౌరియ మధు అన్బలానికి పుట్టగౌరి కన్య అన్బలానికి రాదేనా ఓ ఎన్న మరి చెప్పరు బాపు నీరు బలరాయి ಕುಟುಂಬ ಮಾರ ಇಲ್ಲ ಯಾ ನಿಂಗೆ ರಶ್ಮಿ ದೇವಸ್ಥಾನ ಮದ್ನೆ ಆದಿಲ್ಲ ಸಿಂಪಲ್ ಮದ್ನೆ ಒಂದು 10-15 ಜನ ತರ್ತಾನೆ ಅಂಚ ನಿಗುಲ್ಲ ಬರೋದು ದಾನೆ ಬಂತ ರಶ್ಮಿ ಅಂದತ್ತ ಪಲ್ಲ ಇಲ್ಲಡ ಅವ ಮತ್ತೆ ಬತ್ತೆ ಇಲ್ಲ ರಶ್ಮಿ ಯಾನ್ ಮಸ್ತ್ ಸತ್ಯದ ನರಮಣೆ ಎಂಕು ಸಿಸ್ಟಮ್ ಇಂಪಾರ್ಟೆಂಟ್ ಯಾನ್ ಒಟ್ರಾಸ ಜಂಜಲಿ ನರಮಣೆ ಅಂತ ಎಂಕು ದಾದನಿ ಸತ್ಯ ಬರೋದು ಅಂಚ ಬರೋದು ಇಂಚ ಬರೋದು ಬಂದದ ಈ ಏನ ಮನಸ್ಸು ಗಟ್ಟಿ ಮಾಡ್ತಲೆ ಒಂದು ಬರೀ ಕಾಕತ್ತಿ ವಿಷಯ ದಾದನಿ ಮನೆಯಾರುಂಟ ಅವೇ ಡೈರೆಕ್ಟ್ ಆದ ಪಲ್ಲ ಇರಲ್ಲ ನವೀನ್ ಲಕ್ಷ್ಮೀ ಬಾರಮ್ಮ ಭಾರಿ ಸೊಪ್ಪು ಭಾರಿ ಲಾಯ್ಕು ಐಕ್ಲೆ ಕೆಕ್ಕಿಲ್ಗೆಲ್ಲ ಕಾರ್ಗಳಿಗೆ ಬಲ್ಲು ಬಾರ್ದು ಕುಲಾಡಿ ಅಟ್ಟೋ ದಕ್ಕಕೊಂಡು ಅಕ್ಲನ ಧಾರಾವಾಹಿ ಮುಗಿನಾಗ ಎನ್ನೊಂಜಿ ಹೊಸಾತು ಧಾರಾವಾಹಿ ಸ್ಟಾರ್ಟ್ ದಾದೆ ಈ ಬಡ್ಡನಿಲಯದ ಪಕ್ಕದಲ್ಲಿ ಇರುವಂತಹ ಜಾಕು ಮತ್ತು ಕಾಂಚೂರವರ ಮಧ್ಯೆ ಸಿಲುಕಿ ದಣ್ಣೂರವರ ಕಥೆ ಏನಾಯಿತು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ ಹೀಗೂ ಉಂಟೆ ಇದು ಮನಸ್ಸು ಗಟ್ಟಿ ಮಾಡ್ತಾನೆ ತಾಳಿ ಕಟ್ಟಿച്ചನೆ ಮಲ್ಲೆಚ್ಚಿ ಈ ಲಿಡಿಪಿನ ತುಂಗ ಯಾನು ಪಂಪ ಆ ಸತ್ಯನ ಯಾನು ಪಂಪ ನವೀನರ ದಾದ ಬಂಡ ಅಲ್ಲ ಪುದಾಡಿತ್ತನ ಆಸ್ತಿ ಅಲೆ ಕೊಡ್ಚಿಗೆ ಅವು ಎಲ್ಲ ಪುದಾಡಿಗೆ ಬರಪಾಲಿಗೆ ಎಂಕದಾಯ ಆಸ್ತಿ ಯಾನು ಎನ್ನಾದಿಗೆ ಆರಾಮಡುಲ್ಲ ಈ ಆಸ್ತಿದ ಜಂಜಾಟ ಪುರ ಇಂಕು ಕೊಡ್ಚಿ ಅದೇ ಬಾಬಾ ದೇವಸ್ಥಾನ ನೋಡಿ ಆನ್ಲೈನ್ ರಶ್ಮಿಲಿ ನಿಮ್ಮ ಮದ್ಮೆ ಆಗೋದಿಲ್ಲ ಅಂಚ ಇರಲ್ಲ ಬನ್ನಿ ಅಂತಿದೆ ಮದ್ಮೆ ಮುಂಚಿಗೆ ಬದೈತಿ
ಖರ್ಚಿನ ಕೊರೊಂದಿಲ್ಲ ಮಗ. ಎಂಕ ఊలాపునమ్మ ఆస్తి లాపుడు కాసు లాపుడు కాజి లాపుడు కరిమణి లాపుడు ఈ ఆస్తిದ ಇತ್ಯರ್ಥ ಮಲ್ಪುಲೆ ದೇ ಪಂಚಿದ್ದ ಆರು ಇಚ್ಚಿದ ಯಾನು ಕೊಡಿ ಕಾರಣ ಅಂತಂದುಲ್ಲ ಇಂಚನೆ ಮಲ್ತಾರ್ದ ನಾನೊಂಜಿ ಕಾರಿ ಮಾಡಿಲ್ಲ ಕಡಿಯು. ರಶ್ಮಿನ ಆಸ್ತಿ ಬಚ್ಚಮ್ಮ ಎಂತ ರಶ್ಮಿ ಮದ್ವೆ ಮಂತಿ ಕೊರಿಯದೆ ಯಾವ ಅಂತ ಮಗ ರಶ್ಮಿನ ಆಸ್ತಿನೇ ನಿಕ್ಕು ಕೊರ್ಚಿಟ ಅವು ರಶ್ಮಿನ ಕಂಟೆಂಡೆ ಹಿಯೂರ್ದ ಗಣಪತಿ ದೇವಸ್ಥಾನದ ಕರಿಮನೆ ಕಟ್ಟು ಮಗ ಯಾನ್ ಬರ್ಪುಚಿ ಜಾನ್ ಬತ್ತೆಂಡ ಎನ್ನ ಬೇರೆ ಪತ್ತೊಂದು ಭದ್ರಲ ಅಡೆಗೆ ಬರ್ಪೆ ಭದ್ರೆ ಅಡೆ ಬರ್ರೆ ಬನ್ನಿ ಪೋ ಮಗ ರಶ್ಮಿನ ಪೋ ಕುಂತು ಕುಂತು ಧರ್ನು 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 ದಾದಮ್ಮ ಈ ಊರ್ದ ಗಣಪತಿ ದೇವಸ್ಥಾನಡು ನವಿನ ನೊಟ್ಟಿಗೂ ರಶ್ಮಿನ ಮದ್ವೆ ಮಗ ಸಿಂಪಲ್ ಆದ್ರೆ ಕರಿಮನೆ ಕಟ್ಟುನ ಶಾಸ್ತ್ರ ಮಾತ್ರ ಯಾನ್ ಬರ್ಪುಜಿ ತಾಯಿ ಪಡೆದ ಕಾರಣಕ್ಕೆ ನೋಡ್ಚಿ ಅಮ್ಮ ಈರ ಮದುವೆಗೆ ಪೋಯ್ಚಾರ ನಾಡ ಯಾನ್ಲ ಪೋಪಿಸಮ್ಮ ಯಾನ್ಲ ಪೋಪಿಸ್ ಹೆಚ್ಚು ಮಗ ಪೋ ಮಗ ನಿನ್ನ ಅಪ್ಪೆ ನಿನ್ನ ಮಿಕ್ಕೆಲ್ಲ ತಂದು ಮದ್ವೆಗೆ ಪೋದ್ ಬರ ಮಗ ಹೆಜ್ಜಮ್ಮ ಅಂಡ ಎನ್ನ ಅಪ್ಪೆಲ್ಲ ಮೆಗ್ಗೆಲ್ಲ ಕಡಪಾಗ ಅಪ್ಪ ಅಲ್ಲೇ ಬರ ಬಲ್ಲಗೆ ದೂರ ಸೀದೆ ಇದೇ ಬರ ಮಗ ಆರೈದು ಗಂಟೆ ಪತ್ತೊಂದು ಕಾತೊಂದಿಪ್ಪೆ ಹಿಂಗಾಗಲ್ಲ ಕೋಳಿಗೆ ಒಂದೊಂದು ಕೈಕರ್ ನಡ್ಕೊಂಡುಂಡು ಭದ್ರೆ ಪೊಯ್ನೈ ಕೂಡ ಬರುವೆ ನವಿ ರಶ್ಮಿಲೆ ತಂದು ಕೋನ ಮಗ ಈ ವಿಷಯ ಹೆಂಗೆ ಹೆಚ್ಚು ಗೊತ್ತಾಗ ನನಗೆ ಆಶ್ಚರ್ಯ ಅವನು ಈ ವಿಷಯ ಹೆಂಗೆ ಯಾಪನೆ ಗೊತ್ತಿದ್ಯಾ ಅಡ ನಿಕ್ಲೇ ಕಾಣಿಸಿ ದಯಪಂಡ ಮುಂಚೆ ಬೇನೆ ನಿನ್ನಡ ಕೇಂದ್ರ ನಾನು ಈ ಪೋದ ಅಮ್ಮಡಕೊಂಡ ಅಮ್ಮನ ಮನಸ್ಸಿಗೆ ಎತ್ತು ಬೇನೆ ಹಾಕೊಂಡು ಒಂಚೆ ಕಾರಣಕ್ಕೋಸ್ಕರ ನಿನ್ನಡ ಕೇಂದ್ರ ಈ ವಿಷಯ ಹೆಂಗೆ ಯಾಪನೆ ಗೊತ್ತು ಹೆಚ್ಚ ಪಂಡ ಆ ಭಕ್ತರನ್ನ ಬಾಯಿನ ಬರ್ಪಿನ ಒಂಚೊಂಚು ಸಾಹಿತ್ಯಮಯವಾಯಿನ ಡೈಲಾಗ್ ಆನೆಯ ನಂತಜ್ ಬಂದೆ ಧರ್ಮ ಪ್ರತಿಪಡಬಹುದು ಸತ್ಯ ಬಂಡಿ ಪ್ರತಿಭೆ ಎರಡ ಸತ್ಯ ಬಂಡಿ ಇಲ್ಲ ಇತ್ತಲೇ ನಿನ್ನಡ ಹಠ ಮತ್ತೊಂದಿಚ್ಚಿ ರಶ್ಮಿಯನ್ನ ಪಿಲೋಡು ಬಲ ಪಡೆದು ನಿಕ್ಕ ಈ ಭದ್ರನ ಇಲ್ಲ ಇದ್ದಿದ್ದ ಭದ್ರನ ಕೈದು ಬಿಟ್ಟು ತಿಂದು ಸೈಯೋಡು ಪಂಪಿನ ಆಸೆ ಇದ್ದ ಭದ್ರನ ಇಲ್ಲ ಬಾಕಿಲಿ ಹೆಪ್ಪಗಳು ಬಾಕಿ ಎತ್ತದೆ ಅಪ್ಪೆ ಬಂಡಿಲಗನೆ ಆ ಮಾಮಿನ ಮಿತ್ತು ಅಪ್ಪೆ ಬಂಪಿನ ಮಮಕಾರನು ಗೀದ ಮಾಮಿ ಬಂದ ಪಾತ್ರೆಗೂ ಬೆಲೆ ಕೊಡ್ದು ಎನ್ನೊಟ್ಟಿಗೂ ಬರ್ತದೆ ಎನ್ನೊಟ್ಟಿಗೂ ಜೀವನ ಮಲ್ಪ ಪಂಪಿನ ಆಸೆ ಇತ್ತಂದಂಡ ಹೆಪ್ಪಗಳು ಎನ್ನೊಟ್ಟಿಗೂ ಬರಲಿ ರಶ್ಮಿ
ಅಮ್ಮ ತುಂಗಮ್ಮ ಅಲ್ಲೇ ಬೇಕನದೆ ಆ ಲೋಟೆ ಒಂಚೂರು ಎದುರು ಪತ್ತು ಮತ್ತೆ ಇದೆ ಅಮ್ಮ ದಾದೆ ಅಮ್ಮ ಏರಿ ಏರಣ್ಣ ಬೇಗ ಕೂಡ ಬೇಡ್ದ ಪಡಿ ಬಾಡೇನ ಬೇಡ್ದ ಪಡಿ ಅಂತ ಲೋಕದಾದೆ ಅಮ್ಮ ವಿಷ ನಿನ್ನ ಪರಿಕೃತಿ ತುಗರೆ ಸೂಪ್ ಬರ್ಕೊಡು ಮಂಚಿ ಜ್ವಾಲೆ ಬರ್ಕೊಡು ಬಾಯಿಡ ನೆತ್ತರೆ ಬರ್ತದೆ ಅರ್ಧ ಗಂಟೆ ಪ್ರಾಣನ ಹೋಗ್ಬಿಡ ಮಗ ದಾದೆ ಅಮ್ಮ ಏನು ದಾದ ಪಾತ್ರದಿಲ್ಲ ಕೊಡ್ಚಮ್ಮ ಒಂದು ಏರಿಗ್ಲ ಕೊರಡ್ಚಿ ಈರ್ನ ಬಗೆ ಮನೆಗಳ ಕೊರಡ್ಚಮ್ಮ ಮುಂದೇನ ಬಗೆ ಮನೆಗಳ ಕತ್ತು ಒಕ್ಕ ಏರಗಿ ಅಮ್ಮ ಒಂದು ಒರ್ಮ ತಿಂಗಳೇ ಬಂಜಿಡಿದು ಇದು ಈ ಭೂಮಿದ ಕುರುಕುನ ತೋಚಾದು ಇನ್ನ ಮಿರೆ ಬೇರೆ ಕೊಟ್ಟು ತಾಂಕಿನ ಎನ್ನ ಮಗೆ ಭದ್ರತೆ ನಿಕ್ಲೆಂಗ್ಲಕ್ಕ ರಶ್ಮಿಯನ್ನ ಮಗಲತ್ತು ಮಗ ಎನ್ನ ಮರ್ಮಲ್ ಭದ್ರನ ತಂಗಡಿ ಅತ್ತೆ ಭದ್ರನ ಬುಡೀತಿ ಆಸೆ ದೂರ ದೂರದ ರಶ್ಮಿನ ಅಪ್ಪೆ ಮಡಿ ಸುಳ್ಳು ಪಡೆದಿ ಆನಲೆ ಮತ್ತೆ ಮಲ್ದೆ ಮತ್ತೆ ಸುರುಕ ರಾತ್ರಿ ತನ್ನ ಜೋಸ್ತಲೆಡೆ ಭದ್ರ ದುಡ್ಡಿಗೆ ತಂದು ಸೂಳೆಗಾರಿಕೆ ಮಲ್ಪುವ ಬಂಡೆ ಅವಿಗೊಬ್ಬನೇ ರಾತ್ರಿ ಮೈ ನಿಲ್ಕಿ ಸಿಗ್ಲಕ್ಕೆ ಕಾಯ್ತಿದ್ದೀಯ ಮಗ ಎನ್ನ ಮಗ ಎನ್ನ ಮರ್ಮಲೆ ಎನ್ನ ಮಗದ ಬಲಿಯಾರ ಬಲಿ ಪಡೆದು ಅವನು ಈ ಒಡರಗಲೆಲ್ಲ ಬಂದೆ ಮಗ ಮಾತಿರಡ್ಲ ಎನ್ನ ತಂಗಡಿನ ಮಗಲೇ ಪಡೆದು ಪಂಡೆ ಎಟ್ಟೆ ಗುಣ ನಡೀತದ ನವಿನಡೆ ಎನ್ನ ಬಾಲೆ ರಶ್ಮಿನ ಮ್ಯಾಲ ಪಡೆದು ಸೆರೆಗೊಟ್ಟು ಮಗ ಆತ ಯಾನ್ ಇನ್ನಿಲ್ಲಕ್ಕನೆ ಅವನನ್ನದು ಪನ್ನಗ ಭದ್ರ ಇಡೆಗಲ ಬತ್ತೆ ಮಗ ತುಂಬದ ಮಾತಿ ವಿಚಾರಣ ಪಡೆದು ಮೇಲೆ ಬಂದದ ದುಡ್ಡು ಕೊಡಿ ಆಯ್ದು ಕೊರೆ ದುಡ್ಡಿಲೆ ಇಚ್ಚಿ ಆಸ್ತಿಲೆ ಇಚ್ಚಿ ಅವಕ್ಕೋಸ್ಕರ ಎನ್ನ ಮರ್ಮಲೆನ ಕೆರೆಪೆ ಪಡೆದು ಚಾಲೆಂಜ್ ಪಾರ್ಟಿ ಹಿಚ್ಚಿ ಎನ್ನ ಮರ್ಮಲೆ ಎನ್ನ ಮಗಕ್ಕೆ ಬಲೆಯರೆ ಬಲ್ಲಿ ಅವಕ್ಕೆ ಆಯ್ದು ಯಾನಿ ಕೆರೆಪೆ ಇಂಚೊಂಡು ಮಗ ಎನ್ನ ನಿಂತ ಇಂಚೊಂಡು ಪನಿಗೆ ಯಾನ್ ದಾದಾದ ಪರಣಮ್ಮ ಯಾನ್ ದಾದಾದ ಪರಣೆ ಸರಿ ಇಂದು ಪನ್ನಡ ಆತ ತಪ್ಪೊಂದು ಪನ್ನಡ ಅಂಡ ಒಂಜಿ ಪನು ಅಮ್ಮ ಪೆದ್ದಿನ ಮಗಕ್ಕೆ ವಿಷ ಕೊಟ್ಟು ತಪ್ಪತ್ತಮ್ಮ ತಪ್ಪತ್ತಮ್ಮ ಈರ ಬಲ್ಲಮ್ಮ ತಪ್ಪತ್ತೆ ಅಚ್ಚಡ ಈ ಪನ್ಪಿನಿ ಎನ್ನ ಮಗಳ ರಶ್ಮಿ ಭದ್ರದಾದ್ರ ಸಯ್ಯೋಡು ಅಂದ ಹಿಚಿ ಆ ಊರ್ದ ಗಣಪತಿ ದೇವಸ್ಥಾನದ ರಶ್ಮಿನ ಕಂಟಲಿಗೆ ಕರಿಮನಿ ಪೂರ್ಣಗ ಈ ಭದ್ರನಿಲ್ಲದ ಜಾಲಡು ಭದ್ರನ ಪುನಃ ಬರಡು ಭದ್ರನಿಗೆ ಯಾರು ಜೈಲಿಗೆ ಹೋಗ್ಬೇಕು ಅವರಿಗೋಸ್ಕರ ಸತ್ಯ ವಿಚಾರ ಮಾತನಿಗೆ ಪಂಡೆ ಮಗ ತುಲೆ ಆಸಿದ ಅಂಗಲಕ್ಕೂ ಎರನ ಮದ್ಮೆ ನೆಂಚಿನ ಎನ್ನ ಕಂಡಿನ ಇಂಚೆ ಬರೋದಿಲ್ಲ ಯಾನಿತ್ತು ಉಲೆ ಪೂಪೆ ಮಗ ಹೀನ ಉಲೆ ಬಲ ಆರ್ನ ಪುತ್ರನ ಬರೆದಿತ್ತನ ಆಸ್ತಿ ಪತ್ರನ ಕೊರ್ಪೆ ದಕ್ಕರ್ನ ದಿಗಲಿಗೆ ಯಾನು ಊರಲ್ಲ ಪಂಡಿತ ಕೇಂಡ ಈ ಊರ್ದ ಗಣಪತಿ ದೇವಸ್ಥಾನಡು ಮಗಳಿಗೆ ಮದ್ಮೆ ಮಲ್ಪರೆ ಕೂತಲೆಂದು ಪರಮಗ ಜಗತ್ ತಟ್ಟಿದ ಪರಮಗ ಟೈಟಲ್ ಸೂಪರ್ ಅಂಡ ಈ ಕಥೆಗಾರನ ಸ್ಟೋರಿ ಸೂಪರ್ ಅಂಡ ಕಾಮಿಡಿ ನನಗೆ ತಪ್ಪು ಗೊತ್ತಾನೆ ಗಡಿ ಗಡಿ ನಿಕ್ಲೆ ಮತ್ತೆ ಸಲ್ಪರ್ ಮಾರೆ ಅದ ಬಂದರೆ ಜನಪ್ರಿಯ ಕಥೆಗಾರಿ ಅಂದ್ರೆ ಖಾಲಿ ಬಾಯಿ ಬಂಡ ಯಾವ ವಿಷಯ ಆ ಕತೆ ಹಳ್ಳಿ ಹಳ್ಳಿದ ಮೂಲೆ ಮೂಲೆಡ್ಲ ಪ್ರತಿಯೊಂದು ಜನಕ ಉಡಲ್ಗ
ಬಂಡಿ ಬೆಟ್ಟಿಗೆ ನಿಕ್ಕದಾನೆ ಬೆಚ್ಚ ಇದೆಯಾ ಬೆಚ್ಚಾಪಡಿ ಬೆಚ್ಚಾಪಡು ಕಾಮಿಡಿ ಇದ್ದು ನೀರು ಬನ್ವಾರ ಲೆಕ್ಕಂತ ಜಾಸ್ತಿ ಕಾಮಿಡಿ ಬೋರ್ನಾಗ ಅಂಗಿ ಕೊಂಡ್ರೆ ಬೆತ್ತಲೆ ಪದೇ ಯಾನೆ ಗಾಂಧಿಯ ಪಾತ್ರ ಬೈದಿನಂತೆ ಶಾಂತ ಪಾತ್ರ ಬೈದನೆ ತುಂಗನ ನಾಯಿಗಳ ಬೀಗನೆಲ್ಲ ಕೈಪತ್ತದ ನಾಯಿಗಳಿಗೆ ಕುಲ್ಲಲ್ಪ ಹೇ ತುಂಗ ಉದಯಗಾದ ಕೆತ್ತಿ ಬರದೆ ಮಲಬಿದರಿ ಈ ಶೇಷಗಿರಿನ ನರಂಜಿ ಮಾಡಿದ ಪರಿಚಯ ನಿಕ್ಕು ಬಂತು ಕೊಡ್ಬೆ ಮಲ ಹೇ ತುಂಗ ಈ 5 ಕೈ ಮಾಡಿದ ಕುತ್ಕಾಳ ಚಾಲೆಂಜ್ ಪಾಡ್ದೆ ಇತ್ತೆ ಉಲೈ ತೆಗೆದುಕೊಳ್ಳಲ್ಲ ಜೈ ಮಲ ಹೇ ತುಂಗ ಏ ತುಂಗಮ್ಮ ಇಲ್ಲ ಡಿಜೆಡಿ ಬೊಕ್ಕನಿಗೆ ಕಡಿಮೆ ಬಗ್ಗಿಲ್ರ ಇರು ಹೋದ ಅವಕಾಶ ಬರೀರಿ ಬಾಯ್ಪಾಠ ಬಂತಂದು ಗಂಟೆ ಗಟ್ಟಲೆದಪ್ಪ ಒಂದು ಡೈಲಾಗ್ ಬಾಯ್ಪಾಠ ಬಂತ ಬೈದಾರತ್ತ ಅವೇನು ಪನ್ನಡತ್ತ ಅದಕ್ಕೋಸ್ಕರ ಮನೆ ಬಂದು ರಾತ ಬಂಡರೆ ಆಸ್ತಿ ಪತ್ರಗಳು ಬೈತಾನೆ ಮುಂದೆ ಆಸ್ತಿ ಪತ್ರ ಈರ್ನ ಕೈ ಎತ್ತದೆ ಹಾ ಒಂದು ವಿಷಯ ಬಂದ್ರೈತೀನಿ ಆ ಆಸ್ತಿ ಒಂದು ಮಲ್ಲ ಕುಕ್ಕುದ ಮರ ಒಂದಿಗೆ ಅವೇನು ಕಡಬರ ತೋರಿಸಿ ಅಕ್ಕನಿಗೆ ಇರಗ ಅವೇ ಬೋಡಾಪನು ಮೊದಲೇ ತರೆ ಕೊಂಚ ಮುಂಡಸ್ ಕಟ್ಟನ್ನು ಮುಂದೆ ತರಡಿದ ಒಂದು ಕೊಲೆ ದೈವಗ ಬಂಡರ ಕೊಯ್ಲ ಕಾಪುಡು ತುಂಗದೂರ ಬಂದರಿಯಾ ತುಂಗದೂರ ಬಂದರಿಯಾ ಮದ್ವೆಗೆ ಕೊಲೆ ಕೊಲೆ ಆರು ಕೊತ್ತನು ಮದ್ವೆಗೆ ಕೊಲೆ ಮುಂದಲೆ ಅಪ್ಪಗೆ ಇನ್ನ ಜನ್ಮ ಸಾರ್ಥಕ ಅಪ್ಪುಡು ಹಾಂಡ ಆಡು ಪೋತನು ಮಗಳನ್ನ ಮದ್ವೆ ಗತ್ತು ಮರ್ಮಲ್ನ ಮದ್ವೆಗೆ ಏರು ಹೆಣ್ಣಿನ ಲೆಕ್ಕ ರಶ್ಮಿ ತುಂಗ ಆದ್ರಾಗ ಬಿಟ್ಟ ಬಾಲ ಅತ್ಯಂತ ರಶ್ಮಿ ತುಂಗನ ಮರ್ಮಲೆ ಪಂಡ ಭದ್ರಣ್ಣನ ಬುಡದಿ ತನ್ನ ಮಗೆ ರಶ್ಮಿಗೆ ಚಿತ್ರ ಹಿಡಿಸಿಕೊಂಡು ತುಂಗಮ್ಮ ರಶ್ಮಿಗೆ ನನಂಜಿ ಮದ್ವೆ ಮಲ್ಪರ ಬಿದ್ದಾಡಿಯರಿ ನಿಖಲಿಕ್ಕೆ ಏನಿರೋದುಂಬೆ ತನ್ನ ಆಸ್ತಿನ ಮೂಜಿ ಪಾಲು ಮಲ್ತದೆ ಒಂಜಿ ಪಾಲಿನ ಮಗಕ್ಕೆ ಬುಕ್ಕೊಂಜಿ ಪಾಲಿನ ಕೈಪತ್ತಿ ಕಂಡನಿ ಇರೆಗೆ ಕುಡೊಂಜಿ ಪಾಲಿನ ಮರ್ಮನೆಗೆ ಮಲ್ತೇರಿ ನಿಖಲಿ ರಶ್ಮಿನಿ ತುಂಗಮ್ಮನ ಮಗಳೆಂದು ಹೇಳಿದೆ ಸೂರ್ಯನ ಬಟ್ಟ ಕಟ್ಟಿರಂತೆ ಆಗಲ್ಲ ಆರು ತನ್ನ ಬರ್ಮಲತ್ತು ಮಗಳಿಂದ ಬಂಡೇರಿ ದಾಯ ಗೊತ್ತಿಲ್ಲ ಒಂಜಿ ವೇಳೆ ನಿಜ ವಿಚಾರ ಗೊತ್ತಾ ನಾಗ ರಶ್ಮಿನ ಜೀವನ ಹಾಳಾಪುಡು ಒಂದು ಪುರ ಹಿರಿಗೆ ಓಲಾಡ್ತಾಪುಡು ಹಿರಿ ಐನಿ ಕಡಿ ಮಾಡಿದ ಗುರಿಕಾರತ್ತೆ ಅಣ್ಣ ಯಾನ ಹಿರೆಡ್ದು ಮಸ್ತ್ ಇಲ್ಲೇ ಅಣ್ಣ ಒಂಜಿ ವಿಚಾರ ಬರ್ಬೇಕು ಇಲ್ಲಿ ನರಮನಿನ ಜೀವನಡೆ ಕಾಸು ಆಸ್ತಿ ಒಂದು ಒಂಜೆ ಮಾನದಂಡ ಅವರ ಬಲ್ಲೆ ಅಣ್ಣ ಮೂಜಿ ದಿನದ ಆಟಡು ಒಂಜಿ ದಿನ ಬೈದ ಬೊಕ್ಕೊಂಜಿ ದಿನ ಪೋಪ ಅಣ್ಣ ನಡುತ್ತ ಒಂಜಿ ದಿನ ಇಪ್ಪತ್ತೆ ಆ ಗಳಿಗಡೆ ನಮ್ಮ ತಾತ ಮತ್ತು ಮೂಲೆ ಅವು ಗೋಡೆ ನರಮನಿಗೆ ತುಂಗನ ಮನಸ್ಸಿನ ಅರ್ಥ ಬರ್ತದಂತೆ ಅದಕ್ಕೆ ಪುರ್ಚನ್ನ ಪಾತಿರ್ದೆ ಅಲ್ಲ ಮನಸ್ಸಿಗೆ ಮಸ್ತ್ ಬೇರೆ ಗುರಿಯ ಶಾಲ 5 ಕರಿ ಮಾಡಿದ ಗುರ್ಕಾರ ಅಲ್ಲ ಇತ್ತೆ ಇಂಕ ತೋಜಿನಿ ತುಂಗನ ಕರಿಮಣಿ ಮಾತ್ರ
ಅದೇ ಬೋತೇನೆ ಬೋಲೆ ಬೋಲೆ ಅಲ್ಲ ಕಾರ್ ಬಂದது ಕಟ್ಟಡು ಯಾರು ಪಾಪಿ ಯಾರು ಪಾಪಿ ಭದ್ರೆ ಬರ್ತನ ಪುಟ್ಟಾಡ ತಾಯಿನಲ್ಲ ತೋಜು ನೀಚೆ ಅಮ್ಮ ಆರು ಬರ್ಪೇರಮ್ಮ ಅಡ್ಡ ಪಕ್ಕಡಗ ವಿಷ ಪಾರ್ತಿಕೋರ ಯಾರು ಪಂಡನ ದಾದ ಮಾಡ್ತಾರಮ್ಮ ಆಸ್ತಿದ ಇತ್ಯಾರ್ಥ ಇನ್ನೇ ಅವಳೊಂದು ಪಂಡ ಅವೇನು ದಾದ ಮಾಡ್ತಾರ ಮಲ್ಲೇ ಭದ್ರ ತಾಯ ಮತ್ಸರ ಮಲ್ಕೊಂಡಿಲ್ಲ ಆಸ್ತಿ ಇತ್ಯರ್ಥ ಖಂಡಿತ ಯಾರು ಮಲ್ಪೆ ನಾನು ನಿನ್ನನೇ ಸಾಗಿತು ಓದಿದ್ದೆ ಎನ್ನ ಆಸ್ತಿನ ನಿಕ್ಕ ತಂದೆ ಆ ರಶ್ಮಿ ಕೊರ್ರೆ ಎಂಕು ಮರ್ಲು ಪತ್ತೋಡು ಕಲಿಗೆ ಹಾಲಿ ತಿತ್ತನಲ್ಲ ಬೇತಪ್ಪಿನ ಬೆಂಜಿಡು ಬರ್ತಿನಾರೆ ಹೀಗೆ ತಿತ್ತನಲ್ಲ ಎನ್ನ ಮಗಿ ಎನ್ನ ಆಸ್ತಿ ಹೆಚ್ಚಿನಿತ್ತನಲ್ಲ ನಿಕ್ಕೆ ಕೊರ್ಪೆ ಮಗ ನಿಕ್ಕೆ ಕೊರ್ಪೆ ಅಮ್ಮ ಎನ್ನ ತಾದಿನೇ ತೋಲಿತ್ತಲೆ ಕತೋಜುದು ಈರಿನಿ ಬಾರಿ ಖುಷಿ ತಿತ್ತಲೆ ಕತೋಜುನು ಎನ್ನ ಅಮ್ಮ ತುಂಗಾನಾತೆ ನಿಕ್ಕಲವರ್ತಿ ಉಲ್ಲಲ್ಲ ಅಮ್ಮ ಗಂಗರ ಮಾತೆ ಅಮ್ಮ ಇಂದು ದಾದಮ್ಮ ಕೈಟ್ ಮಗ ಇದು ದಾದ ದಿನ ಪಣ್ಣಿಗೆ ಹೆಗ್ಗೆ ದಾನ ಗೊತ್ತಮ್ಮ ವಾದಿನ ಹೆಚ್ಚಿನ ಮಾಡುದು ಮಗ ಭದ್ರ ಇನ್ನ ಪುಟ್ಟಿನ ಮಗ ದಿನ ಮಗ ಅವಕ್ಕೋಸ್ಕರ ಎಕಡೆ ದಿಚ್ಚಿ ನಿನ್ನೇ ಸಾಧಿತು ಓದಿದ್ದೆ ಹಾತೆತ್ತು ಕಬಲ್ತಿ ಬೆತ್ತದ ಬೇರೆ ರೆಡಿ ಮಲ್ತಿದ್ದೆ ಮಗ ಅಲ್ಲ ತುಂಬುಡೆ ಬೈದ ಬಲ ಮಗ ಬರ್ರಿ ಬರ್ರಿ ಆಸ್ತಿ ಬರೆದು ಕೊಡ್ಬಾರದಮ್ಮ ಹಾ ನಿಕ್ಕೆ ಬರೆದು ಕೊಡ್ಬೆ ಆತು ಸುಲಭ ಬೇರೆ ಬರ್ರ ಈ ಭದ್ರಗ ಮರ್ಲ ಬತ್ತೊಡಿಯೇ ತಾನೇ ಕಬುಲ್ತಿ ಬೆತ್ತದ ಬೇರ ಈತ ದಿನ ದೂರ ಬರಿತು ನಾ ಕಬುಲ್ತಿ ಬೆತ್ತ ಸೊಟ್ಕಲ್ಲಿಡು ಮೇಲೆ ಬರಿತು ನೋಡ ಅತ್ತ ಅಮ್ಮ ಇನಿದಾನ್ನ ಈರ್ನ ಪಾತೆರ ತಂಪು ತಂಪಾದುಂಡು ಅಂಚಾದು ಎಂತ ಈ ಪೇರ್ದ ಮೆತ್ತು ಶಂಶಾಲ ಬರುന്നുണ്ടോ ಅಮ್ಮ ಸುರುಕಾರ್ದ ಬೇರೆ ಈರ್ ಬರ್ಲಿ ಒಕ್ಕಯಾನ ಬರ್ಪೆ ಅಪ್ಪನಿಗೆ ಸಂಶಯನೇ ಮಗ ನಾನು ಬರೀ ಮಕ್ಕಳಲ್ಲಿ ನಿಕ್ಕೆ ಧೈರ್ಯ ಬರುವಲ್ಲ ಖಂಡಿತವಾಗ್ಲ ದೇ ಇತ್ತ ಏಪ ಇಲ್ಲದ ಅಮ್ಮಾಯಿಲೆ ಉಗ್ರಗಾಮಿ ಲಕ್ಕದ ಬಾಂಬು ದೀಪೆರನ್ನು ಗೊತ್ತುಜಿ ಎಡತ್ತ ಕೈನ ದತ್ತ ಕೈಯೇ ನಂಬುಜಿ ಅಂಚಾದಿ ಪುನಗ ಈ ಪೇರ್ನು ಈರ ಅರ್ಥ ಬರೆದು ಕೊರ್ಲೆ ಐದ ಬುಕ್ಕ ಖಂಡಿತ ಬರ್ಪೇನ ನಾನ ಬರ್ಪಮ್ಮ ನನ್ನ ಖಂಡಿತವಾದ್ಲ ಬರ್ಪೆ ಅಮ್ಮ ಬಂಡಿ ಲೆಕ್ಕ ಇನ್ನು ಆಸ್ತಿನ ಹಿಂಗೆ ಬರೆದು ಕೊಡ್ಬೇಕು ಅಂತಾರ ವಕೀಲರ ಯಾನೇ ಮಾತಾಡ್ತು ಬೈದೆ ಆಯ್ನಾತ ಬೇಗ ಆಸ್ತಿನ ಪುದರ ಬರಲಿ ಅಮ್ಮ ಹೋಯ್ ಬರ್ತಾ ಬಿಡು ಆಸ್ತಿನ ಬೋಡಡ್ಡ ರಶ್ ಬಿಡಕ್ಕೆ ಏನು ಪೋದು ಕೇಳೋಣ ಆಳದಾಯಕಿ ಕೇಳೋಡು ಆಳದಾಯಕಿ ನೋಡು
ಲಡ್ ಇಚ್ಚಲ ಅಂಚಾಡ ದೂರ ಹೋದಲ್ಲ ಈ ಗುಡ್ಡ ಗಣಪತಿ ದೇವಸ್ಥಾನ ನವೀನ ಮತ್ಮೇಲೆ ಹೋಗ್ತಾರೆ ಏನಾನು ಮೂಲು ಮಂಗೆ ಬರ್ಲಿ ಕಟ್ಟದು ಆಲಗ ಅವಳು ಮತ್ಮದ ವ್ಯವಸ್ಥೆನ ಗುಡ ಉಲಾಡಿತನ ಆಲ್ ಬಂದು ಕೊಡೋದು ಆ ನಿತ್ಯನೇ ಕೊಟ್ಟು ಅಮ್ಮ ತಾದೆ ಅಮ್ಮ ಒಂದು ಮಾತ ಅಮ್ಮ 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 ವಿಷ ಅಮ್ಮ 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 ಊರಿಗಮ್ಮ ನನ್ನು ಬದುಕೊಡುದಾರು ಹೆಂಗೆ ಬದುಕೊಡುದಾರು ನಮ್ಮ ಅಮ್ಮ ನಮ್ಮ ಎಲ್ಲರೂ ಬದುಕ್ತಾರೆ ಅಮ್ಮ ಬದುಕ್ತಾರೆ ಅಮ್ಮ 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 ಬದುಕಲೆ ಬದುಕಲೆ ಅಮ್ಮ ಬದುಕಲೆ ಅಮ್ಮ ಅಯ್ಯೋ నన్ను ఆసుపత్రిలో పోదారు దమ్మాదరు నన్ను తప్పాడమ్మా తప్పాడమ్మా ಅದೇ ಅಮ್ಮ ಒಂದು ಮಾತ ಎನ್ನ ತಲೆಗೆ ಏನೇ ವಿಷಯ ಗುರಿಯೇ ಬಂದ ವಾಯಿ ಅಮ್ಮ ಏನ ತಪ್ಪಣ್ಣಿ ಏನ ಬದುಕಲಿ ಬಂದಾಗ ಕರ್ಲಿ ಕತ್ತೇಡ ಮಗ ಯಾವ ಓದ್ಬೇಕು ಬಂದಿಡಿದಿದೆ ತಾಕಿದ ಬಾಲೆ ಏನ ಬಗ್ಗೆ ಬಂದ್ರೆ ಬಂದ್ಕೊಡು ಅಮ್ಮ ದಾದಾ ಬಂದಿದೆ ಮತ್ತೆ ಈ ಭದ್ರ ನಿಲಯದ ನಂದ ದೀಪನೆ ತೆಗೆದಿಂಡು ಭದ್ರಣ್ಣಗೆ ವಿಷ ಕೊಡ್ತು ತುಂಗಮ್ಮಲ ವಿಷ ಬರ್ತಾರೆ ನಿನ್ನ ಮಾಯನು ತೆರಿಪಾಯ ಗಟ್ಟಿ ಪಚ್ಚೆ ನಿನ್ನ ದುನ್ನ ಬಣ್ಣ ಕೊಡುದು
ಗಬದ್ದು